ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಎಸ್ ನಾಗರಾಜು ಅಭ್ಯರ್ಥಿ ಎಂದು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರಂತೆಯೇ ಸ್ಥಳೀಯ ಮುಖಂಡರ ಜೊತೆಗೂಡಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ಮುಂದಿನ ಚುನಾವಣೆಗೆ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿರತಕ್ಕಂಥದ್ದು. ನಾಗರಾಜು ಅವರಿಗೆ ಇವತ್ತು ನಾಯಕತ್ವವನ್ನು ಕೊಟ್ಟಿದ್ದೇವೆ. ನಾಗರಾಜು ಅವರನ್ನ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಪಕ್ಷ ನಿರ್ಣಯ ಮಾಡಿದ್ದೇವೆ. ಲೋಕೇಶ್ ಅವರು ಅವರೆಲ್ಲ ಕೂತು ನಮ್ಮ ಹಳೆ ನಾಯಕರುಗಳೇನಿದ್ದಾರೆ ಅವರೆಲ್ಲ ಕೂತು ಮುಂದಿನ ಒಂದು ಹೋರಾಟಕ್ಕೆ ಪಕ್ಷದ ಒಂದು ಸಂಘಟನೆ ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಅವರೆಲ್ಲರ ಜೊತೆಗೂಡಿ ಕೆಲಸ ಮಾಡ್ತಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 2023 ಯಾವುದೇ ಪಕ್ಷದ ಅಂಗಿಲ್ಲದೆ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರಲು ರಾಜ್ಯದ ಎಲ್ಲಾ ಭಾಗದಲ್ಲಿ ಸಂಘಟನೆ ಮಾಡಲು ಬದ್ಧರಾಗಿದ್ದೇವೆ ಎಂದು ನೀರಾವರಿ ಯೋಜನೆ ಅನುಷ್ಠಾನದ ಸಲುವಾಗಿ 180 ಕ್ಷೇತ್ರಗಳಲ್ಲಿ ಪಂಚರತ್ನ ಮತ್ತು ಜನತಾ ಧನಧಾರೆ ಯೋಜನೆಗಳನ್ನು ಜನತೆಗೆ ಪರಿಚಯಿಸುವ ಮೂಲಕ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ತರಲಾಗುವುದು ಎಂದರು. ನಾಡಿನ ಜನತೆಯ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಜನತಾಳ ಅಧಿಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರತಕ್ಕಂಥದ್ದು. ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಗಳು ಬೇರೆ. ಈ ಬಾರಿ ಜನರಲ್ಲಿ ಹಲವಾರು ಸಮಸ್ಯೆಗಳಿದೆ. ನಿರುದ್ಯೋಗದ ಸಮಸ್ಯೆಗಳಿದೆ, ರೈತರ ಸಮಸ್ಯೆ ಇದೆ. ಇದು ಎಲ್ಲದಕ್ಕೂ ಪರಿಹಾರ ಇವತ್ತು ಜನತಾದಳ ಅಂತಕ್ಕಂಥದ್ದನ್ನು ಜನತೆಯ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೇವೆ. ಪಾವಗಡದಲ್ಲಿ ನಡೆದ ಖಾಸಗಿ ಬಸ್ ಅಪಘಾತದಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಕುಟುಂಬಕ್ಕೆ ಧೈರ್ಯ ತುಂಬಲು ತೆರಳಿದ್ದೇನೆ ಎಂದರು. ಇದೇ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ನಿಂಗಪ್ಪ, ಎಂಟಿ ಕೃಷ್ಣಪ್ಪ, ಗುಬ್ಬಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಇತರರು ಉಪಸ್ಥಿತರಿದ್ದರು. ಪರಿಶೀಲನೆ ಮಾಡಿದ ನಂತರ ನನ್ನ ವರದಿಯನ್ನು ಕೊಡಬೇಕು ಅಂತ ಹೇಳಿದಂಥ ಟೈಮಲ್ಲಿ ಅಲ್ಲಿ ನನಗೆ ಪ್ರಾಥಮಿಕ ವರದಿಯಲ್ಲಿ ಕಂಡು ಬಂದಿರುವಂಥದ್ದು ಅಲ್ಲಿ ಓವರ್ಲೋಡ್ ಅಂತೂ ಆಗಿದೆ. ಓವರ್ಲೋಡ್ ಅಂದಾಗ ಈ 2 ದಿನ ಹಿಂದುಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು. 2 ಬಸ್ಸುಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಸೀಜ್ ಮಾಡಿ ನಿಲ್ಲಿಸಿರೋ ಕಾರಣ ಈ ಬಸ್ಸಿನ ಮೇಲೆ ಒತ್ತಡ ಜಾಸ್ತಿಯಾಗಿ ಮಕ್ಕಳೆಲ್ಲ ಕೂಡ ಏರುವಂಥ ಕೆಲಸ ಆಗಿದೆ. ಆ ಟಾಪ್ ಮೇಲೆ ಏರ್ಕೊಂಡೋದಂಥ ಟೈಮಲ್ಲಿ ಓವರ್ಲೋಡ್ ಆದಂಥ ಟೈಮಲ್ಲಿ ಕೂಡ ಡ್ರೈವರ್ನ ನಿರ್ಲಕ್ಷ್ಯದಿಂದ ತುಮಕೂರಿನ ಪಾವಗಡದಲ್ಲಿ ಶನಿವಾರ ನಡೆದ ಬಸ್ ದುರಂತಕ್ಕೆ ಚಾಲಕನ ಅಜಾಗರೂಕತೆ ಹಾಗೂ ಬಸ್ ಓವರ್ಲೋಡ್ ಕಾರಣ ಎಂದು ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಬಸ್ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಶನಿವಾರ ಸಂಜೆ ಶ್ರೀರಾಮುಲು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳಿಗೆ ಸಚಿವ ಶ್ರೀರಾಮುಲು ರವರು ವೈಯಕ್ತಿಕವಾಗಿ ತಲಾ 25,000 ರೂಪಾಯಿ ನೆರವು ನೀಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ದು, ಘಟನೆ ನಡೆದ ಸ್ಥಳವನ್ನು ಕೂಡಲೇ ಅಪಘಾತ ವಲಯ ಬ್ಲಾಕ್ ಸ್ಪಾಟ್ ಎಂದು ಘೋಷಣೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಘಟನೆಯಲ್ಲಿ ಈಗಾಗಲೇ 6 ಮಂದಿ ಮೃತಪಟ್ಟಿದ್ದು, ಅಪಘಾತದಲ್ಲಿ ಮೃತಪಟ್ಟ ಗಾಯಾಳುಗಳಿಗೆ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಲಾಗುವುದು ಎಂದರು. ಇನ್ನು ರಾಜ್ಯದಲ್ಲಿ ಇರುವ ಅಪಘಾತ ವಲಯಗಳನ್ನು ಗುರುತಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರಸ್ತೆ ಸುರಕ್ಷತಾ ಅನುದಾನದಡಿ ಅಪಘಾತ ವಲಯಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂಬಂಧ ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪಾವಗಡದಲ್ಲಿ ನಡೆದ ಘಟನೆ ಸಂಬಂಧ ಪ್ರಾಥಮಿಕ ವರದಿಯನ್ನು ಅಧಿಕಾರಿಗಳು ನೀಡಿದ್ದು, ಓವರ್ಲೋಡ್ ಹಾಗೂ ಚಾಲಕನ ಅಜಾಗರೂಕತೆಯಿಂದ ಅಪಘಾತ ನಡೆದಿದೆ. ಕಳೆದ 3 ಹಳ್ಳಿ ಕಡೆಯಿಂದ ಬ್ಯಾನರ್ ಹಾಕಿ ನೀವು ಮಾಡಿ. ಆ ಬ್ಯಾನರ್ ಚೇಂಜ್ ಮಾಡಿ, ದಂಡಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ ಮಾಡಿ ನಾವು ಓಕೆ ಕೊಡ್ತೀವಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಎಂದು ಕಾರ್ಯಕ್ರಮ ಮಾಡುತ್ತೀರಿ, ಆದರೆ ಜಿಲ್ಲಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ.
ಜಿಲ್ಲಾಧಿಕಾರಿಗಳ ಬದಲು ತಹಶೀಲ್ದಾರ್ ಬರುತ್ತಿದ್ದಾರೆ ಎಂದು ತಹಶೀಲ್ದಾರನ್ನು ಗ್ರಾಮಸ್ಥರು ತರಾಟೆಗೆತ್ತಿಕೊಂಡ ಘಟನೆ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳೇ ಬರಬೇಕು, ಒಂದು ಜಿಲ್ಲಾಧಿಕಾರಿಗಳನ್ನು ಕರೆಸಿ, ಇಲ್ಲವಾದರೆ ಕಾರ್ಯಕ್ರಮ ರದ್ದುಪಡಿಸಿ ಎಂದು ಗ್ರಾಮಸ್ಥರು ತಹಶೀಲ್ದಾರ್ ಅವರನ್ನು ತರಾಟೆಗೆತ್ತಿಕೊಂಡರು. ವೈದ್ಯರಾಜಣ್ಣವರು ಏನ್ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲ ಇಲ್ಲ ಅವ್ರು ಬಂದ್ಮೇಲೆ ಮಾಡವ ಬಿಡಿ, ಸಾಹೇಬ್ರು ಬಂದ್ಮೇಲೆ ಮಾಡವ. ಇಲ್ಲ ಈಗ ಇಲ್ಲ ಒಂದ್ ನಿಮಿಷ ಕೇಳಿ ಸರ್, ಇಲ್ಲೇ ಬರ್ಲೇ ಬಿಡಿ ಅದೇನೆ. ನನ್ನ ಮಾತು ಸ್ವಲ್ಪ ಕೇಳಿವ್ರೆ ಸರ್. ಈಗ ಹೇಳ್ತೀವಿ ಕೇಳಿ, ನಿಮ್ ಬ್ಯಾನರ್ ಏನಕ್ಕೆ ಹಾಕೊಂಡಿದ್ದೀರಾ ಜಿಲ್ಲಾಧಿಕಾರಿ? ಅದು ಸರ್ಕಾರಿ ಆದೇಶ ಏನಿದೆ ಅಂತ ಅದೇ ಬರ್ಲಿ ಬಿಡಿ. ಸರ್ಕಾರಿ ಆದೇಶನ ನಾವು ಪಾಲಿಸ್ತೀವಿ. ನಾವು ಸರ್ಕಾರಿ ಆದೇಶನ ಪಾಲಿಸಲ್ಲ ಅನ್ನೋದಿಲ್ಲ, ಸರ್ಕಾರಿ ಆದೇಶವನ್ನು ನಾವು ಪಾಲಿಸ್ತೀವಿ. ಬರ್ಲಿ ಬಿಡಿ ಸಾಹೇಬ್ರು, ಕಾಯನ 4 ಗಂಟೆ ಕಾಯ್ತೀವಿ. ಜಿಲ್ಲಾಧಿಕಾರಿಗಳು ಆಗಮಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು. ಈ ವೇಳೆ ತಹಶೀಲ್ದಾರ್ ಚಲುವರಾಜು ಅವರು ಪ್ರತಿಭಟನಾಕಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದರು. ಪ್ರತಿಭಟನಾಕಾರರು ಪಟ್ಟು ಹಿಡಿದು ಜಿಲ್ಲಾಧಿಕಾರಿಗಳು ಬಾರದೆ ಕಾರ್ಯಕ್ರಮ ನಡೆಸುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಡಂಚಿನ ಭಾಗವಾಗಿರುವ ಈ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಜಾಸ್ತಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜನರ ರಕ್ಷಣೆಗೂ ಮುಂದಾಗುತ್ತಿಲ್ಲ. ಇದರ ಜೊತೆಗೆ ನಷ್ಟ ಪರಿಹಾರವನ್ನು ನೀಡುತ್ತಿಲ್ಲ. ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಸಭೆಯಿಂದ ಹೊರನಡೆದರು. ಹಳ್ಳಿಯ ಕಡೆ ಅಂತ ಹಾಕೊಂಡಿದ್ದೀರಾ, ದಯಮಾಡ್ಬೇಕಾದ್ರೆ ಕಾಯ್ತೀವಿ 4 ಗಂಟೆಗೆ ಮುಗಿಸ್ಕ ಬರ್ಲಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಾ ಇಲಾಖೆಯವರು ಯಾರು ಬಂದಿಲ್ಲ. ನಮ್ಮಲ್ಲಿ ಜಟಿಲವಾದ ಸಮಸ್ಯೆಗಳಿವೆ. ಯಾಕಂದ್ರೆ ನಿಮ್ಮ ಹತ್ರನೂ ಹೇಳಿದೀವಿ, ಎಸಿ ಅವ್ರ ಹತ್ರನೂ ಹೇಳಿದೀವಿ. ಸರಗೂರ್ಲಿ ಜನಸಂಪರ್ಕ ಸಭೆ ಬಂದಾಗ ಎಸಿ ಅವ್ರ ಜೊತೆ ಮಾತಾಡಿದೀವಿ, ಅವು ಇಲ್ಲಿವರೆಗೂ ಬಗೆಹರಿದಿಲ್ಲ. ಹಾಗಾಗಿ ದಯಮಾಡಿ ಜಿಲ್ಲಾಧಿಕಾರಿ ಬರಗಂಟೆ ಈ ಸಭೆನ ಬೇಕಾದ್ರೆ ನಾವು ಹಿಂಗೆ ಕೂತ್ಕೋತೀವಿ, ದಯಮಾಡಿ ಅವ್ರು ಬರ್ಲಿ. ವೈದ್ಯರಾಜಣ್ಣವರು ಏನ್ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲ ಇಲ್ಲ ಅವ್ರು ಬಂದ್ಮೇಲೆ ಮಾಡವ ಬಿಡಿ, ಸಾಹೇಬ್ರು ಬಂದ್ಮೇಲೆ ಮಾಡವ. ಇಲ್ಲ ಈಗ ಇಲ್ಲ ಒಂದ್ ನಿಮಿಷ ಕೇಳಿ ಸರ್, ಇಲ್ಲೇ ಬರ್ಲೇ ಬಿಡಿ ಅದೇನೆ. ನನ್ನ ಮಾತು ಸ್ವಲ್ಪ ಕೇಳಿವ್ರೆ ಸರ್. ಈಗ ಹೇಳ್ತೀವಿ ಕೇಳಿ, ನಿಮ್ ಬ್ಯಾನರ್ ಏನಕ್ಕೆ ಹಾಕೊಂಡಿದ್ದೀರಾ ಜಿಲ್ಲಾಧಿಕಾರಿ? ಅದು ಸರ್ಕಾರಿ ಆದೇಶ ಏನಿದೆ ಅಂತ ಅದೇ ಬರ್ಲಿ ಬಿಡಿ. ಸರ್ಕಾರಿ ಆದೇಶನ ನಾವು ಪಾಲಿಸ್ತೀವಿ. ನಾವು ಸರ್ಕಾರಿ ಆದೇಶನ ಪಾಲಿಸಲ್ಲ ಅನ್ನೋದಿಲ್ಲ, ಸರ್ಕಾರಿ ಆದೇಶವನ್ನು ನಾವು ಪಾಲಿಸ್ತೀವಿ. ಬರ್ಲಿ ಬಿಡಿ ಸಾಹೇಬ್ರು, ಕಾಯನ 4 ಗಂಟೆ ಕಾಯ್ತೀವಿ. ಸರ್ ಸರ್ ನಾನು ಹೇಳಿದ ದಯವಿಟ್ಟು ತೆಗೆದುಬಿಡಿ, ಆಮೇಲೆ ಮಾಡಿ. ದಯವಿಟ್ಟು ನಾನು ಹೇಳಿದ್ರು ಕೇಳಿ. ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿಗಳು ಅಂತ ಬ್ಯಾನರ್ ಹಾಕಿ ಸರ್ ಮಾಡಿ. ದಂಡಾಧಿಕಾರಿಗಳು ಹಳ್ಳಿ ಕಡೆ ಅಂತ ಬ್ಯಾನರ್ ಹಾಕಿ ನೀವು ಮಾಡಿ. ನೋ ಆ ಬ್ಯಾನರ್ ಚೇಂಜ್ ಮಾಡಿ, ದಂಡಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ ಮಾಡಿ ನಾವು ಓಕೆ ಕೊಡ್ತೀವಿ. ಇಲ್ಲ ಸಾಹೇಬ್ರು ಬರಗಂಟೆ ಬೇಕಾದ್ರೆ ಕಾಯ್ತೀವಿ. ನಾವು ಯಾರು ಹೋಗಲ್ಲ, ತಾಳ್ಮೆಯಿಂದ ಇರ್ತೀವಿ. ಸರ್ಕಾರಿ ಆದೇಶವನ್ನ ನಾವು ಪಾಲಿಸ್ತೀವಿ. ಹೇಳ್ತೀವಿ ಏನಕ್ಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ಜನಸಂಪರ್ಕ ಸಭೆಯನ್ನ ಸರಗೂರು ಮಾಡ್ತಾವ ತಾಲೂಕು ವಿವರಣೆ ಕೊಡಿ ಸರ್. ಲ್ಯಾಂಡ್ ಅಕ್ವೈರ್ ಮಾಡ್ತಿದ್ವಿ. KDB ಆಕ್ಟ್ ಅಲ್ಲಿ ಏನಾಗಿತ್ತು, ಹಳೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯ ವಾಣಿ ವಿಲಾಸ ಸಾಗರಕ್ಕೆ 10 ಟಿಎಂಸಿ ನೀರು ಮೀಸಲಿಟ್ಟು ಧರ್ಮಪುರ ಮತ್ತು ಜೇಚಿಹಳ್ಳಿ ಹೋಬಳಿಯ ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ KT ತಿಪ್ಪೇಸ್ವಾಮಿ ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಗೆ ಸೇರಿಸಲು ಹಾಗೂ ಹಿರಿಯೂರು ನಗರದ ಸಕ್ಕರೆ ಕಾರ್ಖಾನೆಯನ್ನು ಪುನಃ ಪ್ರಾರಂಭಿಸಲು ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿದ್ದ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ಯೋಜನೆಯ ಈ ಹಿಂದಿನ ಬಿಜೆಪಿ ಸರ್ಕಾರ ತಾತ್ಕಾಲಿಕವಾಗಿ 5 ಟಿಎಂಸಿ ನೀರನ್ನು ಮಂಜೂರು ಮಾಡಲಾಗಿತ್ತು. ಆದರೆ ತದನಂತರ ಬಂದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದನ್ನು 2 ಟಿಎಂಸಿ ನೀರಿಗೆ ಸೀಮಿತಗೊಳಿಸಲಾಯಿತು. ಈಗಾಗಲೇ ಸರ್ಕಾರ ಕುಡಿಯುವ ಸಲುವಾಗಿ ಹಿರಿಯೂರು ನಗರಕ್ಕೆ ಹಾಗೂ ತಾಲೂಕಿನ 168 ಗ್ರಾಮಗಳಿಗೆ, ಚಳ್ಳಕೆರೆ ನಗರಕ್ಕೆ ಹಾಗೂ ಹಳ್ಳಿಗಳಿಗೆ DRDO ಹಾಗೂ ಚಿತ್ರದುರ್ಗ ನಗರಕ್ಕೆ ಹೊಳಲ್ಕೆರೆ ಗ್ರಾಮ ಮತ್ತು ತಾಲೂಕಿನ 198 ಗ್ರಾಮಗಳಿಗೆ ಕುಡಿಯುವ ನೀರು ಹರಿಸಬೇಕಿದೆ. ಅಲ್ಲದೆ ತಾಲೂಕಿನ ವಾಣಿ ವಿಲಾಸ ಸಾಗರದ ಅಚ್ಚುಕಟ್ಟು ಪ್ರದೇಶಕ್ಕೆ, ಕಾರ್ಖಾನೆಗಳಿಗೆ ಮತ್ತು ವ್ಯವಸಾಯದ ಉದ್ದೇಶಕ್ಕೆ ಎಲ್ಲ ಸೇರಿ ನೀರಾವರಿ ಇಲಾಖೆ ಮಾಹಿತಿ ಪ್ರಕಾರ 8.506 ಟಿಎಂಸಿ ನೀರು ಮೀಸಲಿಟ್ಟಿರುವುದು ಆನೆಯ ಹೊಟ್ಟೆಗೆ ಹಪ್ಪಳವಿಟ್ಟಂತಾಗಿದೆ ಎಂದು ಅವರು ಹೇಳಿದರು.
ಆ ಭಾಗದ ಎಲ್ಲಾ ಕೆರೆಗಳನ್ನ ತುಂಬಿಸಬೇಕು ಅಂತಂದೇಳಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೇವೆ. ಹಾಗೆ ನಮ್ಮ ಭದ್ರಾಮಂಡಲ ಯೋಜನೆಯು ರಾಷ್ಟ್ರೀಯ ಯೋಜನೆ ಸೇರಬೇಕು. ಈಗ ಸರ್ಕಾರದಲ್ಲಿ ಏನು ಹೈಪವರ್ ಸ್ಟ್ಯಾಂಡಿಂಗ್ ಬಗ್ಗೆ ಮುಂದುವರೆದು ಅಲ್ಲಿ ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆದ್ಮೇಲೆ ನೀವು ರಾಷ್ಟ್ರೀಯ ಯೋಜನೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಸರ್ಕಾರ ಸ್ಕೂಲ್ಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ವಾಣಿ ವಿಲಾಸ ಜಲಾಶಯ ಅಚ್ಚುಕಟ್ಟು ಭಾಗದ ಕೇವಲ 22,000 ಹೆಕ್ಟೇರ್ ಇನ್ನೂ 1,00,000 ಹೆಕ್ಟೇರ್ಗೆ ನೀರಾವರಿ ಸೌಲಭ್ಯವನ್ನು ಮಾಡಬೇಕಾಗಿರೋದ್ರಿಂದ ಜಗನ್ನಹಳ್ಳಿ, ಗಂಗಪುರ, ಕಸ್ಬ ಹಾಗೂ ಐನೂರ ಭಾಗದ ಎಲ್ಲ ತಾಲೂಕುಗಳಿಗೆ ನೀರಾವರಿ ಸೌಲಭ್ಯವನ್ನು ಸರ್ಕಾರ ಮಾಡಲಿಕ್ಕೆ ಮುಂದಾಗಬೇಕು. ಹಾಗೆ ನೀರಾವರಿ ಸೌಲಭ್ಯವನ್ನು ಮಾಡಿದ್ದಾದ್ಮೇಲೆ ನಮ್ಮ ವಾಣಿ ವಿಲಾಸ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯ ವರ್ಷದ ಸಕ್ಕರೆ ಕಾರ್ಖಾನೆ, ರೈತರ ಸಕ್ಕರೆ ಕಾರ್ಖಾನೆ ನಮ್ಮ ತಾಲೂಕಲ್ಲಿ ಅದನ್ನ ಪುನಶ್ಚೇತನಗೊಳಿಸಬೇಕು. ಸರ್ಕಾರ ಪುನಶ್ಚೇತನಗೊಳಿಸಿದರೆ ಈ ಭಾಗದ ಎಲ್ಲ ರೈತರು ಕಬ್ಬನ್ನ ಬೆಳೀತಾರೆ. ಕಬ್ಬನ್ನ ಬೆಳೆಯುವ ರೈತರಿಗೆ ಇಂದು ಸಕ್ಕರೆ ಕಾರ್ಖಾನೆ ನಿರಂತರವಾಗಿ ನಡೆಯುತ್ತದೆ. ಈ ಬಾರಿ ವಾಣಿ ವಿಲಾಸ ಸಾಗರಕ್ಕೆ ಹೆಚ್ಚಿನ ಮಳೆಯಿಂದ ಹೆಚ್ಚಿನ ನೀರು ಸಂಗ್ರಹವಾಗಿದ್ದು, ತುಮಕೂರು ಹಾಗೂ ಚಿತ್ರದುರ್ಗ ಭಾಗದ ಭದ್ರಾ ನಾಲೆಯ ಕಾಲುವೆಗಳಿಗೆ ನೀರು ಹರಿಸಲು ಪ್ರಾರಂಭವಾದರೆ ಸಾಗರದ ನೀರಿನ ಪ್ರಮಾಣ ಡೆಡ್ ಸ್ಟೋರೇಜ್ ತಲುಪುವುದು ಗ್ಯಾರಂಟಿಯಾಗಿದೆ. ಇದರಿಂದ ತಾಲೂಕಿನ ಅಂತರ್ಜಲ ಬತ್ತಿ ಹೋಗಿ 2 ವರ್ಷಗಳ ಹಿಂದಿನಂತೆ ಲಕ್ಷಾಂತರ ಅಡಿಕೆ, ತೆಂಗಿನ ಮರಗಳು ಸೇರಿದಂತೆ ಬಾಳೆ, ದಾಳಿಂಬೆಯಂತಹ ತೋಟದ ಬೆಳೆಗಳು ಒಣಗಿ ಹೋಗುವ ಪರಿಸ್ಥಿತಿ ಮತ್ತೆ ಮರುಕಳಿಸಿ ರೈತರು ಆತ್ಮಹತ್ಯೆಯ ದಾರಿ ಹಿಡಿಯಬೇಕಾಗಿರುತ್ತದೆ. ಆದ್ದರಿಂದ ವಾಣಿ ವಿಲಾಸ ಸಾಗರಕ್ಕೆ ಸರ್ಕಾರ ಪ್ರತಿ ವರ್ಷ ಸುಮಾರು 10 ಟಿಎಂಸಿ ನೀರನ್ನು ಮೀಸಲಿಡಬೇಕು. ಧರ್ಮಪುರ ಹಾಗೂ ಜೇಜಿಹಳ್ಳಿ ಹೋಬಳಿಗಳಿಗೆ ಹಾಗೂ ಕಳ್ಳುವಳ್ಳಿ ಭಾಗಕ್ಕೆ 2 ನಾಲೆಗಳ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಹರಿಸಿ ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು ಎಂದರು. ತಾಲೂಕಿನ ಕಸಬಾ ಹೋಬಳಿ ಮತ್ತು ಐಮಂಗಳ ಹೋಬಳಿ ಸೇರಿದಂತೆ ತಾಲೂಕಿನ ಎಲ್ಲಾ ಭಾಗಕ್ಕೆ ನೀರಾವರಿ ಸೌಲಭ್ಯ ಒದಗಿಸಬೇಕು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಗೆ ಸೇರಿಸಬೇಕು. ವಾಣಿ ವಿಲಾಸ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಕೆಟಿ ತಿಪ್ಪೇಸ್ವಾಮಿ, ಆಲೂರು ಸಿದ್ದರಾಮಯ್ಯ, ಮಂಜುನಾಥ್, ದೇವೇಂದ್ರಪ್ಪ ತಿಮ್ಮಣ್ಣ, ಶ್ರೀರಂಗಮ್ಮ, ಗಂಗಮ್ಮ, ತಿಮ್ಮಣ್ಣ, ವೈ ಶಿವಣ್ಣ, ರಮೇಶ್ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಏನಲ್ಲೇ ಹಾಗೇನೆ ಫಾಲೋ ಮಾಡಿ ಲ್ಯಾಂಡ್ ಅಕ್ವೈರ್ ಮಾಡ್ಲಿಕ್ಕೆ ಆಗಲ್ಲ. 3 ರೇಟ್ ಒಂದೇ ಸರ್ಕಾರ ಅಂತೇಳಿ ರೇಟ್ 80% ಆದ್ಮೇಲೆ ಇಲ್ಲಿ ಇಂಟ್ರೆಸ್ಟ್ ಪರ್ಯಾಲೋಚನೆ ಸಭೆ ಮೊತ್ತಕ್ಕೆ ಹಾಕುತ್ತೇನೆ. 2022 ಸಾಲಿನ ಕರ್ನಾಟಕ ಅಭಿವೃದ್ಧಿ ಪರ್ಯಾಲೋಚಿಸುತ್ತದೆ ಎಂಬ ವಿಷಯವನ್ನು ಪ್ರಸ್ತಾವದ ಪರವಾಗಿ ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿ ಅಧ್ಯಕ್ಷರೇ ಪ್ರಸ್ತಾವವನ್ನು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಈಗ ವಿಧೇಯಕವನ್ನು ಸರಗೂರು ತಾಲೂಕಿನ ಹುಳ್ಳೆಮಾಳ ಗ್ರಾಮದಲ್ಲಿ ನಿನ್ನೆ ಸಂಜೆ ಮಳೆ ಸುರಿದಿದ್ದು, ಈ ವೇಳೆ ಸಿಡಿಲು ಬಡಿದು ಮರವೊಂದು ಹೊತ್ತಿ ಹುರಿದಿದ್ದು, ಘಟನೆಯಿಂದಾಗಿ
ಜನರು ಆತಂಕಕ್ಕೀಡಾದ ಘಟನೆ ನಡೆದಿದೆ. ಸುಮಾರು 1.5 ಗಂಟೆಗಳ ಕಾಲ ಸಿಡಿಲು, ಮಿಂಚು, ಗಾಳಿ ಸಹಿತವಾಗಿ ಭಾರೀ ಮಳೆ ಸುರಿದಿದ್ದು, ಈ ವೇಳೆ ಕಣ್ಣು ಕೂರೈಸುವಂತಹ ಮರಕ್ಕೆ ಸಿಡಿಲು ಅಪ್ಪಳಿಸಿದ್ದು ಮರ ಛಿದ್ರವಾಗಿರುವುದಲ್ಲದೆ ಹೊತ್ತಿ ಹುರಿದು ಹೋಗಿದೆ. ಗ್ರಾಮಸ್ಥರು ಮೊದಲ ಬಾರಿಗೆ ಇಂತಹದೊಂದು ಅಚ್ಚರಿಯ ಘಟನೆಯನ್ನು ನೋಡಿದ್ದು ಅಚ್ಚರಿಯ ಜೊತೆಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಅಕಾಲಿಕವಾಗಿ ಬರುವ ಮಳೆ ಸಿಡಿಲುಗಳು ಅನಾಹುತವನ್ನು ಸೃಷ್ಟಿಸುತ್ತವೆ ಎನ್ನುವ ನಂಬಿಕೆ ಹಳ್ಳಿಗಳಲ್ಲಿದ್ದು, ಹೀಗಾಗಿ ಅಕಾಲಿಕ ಮಳೆ ಸಿಡಿಲು ಬಂದಾಗ ಜನರು ಆತಂಕಕ್ಕೀಡಾಗುತ್ತಾರೆ. ಒಂದನೇ ಖಂಡ ಮತ್ತು ಉಪಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಅದನ್ನು ಪಾವಗಡ ತಾಲೂಕು ಪಳವಳ್ಳಿ ಕಟ್ಟೆ ಮೇಲೆ ನಡೆದ ಅಪಘಾತದ ಹಿನ್ನೆಲೆಯಲ್ಲಿ ರಾಜ್ಯ ವಿರೋಧ ಪಕ್ಷದ ಉಪನಾಯಕ ಯುಟಿ ಖಾದರ್ ಅವರು ಗಾಯಾಳುಗಳು ದಾಖಲಾಗಿರುವ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಬಿಎನ್ ಚಂದ್ರಪ್ಪ, ವಿಎಸ್ ಉಗ್ರಪ್ಪ, ಕೆಪಿಸಿಸಿ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಮೈಲಾರ ರೆಡ್ಡಿ ಮತ್ತಿತರ ಮುಖಂಡರು ಜೊತೆಗಿದ್ದರು. ಪಾವಗಡದಲ್ಲಿ ಅಪಘಾತವಾದ ಗಾಯಾಳುಗಳನ್ನು ರಾಜ್ಯ ಗೃಹ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಗೃಹ ಸಚಿವರಿಗೆ ಮಾಜಿ ಸಚಿವ ಸೊಡಗು ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್ ಸಾಥ್ ನೀಡಿದರು. ಪಾವಗಡ ತಾಲೂಕು ಪಳವಳ್ಳಿ ಕಟ್ಟೆಯ ಕೆರೆ ಬಳಿ ಶನಿವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸರ್ಕಾರಿ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡಲು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತುಮಕೂರಿನ ಪಾವಗಡದಲ್ಲಿ ಶನಿವಾರ ನಡೆದ ಬಸ್ ದುರಂತಕ್ಕೆ ಚಾಲಕನ ಅಜಾಗರೂಕತೆ ಹಾಗೂ ಬಸ್ ಓವರ್ಲೋಡ್ ಆಗಿರುವುದೇ ಕಾರಣ ಎಂದು ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಬಸ್ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಶನಿವಾರ ಸಂಜೆ ಶ್ರೀರಾಮುಲುರವರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಇದೇ ವೇಳೆ 25,000 ರೂಪಾಯಿ ನೆರವು ನೀಡಿದರು. ಪಾವಗಡ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಬಸ್ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ಬಸ್ ದುರಂತದಲ್ಲಿ ಸಾವನ್ನಪ್ಪಿದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡಬೇಕು ಹಾಗೂ ಗಾಯಗೊಂಡಿರುವಂತಹ ರೋಗಿಗಳಿಗೆ ಪರಿಹಾರ ಕೊಡಬೇಕು ಹಾಗೂ ಭಾಗದಲ್ಲಿ ಹೆಚ್ಚಿನ ಸರ್ಕಾರಿ ಬಸ್ಗಳನ್ನು ಕಲ್ಪಿಸಬೇಕೆಂದು ಇದೇ ವೇಳೆ ಸರ್ಕಾರಕ್ಕೆ ಮನವಿ ಮಾಡಿದರು. ತುಮಕೂರಿನ ಪಾವಗಡದ ಪಳವಳ್ಳಿಯ ಬಳಿಯಲ್ಲಿ ನಿನ್ನೆ ನಡೆದಂತಹ ಖಾಸಗಿ ಬಸ್ ಅಪಘಾತ ನಡೆದ ಬೆನ್ನಲ್ಲೇ ಚಾಮರಾಜನಗರದಲ್ಲೂ ಖಾಸಗಿ ಬಸ್ ಒಂದು ಮಗುಚಿ ಬಿದ್ದಿದ್ದು ಘಟನೆಯಲ್ಲಿ 10ಕ್ಕೂ ಅಧಿಕ ಮಂದಿಗೆ ಗಾಯವಾಗಿದೆ ಎಂದು ತಿಳಿದುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾಮಗೆರೆ ಸಮೀಪದಲ್ಲಿ ಈ ಘಟನೆ ನಡೆದಿದ್ದು, ಏಕಾಏಕಿ ಅಡ್ಡ ಬಂದ ಬೈಕ್ ಅನ್ನು ತಪ್ಪಿಸುವ ವೇಳೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದೆ ಎಂದು ಹೇಳಲಾಗಿದೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೇಶದ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಅಗ್ರಮಾನ್ಯ ಸ್ಥಾನ ಪಡೆಯಲು ಅಗತ್ಯ ಸಹಕಾರ ನೀಡುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಕೆಂಗೇರಿಯ ಗಣೇಶ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ನೆರವೇರಿಸಿ ಮಾತನಾಡಿದ ಅವರು, ಸದ್ಯ ದೇಶದಲ್ಲಿ ಮಹಾರಾಷ್ಟ್ರ, ಗುಜರಾತ್ ಸಹಕಾರ ರಂಗದಲ್ಲಿ ಮುಂಚೂಣಿಯಲ್ಲಿದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಅಗತ್ಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಹಿಜಾಬ್ಗೆ ಪಟ್ಟು ಹಿಡಿದು ಪರೀಕ್ಷೆಗಳಿಗೆ ಗೈರಾದರೆ ಮರುಪರೀಕ್ಷೆ ಇಲ್ಲ ಎಂದು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಚಿವರು, ಹಿಜಾಬ್ ಧರಿಸಿ ತರಗತಿಗಳಿಗೆ ಬರಲು ಅವಕಾಶವಿಲ್ಲ. ಹಿಜಾಬ್ ಪಟ್ಟು ಹಿಡಿದು ಪರೀಕ್ಷೆಗಳಿಗೆ ಗೈರಾದರೆ ಮರುಪರೀಕ್ಷೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಅಪಘಾತವಾದರೂ ನಮ್ಮ ಮುಖ್ಯಮಂತ್ರಿ ಅವರು ಅದನ್ನೆಲ್ಲ ಮರೆತು ಬಹಳ ಆನಂದವಾಗಿ ಒಂದು ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಅವರಿಗೆ ಜನರ ಸಮಸ್ಯೆಗಿಂತ ಚಿತ್ರದ ಪ್ರಚಾರವೇ ಮಹತ್ವದಾಗಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಬೊಮ್ಮಾಯಿ ಅವರನ್ನು ತರಾಟೆಗೆತ್ತಿಕೊಂಡಿದ್ದಾರೆ. ಒಂದಲ್ಲ ಒಂದು ದಿನ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು ಎಂದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದ ಭಾರತದ ಧ್ವಜ ತುಂಡಾಯಿತು. ಒಂದಲ್ಲ ಒಂದು ದಿನ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು ಎಂದು ಅವರು ಹೇಳಿದರು. ಗುಬ್ಬಿ
ವಿಧಾನಸಭಾ ಕ್ಷೇತ್ರಕ್ಕೆ ಬಿಎಸ್ ನಾಗರಾಜು ಅಭ್ಯರ್ಥಿ ಎಂದು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರಂತೆಯೇ ಸ್ಥಳೀಯ ಮುಖಂಡರ ಜೊತೆಗೂಡಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ಮುಂದಿನ ಚುನಾವಣೆಗೆ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನಾಗರಾಜು ಅವರಿಗೆ ಇವತ್ತು ನಾಯಕತ್ವವನ್ನು ಕೊಟ್ಟಿದ್ದೇವೆ. ನಾಗರಾಜು ಅವರನ್ನ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಪಕ್ಷ ನಿರ್ಣಯ ಮಾಡಿದ್ದೇವೆ. ಲೋಕೇಶ್ ಅವರು ಅವರೆಲ್ಲ ಕೂತು, ನಮ್ಮ ಹಳೆ ನಾಯಕರುಗಳೇನಿದ್ದಾರೆ ಅವರೆಲ್ಲ ಕೂತು ಮುಂದಿನ ಒಂದು ಹೋರಾಟಕ್ಕೆ ಪಕ್ಷದ ಒಂದು ಸಂಘಟನೆ, ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಅವರೆಲ್ಲರ ಜೊತೆಗೂಡಿ ಕೆಲಸ ಮಾಡ್ತಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 2023 ಯಾವುದೇ ಪಕ್ಷದ ಅಂಗಿಲ್ಲದೆ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರಲು ರಾಜ್ಯದ ಎಲ್ಲಾ ಭಾಗದಲ್ಲಿ ಸಂಘಟನೆ ಮಾಡಲು ಬದ್ಧರಾಗಿದ್ದೇವೆ ಎಂದು ನೀರಾವರಿ ಯೋಜನೆ ಅನುಷ್ಠಾನದ ಸಲುವಾಗಿ 180 ಕ್ಷೇತ್ರಗಳಲ್ಲಿ ಪಂಚರತ್ನ ಮತ್ತು ಜನತಾ ಧನಧಾರೆ ಯೋಜನೆಗಳನ್ನು ಜನತೆಗೆ ಪರಿಚಯಿಸುವ ಮೂಲಕ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ತರಲಾಗುವುದು ಎಂದರು. ನಾಡಿನ ಜನತೆಯ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಜನತಾಳ ಅಧಿಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರತಕ್ಕಂಥದ್ದು. ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಗಳು ಬೇರೆ. ಈ ಬಾರಿ ಜನರಲ್ಲಿ ಹಲವಾರು ಸಮಸ್ಯೆಗಳಿದೆ. ನಿರುದ್ಯೋಗದ ಸಮಸ್ಯೆಗಳಿದೆ, ರೈತರ ಸಮಸ್ಯೆ ಇದೆ. ಇದು ಎಲ್ಲದಕ್ಕೂ ಪರಿಹಾರ ಇವತ್ತು ಜನತಾದಳ ಅಂತಕ್ಕಂಥದ್ದನ್ನು ಜನತೆಯ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೇವೆ. ಪಾವಗಡದಲ್ಲಿ ನಡೆದ ಖಾಸಗಿ ಬಸ್ ಅಪಘಾತದಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಕುಟುಂಬಕ್ಕೆ ಧೈರ್ಯ ತುಂಬಲು ತೆರಳಿದ್ದೇನೆ ಎಂದರು. ಇದೇ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ 18 ತಿಂಗಳ ಅಧಿಕಾರ ಅವಧಿ ಅವ್ರ ಮುಂದಿತ್ತು. ಮುಖ್ಯಮಂತ್ರಿಗಳಾದ ಯಾರಿಗೇ ಆದರೂ ಕೂಡ ಆ ಮುಖ್ಯಮಂತ್ರಿ ಸ್ಥಾನ ಅಂತಂದ್ರೆ ಅತ್ಯಂತ ಪ್ರೆಷರ್ ಇರುವಂಥ ಸ್ಥಾನ. 5 ವರ್ಷದಲ್ಲಿ ಅವ್ರು 2ನೇ ಟರ್ಮ್ ಮುಖ್ಯಮಂತ್ರಿ ಇರಲಿ, 3ನೇ ಟರ್ಮ್ ಮುಖ್ಯಮಂತ್ರಿ ಇದ್ದರೂ ಕೂಡ ಯಾವಾಗಿದ್ದರೂ ಆ ಕುರ್ಚಿಯ ಮೇಲಿರುವಂಥ ಪ್ರೆಷರ್ ಕಡಿಮೆ ಆಗೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಇವರು ಮುಖ್ಯಮಂತ್ರಿಗಳಾದಾಗ ಕೇವಲ 18 ತಿಂಗಳ ಕಾಲ ಉಳಿದಿತ್ತು. ಈ ಮುಳ್ಳಿನ ಹಾಸಿಗೆ ಮೇಲೆ ಕುತ್ಕೊಳ್ಳೋದು ಸರಳ ವಿಷಯ ಇದ್ದಿದ್ದಿಲ್ಲ. ಆ ಮುಖ್ಯಮಂತ್ರಿಗಳಿಗೆ ಅವರು ಅಧಿಕಾರ ತಗೊಂಡಾಗ ಇನ್ನೂ ಕೋವಿಡ್ದ ಒತ್ತಡ ಕೂಡ ಸರ್ಕಾರದ ಮೇಲೆ, ರಾಜ್ಯದ ಮೇಲೆ ಇತ್ತು. ಅದಕ್ಕಿಂತ ಮೊದಲು 2 ವರ್ಷ ದೊಡ್ಡ ಪ್ರಮಾಣದ ಫ್ಲಡ್ದಿಂದ ನಮ್ಮ ರಾಜ್ಯದಲ್ಲಿ ನುಕ್ಸಾನಾಗಿತ್ತು. ಕೋವಿಡ್ ಅಲೆ ಮೇಲೆ ಅಲೆ ಕಾರಣಕ್ಕಾಗಿ ರಾಜ್ಯಕ್ಕೆ, ಜನರಿಗೆ ಮತ್ತು ರಾಜ್ಯದ ಬಜೆಟ್ ಮೇಲೆ, ರಾಜ್ಯದ ಎಕಾನಮಿ ಮೇಲೆ ದೊಡ್ಡ ಹೊಡೆತ ಕುಂತಿತ್ತು. ಅಂಥ ಟೈಮ್ದಲ್ಲಿ ಆ ಕುರ್ಚಿಯಲ್ಲಿ ಬಂದು ಅವ್ರು ಕುಂತರು. ಆ ಕುರ್ಚಿ ಪ್ರೆಷರು ನಮ್ಮಂಥ ಎಲ್ಲ MLAಗಳು ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡು ನಾನು ಹೇಳ್ತೀನಿ, ನಾವು ಸಾಕಷ್ಟು ಅವ್ರ ಮೇಲೆ ಪ್ರೆಷರ್ಗಳನ್ನು ತೊಗೊಂಬಂದಿವಿ. ಯಾಕಂದ್ರೆ ಅಭಿವೃದ್ಧಿಗೆ ನಮಗೆ ಬೇಕಾದಂಥ ಹಣ ಸಿಕ್ಕಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಆದರೆ ಈಗ ನಾವು ಜನರ ಮುಂದೆ ಹೋಗ್ಬೇಕಾಗೈತಿ. ಹಾಗಾಗಿ ನೀವು ದುಡ್ಡು ಕೊಡ್ರಿ, ನಮಗೆ ಡೆವಲಪ್ಮೆಂಟಿಗೆ ಅಮೌಂಟ್ ಕೊಡ್ರಿ ಅಂಥೇಳಿ ನಾವು ಅವ್ರ ಮೇಲೆ ಸತತವಾಗಿ ಒತ್ತಾಯ ಮಾಡಿದ್ವಿ. ಎಲ್ಲ ನಮ್ಮ ಆಡಳಿತ ಪಕ್ಷದ ಸದಸ್ಯರಿರ್ಬೋದು ಅಥವಾ ಬೇರೆಯವರು. ಆ ಸಂದರ್ಭದಲ್ಲಿ ಬೇರೆಯವರು ಯಾರಾದರೂ ಆಗಿದ್ರೆ ಆ ಪ್ರೆಷರಿಗೆ ಕ್ರಂಬಲಾಗುವಂಥ ಬೇರೆಯವರು ಯಾರಾದರೂ ಆಗಿದ್ದರೆ ಆ ಪ್ರೆಷರಿಗೆ ಕ್ರಂಬಲಾಗುವಂಥ ಚಾನ್ಸ್ ಇತ್ತು. ಲಾಂಗ್ ಟರ್ಮ್ದಲ್ಲಿ ಅಥವಾ ಆ ಪ್ರೆಷರ್ದಲ್ಲಿ ತಗೊಳ್ಳುವಂಥ ರಾಜ್ಯಕ್ಕೆ, ಆದರೆ ಲಾಂಗ್ ಟರ್ಮ್ದಲ್ಲಿ ಅಫೆಕ್ಟ್ ಆಗುವಂಥ ಮುಖ್ಯಮಂತ್ರಿಗಳು ಭಾಳ ಪ್ರೊಡಕ್ಟ್ ಆಗಿ, ನಮ್ಮ ಭಾಳ ಮಂತ್ರಿಗಳಾದ ತಮ್ಮ ಮುಖ್ಯಮಂತ್ರಿಗಳು ಜೀವನದ ಭಾಳ ಪ್ರೊಡಕ್ಟ್ ಆಗಿ ಆ ಅನುಭವ ಏನೈತಿ ಅದನ್ನೆಲ್ಲದು ಧಾರೆ ಎರೆದು ಅದನ್ನೆಲ್ಲ ಸೋಸಿ ಒಂದು ಉತ್ತಮವಾದ ಬಜೆಟನ್ನು ನಮಗೆ ಕೊಟ್ಟರು. ಅದಷ್ಟಲ್ಲದೆ ಲಾಸ್ಟ್ ಇಯರ್ ಮಾನ್ಯ ಶ್ರೀ ಯಡಿಯೂರಪ್ಪನವರು ಸಲ್ಲಿಸಿದಂಥ ಬಜೆಟ್ ಏನಿತ್ತು, ಆ ಬಜೆಟಿನ ಆಶಯಕ್ಕೆ ಪೂರಕವಾಗಿ ನಮ್ಮ ರಾಜ್ಯವನ್ನು ಮುನ್ನಡೆಸಿದರು. ನಮ್ಮ ಹೋದ ವರ್ಷದ ಬಜೆಟ್ ಕೂಡ ಭಾಳ ಅಂದ್ರೆ ಭಾಳ ಅತ್ಯುತ್ತಮವಾಗಿ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ಶ್ರೀ ಬೊಮ್ಮಾಯಿಯವರು ಮಾಡಿದ್ದಾರೆ. ನಾವು ಇಷ್ಟು ಪ್ಲ್ಯಾನ್ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ಇನ್ನೂ 4% ತನಕ ನಾವು ಫಿಸಿಕಲ್ ಡೆಫಿಸಿಟ್ ತೋರಿಸುವಂಥ ಯೂಸ್ ಮಾಡುವಂಥ ಫೆಸಿಲಿಟಿ ಇದ್ದಾಗ ಕೂಡ ಮಾನ್ಯ ಮುಖ್ಯಮಂತ್ರಿಗಳು
ನಮ್ಮೆಲ್ಲ ಪ್ರೆಷರ್ಗಳ ನಡುವೆ ಕೂಡ ಸಂಪೂರ್ಣವಾಗಿ ಆ ಫಿಸ್ಕಲ್ ಡೆಫಿಸಿಟಿನ ರೂಮ್ ಏನಿತ್ತು ಅವರಿಗೆ ಆಪ್ರೇಟ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿದ ಕೇವಲ 48,890 ಕೋಟಿಗಳ ಫಿಸ್ಕಲ್ ಡೆಫಿಸಿಟನ್ನು ವರ್ಷದ ಕೊನೆಗೆ ತೊಗೊಂಬಂದು ಏನು ಬಜೆಟ್ರಿ ಪ್ರೊವಿಷನ್ ಏನಿತ್ತು ಫಿಸ್ಕಲ್ ಡೆಫಿಸಿಟ್ಟು ಅದಕ್ಕಿಂತ 17% ಕಡಿಮೆ ದುಡ್ಡನ್ನು ಅವರು ಮಾಡಿ ರಾಜ್ಯವನ್ನು ಮುನ್ನಡೆಸಿದರು, ಯಾವುದೇ ಕಂಪ್ಲೇಂಟ್ಗಳನ್ನು ಇಲ್ದಂಗೆ. ರೆವಿನ್ಯೂ ಡೆಫಿಸಿಟ್ ನೋಡಿದ್ರೆ 15,134 ಕೋಟಿ ರೆವಿನ್ಯೂ ಡೆಫಿಸಿಟ್ ಮಾಡಲಿಕ್ಕೆ ಬಜೆಟ್ದಲ್ಲಿ ಪ್ರೊವಿಷನ್ ಇತ್ತು. ಆದರೆ ನಮ್ಮದು ಫೈನಲ್ ಇಯರ್ ಎಂಡಿಗೆ ನಮ್ಮದು ರೆವಿನ್ಯೂ ಡೆಫಿಸಿಟ್ ಬರ್ತಾ ಇರೋದು 6,235 ಕೋಟಿಗಳು ಮಾತ್ರ. ಅಂದರೆ ಇದು ಫಿಸ್ಕಲ್ ಡೆಫಿಸಿಟ್ಟು ಮತ್ತು ರೆವಿನ್ಯೂ ಡೆಫಿಸಿಟ್ ಎರಡರಲ್ಲೂ ಕೂಡ ಸುಮಾರು ರೆವಿನ್ಯೂ ಡೆಫಿಸಿಟ್ದಲ್ಲಿ ಸುಮಾರು 59% ಅವರು ಬಜೆಟರಿ ಪ್ರೊವಿಷನ್ ಏನಿತ್ತು ಅದಕ್ಕಿಂತ ಕಡಿಮೆ ಡೆಫಿಸಿಟ್ ತೋರಿಸಿದರು. ಇದೊಂದು ಅಮೋಘ ಸಾಧನೆ. ಇವತ್ತು ನಾವು ಬಜೆಟಿಂದ ಹೊಸ ವರ್ಷದ ಬಜೆಟ್ದ ಬಗ್ಗೆ ಮಾತಾಡೋದ್ರ ಜೊತೆ ಅವರು ಹೋದ ವರ್ಷ ಯಾವ ರೀತಿ ರಾಜ್ಯವನ್ನು ಮುನ್ನಡೆಸಿದರು, ಯಾವ ರೀತಿ ಆರ್ಥಿಕ ಇಲಾಖೆಯನ್ನು ನಡೆಸಿದ್ರು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ. ನನಗನ್ಸತಿ ಈ ವರ್ಷ ನಮ್ಮ ರಾಜ್ಯದ ಬಜೆಟ್ ದೃಷ್ಟಿಯಿಂದ, ರಾಜ್ಯದ ಆರ್ಥಿಕ ದೃಷ್ಟಿಯಿಂದ ಒಂದು ರೆಕಾರ್ಡ್ ಇಯರ್. ಯಾಕಂದರೆ ಈ ವರ್ಷ ನಮ್ಮದು ಏನು ಬಜೆಟ್ದಲ್ಲಿ ಏನು ಪ್ರೊವಿಷನ್ ಮಾಡಿದ್ವಿ ಅಂದರೆ 21-22ರಲ್ಲಿ ಆ ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ಸು ನಮ್ಮ ಆರ್ಥಿಕ ಇಲಾಖೆ ಮುಟ್ತಾ ಇದೆ. ಎಲ್ಲ ರೀತಿಯ ಟ್ಯಾಕ್ಸ್ ಕಲೆಕ್ಷನ್, ಅದು ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಅಥವಾ ಮೋಟ್ರ್ ವೆಹಿಕಲ್ ಟ್ಯಾಕ್ಸದ್ದು ಇರ್ಬೋದು, GST ಇರ್ಬೋದು, ಎಲೆಕ್ಟ್ರಿಸಿಟಿ ಡ್ಯೂಸ್ ಕಲೆಕ್ಟ್ ಮಾಡೋದಿರ್ಬೋದು, ಎಲೆಕ್ಟ್ರಿಸಿಟಿ ಟ್ಯಾಕ್ಸಸ್ ಇರ್ಬೋದು. ಈ ರೀತಿ ಎಲ್ಲ ಟ್ಯಾಕ್ಸಸ್ ಏನು ನಮ್ಮದು ಏನು ಪ್ರೊವಿಷನ್ ಇತ್ತು ಅದು ಸಂಪೂರ್ಣವಾಗಿ ನಮ್ಮ ಬಜೆಟ್ನ ಈ ವರ್ಷದಲ್ಲಿ ನಾವು ಮುಟ್ತಾ ಇದ್ದೇವೆ. ನಮ್ಮ GST ಕಲೆಕ್ಷನ್ ಟಾರ್ಗೆಟ್ 45,947 ಕೋಟಿ ಇತ್ತು. ಈ ಬಜೆಟಿನ ಈ ಎಲ್ಲ ಕೋವಿಡದ ತೊಂದರೆ ಇದ್ದಾಗೂ ಕೂಡ ನಮ್ಮ GST ಟ್ಯಾಕ್ಸ್ ಕಲೆಕ್ಷನ್ ಈ ವರ್ಷ ನಾವು 45,947 ಕೋಟಿ ಮುಟ್ತಾ ಇದ್ದೇವೆ. ಸ್ಟೇಟ್ ಎಕ್ಸೈಸ್ ಕಲೆಕ್ಷನ್ ಟಾರ್ಗೆಟ್ 24,580 ಕೋಟಿ ಇತ್ತು. ಅದನ್ನು ಕೂಡ 24,580 ಕೋಟಿ ಕಲೆಕ್ಷನ್ ಎಕ್ಸೈಸ್ ಟಾರ್ಗೆಟ್ ಕೂಡ ನಾವು ಮುಟ್ತಾ ಇದ್ದೇವೆ. ವ್ಯಾಟು 16,791 ಕೋಟಿ ಇತ್ತು, 16,791 ಕೋಟಿ ವ್ಯಾಟ್ ಕಲೆಕ್ಷನ್ ಆಗ್ತಾಯಿದೆ. ಸ್ಟ್ಯಾಂಪ್ ಡ್ಯೂಟಿ 12,655 ಕೋಟಿ ಇತ್ತು ಅಂದರೆ 12,655 ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್ ಆಗ್ತಾಯಿದೆ. ಇದಕ್ಕೆ ಕಾರಣ ಅಂತಂದ್ರೆ ಏನು ಆಡಳಿತದಲ್ಲಿ ಏನು ಬಿಗಿ ತೊಗೊಂಬರ್ಬೇಕಾಗಿತ್ತು, ಎಲ್ಲಿ ಸೋರಿಕೆ ಇತ್ತು ಅಥವಾ ಎಲ್ಲಿ ಲ್ಯಾಕ್ಸಿಟಿ ಇತ್ತು ಅದನ್ನು ಸರಿಯಾಗಿ ಟೈಟ್ ಮಾಡಿದ್ದಕ್ಕೆ ಸಂಬಂಧ ಇವತ್ತು 100% ಟ್ಯಾಕ್ಸ್ ಕಲೆಕ್ಷನ್ ನಮ್ಮ ಸ್ಟೇಟ್ ಮುಟ್ತಾ ಇದೆ. ಹಾಗಾಗಿ ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇದು ಮುಂದಿನ ವರ್ಷ ನಾವು ನೋಡಿದ್ದೀವಿ ಅಂತಂದ್ರೆ ನಮ್ಮ ಸ್ಟೇಟದ್ದು ಟೋಟಲ್ ಬಜೆಟ್ 5% ಗ್ರೋತ್ ಆದ್ರೆ ನಮ್ಮದು ಕ್ಯಾಪಿಟಲ್ ಔಟ್ಲೇ 10% ಜಂಪ್ ಆಗಿದೆ. ಅಂದ್ರೆ ನಮ್ಮದೇನು ಫಿಕ್ಸ್ಡ್ ಅಸೆಟ್ ನಮ್ಮ ಗೌರ್ಮೆಂಟಿಗೆ ಏನು ಅಸೆಟ್ಸ್ ನಾನ್ ಕಮಿಟೆಡ್ ಎಕ್ಸ್ಪೆಂಡಿಚರ್ದಲ್ಲಿ ಏನು ನಾವು ಅಸೆಟ್ಸ್ ಮಾಡ್ತೀವಿ, ಆ ಅಸೆಟ್ಸ್ ಆಗುವಂಥ ಕೆಲಸ ಹೆಚ್ಚಾಗ್ತೈತೆ. ಸುಮಾರು 5% ನಮ್ಮದು ಎಡಿಷ್ನಲ್ ಬಜೆಟ್ಗಿಂತ ಗ್ರೋತ್ ನಾವು ಕ್ಯಾಪಿಟಲ್ ಔಟ್ಲೇದಲ್ಲಿ ತೋರಿಸ್ತಾ ಇದ್ದೇವೆ. ಇದು ಕೂಡ ಒಂದು ಭಾಳ ಉತ್ತಮವಾದ ಸ್ಟೆಪ್ಪು ಬಜೆಟ್ ದೃಷ್ಟಿಯಿಂದಂತೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ತಾವು ಕೂಡ ಉತ್ತರ ಕರ್ನಾಟಕದವ್ರದಿರಿ. ಪ್ರತಿ ಸರ್ತೆ ನೀವು ನಿಮ್ಮ ಊರಿಗೆ ಹೋಗ್ಬೇಕಂತಂದ್ರೆ ನಮ್ಮ ಊರು ಹುಬ್ಬಳ್ಳಿ ಧಾರವಾಡ ಮ್ಯಾಲಿಂದನ ನೀವು ಹೋಗ್ತೀರಿ. ಬೇರೆ ಬೇರೆ ರಾಜ್ಯಗಳನ್ನು ನಾವು ಇವತ್ತು ಕಂಪೇರ್ ಮಾಡಿದರೆ ಮಹಾರಾಷ್ಟ್ರದ ಕ್ಯಾಪಿಟಲ್ ಮುಂಬೈ ಇದ್ದರೂ ಕೂಡ ಅಲ್ಲಿ ಆ ರಾಜ್ಯದಲ್ಲಿ ಪೂನಾ ಒಂದು ದೊಡ್ಡ ಊರೈತಿ, ಕೊಲ್ಲಾಪುರ ಒಂದು ದೊಡ್ಡ ಊರೈತಿ, ಶೊಲ್ಲಾಪುರ ಐತಿ, ಔರಂಗಾಬಾದ್ ಐತಿ, ನಗರ ಐತಿ. ಈ ರೀತಿಯ ಬೇರೆ 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 ದೊಡ್ಡ ನಾಗ್ಪುರ್ ಐತಿ, ದೊಡ್ಡ ದೊಡ್ಡ ನಗರಗಳದಾವು. ಆ ಸ್ಟೇಟಿನ ಡೆವಲಪ್ಮೆಂಟ್ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಯಲ್ಲಿ ಆ ನಗರಗಳ ಮೂಲಕ ಆಗಿದ್ದೈತಿ. ಇಲ್ಲೇ ನಾವು ಪಕ್ಕದ ತಮಿಳ್ನಾಡು ತೊಗೊಂಡಿವಿ ಅಂತಂದ್ರೆ ಅಲ್ಲಿ ಮಡ್ರಾಸ್ ಕ್ಯಾಪಿಟಲ್ ಇದ್ರೂ ಕೂಡ ಅಲ್ಲಿ ಟ್ರಿಚಿ ಇರ್ಬೋದು, ಕೊಚ್ಚಿನ್, ಕೊಯಮತ್ತೂರು ಇರ್ಬೋದು. ಈ ರೀತಿಯ ಬೇರೆ ಬೇರೆ ಊರುಗಳು ಅಲ್ಲದಾವು ವಿಚ್ ಆ್ಯಕ್ಟ್ ಆ್ಯಸ್ ಎ ಎಕನಾಮಿಕ್ ಗ್ರೋತ್ ಇಂಜಿನ್ಸ್ ಆಫ್ ದೋಸ್ ಪರ್ಟಿಕ್ಯುಲರ್ ಸ್ಟೇಟ್ಸ್. ಆದರೆ ನಮ್ಮ ರಾಜ್ಯದ ದೃಷ್ಟಿಯಿಂದ ನೋಡಿದರೆ ಇವತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ನಮ್ಮ ರಾಜ್ಯದ ದೊಡ್ಡ ನಗರಗಳು ಯಾವುವು ಇಲ್ಲ.
ಅಂದರೂ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡನ ನಾವು ದೊಡ್ಡ ಬೆಂಗಳೂರಿನ ನಂತರ ದೊಡ್ಡ ಮಹಾನಗರ ಅಂತ ನಾವು ಕರೆದುಕೊಂತೇವೆ. ಆದರೆ ಅದು ಪರಿಸ್ಥಿತಿ ಏನಂತಂದ್ರೆ ಜನಸಂಖ್ಯೆ ದೃಷ್ಟಿಯಿಂದ ಅದು ದೊಡ್ಡದಿದ್ದರೂ ಕೂಡ ಮಹಾನಗರಕ್ಕೆ ಇರಬೇಕಾದಂಥ ಏನು ಒಂದು ಕ್ವಾಲಿಟೀಸ್ ಏನದಾವ ಅದರಲ್ಲಿ ಇನ್ನೂ ಬಂದಿಲ್ಲ. ಇದಕ್ಕೆ ಯಾಕಂತಂದರೆ ಸತತವಾಗಿ ಸುಮಾರು ವರ್ಷಗಳಿಂದ ಆ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಆ ಒಂದು ಹೊಸ ಒಂದು ಗ್ರೋತ್ ಇಂಜಿನ್ ಆಗಿ ಡೆವಲಪ್ ಮಾಡೋಕ್ಕೆ ಏನು ಸರ್ಕಾರದಿಂದ ಇನ್ಪುಟ್ಗಳು ಬೇಕು, ಸರ್ಕಾರದಿಂದ ಅದಕ್ಕೇನು ಫೋಕಸ್ ಬೇಕಾಯಿತು, ಅದು ಫೋಕಸ್ ಸರಿಯಾಗಿ ಸಿಕ್ಕಿಲ್ಲ. ನಾವು ಪ್ರತಿ ಸರ್ತಿ ಬಜೆಟ್ದಲ್ಲಿ ನೋಡ್ತಿರ್ತೀವಿ, ಮೈಸೂರಿಗೆ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಪ್ರಮಾಣದ ದುಡ್ಡನ್ನು ವರ್ಷ ದಸರಾ ಉತ್ಸವಕ್ಕಂತ ಆ ಸ್ಪೆಷಲ್ ಫಂಡ್ ಅಂತ ಹಂಗೆಲ್ಲ ಕೊಟ್ಕೊಂತ ಹೋದ್ರು. ಆದರೆ ಅದಕ್ಕಿಂತ ದೊಡ್ಡ ಊರಾದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಉತ್ತರ ಕರ್ನಾಟಕದ ಬಹು ಇಂಪಾರ್ಟೆಂಟ್ ಸೆಂಟ್ರ್ ಆದ ಹುಬ್ಬಳ್ಳಿ ಧಾರವಾಡಕ್ಕೆ ಬೇಕಾದಂಥ ದುಡ್ಡನ್ನು ಬೇಕಾದಂಥ ಫಂಡನ್ನು ಹಿಂದೆ ನಮ್ಗೆ ಕೊಟ್ಟಿದ್ದಿಲ್ಲ. ನೀವೇ ಎಷ್ಟೋ ಸರ್ತಿ ಅದನ್ನ ಬಗ್ಗೆ ನನಗೆ ಹೇಳಿದ್ರಿ, ಏನಪ್ಪ ನಿಮ್ಮ ಧಾರವಾಡದಾಗಿನ ರಸ್ತೆಗಳನ್ನ ನಾವು ನೋಡುವಂಗಿಲ್ಲ ಅಂಥೇಳಿ. ಆದರೆ ನನಗಿವತ್ತು ಸಂತೋಷ ಆಗ್ತೈತಿ, ಈ ತಮ್ಮ ಬಜೆಟಿನ ಮೂಲಕ ಶ್ರೀ ಬಸವರಾಜ ಬೊಮ್ಮಾಯಿಯವರು ತಮ್ಮ ತವರೂರು ಅವ್ರದ್ದು ಕೂಡ ಅವ್ರಿಗೂ ಕೂಡ ಹುಟ್ಟಿ ಬೆಳೆದಿದ್ದು ಹುಬ್ಬಳ್ಳಿನ ಆ ಊರಿಗೆ ಇವತ್ತು ನ್ಯಾಯವನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಬೆಂಗಳೂರಿಂದ ಈ ಕಡೆ ನಾವು ಮೈಸೂರು ಭಾಳ ಸಮೀಪ, ನಾನು ಮತ್ತು ಮೈಸೂರದ ಭಾಗ ಉದಾಹರಣೆಯನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಕೂಡ ಜಯದೇವ ಹಾಸ್ಪಿಟ್ಲ್ ಇದೆ. ಇಲ್ಲೇ ಪಕ್ಕದಲ್ಲಿ 160 ಕಿಲೋಮೀಟರ್ ನಾವು ಮೈಸೂರಾಗ ಹೋದ್ರೆ ಇನ್ನೊಂದು ಜಯದೇವ ಹಾಸ್ಪಿಟ್ಲ್ ಐತಿ. ಯಾರಿಗಾದರೂ ಹಾರ್ಟದ್ದು ತೊಂದರೆ ಆದರೆ ಆ ಜನ ಇಲ್ಲಿಗೆ ಬೆಂಗಳೂರಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸುಮಾರು 400-500 ಕಿಲೋಮೀಟ್ರ್ ಇರುವಂಥ 600 ಕಿಲೋಮೀಟ್ರ್ ಇರುವಂಥ ಉತ್ತರ ಕರ್ನಾಟಕದ ಜನ ಏನಾದರೂ ತೊಂದರೆ ಆತಂದ್ರೆ ಅವರು ದವಾಖಾನೆ ಹುಡುಕೊಂತ ಇಲ್ಲಿಗೆ ಜಯದೇವ ಹಾಸ್ಪಿಟ್ಲ್ ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಇತ್ತು. ಅವ್ರಿಗೆ ಬೆಂಗಳೂರಿಗೆ ಬರೋ ಖರ್ಚು, ಇಲ್ಲಿ ಇರೋ ಖರ್ಚು, ಅದ್ರ ಜೊತೆ ಮತ್ತು ಉಳಿದ ಖರ್ಚುಗಳು ಇದನ್ನು ಮನಗಂಡ ಇವತ್ತು ಉತ್ತರ ಕರ್ನಾಟಕದ ಹುಬ್ಬಳ್ಳಿಗೆ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯನ್ನು ಸುಮಾರು 250 ಕೋಟಿ ರೂಪಾಯಿದಲ್ಲಿ ಮಂಜೂರು ಮಾಡಿದ್ದು ನಮಗೆಲ್ಲ ಉತ್ತರ ಕರ್ನಾಟಕದ ಜನರಿಗೆ ಭಾಳ ಸಂತೋಷದ ವಿಚಾರ. ಹಾಗಾಗಿ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಮಹೇಶ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಹೇಳ್ತಾಯಿದ್ರು, ನಮ್ಮ ಕರ್ನಾಟಕದಲ್ಲಿ ಕೆಲವು ಸೆಂಟ್ರ್ಗಳಿದಾವೆ, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಆ ಸೆಂಟ್ರ್ಗಳಿಗೆ ಹೋಗ್ತಾರೆ. ಇಲ್ಲಿ ದಕ್ಷಿಣದಲ್ಲಿ ಬೆಂಗಳೂರು ಇರ್ಬೋದು ಅಥವಾ ಮೈಸೂರು, ಅದೇ ರೀತಿ ಮಂಗಳೂರು, ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರವಾಡ, ಅದೇ ರೀತಿ ಗುಲ್ಬರ್ಗ, ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಎಲ್ಲರೂ ಎಲ್ಲಿ ಕಲಿಬೇಕಂತಂದ್ರೆ ಆಯಾ ಭಾಗದಲ್ಲಿ ಅವರು ಧಾರವಾಡಕ್ಕೆ ಹೋಗ್ಬೇಕು ಅಥವಾ ನಾವು ಮಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕಂಥೇಳಿ ಅವ್ರದ್ದು ಅಪೇಕ್ಷೆ ಇರ್ತೈತೆ. ಅವ್ರ ಪೇರೆಂಟ್ಸ್ಗಳಿಗೆ ಕೂಡ, ಅವ್ರ ಪಾಲಕರಿಗೂ ಕೂಡ ನಮ್ಮ ಮಕ್ಕಳನ್ನ ನಾವು ಶಾಣೆ ಮಾಡ್ಬೇಕಂತಂದ್ರೆ ಆ ಕೇಂದ್ರಗಳಿಗೆ ಕಳಿಸ್ಬೇಕಂತಿರ್ತೈತಿ. ಇವತ್ತು ನನ್ನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಹೆಚ್ಚಿನ ನನ್ನ ಕ್ಷೇತ್ರ ಧಾರವಾಡದಲ್ಲಿ ಬರ್ತೈತಿ. ನನ್ನ ಧಾರವಾಡ ಇವತ್ತು ಒಂದು ವಿದ್ಯಾ ಕೇಂದ್ರವಾಗಿ ಇಡೀ ಕರ್ನಾಟಕದಲ್ಲೇ, ಇಡೀ ದೇಶದಲ್ಲೇ ಪ್ರಸಿದ್ಧ ಆಗೈತಿ. ಆದರೆ ಈ ಕೇಂದ್ರಕ್ಕೆ ನಮಗೆ ಸುಮಾರು ಹಾಸ್ಟೆಲ್ಗಳ ಸಂಬಂಧ, OBC ಹಾಸ್ಟೆಲ್ಗಳು ಏನದಾವೆ, ಹಿಂದುಳಿದ ವರ್ಗದ ಹಾಸ್ಟೆಲ್ಲಿಗೆ ಈ ವರ್ಷ ಬಂದಂಥ ಅಪ್ಲಿಕೇಶನ್ನ ಅಧ್ಯಕ್ಷರ ಸೀಟ್ ಬೇಕಂತೇಳಿ ಸುಮಾರು 15,500 ಅಪ್ಲಿಕೇಶನ್ಗಳು ನಮ್ಮ ಕ್ಷೇತ್ರದಲ್ಲಿ ಹಾಸ್ಟೆಲ್ಲಿಗೆ ಅಪ್ಲಿಕೇಶನ್ ಬಂದಿದ್ದು. ಬೇರೆ ಬೇರೆ ಬೀದರ್ದಿಂದ ಹಿಡ್ಕೊಂಡು ಇಲ್ಲಿ ಭಟ್ಕಳ ತನಕ ಎಲ್ಲ ಜನ ನಮ್ಮ ಧಾರವಾಡದಲ್ಲಿ ಹಾಸ್ಟೆಲ್ಗಳು ಸೀಟ್ ಕೊಡ್ರಿ ಅಂಥೇಳಿ ಅಪ್ಲಿಕೇಶನ್ ಕೊಟ್ಟಿದ್ದು. ಹೋದ ವರ್ಷ ಕೂಡ ಇದು ಸಂಖ್ಯೆ ಹೆಚ್ಚು ಕಡಿಮೆ ಸೇಮ್ ಇತ್ತು. ಕೋವಿಡ್ ಇದ್ದಾಗೂ ಕೂಡ ಹೋದ ವರ್ಷ ಕೂಡ ಸುಮಾರು 15,000 ಅಪ್ಲಿಕೇಶನ್ ಬಂದಿದ್ದು. ಆದರೆ ಅಲ್ಲಿ ಸೀಟ್ ಕೊಡುವಂಥ ಇರೋ ಪ್ರೊವಿಷನ್ನು ಸುಮಾರು 200-300 ಪ್ರತಿ ವರ್ಷ. ಹಾಗಾಗಿ ದೊಡ್ಡ ಪ್ರಮಾಣದ ಗ್ಯಾಪ್ ನಮ್ಮದೇನು OBC ಹಾಸ್ಟೆಲ್ ಅವೈಲಬಿಲಿಟಿ ವರ್ಸಸ್ ಅಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರಿಗೆ ಗ್ಯಾಪ್ ಇತ್ತು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು, ಈ ತೊಂದರೆಯನ್ನು ಮನಗಂಡು ನಮ್ಮ ಧಾರವಾಡಕ್ಕೆ ಎಡಿಷ್ನಲ್ 1000 ಸೀಟ್ ಇರುವಂಥ ಒಂದು ಇಂಟಿಗ್ರೇಟೆಡ್ ಹಾಸ್ಟೆಲ್ ಏನು ಪ್ರಪೋಸ್ ಮಾಡಿದ್ದಾರೆ, ಇದು ಭಾಳ ಸ್ತುತ್ಯಾರ್ಹ ಕಾರ್ಯ. ಇದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಸುತ್ತಮುತ್ತಲಿನಿಂದ ಏನು ಕಲಿಬೇಕಂತ ಮಾಡಿದ್ದಾರೆ ಈ ವಿದ್ಯಾರ್ಥಿಗಳು, ಇದನ್ನು ಕೇವಲ ಧಾರವಾಡಕ್ಕೆ ಮಾತ್ರ ಮಾಡಿಲ್ಲ, ಇದನ್ನು ಮೈಸೂರು, ಮಂಗಳೂರಿಗೆ, ಗುಲ್ಬರ್ಗ ಈ ಕೇಂದ್ರಗಳಿಗೆ ಕೂಡ ಅದನ್ನು ಅವರೇನು ಪ್ರಪೋಸ್ ಮಾಡಿದ್ದಾರೆ. ಇದೊಂದು ಭಾಳ ಒಳ್ಳೆಯದಂಥೇಳಿ ಹೇಳ್ತೇನೆ. ಅದೇ ರೀತಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಕೂಡ ನಮ್ಮಂಥ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ, ಅದು ಕೂಡ ಭಾಳ ಒಳ್ಳೆಯ ವಿಚಾರ. ಅದೇ ರೀತಿ ನಮ್ಮ ಫ್ಲಡ್ದಿಂದ ಬಂದಂಥ ರಸ್ತೆಗಳು
ಸುಧಾರಣೆ ಆಗಬೇಕು. ಎಲ್ಲ ಇಡೀ ರಾಜ್ಯಾದ್ಯಂತ ರಸ್ತೆಗಳ ನೆಟ್ವರ್ಕ್ ಇಂಪ್ರೂವ್ಮೆಂಟ್ ಆಗಬೇಕು ಅಂಥೇಳಿ ಬಹಳ ದಿನದಿಂದ ಏನು ಪೆಂಡಿಂಗ್ ಇತ್ತು SHDP ಅದಕ್ಕೆ PWD ಮೂಲಕ SSDPಗೆ ಸುಮಾರು 3,500 ಕೋಟಿ ರೂಪಾಯಿದಲ್ಲಿ ರಸ್ತೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಒಂದು ವಿನೂತನವಾದ ಪ್ರಯೋಗವನ್ನು ಕೂಡ ಮುಖ್ಯಮಂತ್ರಿಗಳು ರೀಸೆಂಟಾಗಿ ಮಾಡಿದರು. ಅದೇನಂತಂದ್ರೆ ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೆ ಫಂಡ್ಗಳು ಸಿಕ್ಕಿದ್ದಿಲ್ಲ. ಸುಮಾರು ವರ್ಷದಿಂದ ಅಭಿವೃದ್ಧಿಗೆ ಫಂಡ್ ನಮ್ಗೆ ಸಿಕ್ಕಿದ್ದಿಲ್ಲ. ಆದರೆ ಈಗ ಮುಖ್ಯಮಂತ್ರಿಗಳು ಅದನ್ನು ಮನಗಂಡು MLAಗಳಿಗೆ ಸುಮಾರು ದುಡ್ಡು ಕೊಟ್ಟು ಅದನ್ನು ಯಾವುದು ಡಿಪಾರ್ಟ್ಮೆಂಟಿಗೆ ನೀವು ಯೂಸ್ ಮಾಡ್ತೀರಿ ಅಂಥೇಳಿ ನಮ್ಮ ಮೇಲೆ ಏನು ಡಿಸ್ಕ್ರಿಷನ್ ಕೊಟ್ಟರು. ಇದು ಕೂಡ ನಮಗೆ ನಮ್ಮ ಏರಿಯಾದಲ್ಲಿ ಒಂದು ರೀತಿಯ ಬಜೆಟ್ ಮಾಡೋಕ್ಕೆ ಅವಕಾಶ ಕೊಟ್ಟಂಗಾಯಿತು. ಇದಕ್ಕಾಗಿ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಆದರೆ ಇವಾಗೇನು ನಾವು ಈ ಕೆಲಸ ಶುರು ಮಾಡ್ತಾ ಇದ್ದೇವೆ, SHDPಯಲ್ಲಿ ಇರ್ಬೋದು ಅಥವಾ PWDಯಿಂದ ಇರ್ಬೋದು, RDPRದಿಂದ ಇರ್ಬೋದು, MIದಿಂದ ಇರ್ಬೋದು, ಈ ಎಲ್ಲ ವರ್ಕು ಇನ್ನೊಂದು 6 ತಿಂಗಳಲ್ಲಿ 8 ತಿಂಗಳಲ್ಲಿ ಅವು ಕಂಪ್ಲೀಟ್ ಆಗ್ತಾವೆ. ಈ ಕಂಪ್ಲೀಟ್ ಆದಂಥ ವರ್ಕ್ಗಳಿಗೆ ಪೇಮೆಂಟ್ ಮಾಡಬೇಕಾಕೈತಿ. ಹಾಗಾಗಿ ಬಜೆಟ್ದಲ್ಲಿ ಈ ವರ್ಕಿಗೆ ಯಾವ ವರ್ಕಿಗೆ ಎಷ್ಟು ದುಡ್ಡು ಇಡಬೇಕು ಆ ಡಿಪಾರ್ಟ್ಮೆಂಟಿಗೆ ಅಷ್ಟು ಫಂಡ್ ಪ್ರೊವಿಷನ್ ಮಾಡಿರಿ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ರಸ್ತೆಗಳು ಸುಧಾರಿಸಬೇಕು ಅಂಥೇಳಿ ನಾವು ಶ್ರೀ ಗಡ್ಕರಿ ಅವರಿಗೆ ನಮ್ಮ ಧಾರವಾಡಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕರೆದು ಅದರ ಮೂಲಕ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಬೇಕಾದಂಥ ರಸ್ತೆಗಳಿಗೆ, ಹುಬ್ಬಳ್ಳಿ ಧಾರವಾಡಕ್ಕೆ ಬೇಕಾದಂಥ ರಸ್ತೆಗಳಿಗೆ ನಾವು ಒಂದು ವಿನಂತಿಯನ್ನು ಕೊಟ್ಟಾಗ ಆವಾಗ ಗಡ್ಕರಿ ಅವರು ಹೇಳಿದ್ರು, ಬೇರೆ ಕೇವಲ ನೀವು ಉತ್ತರ ಕರ್ನಾಟಕದ ಬಗ್ಗೆ ಹುಬ್ಬಳ್ಳಿ ಬಗ್ಗೆ ಕೊಡಬೇಡ್ರಿ, ಇಡೀ ರಾಜ್ಯದ ಬಗ್ಗೆ ವಿಚಾರ ಮಾಡಿರಿ ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ಆಗಿನ ಮಂತ್ರಿಗಳಾದ ಮಹದೇವಪ್ಪನವ್ರು ಬಂದಾಗ ಇಡೀ ರಾಜ್ಯದಲ್ಲಿ ನಿಮ್ಗೆ ಏನೇನು ರಸ್ತೆಗಳು ಬೇಕು ಅದರದ್ದೊಂದು ಪ್ರಪೋಸಲ್ ಕೊಡ್ರಿ ಅಂತ ಹೇಳಿದರು. ಶ್ರೀ ಮಹದೇವಪ್ಪನವರು CRFದಲ್ಲಿ ಸುಮಾರು 3,000 ಚಿಲ್ಲರ ಕೋಟಿಯನ್ನು 2 ಹಂತದಲ್ಲಿ ಪ್ರಪೋಸಲ್ ಕೊಟ್ಟರು. ಇವತ್ತು ಆ ರಸ್ತೆಗಳು ಕಂಪ್ಲೀಟ್ ಆಗಿ ಆ ರಸ್ತೆಗಳಿಗೆ ಪೇಮೆಂಟ್ ಕೂಡ ಆಗುವಂಥ ಅವಶ್ಯಕತೆ ಐತಿ. ಸುಮಾರು 1,200 ಕೋಟಿಯ CRF ವರ್ಕ್ಗಳು ಇಡೀ ರಾಜ್ಯಾದ್ಯಂತ ಕೆಲಸ ನಡೆದಿದ್ದಾವೆ. ಅದನ್ನು ಆ ವರ್ಕ್ಗಳಿಗೆ ಪೇಮೆಂಟ್ ಮಾಡುವಂಥ ಕೆಲಸ ತಾವು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಬಜೆಟಿನ ಪುಸ್ತಕ ತೆಗೆದು ನೋಡಿದಾಗ ನಮ್ಮ 2ನೇ ಅತಿ ದೊಡ್ಡ ಬಜೆಟದ ಹೆಡ್ ಅಂತಂದ್ರೆ ಶಿಕ್ಷಣ. ಇವತ್ತು ಮೇಜರ್ ಇರಿಗೇಷನ್ನು ಕೃಷಿ ಇದರದ್ದು 18% ಔಟ್ಲೇ ಇತ್ತಂತಂದ್ರೆ ಎಜುಕೇಷನ್ನಿಗೆ ನಮ್ಮ ಬಜೆಟ್ದಲ್ಲಿ ಸುಮಾರು 12% ಔಟ್ಲೇ ಇದೆ. ಅಂದ್ರೆ ಸುಮಾರು ಆಲ್ಮೋಸ್ಟ್ ಕ್ಲೋಸ್ ಟು 30,000 crores ನಾವು ನಮ್ಮ ರಾಜ್ಯದ ಸಂಪತ್ತನ್ನು ಇವತ್ತು ಶಿಕ್ಷಣ ಇಲಾಖೆಗೆ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಯ್ತಂತಂದ್ರೆ ಅಧ್ಯಕ್ಷರೇ, ಇವತ್ತೇನು ಶಿಕ್ಷಣ ಇಲಾಖೆಗೆ ಏನು ನಾವು ದುಡ್ಡು ಕೊಡಾಕ್ತೇವೆ ಅದರಲ್ಲಿ ಎಷ್ಟು ದುಡ್ಡು ಶಿಕ್ಷಣ ಇಲಾಖೆಗೆ ಶಿಕ್ಷಣಕ್ಕಾಗಿ ಹೋಗ್ತಾ ಇದೆ, ಎಷ್ಟು ದುಡ್ಡು ಶಿಕ್ಷಕರಿಗೆ ಹೋಗ್ತಾ ಇದೆ ಅಂತ. ಯಾಕಂದರೆ ನಮ್ಮ ಬಜೆಟಿನ ಬಹುದೊಡ್ಡ ಭಾಗ ಶಿಕ್ಷಣ ಇಲಾಖೆ ಬಹುದೊಡ್ಡ ಭಾಗ ಖರ್ಚಾಗ್ತಾ ಇರೋದು ಶಿಕ್ಷಕರಿಗಾಗಿ ಹೊರತು ಶಿಕ್ಷಣಕ್ಕಾಗಲ್ಲ. ಇವತ್ತಿಗೂ ಕೂಡ ನಮ್ಮ ಗೌರ್ಮೆಂಟ್ ಶಾಲೆಗಳನ್ನು ನೋಡಿದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಏನು ಬೇಕಾಗಬೇಕು ಅದ್ರ ಪ್ರಕಾರ ಇಲ್ಲ. ಮೆಜಾರಿಟಿ ಆಫ್ ದ ಗೌರ್ಮೆಂಟ್ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಫರ್ನಿಚರ್ ಕೂಡ ಇಲ್ಲ. ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಇವತ್ತು ಶಾಲಾ ಹೊಸ ಕಟ್ಟಡಗಳು ಶಾಲಾ ಕೊಠಡಿಗಳು ಆದರೂ ಕೂಡ ಅಲ್ಲಿರುವಂಥ ಅದರ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದು ಆಗ್ತಾಯಿಲ್ಲ. ತಮ್ಮ ಗಮನಕ್ಕೆ ತೊಗೊಂಬರಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರೇ. ಇರುವಂಥ ಉಳಿದ ಸದಸ್ಯರಿಗೆ ಕೂಡ ನಾನು ಈ ಗಮನಕ್ಕೆ ತೊಗೊಂಬರಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ನಾವು ನೋಡಿದ್ದೀವಿ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಗೌಡ್ರ ಭಾಳ ಇಂಟ್ರೆಸ್ಟ್ ಇದೆ, ಎಲ್ಲ ಸಬ್ಜೆಕ್ಟಲ್ಲಿ ಮಾಡ್ತಿರ್ತಾರೆ. ನಿಮ್ಮೆಲ್ಲ ಹೇಳ್ತೀನಿ, ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಇವತ್ತು ನಾವು ಸರ್ಕಾರಿ ಶಾಲೆಯಲ್ಲಿ ಏನು ಖರ್ಚು ಮಾಡ್ತೀವಿ ಅದು ಯಾವುದೋ ಪ್ರೈವೇಟ್ ಶಾಲೆಯ ಟ್ಯೂಷನ್ ನಾವು ಫೀಸ್ ಏನು ಕೊಡ್ತೀವಿ ಅದಕ್ಕಿಂತ ಕಡಿಮೆ ಇಲ್ಲ.
ಪರ್ ಸ್ಟೂಡೆಂಟ್ ಮೇಲೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು 40,000 ರೂಪಾಯಿ ಅಂದಾಜು ನಾವು ಖರ್ಚು ಮಾಡ್ತಾಯಿದ್ದೇವೆ. 40,000 ರೂಪಾಯಿ ಪರ್ ಸ್ಟೂಡೆಂಟಿಗೆ ಖರ್ಚು ಮಾಡ್ತಾಯಿದ್ದೇವೆ. ಆದರೆ ಈ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಕೂಡ ನಮಗೆ ಪರ್ ಇಯರ್ ಟು ಇಯರ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇದು ಈ ವರ್ಷದ ಫಿಗರ್ 40,000 ಸುಮಾರು ಅಂದಾಜು. ಇದು ಯಾಕೆ 40,000 ಆಗೈತೆ ಅಂತಂದ್ರೆ ಕೋವಿಡ್ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗೈತೆ. ಇದು ನೀವು 2 ವರ್ಷದ ಹಿಂದಿನ ಸಂಖ್ಯೆ ತೆಗೆದಿದ್ದೀರಂದ್ರೆ ಇದು ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಅರೌಂಡ್ 50,000 ರುಪೀಸ್ ಸಮೀಪ ಇತ್ತು. 50,000 ರೂಪಾಯಿ ಪರ್ ಸ್ಟೂಡೆಂಟಿಗೆ ನಾವು ಎಕ್ಸ್ಪೆಂಡಿಚರ್ ಸರ್ಕಾರಿ ಶಾಲೆಯಲ್ಲಿ ಮಾಡ್ತೇವೆ. ಆದರೆ ಅದರಿಂದ ಏನು ಯಾವ ರೀತಿ ಕ್ವಾಲಿಟಿಯಲ್ಲಿ ಎಜುಕೇಷನ್ ಆಗ್ತಾ ಇದೆ ಅನ್ನುವಂಥದ್ದು ನಾವು ವಿಚಾರ ಮಾಡುವಂಥದ್ದು ಅವಶ್ಯಕತೆ ಐತೆ. ಇದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಏನಿದೆ ಅಲ್ಲ, ನಮ್ಮ ಕೌನ್ಸಿಲ್ದಲ್ಲಿ ಏನು ನಮ್ಮ ಶಿಕ್ಷಕರ ಪ್ರತಿನಿಧಿಗಳದಾರ, ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಬಡ ಶಿಕ್ಷಕರನ್ನುವಂಥ ಏನು ಟರ್ಮ್ ನಾವು ಯೂಸ್ ಮಾಡ್ತಿದ್ದೀವಿ ನಮ್ಮ ರಾಜ್ಯದಲ್ಲಿ, ಆ ಬಡ ಶಿಕ್ಷಕರ ಅನ್ನುವಂಥ ಟರ್ಮ್ ಇವತ್ತು ಜನರ ಬಾಯಿಂದ ಮರೆತು ಹೋಗುವಂಗೆ ಮಾಡಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಶಿಕ್ಷಕರಿಗೆ ಏನು ಬೆನಿಫಿಟ್ಸ್ ಕೊಡಬೇಕು, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಿ ಸಾಕಷ್ಟು ಶಿಕ್ಷಕರ ಬೆನಿಫಿಟ್ಸನ್ನು ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ 50% ಸರ್ಕಾರಿ ನೌಕರರು ಇವತ್ತು ಶಿಕ್ಷಕರಿದ್ದಾರೆ. ಈ ಶಿಕ್ಷಕರ ಸಂಬಂಧ ಅವ್ರ ಸ್ಯಾಲ್ರಿ ಬೆನಿಫಿಟ್ ಬಗ್ಗೆ ಅವರು ಹೋರಾಟ ಮಾಡಿ ಅದನ್ನು ಇನ್ಕ್ರೀಸ್ ಮಾಡಿದ್ದನ್ನು ನಾನು ಮೆಚ್ಕೊತೀನಿ ಅಧ್ಯಕ್ಷರು. ಆದರೆ ಅದ್ರ ಜೊತೆ ಇವತ್ತು ಒಬ್ಬ ನಾಯಕನಾದವನಿಗೆ ಕೇವಲ ಜನರು ಏನು ಹೇಳ್ತಾರ ಅಥವಾ ನಮ್ಮ ಫಾಲೋವರ್ಸ್ ಏನು ಹೇಳ್ತಾರ ಅದನ್ನು ಕೇಳೋದಷ್ಟೇ ಇರೋದಿಲ್ಲ. ಅವರಿಗೆ ಒಂದು ಹೊಸ ದಿಶೆಯಲ್ಲಿ ಹೊಸ ಡೈರೆಕ್ಷನ್ದಲ್ಲಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನಾಯಕನಾದವನಿಗೆ ಇರ್ತೈತಿ. ಇವತ್ತು ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ದಲ್ಲಿ ಶಿಕ್ಷಕರ ಪ್ರತಿನಿಧಿಗಳಿದ್ದಾರೆ. ಇವತ್ತು ಅವ್ರ ಶಿಕ್ಷಕರ ಪ್ರತಿನಿಧಿಗಳು ಅವರು ಮಾತಾಡೋದು ಕೇವಲ ಶಿಕ್ಷಕರ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಹೊರತು ಶಿಕ್ಷಣದ ಬಗ್ಗೆ ಶಾಲೆಗಳ ಬಗ್ಗೆ ಅಲ್ಲಿ ಮಾತಾಡೋದಿಲ್ಲ. ಕೌನ್ಸಿಲ್ದಲ್ಲಿ ಹೋದಂಥ ಅಥವಾ ಕೌನ್ಸಿಲ್ನಲ್ಲಿ ಅಬ್ಸರ್ವ್ ಮಾಡಿದಂಥ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗಾಗಲಿ ಅಥವಾ ನಮ್ಮ ಮಿನಿಸ್ಟ್ರಿಗಾಗಲಿ ಅಥವಾ ಅದ್ರ ಬಗ್ಗೆ ಕೌನ್ಸಿಲ್ದಲ್ಲಿ ಏನು ಡಿಸ್ಕಷನ್ ಆಗ್ತಿತ್ತು ಅದನ್ನು ನೋಡಿದಂಥವ್ರಿಗೆ ಎಲ್ಲರಿಗೂ ಗೊತ್ತು. ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಹೆಸರಿಗೆ ಶಿಕ್ಷಣ ಇಲಾಖೆ ಆಗೈತಿ, ಅದು ನಿಜವಾಗಿ ಇರೋದು ಶಿಕ್ಷಕರ ಇಲಾಖೆ ಆಗಿದೆ. ಹಾಗಾಗಿ ಸರ್ಕಾರದಲ್ಲಿ ನಾನು ಇದ್ರ ಬಗ್ಗೆ ಒಂದು ಕಳೆದ ಬಜೆಟ್ದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೆ. ನಮ್ಮ ಶಿಕ್ಷಣ ಇಲಾಖೆಯನ್ನು ಡಿವಿಷನ್ ಮಾಡಿ ಅದನ್ನು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ಇಲಾಖೆ 2 ರೀತಿ ಮಾಡಬೇಕಾಯ್ತು. ಯಾಕಂದ್ರೆ ಅಲ್ಲಿರುವಂಥ ಮಿನಿಸ್ಟ್ರಿಗಾಗಲಿ ಅಲ್ಲಿರುವಂಥ ಸೆಕ್ರೆಟ್ರಿಗಾಗಲಿ ಹಿಡ್ಕೊಂಡು ಯಾರಿಗೂ ಶಿಕ್ಷಣದ ಬಗ್ಗೆ ಟೈಮ್ ಇಲ್ಲ. ಅಲ್ಲಿರುವಂಥ ಮ್ಯಾಕ್ಸಿಮಮ್ ಟೈಮ್ ಹೋಗ್ತಾ ಇರೋದು ಬರೀ ಶಿಕ್ಷಕರ ಬಗ್ಗೆ ಹೋಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ರೀತಿ ಸಿಸ್ಟಮ್ ಐತಿ. ಅಲ್ಲಿ 2 ಸಪ್ರೇಟ್ ಕಮಿಷನರೇಟ್ ಇದೆ. ಅಲ್ಲೇ ಶಿಕ್ಷಣಕ್ಕಾಗಿ ಬೇರೆ ವಿಂಗ್ ಇದೆ, ಶಿಕ್ಷಕರಿಗಾಗಿ ಬೇರೆ ವಿಂಗ್ ಇದೆ. ಕೇಂದ್ರ ಸರ್ಕಾರ ಕೂಡ ಇಡೀ ದೇಶಾದ್ಯಂತ ಶಾಲೆಗಳನ್ನು ನಡೆಸ್ತೈತಿ, ಕೇಂದ್ರೀಯ ವಿದ್ಯಾಲಯಗಳು. ಆ ಕೇಂದ್ರೀಯ ವಿದ್ಯಾಲಯಗಳಿಗೆ ನಾ ಮುಂದು ತಾ ಮುಂದು ಅಂಥೇಳಿ ಜನ ಹಾಕ್ಬೇಕಂತ ಹೋಗ್ತಾರೆ. ಅದರ ಒಂದು ಸೀಟಿನ ಸಂಬಂಧ ಮತ್ತು MP ಆದವ್ರಿಗೆ 100 ರಿಕ್ವೆಸ್ಟ್ ಬರ್ತಾವೆ. ಅವ್ರಿಗೆ 10 ಸೀಟ್ ಕೊಡೋಕೆ ಅವಕಾಶ ಇದ್ದರೆ ಅವ್ರಿಗೆ 1,000 ಅಪ್ಲಿಕೇಶನ್ ಬಂದಿರ್ತಾವೆ. ಆದರೆ ಇದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹುಡುಗರು ಹೋಗ್ಬೇಕಂತಂದ್ರೆ ಇವತ್ತು ಯಾವನು ಹೊರಗೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಅಂಥವರಲ್ಲಿ ಹೋಗುವಂಥ ಕೆಲಸ ಆಗ್ತಾಯಿದೆ. ಮಾನ್ಯ ಅಧ್ಯಕ್ಷರು, ನಾನು MLA ಆದ ಮೇಲೆ ಹೊಸದಾಗಿ ನಾನು ಒಂದು ಸರ್ಕಾರಿ ಶಾಲೆಗೆ ಹೋಗಿದ್ದೆ. ಆ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಕೇಳಿದೆ, 1ನೇ ಕ್ಲಾಸ್ದಲ್ಲಿ ಎಷ್ಟು ಜನ ಅದಾರೆ, 2ನೇ ಕ್ಲಾಸ್ದಲ್ಲಿ ಎಷ್ಟು ಜನ ಹುಡುಗರು ಅಂತೇಳಿ. ಅಲ್ಲಿ ನೋಡಿದಾಗ ಭಾಳ ಸಂಖ್ಯೆ ಕಡಿಮೆ ಇತ್ತು. ನಾನು ಅಲ್ಲಿ ಮುಖ್ಯೋಪಾಧ್ಯಾಯಕರಿಗೆ ಕೇಳಿದೆ, ಲೋವರ್ KGಯಲ್ಲಿ ಅಪ್ಪರ್ KGಯಲ್ಲಿ ಎಷ್ಟು ಹುಡುಗರು ಅದಾರ ಅಂಥೇಳಿ. ಆವಾಗ ನನಗೆ ಒಂದು ಶಾಕಿಂಗ್ ಸುದ್ದಿ ಬಂತಿಲ್ಲ, ಲೋವರ್ KG ಅಪ್ಪರ್ KG ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಅಂಥೇಳಿ. ನಾ ಮುಖ್ಯೋಪಾಧ್ಯಾಯಕರಿಗೆ ಕೇಳಿದೆ, ನಿಮ್ಗೆ ಮಕ್ಕಳು ಅದಾರೇನಂತೇಳಿ. ಹೌದು ಸರ್ ಅದಾರ ಅಂತ ಹೇಳಿದರು. ಅವ್ರಿಗೆ ಯಾವ ಕ್ಲಾಸಿಗೆ ನೀವು ಅಡ್ಮಿಷನ್ ಮಾಡಿಸಿದ್ರಿ ಅಂತ ಕೇಳಿದಾಗ ಅವರು ಇಲ್ಲ, ಅವ್ರು 4 ವರ್ಷದಾಗ ಲೋವರ್ KGಗೆ ಅಡ್ಮಿಷನ್ ಮಾಡಿಸಿದ್ವಿ ಅಂತ ಹೇಳಿದ್ರು. ನಾ ಅಲ್ಲಿನ ಇನ್ನೊಂದು 2-3 ಮಂದಿ ಟೀಚರ್ಗಳು ಕೂಡ ಇದ್ದರು, ಅವ್ರಿಗೂ ಕೇಳಿದೆ ನೀವು ಹೆಂಗೆ ಮಾಡಿಸಿರಂತ. ಎಲ್ಲರೂ ಅದೇ ಹೇಳಿದ್ರು, ನಾವಿಲ್ಲ ಲೋವರ್ KGಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ ಅಂತ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಲೋವರ್ KG ಅಪ್ಪರ್ KG ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಮೌನ ಇತ್ತು. ನಾನು ನಮ್ಮ ಶಾಲಾ ಯೂನಿಯನ್ಗಳು ಏನಿದಾವಲ್ಲ ಅದ್ರದ್ದು ಯೂನಿಯನ್ ಲೀಡರ್ಸಿಗೆ ಮಾತಾಡಿದೆ, ಅಲ್ಲ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಬೇರೆ ಬೇರೆ ಶಿಕ್ಷಕರ ಸಂಬಂಧ, ನಾಳೆ ಎಲ್ಲ ಸ್ಟೂಡೆಂಟ್ಸ್ ಇರಲಿಲ್ಲ ಅಂತಂದ್ರೆ ಶಿಕ್ಷಕರ ಬಗ್ಗೆ ಯಾರು ಕಾಳಜಿ ತೊಗೊತಾರ ಅಂತ ಹೇಳಿದೆ.
ಇವತ್ತು ನಮ್ಮ ರಾಜ್ಯದಾಗ 30,000 ಕೋಟಿ ಶಿಕ್ಷಕರಿಗೆ ಸಂಬಂಧಿ ದುಡ್ಡು ಹೋಗ್ತಿತ್ತು ಅನ್ನುವಂಥ ವಿಚಾರ ಸಾಕಷ್ಟು ರಾಜ್ಯ ಜನರಿಗೆ ಗೊತ್ತಿಲ್ಲ. ನಾಳೆ ಇದು ಗೊತ್ತಾಗತ್ತಂದ್ರೆ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ, ಏನು ಮಾಡ್ತಾ ಇದ್ದೀರಿ ಅಂಥೇಳಿ. ಅವಾಗೈತಲ್ಲ ನಿಮ್ಗೆ ಅಲ್ಲಿ ಹುಡುಗರು ಬೇಕಾಕ್ಕವು, ಅದಕ್ಕೆ ಹುಡುಗರು ತೊಗೊಂಬರುವಂಥ ಈ ಸಣ್ಣ ವಿಷಯ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ನೀವು ಏನು ಶುರು ಮಾಡಬೇಕು ಸರ್ಕಾರಿ ಶಾಲೆಯಲ್ಲಿ, ಈ ವಿಚಾರ ನೀವು ಶಾಲಾ ಶಿಕ್ಷಕರ ಸಂಘದವರಾಗಲಿ ಶಿಕ್ಷಕರ ಪ್ರತಿನಿಧಿಗಳಾದಂಥ ಕೌನ್ಸಿಲ್ದವರಾಗಲಿ ಇದನ್ನು ಯಾಕೆ ನೀವು ವಿಚಾರ ಮಾಡಿಲ್ಲ ಅಂತ ಕೇಳಿದಾಗ ಅದ್ರ ಬಗ್ಗೆ ಅವ್ರಿಗೆ ಪ್ರಶ್ನೆಗೆ ಅದು ಉತ್ತರ ಇದ್ದಿದ್ದಿಲ್ಲ. ನಾನು ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ನಾನು ಲೋಕಲ್ಲಾಗಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಅಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರ ಸಹಕಾರದಿಂದ ಮತ್ತು BODDP ಸಹಕಾರದಿಂದ ಶುರು ಮಾಡಿದೆ. ನಾನು ಲೋಕಲ್ಲಿ ಫಂಡಿಂಗ್ ಮಾಡಿ ಆ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಟೀಚರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ 2,300 ಸ್ಟೂಡೆಂಟ್ಗಳ ಎಡಿಷನಲ್ ಹಾಕ್ಕೊಂತ ಹೋದ್ರು. ಆ 2,300 ಹುಡುಗರು ನಾವು ನನ್ನ ಕ್ಷೇತ್ರದಲ್ಲಿ ಎಡಿಷನಲ್ ಆದ್ರೆ ಅದರ ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗ್ತೈತಿ ನೀವು ವಿಚಾರ ಮಾಡಿರಿ. ಆ 2,300 ಹುಡುಗರು ಐತಲ್ಲ ಅವ್ರ ಪೇರೆಂಟ್ಸು ಮತ್ತು ಅವ್ರಿಗೆ ಶಾಲೆಗೆ ಅವ್ರ ಫೀಸ್ ಕೊಡುವಂಥದ್ದು ಅವಶ್ಯಕತೆ ಇರೋದಿಲ್ಲ, ಅವರು ಮಧ್ಯಾಹ್ನ ಊಟದ ಬಗ್ಗೆ ಚಿಂತೆ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಅವರು ಇನ್ಫಾರ್ಮ್ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ 12 ವರ್ಷದ ತನಕ ಆ ಪೇರೆಂಟ್ಸ್ಗಳಿಗೆ ಆ ಶಾಲೆಯ ಖರ್ಚಿನಿಂದ ಅವ್ರಿಗೆ ಮುಕ್ತಿ ಸಿಗ್ತೈತಿ. ಇದೊಂದು ದೊಡ್ಡ ಎಕನಾಮಿಕ್ ಬೆನಿಫಿಟ್ ಆದ ಫ್ಯಾಮ್ಲಿಗೆ ಆಗ್ತೈತಿ. ನಾವು ಬಡವ್ರ ಸಂಬಂಧ ಏನು ಮಾಡ್ಬೇಕಂತ ಮಾಡ್ತೀವಿ ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಆಗ್ತೈತಿ. ಈಗ ಆಲ್ರೆಡಿ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೇವಲ್ಲ ಶಾಲಾ ಶಿಕ್ಷಕರಿಗೆ, ಆದರೆ ಅದರಿಂದ ಪ್ರೊಡಕ್ಟಿವಿಟಿ ಬರ್ತಾ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದೇನು ನಮ್ಮ ಕ್ಷೇತ್ರದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಆಗೈತಿ ಅದ್ರ ಬೇಸಿಸ್ ಮೇಲೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಕೂಡ ನಾವು 1,000 ಸರ್ಕಾರಿ ಶಾಲೆಗಳಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರುವಾತ್ ಮಾಡ್ತೇವೆ ಅಂತ ಹೇಳಿದ್ರು, ಆದರೆ ಇವತ್ತಿನ ತನಕ ಇನ್ನೂ ಆಗಿಲ್ಲ. ಇದ್ರ ಬಗ್ಗೆ ಇಲ್ಲ ಅಲ್ಲಿ ಅಂಗನವಾಡಿಗಳದಾವು, ಆ ಅಂಗನವಾಡಿಗಳು ಅದೇ ಕೆಲಸ ಮಾಡ್ತಾವೆ ಅಂಥೇಳಿ ಸ್ವಲ್ಪ ಜನ ಮುಂದಿಡ್ತಾರೆ. ಆದರೆ ಅಂಗನವಾಡಿಗಳು ಇರೋದು ಶಾಲಾ ಶಿಕ್ಷಣ ಕಲ್ಸಕ್ಕಲ್ಲ, ಅದು ಕೇವಲ 3 ವರ್ಷ 6 ತಿಂಗಳೇನೋ 3 ವರ್ಷ 8 ತಿಂಗಳದ ಹುಡುಗರು ಸಂಬಂಧ ಅಷ್ಟೇ ಐತಿ. ಶಿಕ್ಷಣ ಕಲಿಸ್ಬೇಕಾಯ್ತು ಹುಡುಗರಿಗೆ ಈಗ 4 ವರ್ಷದಿಂದ ಶುರು ಆಗ್ತೈತಿ. ಹಾಗಾಗಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಇಡೀ ರಾಜ್ಯಾದ್ಯಂತ ಶುರು ಮಾಡುವಂಥ ಅವಶ್ಯಕತೆ ಐತಿ ಅಂತ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಕನ್ನಡ ಸ್ಕೂಲ್ ಇದೆ, ಅದೇ ರೀತಿ ಉರ್ದು ಮೀಡಿಯಂ ಶಾಲೆಗಳು ಕೂಡ ಇದ್ದಾವೆ. ಮಾನ್ಯ ಖಾದರ್ ಅವರು ಮೊನ್ನೆ ನಮ್ಮ ಮೈನಾರಿಟಿ ನಾಯಕರದಾರ ಖಾದರ್ ಇಲ್ಲ ನಾನು ಮಾತಾಡ್ತೇನೆ ನಿಮ್ಮ ಗಮನಕ್ಕೆ. ಎಲ್ಲ ನಮ್ಮ ಮೈನಾರಿಟಿ ಲೀಡರ್ಸ್ ಅದು ಇಲ್ಲದಿರಿ. ನನ್ನ ಕ್ಷೇತ್ರದಲ್ಲಿ ಕೂಡ ಕನ್ನಡ ಶಾಲೆಗಳದಾವು, ಉರ್ದು ಶಾಲೆಗಳದಾವೆ. ನನ್ನ ಕ್ಷೇತ್ರದಲ್ಲಿ ಒಂದೆರಡು ಶಾಲೆಗಳು ಹೆಂಗದಾವ ಅಂತಂದ್ರೆ, ಇದು ಕನ್ನಡ ಶಾಲೆ ಇದ್ದರೆ ಇದ್ರ ಪಕ್ಕದಲ್ಲೇ ಉರ್ದು ಶಾಲೆ ಐತಿ. ಅವೇನು ಭಾಳ ದೊಡ್ಡ ಸ್ಕೂಲ್ಗಳಲ್ಲ, ಸುಮಾರು ಒಂದು 15,000 20,000 ಸ್ಕ್ವೇರ್ ಫೀಟ್ ಒಂದು ಸ್ಕೂಲಿಗೆ ಜಾಗ ಇದ್ದರೆ ಇನ್ನೊಂದು 15,000 ಸ್ಕ್ವೇರ್ ಫೀಟ್ ಇನ್ನೊಂದು ಸ್ಕೂಲಿಗೆ ಜಾಗ ಐತಿ. ಆ 2 ಸ್ಕೂಲಿನ ನಡುವೆ ಕಾಂಪೌಂಡ್ ಅದಾವೆ. ನಾನು ಅಲ್ಲಿ ಹೋಗಿ ಕೇಳಿದೆ, ಯಾಕೆ ಕಾಂಪೌಂಡ್ ಐತಂದು. ಇಲ್ಲರಿ ಇದು ಕನ್ನಡ ಶಾಲೆ, ಇದು ಉರ್ದು ಶಾಲೆ ಅಂತ ಹೇಳಿದರು. ನಾನು ಹೇಳಿದ್ರೆ ಕನ್ನಡ ಶಾಲೆ ಉರ್ದು ಶಾಲೆ ಇದ್ದರೆ ಏನಾಯ್ತು, ಅವು ಹುಡುಗರು ಆಟ ಆಡ್ಬೋದಲ್ಲ, ಕಾಂಪೌಂಡ್ ತೆಗೀರಿ ಅಂತ ಹೇಳಿದೆ. ಆ ಇಬ್ಬರು SDMC ಅವ್ರು ತಯಾರಿಲ್ಲ, ಇಬ್ಬರು ಶಾಲಾ ಸುಧಾರಣಾ ಸಮಿತಿಯವ್ರು ತಯಾರಿಲ್ಲ. ಈ ಕನ್ನಡ ಶಾಲಾ ಸುಧಾರಣಾ ಸಮಿತಿಯವರು ತಯಾರಿಲ್ಲ ಕಾಂಪೌಂಡ್ ತೆಗೆಯೋಕೆ, ಉರ್ದು ಶಾಲಾ ಸುಧಾರಣಾ ಸಮಿತಿಯವರು ತಯಾರಿಲ್ಲ. ಆ ಹುಡುಗರಿಗೆ ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಇವರಲ್ಲಿ ಕುತ್ಕೊಂಡು ಅಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ. ಅವ್ರು ಯಾಕೆ ಪಾಲಿಟಿಕ್ಸ್ ಮಾಡ್ತಾರಂದ್ರೆ, ನಾವಿಲ್ಲಿ ಕುತ್ಕೊಂಡು ನಾವು ಪಾಲಿಟಿಕ್ಸ್ ಮಾಡ್ತೇವೆ, ಸಮಾಜ ಒಡೆಯುವಂಥ ಕೆಲಸ ನಾವಿಲ್ಲಿ ಮಾಡ್ತೇವೆ. ಆ ಹುಡುಗರು ಕೂಡಿ ಆಟ ಆಡಿದ್ರಂತಂದ್ರೆ ಅವ್ರ ಸಮಾಜ ಒಂದಿರ್ತೈತಿ. ನಾನು ಹೋದ ವಾರ ಇಲ್ಲಿ ಬರೋಕ್ಕಿಂತ ಮೊದಲು ನನ್ನ ಫ್ರೆಂಡ್ ಒಬ್ಬ ಅಶ್ಫಾಕ್ ಅನ್ನೋವ KMCಯಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ನಾನು ಇನ್ನೊಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನನಗೆ ಫೋನ್ ಮಾಡಿ ಹೇಳಿದ. ನಾನು ಅಲ್ಲಿ KMC ಡೈರೆಕ್ಟ್ರಿಗೆ ಸುಮಾರು 6-7 ಸರ್ತಿ ನಾನು ಫೋನ್ ಮಾಡಿದ್ದೆ. ನಾವು ಹುಬ್ಬಳ್ಳಿ KMC ಡೈರೆಕ್ಟ್ರಿಗೆ ಹೆಂಗದಾನ ಅವ್ನು ಟ್ರೀಟ್ಮೆಂಟ್ ಆತೋ ಇಲ್ಲ ಅಂಥೇಳಿ ಒಂದು ದಿನದಲ್ಲಿ. ಆ ಭಾವನೆ ನನಗೆ ಯಾಕೆ ಬಂತಂತಂದ್ರೆ, ನಾನು ಕೂಡಿ ಬೆಳೆದಿದ್ದೆ, ಅವನ ಜೊತೆ ಕೂಡಿ ಬೆಳೆದಿದ್ದೆ, ಅವನ ಜೊತೆ ನಾನು ದೊಡ್ಡವನಾಗಿದ್ದೆ. ಹಾಗಾಗಿ ನನಗೆ ಆ ಭಾವನೆ ಇತ್ತು. ನನಗೂ ಕೂಡ ಶಾಲೆಯಲ್ಲಿ ಬೇರೆಯವ್ರು ಯಾರೂ ಇದ್ದಿದ್ದಿಲ್ಲ ಅಂತಂದ್ರೆ ನನಗೆ ಆ ಭಾವನೆ ಇರ್ತಿದ್ದಿಲ್ಲ. ಇವತ್ತು ನಾವು ಸಮಾಜ ಒಂದುಗೂಡಿಸ್ಬೇಕಂತಂದ್ರೆ ಈ ಕನ್ನಡ ಮೀಡಿಯಂ ಶಾಲೆ, ಉರ್ದು ಮೀಡಿಯಂ ಶಾಲೆ, ಇವೆಲ್ಲ ಶಾಲೆಗಳನ್ನು ಒಂದು ಶಾಲೆ ಮಾಡಬೇಕು. ನಾನು ಇನ್ನೊಂದು ಶಾಲೆಯಲ್ಲಿ ನಾನು ಹೈಸ್ಕೂಲ್ದಲ್ಲಿ ನಮ್ಮ ಕನ್ನಡ ಶಾಲೆ ಜೊತೆ ಮರಾಠಿ ಸ್ಕೂಲ್ ಇತ್ತು. ಅಲ್ಲಿ ಹೆಂಗಿತ್ತು ಅಂದ್ರೆ, ಮರಾಠಿ ಸ್ಕೂಲ್ ಅವರು ಮರಾಠಿ ಸಬ್ಜೆಕ್ಟ್ ಇದ್ದಾಗಷ್ಟೇ ಮರಾಠಿ ಇದಕ್ಕೆ ಹೋಗ್ತಿದ್ರು. ಕಾಮನ್ ಸಬ್ಜೆಕ್ಟ್ಸ್ ಏನಿದ್ದು ಅಲ್ಲ ಎಲ್ಲ ನಮಗೆ ಕೂಡಿರ್ತಿದ್ದು. ಇವತ್ತೈತಲ್ಲ ಕನ್ನಡ ಶಾಲೆ ಒಂದು ಬೇರೆ, ಅದಕ್ಕೊಬ್ಬರು ಪ್ರಿನ್ಸಿಪಾಲ್ರು ಬೇರೆ, ಉರ್ದು ಶಾಲೆ ಬೇರೆ, ಅದಕ್ಕೊಬ್ಬರು ಪ್ರಿನ್ಸಿಪಾಲ್ರು ಬೇರೆ, ಕನ್ನಡ ಶಾಲೆಗೂ ಕನ್ನಡ ಮಾಸ್ತರು, ಉರ್ದು ಶಾಲೆಗೂ ಕನ್ನಡ ಮಾಸ್ತರು,
ಇಲ್ಲೂ ಇಂಗ್ಲೀಷ್ ಮಾಸ್ತರು, ಅಲ್ಲೂ ಇಂಗ್ಲೀಷ್ ಮಾಸ್ತರು, ಇಲ್ಲಿ ಹುಡುಗರಿಲ್ಲ, ಅಲ್ಲಿ ಹುಡುಗರಿಲ್ಲ. ಸರ್ಕಾರಕ್ಕೆ ಕೃಷ್ಣ ಬೈರೇಗೌಡರು ಮೊನ್ನೆ ಮಾತಾಡ್ತಾ ಇದ್ರು, ನಾವು ಎಕ್ಸ್ಪೆಂಡಿಚರ್ ಕಡಿಮೆ ಮಾಡೋದ್ರ ಬಗ್ಗೆ. ಎಕ್ಸ್ಪೆಂಡಿಚರ್ ಹೆಂಗೆ ಕಡಿಮೆ ಆಕೈತೆ? ಇಂಥವೆಲ್ಲ ನಾವು ಕಣ್ಣಿಗೆ ಕಾಣುವಂಥ ವಿಚಾರಗಳ ಬಗ್ಗೆ ನಾವು ಡಿಸಿಷನ್ ತೊಗೊಲಿಲ್ಲ ಅಂತಂದ್ರೆ ಹೆಂಗೆ ಆಕೈತಿ? ಸೊ ಹಾಗಾಗಿ ಇವತ್ತು ನಾವು ಸಮಾಜ ಒಂದುಗೂಡಿಸೋ ದೃಷ್ಟಿಯಿಂದ, ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡುವಂಗಿದ್ರ ದೃಷ್ಟಿಯಿಂದ, ಮತ್ತು ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ನೀವು ಟೀಚರ್ಗಳನ್ನ ಕೊಡ್ರಿ ಅಂತಂದ್ರೆ ನಮ್ಮ ಶಿಕ್ಷಣ ಇಲಾಖೆಯವ್ರು ಹೇಳ್ತಾರೆ ಇಲ್ಲ, FD ಅಪ್ರೂವಲ್ ಇಲ್ಲ, ನಮ್ಗೆ ಹೊಸ ಟೀಚರ್ಗಳನ್ನ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಟೀಚರ್ಸ್ಗಳದ್ದು ಲೋಡ್ ಹೆಚ್ಚು ಮಾಡಿರಿ, ಶಾಲೆಗಳ ಕ್ಲಾಸ್ಗಳನ್ನ ಮರ್ಜ್ ಮಾಡಿರಿ, ಅದರ್ ಟೀಚರ್ಸ್ ಉಳಿತಾರ, ಅವ್ರನ್ನ ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಕಲಿಸ್ರಿ. ಶಾಲಾ ಹುಡುಗರ ಸಂಖ್ಯೆನೂ ಹೆಚ್ಚಾಗ್ತೈತಿ, ಸಮಾಜ ಒಂದು ಕುಡಿಸುವಂಥ ಕೆಲಸ ಆಗ್ತೈತಿ, ಅದ್ರ ಜೊತೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತೈತಿ. ನಂದು ಮದಾರ್ ಮಡ್ಡಿ ಅಂಥೇಳಿ ಇನ್ನೊಂದು ಶಾಲೆ ಐತಿ ನಮ್ಮ ಊರಾಗ, ನನ್ನ ಕ್ಷೇತ್ರದಲ್ಲಿ. ಅಲ್ಲಿ ಒಂದೇ ಕಂಪೌಂಡ್ನಾಗ 2 ಅದಾವೆ. ಒಂದು ಕಡೆ ಮುಖ ಮಾಡಿ ಉರ್ದು ಶಾಲೆ ಐತಿ, ಒಂದು ಕಡೆ ಮುಖ ಮಾಡಿ ಕನ್ನಡ ಶಾಲೆ ಐತಿ. ಅಲ್ಲಿ ಒಂದು ಬೋರ್ ಐತಿ. ಆ ಬೋರ್ ಸಂಬಂಧ, ಆ ನೀರಿನ ಸಂಬಂಧ 2 ಶಾಲೆಯವ್ರು ಹೊಡೆದಾಡ್ತಾರೆ, ಇದು ನಮ್ಮ ಬೋರು, ಇದು ನಿಮ್ಮ ಬೋರ್ ಅಂತೇಳಿ. ಆ ಇಬ್ಬರು ಟೀಚರ್ಗಳು, ಅವರಿಬ್ಬರಿಗೂ ಟೀಚರ್ಗಳಿಗೆ ಮೀಟಿಂಗ್ ಮಾಡಿ ಹೊಡೆದಾಡ್ಬೇಡ್ರಿಪ್ಪ, ಇದು ಶಾಲೆ ಬೋರು ನಿಮ್ದಲ್ಲ ಅಂತ ಹೇಳಿದ್ರೆ, ಇಲ್ರಿ ಇದು ಉರ್ದು ಶಾಲೆ ಬೋರ್ಡ್ ಅಂತ ಒಬ್ರು ಹೇಳ್ತಾರೆ, ಬೋರ್ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಕನ್ನಡ ಶಾಲೆ ಬೋರ್ವೆಲ್ ಅಂತ. ಈ ರೀತಿಯ ತೊಂದರೆ ಇವತ್ತೇನು ನಾವು ಗೊತ್ತಿಲ್ಲದೋ ಈ ರೀತಿ ಸಮಾಜ ಒಡೆಯುವಂಥ ಕೆಲಸ ಏನು ಮಾಡಿದ್ದೇವೆ, ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡುವಂಥ ಏನು ಕೆಲಸ ಮಾಡಿದ್ದೇವೆ, ಇದರಲ್ಲಿ ಬದಲಾವಣೆ ಆಗುವಂಥ ಅವಶ್ಯಕತೆ ಐತಿ ಅಧ್ಯಕ್ಷರ. ಹಾಗಾಗಿ ನಾನು ಮಾನ್ಯ ಶಿಕ್ಷಣ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೇನೆ, ಇವುಗಳನ್ನು ಇಂಟಿಗ್ರೇಟ್ ಮಾಡಿ. ಉತ್ತಮ ಸಲಹೆ ಅಂತ ಕೊಟ್ಟೆ ಅಧ್ಯಕ್ಷರೇ. ಯಾವುದೇ ಬಹುಶಃ ಮಕ್ಕಳನ್ನು ಮಿಕ್ಸ್ ಮಾಡುವಂಥ ಒಂದು ತಮ್ಮ ಸಲಹೆ ಇದೆ, ನಿಜವಾದ ಕರೆಕ್ಟ್ ಅದು. ಬಹುಶಃ ಇದು ಎಲ್ಲ ಕಡೆ ಇಲ್ಲ, ಬಹುಶಃ ಕೆಲವೊಂದು ಕಡೆ ಇಂಥ ಸಮಸ್ಯೆ ಇರ್ಬೋದು. ಬಹುಶಃ ತಮ್ಮ ಕ್ಷೇತ್ರದಲ್ಲಿದ್ದೀರಿ, ತಾವಿಗೆ SDMC ಅದಕ್ಕೆ ಬೇಕಂತ ಇಲ್ಲ, ಅಲ್ಲಿ BO ಇದ್ದಾರೆ, DDPI ಇದ್ದಾರೆ, DC ಇದ್ದಾರೆ, ನೀವು ಶಾಸಕರಿದ್ದೀರಿ, ಕೂದೊಂದು ತೀರ್ಮಾನ ಮಾಡಿ ಆದಷ್ಟು ಬೇಗ ಗೋಡನ್ ಓಪನ್ ಮಾಡಿಕೊಡಿ. ಇದು ಕೇವಲ ಗೋಡೆಯನ್ನು ಓಪನ್ ಮಾಡೋದಲ್ಲ, ಶಾಲೆಯಲ್ಲಿ ಕೂಡ ಹುಡುಗರು ಕೂಡಿ ಕಲಿಬೇಕು. ಅದಕ್ಕೂ ಕೂಡ ನಾವೆಲ್ಲರೂ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತೇನೆ. ನಾನು ಖಾದರ್ ಅವರಿಗೆ ವಂದನೆಗಳನ್ನು ಹೇಳ್ತೇನೆ, ಯಾಕಂದರೆ ಇದು ಸಜೆಷನ್ ವೆಲ್ಕಮ್ ಮಾಡಿದ್ದಾರೆ. ಅಧ್ಯಕ್ಷರು, ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಇಷ್ಟು ಅವ್ಯವಸ್ಥೆ ಇದೆ ಅಂದರೆ, ಟೋಟಲ್ ಕರ್ನಾಟಕದಲ್ಲಿ ಪ್ರೈಮರಿ ಸ್ಕೂಲ್ಸು ಎಷ್ಟೆಷ್ಟು ಎಲ್ಲೆಲ್ಲಿದಾವೆ ಅಂತ ತೆಗೆದ್ರೆ ಅಧ್ಯಕ್ಷರೇ, 1 ರಿಂದ 10 ಮಕ್ಕಳಿರೋ ಸ್ಕೂಲು, 1 ರಿಂದ 10 ಅಷ್ಟೇ ಸಂಖ್ಯೆ ಇರೋ ಸ್ಕೂಲು 30,000 ಇದಾವೆ ಶಾಲೆಗಳು. ಇಮ್ಯಾಜಿನ್ ಮಾಡಿ ನೀವು, ಕೆಲವು ಕಡೆ ಒಂದು ಶಾಲೆಯಲ್ಲಿ 50ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ, ಒಬ್ಬರೇ ಟೀಚರ್ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ವಿದ್ಯಾರ್ಥಿ ಇದ್ದರೆ ಅಲ್ಲಿ 3 ಜನ, 2 ಟೀಚರ್ಸ್ ಇದ್ದಾರೆ. ಇದು ನನಗನ್ನಿಸ್ತದೆ ನೆಕ್ಸ್ಟು, ಇದು ಶಿಕ್ಷಣ ಇಲಾಖೆ ಮೇಲೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅಧ್ಯಕ್ಷರು, ಇದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ಒಂದು ಆಗಬೇಕು. ಇಲ್ಲಿ ಆ ಭಾಗ ಈ ಭಾಗ ಅಂತಲ್ಲ, ಒಟ್ಟಾರೆ ಶಿಕ್ಷಣಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ರೂಲ್ಸ್ ಫ್ರೇಮ್ ಆಗ್ಬೇಕು. ಇಲ್ಲದೇ ಇದ್ರೆ ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಮಾತಾಡಿ. ಯಾಕಂದ್ರೆ ಅವ್ರು ಮಾತಾಡ್ತಾ ಇದ್ರು, ಅದಕ್ಕೆ ನಾನು ಇಂಟರ್ಫಿಯರ್ ಆಯ್ತಾ, ನೀವು ಮಾತಾಡಿ ಬೆಲ್ಲದವ್ರು ಕನ್ಕ್ಲೂಡ್ ಮಾಡಿ, ಸಮಯ ಆಗ್ತದೆ. ಕನ್ಕ್ಲೂಡ್ ಮಾಡೋದಿಲ್ಲ ಸರ್, ನನಗೆ ಟೈಮ್ ಬೇಕು. ಇಷ್ಟಲವನ್ನೇ ಕನ್ಕ್ಲೂಡ್ ಮಾಡ್ತೇನೆ. ನಾನು ಕನ್ಕ್ಲೂಡ್ ಮಾಡೋದು ನನಗೆ ಇನ್ನೊಂದು ತಾಸು 1.5 ತಾಸು ಬೇಕು ನನಗೆ. ಏನ್ರಿ? ಇನ್ನೊಂದು ತಾಸು 1.5 ತಾಸು ಬೇಕು ಮಾತಾಡ್ಲಿಕ್ಕೆ. ಇನ್ನೊಂದು ತಾಸು 1.5 ತಾಸು? ಹೌದೌದು. ನಾನು ಅನಾವಶ್ಯಕವಾಗಿ ಹೇಳೋದಿಲ್ಲ, ಅನಾವಶ್ಯಕ ಮಾತಾಡೋದಿಲ್ಲ, ನಾನು ಏನು ಸಬ್ಜೆಕ್ಟ್ಸ್ ರಿಪೀಟ್ ಮಾಡೋದಿಲ್ಲ. ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೇನೆ, ನಾನು ಸದನಕ್ಕೆ ಉಪಯೋಗ ಆಗುವಂಥದ್ದು, ರಾಜ್ಯಕ್ಕೆ ಉಪಯೋಗ ಆಗುವಂಥ ವಿಷಯಗಳ ಬಗ್ಗೆನೇ ಮಾತಾಡ್ತೇನೆ. ಅನಾವಶ್ಯಕ ರಾಜಕೀಯ ಮಾತಾಡೋದಿಲ್ಲ. ನನಗೆ ದಯಮಾಡಿ ಅವಕಾಶ ಮಾಡಿಕೊಡ್ರಿ. ಇನ್ನೂ ಅದಾರ್ರಿ ಇದಾರೆ, ಇನ್ನೂ 30ನೇ ತಾರೀಕಿನ ತನಕನೂ ಬಜೆಟ್ ಐತಿ, ನಮ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ರಿ. ನಾನು ನಿಮ್ಗೆ ಗೊತ್ತೈತೆ, ನಾನು ಅನಾವಶ್ಯಕವಾಗಿ ಹೊರಗೂ ಮಾತಾಡೋದಿಲ್ಲ, ಸದನದಾಗೂ ಮಾತಾಡೋದಿಲ್ಲ. ನಾನು ಹೊರಗೆ ಮಾತಾಡಿದ್ರೆ ಗೊತ್ತಿಲ್ಲರಿಪ್ಪ, ನಾನು ಒಳಗಿಂದ ಅಷ್ಟೇ ಕೇಳಾಕ್ತೇನೆ. ಈಗ ನಾವೆಲ್ಲ ಹೊರಗೆ ಮಾತಾಡುವಂಥ ಕೇಳುವಂಥ ಪ್ರಸಂಗದ ನಾನು ಬಂದಿಲ್ಲ. ಆಯ್ತು, ಒಳಗಿಂದ ಅಷ್ಟೇ ಕೇಳಾಕ್ತೇನೆ. ಈಗ ಇದು ನಮ್ಮ ದೇಶದಲ್ಲಿ ಒಂದು ಭಾಳ ಉತ್ತಮ ಕಾನೂನು ಬಂದಿತ್ತು ಎಜುಕೇಷನ್ ಬಗ್ಗೆನ. ಆ ಕಾನೂನು ರೈಟ್ ಟು ಎಜುಕೇಷನ್. ಈ ಕಾನೂನು ನನಗನ್ಸಿದ ಮಟ್ಟಿಗೆ ಮಾನ್ಯ ಅಧ್ಯಕ್ಷರೇ, ನಮ್ಮ ರಿಸರ್ವೇಷನ್ ನಂತರ ಭಾಳ ಉತ್ತಮವಾದ ಕಾನೂನು ಇದು. ನಮ್ಮ ರೈಟ್ ಟು ಎಜುಕೇಷನ್ ಕಾನೂನು ಬಂದಿತ್ತು. ನಮ್ಮ ರಿಸರ್ವೇಷನ್ ಐತಲ್ಲ, ನಮ್ಮ ಸಮಾಜದಲ್ಲಿ ಏನು ಓರೆಕೋರೆಗಳದಾವ, ಸಮಾಜದಲ್ಲಿ ಹಿಂದುಳಿದವ್ರು ಮುಂದುಳಿದವ್ರು ಅವ್ರನ್ನ ಒಂದುಗೂಡಿಸುವಂಥ ಕೆಲಸ ಮಾಡಿದ್ರೆ, ಇವತ್ತು ಸಮಾಜದಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ದುಡ್ಡು ಇದ್ದವರು ದುಡ್ಡು ಇಲ್ದವ್ರ ನಡುವೆ ಏನು ಡಿಫ್ರೆನ್ಸ್ ಐತಿ, ಆ ಡಿಫ್ರೆನ್ಸನ್ನು ಕಡಿಮೆ ಮಾಡುವಂಥ ಒಂದು ಕಾನೂನು ಇದು RTI ಆಗಿತ್ತು, ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಈ ಆ್ಯಕ್ಟನ್ನು ನಾವು ಇದೇ ಸದನದಲ್ಲಿ ಅದನ್ನು ಡೈಲ್ಯೂಟ್ ಮಾಡಿದ್ದೀವಿ. ಇದ್ರ ಹಿಂದೆ
ಎಲ್ಲ ನಮ್ಮ ಪ್ರೈವೇಟ್ ಸ್ಕೂಲ್ಗಳ ಮಾಲೀಕರ ಒಂದು ದೊಡ್ಡ ಪ್ರೆಷರ್ ಗೌರ್ಮೆಂಟ್ದಾಗೈತಿ. ಇಲ್ಲಿರುವಂಥ ನಮ್ಮ ಸಾಕಷ್ಟು ಸದಸ್ಯರು ಕೂಡ ಎಲ್ಲ ಶಾಲಾ ಮಾಲಕರು ಅದಾರ. ಎಲ್ಲರೂ ನನ್ನ ಕಡೆ ಆಮೇಲೆ ಬಂದು ಮಾತಾಡ್ಬೋದು ಇದ್ರ ಬಗ್ಗೆ. ಯಾಕಂದ್ರೆ ಇಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ದಲ್ಲಿ ಈ ಸೀಟ್ಗಳನ್ನು ರಿಸರ್ವೇಷನ್ ಆಗಿ ಇಡಬೇಕಾಗಿತ್ತು. ಅದಕ್ಕೆ ಯಾರಿಗೂ ರಾಜ್ಯದ ಜನರಿಗೆ ಗೊತ್ತಾಗ್ದಂಗೆ ಅತ್ಯಂತ ಸ್ಮೂತಾಗಿ ನಾವು ಒಂದು ಕಾನೂನನ್ನು ಬದಲಾವಣೆ ಮಾಡಿದ್ವಿ. ಯಾವ ವಾರ್ಡ್ದಲ್ಲಿ ಸರ್ಕಾರಿ ಶಾಲೆಗಳಿಲ್ಲ ಆ ಭಾಗದಲ್ಲಿ ಮಾತ್ರ RTE ಅಪ್ಲಿಕೇಬಲ್ ಇದೆ ಅಂಥೇಳಿ. ನಾವು ಇವತ್ತು ಅರ್ಬನೈಸೇಷನ್ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಆಗ್ತಿರ್ಬೇಕಾದ್ರೆ ಸುಮಾರು 35% ಪಾಪ್ಯುಲೇಷನ್ನ ನಮ್ಮ ಸಿಟಿಗೆ ಟೌನ್ಸ್ದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಸರ್ಕಾರಿ ಶಾಲೆಗಳು ಇಲ್ಲದಂಥ ವಾರ್ಡೇ ಇರೋದಿಲ್ಲ, ಅಂಥ ಏರಿಯಾನೇ ಇರೋದಿಲ್ಲ. ಹಾಗಾಗಿ ಯಾವುದೋ ಪ್ರೈವೇಟ್ ಶಾಲೆಗೆ ಈ ಬಡ ಮಕ್ಕಳು ಅಲ್ಲಿ ಹೋಗುವಂಥ ಅವಕಾಶದಿಂದ ವಂಚಿತರಾಗಿದ್ದಾರೆ. ಇವತ್ತು ದುಡ್ಡು ಇದ್ದವರು ಮತ್ತು ಇಲ್ದವರು ಆ ಮಕ್ಕಳು ಕೂಡಿ ಬೆಳೀಲಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಇದೇನು ಗ್ಯಾಪ್ ಇದೆ ಅಲ್ಲ, ಬರಲಿರೋದ್ರಿಂದಲೇ ಇದು ಭಾಳ ದೊಡ್ಡದಾಕೈತಿ. ಒಬ್ಬರಿಗೊಬ್ಬರ ಬಗ್ಗೆ ಇವತ್ತು ಮೆಕ್ಸಿಕೋ ಅಂಥ ದೇಶದಲ್ಲಿ ನೀವು ಹೋದ್ರೆ ಅಲ್ಲಿ ಹೊರಗೆ ಅಡ್ಡಾಡೋಕ್ಕಾಗೋದಿಲ್ಲ. ಅಲ್ಲಿ ಹೊರಗೆ ಹೋಗ್ಬೇಕಂತಂದ್ರೆ ಆರ್ಮ್ಡ್ ಪ್ರೊಟೆಕ್ಷನ್ ಬೇಕು. ಯಾಕಂತಂದ್ರೆ ಅಲ್ಲಿ ದುಡ್ಡು ಇದ್ದವ್ರನ್ನ ನೋಡಿದ್ರೆ ದುಡ್ಡು ಇಲ್ದವ್ರ ಅವ್ರ ರಕ್ತ ಕುದೀತೈತೆ. ಅವ್ರಿಗೆ ಯಾವಾಗ ನಾನು ಗುಂಡು ಹೊಡೆದೇನೆ, ಅವ್ರಿಗೆ ಯಾವಾಗ ಚಾಕು ಹಾಕೇನೆ, ಅವ್ರಿಗೆ ಯಾವಾಗ ನಾನು ಕೆಳಗೆ ಬೀಳೋದು ನೋಡ್ತೇನೆ ಅನ್ನುವಂಥ ಭಾವನೆ ಅಲ್ಲಿ ಆ ದೇಶಗಳಲ್ಲಿ ಅದಾವೆ. ಇವತ್ತು ದುಡ್ಡು ಇದ್ದವರು ಇಲ್ದವ್ರ ನಡುವೆ ಡಿಫ್ರೆನ್ಸಸ್ ಕಡಿಮೆ ಆಗ್ಬೇಕಂತಂದ್ರೆ ಈ ಎಲ್ಲ ಶಾಲೆಗಳಲ್ಲಿ ಉಳ್ಳೋರ ಶಾಲೆಗಳೇನಿರ್ತಾವಲ್ಲ ಅಲ್ಲಿ ಯಾರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಅವರು ಅಲ್ಲಿ ಬರುವಂಥದ್ದು ಭಾಳ ಅವಶ್ಯಕತೆ ಐತಿ. ಆವಾಗ ಒಬ್ಬ ಶ್ರೀಮಂತ ಮನೆತನದ ಹುಡುಗ ಒಂದು ಬಡವ್ರ ಮನೆತನದ ಮಿತ್ರನ ಮನೆಗೆ ಹೋದಾಗ ಅಲ್ಲಿ ಇರುವಂಥ ತೊಂದರೆ, ಅಲ್ಲಿರುವಂಥ ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಎಂಪತಿ, ಅವ್ರ ಬಗ್ಗೆ ಏನು ಸಮಾಜದಲ್ಲಿ ಏನು ನಮಗೆ ಸಿಂಪತಿ ಬೇಕು ಆ ಎಂಪತಿಯಲ್ಲಿ ಆ ಮಕ್ಕಳಲ್ಲಿ ಡೆವಲಪ್ ಆಗ್ತೈತಿ. ಅದ್ರ ಮೂಲಕ ಒಂದು ಉತ್ತಮವಾದ ದೇಶವನ್ನು ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಆ ದೃಷ್ಟಿಯಿಂದ ಇವತ್ತೇನು ನಾವು RTEದಲ್ಲಿ ನಾವೇನು ಕಾನೂನು ತೊಗೊಂಬಂದು ಅದನ್ನು ಬದಲಾವಣೆ ಮಾಡಿದ್ದೇವೆ ಅಧ್ಯಕ್ಷರ, ಆ ಬದಲಾವಣೆಗೆ ಮತ್ತೆ ನಾವು ಬದಲಾವಣೆ ತೊಗೊಂಬಂದು ಅದನ್ನು ನಮ್ಮ ಮಕ್ಕಳನ್ನು ನಾವು ತೊಗೊಂಬರ್ಬೇಕು ಪ್ರೈವೇಟ್ ಶಾಲೆಯಲ್ಲಿ ಹಾಕಬೇಕು ಅಂತ ವಿಚಾರ ನಾ ಪ್ರಪೋಸ್ ಇಡ್ತೇನೆ. ಆ ಸಂದರ್ಭದಲ್ಲಿ ನಮ್ಮ ಕೆಲವು ಸದಸ್ಯರು ಮಾತಾಡಿದರು, ಸುಮಾರು 12,000 ರೂಪಾಯಿ ನಾವು ಪ್ರೈವೇಟ್ ಶಾಲೆಗಳಿಗೆ ಕೊಡಬೇಕಾಗ್ತೈತಿ. ಯಾಕೆ ಕೊಡಬೇಕು? 12,000 ರೂಪಾಯಿಗೆ ಒಂದು ಹುಡುಗರಿಗೆ ಕೊಡಬೇಕಾಗ್ತೈತೆ ಅಂತೇಳಿ. ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತಿನ ದಿನ ಕೋವಿಡ್ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಪರ್ ಸ್ಟೂಡೆಂಟ್ ಮೇಲೆ 40,000 ಖರ್ಚು ಮಾಡ್ತಾ ಇದ್ದೇವೆ. ಇದೇ 2 ವರ್ಷದ ಹಿಂದೆ ಸಂಖ್ಯೆ ತೊಗೊಂಡಿದ್ದು ಅಂದರೆ ಸುಮಾರು 50,000 ರೂಪಾಯಿ ಪರ್ ಸ್ಟೂಡೆಂಟ್ ಮೇಲೆ ಖರ್ಚು ಮಾಡ್ತಾ ಇದ್ವಿ. ಈ 50,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೆಚ್ಚು 12,000 ರೂಪಾಯಿ ಹೆಚ್ಚು ಖರ್ಚು ಮಾಡೋದು ಹೆಚ್ಚು ಅನ್ನುವಂಥ ವಿಚಾರ ನಾವು ಭಾಳ ಸುದೀರ್ಘವಾಗಿ ಇದ್ರ ಬಗ್ಗೆ ಮಾತಾಡಬೇಕಾಗ್ತೈತಿ. ನಮ್ಮ ಮಿತ್ರರಾದ ಎಸ್ ಪಾಟೀಲ್ರು ಏನು ಹೇಳಿದರು, ಇದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಡಿಸ್ಕಷನ್ನು. ಯಾಕಂದ್ರೆ ಎಜುಕೇಷನ್ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಅಂತಂದ್ರೆ ಅದು ಕೇವಲ ಒಂದು ಡಿಪಾರ್ಟ್ಮೆಂಟಲ್ ಬಜೆಟ್ ಮೇಲೆ ಡಿಸ್ಕಷನ್ ಅಲ್ಲ, ಇಡೀ ದೇಶ ಯಾವ ರೀತಿ ಮುಂದುವರಿಬೇಕು ಅದ್ರ ಬಗ್ಗೆ ಆಗುವಂಥ ಡಿಸ್ಕಷನ್ ಆಗ್ತೈತಿ. ನಾನು ಹೇಳ್ತಾ ಇದ್ದೆ ಇವತ್ತು ನಮ್ಮ ಕೌನ್ಸಿಲ್ದಲ್ಲಿ ಬರೀ ಶಿಕ್ಷಕರ ಬಗ್ಗೆ ಡಿಸ್ಕಷನ್ ಆಗ್ತೈತೆ ಅಂಥೇಳಿ. ನಾನು ನಮ್ಮ ಶಿಕ್ಷಕರ ಪ್ರತಿನಿಧಿಗಳು ಅದಾರ, ಅವ್ರು ಭಾಳ ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ. ಶಿಕ್ಷಕರಿಗೆ ಇವತ್ತೇನು ಬೆನಿಫಿಟ್ಸ್ ಸಿಗ್ತಾ ಇದಾವೆ ಅದರಿಂದ ಅವ್ರದ್ದು ಹೋರಾಟ ಭಾಳ ದೊಡ್ಡ ಪ್ರಮಾಣದೈತಿ. ಒಂದು ಸರ್ತಿ ಲಾಂಚ್ದಲ್ಲಿ ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬರು, ಸಂಕನೂರವರು, ನಮ್ಮ ಅರುಣ್ ಶಾಪೂರು ಇವರೆಲ್ಲರೂ ಎಲ್ಲ ಪಾರ್ಟಿಯ ಶಿಕ್ಷಕರ ಪ್ರತಿನಿಧಿಗಳಿದ್ದರು. ಅವರಿಗೆ ನಾನು ಹೇಳಿದೆ, ನೀವು ಇಷ್ಟೆಲ್ಲ ಶಿಕ್ಷಕರ ಬಗ್ಗೆ ಮಾತಾಡ್ತೀರಿ, ಶಿಕ್ಷಣದ ಬಗ್ಗೆನೂ ಕೂಡ ನೀವು ಮಾತಾಡ್ರಿ ಅಂತ ಹೇಳಿದೆ. ಅವರು ಅದ್ರ ಬಗ್ಗೆ ಸ್ವಲ್ಪ ಭಾಳ ಲೈಟಾಗಿ ತೊಗೊಂಡಾಗ ನಾನು ಅವ್ರಿಗೊಂದು ಉದಾಹರಣೆಯನ್ನು ಕೊಟ್ಟೆ. ಹಿಂದೆ ನಮ್ಮ ದೇಶದಲ್ಲಿ ದತ್ತಾ ಸಾಮಂತ್ ಅಂಥೇಳಿ ಒಬ್ಬರು ಯೂನಿಯನ್ ಲೀಡರ್ ಇದ್ದರು. ದತ್ತಾ ಸಾಮಂತ್ ಐತಲ್ಲ ಭಾಳ ದೊಡ್ಡ ಯೂನಿಯನ್ ಲೀಡರ್. ಎಸ್ಪೆಷಲಿ ನಮ್ಮ ಮುಂಬೈದಿಂದ ಅಹಮದಾಬಾದ್ ತನಕ ಏನು ಟೆಕ್ಸ್ಟೈಲ್ ಕಂಪ್ನಿಗಳಿದ್ದು ಆ ಎಲ್ಲ ಮುಂಬೈದ ಆ ಟೆಕ್ಸ್ಟೈಲ್ ಕಂಪ್ನಿಗಳಲ್ಲಿ ಅವನದು ಯೂನಿಯನ್ ಹೊಸ ಯೂನಿಯನ್ ಶುರು ಮಾಡ್ಕೊತ ಹೋದವ. ಹೊಸ ಯೂನಿಯನ್ ಶುರು ಅವ್ನು ಶುರು ಮಾಡಿ ಸ್ವಲ್ಪ ದಿನಕ್ಕೆ ಅಲ್ಲಿ ಸ್ಟ್ರೈಕ್ ಆಗ್ತಿತ್ತು, ದೊಡ್ಡ ಪ್ರಮಾಣದ ಸ್ಟ್ರೈಕು. ಆ ಫ್ಯಾಕ್ಟ್ರಿಗಳಲ್ಲಿ ಪಗಾರ ಏರಿಸಿದ್ರು. ಆ ಫ್ಯಾಕ್ಟ್ರಿ 1 ವರ್ಷ 1.5 ವರ್ಷಕ್ಕೆ ಅದು ಕ್ಲೋಸ್ ಆಗೋದು. ಈ ರೀತಿ ದತ್ತಾ ಸಾಮಂತನ ಆ ಯೂನಿಯನಿಸಮ್ ಕಾರಣಕ್ಕಾಗಿ ಮುಂಬೈದಿಂದ ಅಹಮದಾಬಾದ್ ತನಕ ಅತ್ಯಂತ ಕಡಿಮೆ ಟೈಮ್ದಲ್ಲಿ ಹೆಚ್ಚು ಪ್ರಮಾಣದ ಫ್ಯಾಕ್ಟ್ರಿಗಳು ಬಂದದು. ಆ ಫ್ಯಾಕ್ಟ್ರಿಗಳ ಕಾರ್ಮಿಕರ ಪರಿಸ್ಥಿತಿ ಇಷ್ಟು ಕೆಟ್ಟ ಪರಿಸ್ಥಿತಿ ಬಂತಂದ್ರೆ ಅವ್ರ ರಸ್ತೆದಾಗೆಲ್ಲ ಸಣ್ಣ ಪುಟ್ಟ ಹಮಾಲಿ ಕೂಡ ಮಾಡುವಂಥ ಕೆಲಸ ಬಂತು. ಆವಾಗ ದತ್ತಾ ಸಾಮಂತ ಸ್ವಲ್ಪ ದಿನ ಆದಮೇಲೆ ಅವ್ನು ಶೂಟ್ ಆಗಿ ಸತ್ತ. ಯಾಕೆ ಸತ್ತ ಅಂಥೇಳಿ ಸರ್ಕಾರ ಎನ್ಕ್ವೈರಿ ಮಾಡಿ ಅವ್ನು ಯಾರು ಶೂಟ್ರಿದ್ರು ಅವ್ನು ಹಿಡ್ಕೊಂಬಂದ್ರು.
ಅವ ಶೂಟ್ ಮಾಡ್ದವ್ ಹೇಳಿದ, ಇವನ ಕಾರಣಕ್ಕಾಗಿ ನನ್ನ ಅಪ್ಪನ ಫ್ಯಾಕ್ಟ್ರಿ ಬಂದಾತು, ನನ್ನ ಅಪ್ಪನ ನೌಕರಿ ಹೋಗಿದ್ದಕ್ಕಾಗಿ ನನ್ನ ಎಜುಕೇಷನ್ ಹಾಳಾತು, ನಾವು ಉಪವಾಸ ಬೀಳುವಂತಾತು, ಅದಕ್ಕೆ ಈ ದತ್ತಾ ಸಾಮಂತನ ನಾ ಶೂಟ್ ಮಾಡಕ್ಕೆ ಹೊಂದೆ ಅಂತ ಹೇಳಿದವು. ನಾ ಹೇಳಿದೆ, ನಮ್ಮ ಶಿಕ್ಷಕರ ಪ್ರತಿನಿಧಿಗಳು ಏನದಿರಿ, ಇವತ್ತಿನ ದಿನ ನಮ್ಮ ಶಾಲೆಗಳು ಮುಚ್ಚುವಂಥ, ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದು ಅಂದ್ರೆ ಅವಾಗ ಶಾಲಾ ಶಿಕ್ಷಕರಿಗೆ ಏನು ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಕೊಡುವಂಥ ಫೆಸಿಲಿಟಿನೂ ಇರೋದಿಲ್ಲ. ಅವಾಗ ಶಾಲಾ ಶಿಕ್ಷಕರ ಸರ್ಕಾರಿ ಶಾಲಾ ಶಿಕ್ಷಕರ ಮಕ್ಕಳು ಅದಾರಲ್ಲ, ಇವ್ರ ನಿಮ್ಮಿಂದ ಬೆನ್ನತ್ತಾರ. ಅದಕ್ಕೆ ನೀವೆಲ್ಲರೂ ಹುಷಾರಾಗಿ ಇವತ್ತು ಸರ್ಕಾರಿ ಶಾಲಾ ಶಿಕ್ಷಕರಿಗಾಗಲಿ ನಮ್ಮ ರಾಜ್ಯದಲ್ಲಿರುವಂಥ ಶಿಕ್ಷಕರಿಗೆ ಒಂದು ಹೊಸ ಡೈರೆಕ್ಷನ್ ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಸುಧಾರಿಸುವಂಥ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಒಂದು ವಿನಂತಿ ಮಾಡೋಕ್ಕೆ ಇಚ್ಛೆಪಡ್ತೇನೆ ಅಧ್ಯಕ್ಷರು, ನಿಮ್ಮ ಮೂಲಕ ಸರ್ಕಾರಕ್ಕೆ ಇದೇನು ಶಾಲಾ ಶಿಕ್ಷಕರ ಕಾನ್ಸ್ಟಿಟ್ಯೂನ್ಸಿ ಏನೈತಿ, ಅದೇ ರೀತಿ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಏನೈತಿ, ಇದಕ್ಕೆ ಯಾರು ಓಟ್ ಹಾಕ್ತಾರಲ್ಲ ಶಾಲಾ ಶಿಕ್ಷಕರ ಕಾನ್ಸ್ಟಿಟ್ಯೂನ್ಸಿಗೆ, ಅಲ್ಲಿ ಕೇವಲ ಶಿಕ್ಷಕರು ಮಾತ್ರ ಓಟ್ ಹಾಕ್ತಾರೆ. ಅಲ್ಲಿ ಶಿಕ್ಷಕರು ಓಟ್ ಹಾಕೋದು ಇರಬಾರ್ದಲ್ಲಿ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾರು ಕಲಿತಾರೆ ವಿದ್ಯಾರ್ಥಿಗಳು, ಅವ್ರ ಪೇರೆಂಟ್ಸ್, ಅವ್ರ ಪಾಲಕರು ಅದಕ್ಕೆ ಓಟ್ ಹಾಕುವಂಗೆ ಆಗ್ಬೇಕು. ಆವಾಗ ಪಾಲಕರು ಶಿಕ್ಷಕರ ಬಗ್ಗೆ ವಿಚಾರ ಮಾಡ್ತಾರೆ, ಶಿಕ್ಷಣದ ಬಗ್ಗೆ ವಿಚಾರ ಮಾಡ್ತಾರೆ, ಶಾಲೆಗಳ ಬಗ್ಗೆ ವಿಚಾರ ಮಾಡ್ತಾರೆ. ಇವತ್ತು ಕೇವಲ ಶಿಕ್ಷಕರ ಬಗ್ಗೆ ಮಾತ್ರ ಏನು ವಿಚಾರ ಆಗೋದಿತ್ತಲ್ಲ, ಅದನ್ನು ತಪ್ಪಿಸಿ ಈ ರೀತಿ ಮಾಡಿದರೆ ಸಂಪೂರ್ಣವಾಗಿ ನಾವು ನಮ್ಮ ಶಾಲಾ ಶಿಕ್ಷಣ ಪದ್ಧತಿಯನ್ನು ಸುಧಾರಿಸೋಕೆ ಸಾಧ್ಯ ಆಕೈತಿ. ಶಿಕ್ಷಕರ ಇಂಟ್ರೆಸ್ಟ್ ಕೂಡ ತೊಗೊಂಡಂಗೆ ಆಕೈತಿ, ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಕೂಡ ನಾವು ತೊಗೊಂಡಂಗೆ ಆಗ್ತೈತಿ. ಹಾಗಾಗಿ ಇದ್ರ ಬಗ್ಗೆ ನಾವು ಗಂಭೀರ ಚಿಂತನೆ ಮಾಡಬೇಕು. ಅದರ ಜೊತೆ ಈ ಕಾನ್ಸ್ಟಿಟ್ಯೂನ್ಸೀಸ್ ಏನದಾವು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಒಂದು ಕಾಲದಲ್ಲಿ 1950ದಾಗ ಅವಾಗಿನ ಟೈಮ್ದಲ್ಲಿ ಗ್ರ್ಯಾಜುಯೇಟ್ ಆದವರು ಭಾಳ ಕಡಿಮೆ ಇರ್ತಿದ್ರು. ಹಾಗಾಗಿ ಅವ್ರ ಇಂಟ್ರೆಸ್ಟ್ ತೊಗೊಳಕ್ಕೆ ಈ ರೀತಿಯ ಸಪ್ರೇಟ್ ಕಾನ್ಸ್ಟಿಟ್ಯೂನ್ಸಿ ಬೇಕಾಗಿತ್ತು, ಗ್ರ್ಯಾಜುಯೇಟ್ ಆದವರು, ಶಿಕ್ಷಕರಾದವರು. ಇವತ್ತು ಅವರೆಲ್ಲ ನಮ್ಮ ಸಮಾಜದ ಒಂದು ಭಾಗ ಐತಿ. ಈ ಸಂದರ್ಭದಲ್ಲಿ ಅದು ಅವಶ್ಯಕತೆ ಆಯಿತು ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದು ಕೂಡ ನಾವು ಅವಶ್ಯಕತೆ ಐತಿ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಫುಡ್ ಬಗ್ಗೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಕ್ಕಿ ಭಾಗ್ಯ ಅಂಥೇಳಿ ನಮ್ಮ ಕೇಂದ್ರ ಸರ್ಕಾರದ ಮೇಜರ್ ಸಬ್ಸಿಡಿ ಇದ್ದರೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಸ್ವಲ್ಪ ಸಬ್ಸಿಡಿ ಕೊಟ್ಟು ನಾವು ಫ್ರೀ ರೈಸ್ ಕೊಟ್ಟೇವೆ ಅಂಥೇಳಿ ಮಾಡಿ. ನಿಮಿಷ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಪ್ರತಿಜ್ಞೆ ಸ್ವೀಕಾರ ಮಾಡಿತ್ತು ಅವತ್ತೇ ಅನ್ನಭಾಗ್ಯನ ಘೋಷಣೆ ಮಾಡಿದರು. ಆವಾಗ ಸೆಂಟ್ರಲ್ ಸ್ಕೀಮ್ ಅಷ್ಟು ಇರಲಿಲ್ಲ. ರೈಟ್ ಟು ಫುಡ್ ಆ್ಯಕ್ಟ್ ನಂತರ ಬಂತು 5ರಲ್ಲಿ. ಬಟ್ ನಮ್ಮ ಸ್ಕೀಮ್ 1 ವರ್ಷ ಮುಂಚೆ ಪ್ರಾರಂಭ ಆಯಿತು. ಸೊ ಕರ್ನಾಟಕದ ಅನ್ನಭಾಗ್ಯ ಇಡೀ ದೇಶಕ್ಕೆ ಕೊಟ್ಟ ಸಂದೇಶ ಹೇಳಲಿಕ್ಕೆ ಬಯಸ್ತೀವಿ. ನಾವು ಒಪ್ತೇನೆ, ಮುಖ್ಯಮಂತ್ರಿಗಳಾದ ಕೂಡಲೇ ಮಾಡಿದಂಥ ಸಿದ್ದರಾಮಯ್ಯ ಕೆಲಸ ಅಂತಂದ್ರೆ ಅನ್ನಭಾಗ್ಯ ಅನೌನ್ಸ್ ಮಾಡಿದ್ದು, ಬೇರೆ ಕ್ಯಾಬಿನೆಟ್ ಆಗಿದ್ದಿಲ್ಲ. ಇದು ಸ್ಕೀಮ್ ಮಾಡಿದಂಥ ಏನದು ಆ ಭಾಗ್ಯ ಮಾಡಿದಂಥದ್ದು ಹೆಸರು ಕೇವಲ ನನಗೊಬ್ಬಂಗ ಇರಲಿ, ನಮ್ಮ ಪಕ್ಷದ ಉಳಿದ ಯಾರ ಲೀಡರ್ಗಳು ಅದ್ರಾಗ ಶೇರ್ ಮಾಡ್ಕೋಬಾರ್ದು ಅನ್ನುವಂಥ ಉದ್ದೇಶದಿಂದ ಕ್ಯಾಬಿನೆಟ್ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಅದನ್ನು ಅನೌನ್ಸ್ ಮಾಡಿದರು. ಆ ಅನ್ನಭಾಗ್ಯ ನಾವು ಒಪ್ತೇನೆ, ಅದನ್ನು ನಿಮ್ಮವರು ಕೂಡ ನೀವು ಪ್ರೈವೇಟಾಗಿ ಸಂಕೋಚ ಬರೋ ನಮಗಿಲ್ಲ, ಆ ಸಂಕೋಚ ಬೈದು ನಿಮ್ಮ ಕಡೆಗೆ. ಅದಕ್ಕೆ ಯಾವ ಘೋಷಣೆ ತಾವು ಮಾಡಲಿಲ್ಲ. ಅದಕ್ಕೆ ಅನ್ನಭಾಗ್ಯ ಒಂದು ನಿಮಿಷ ಅನ್ನ ಭಾಗ್ಯ ಯೋಜನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಹಿಂದೇನು ಇತ್ತಲ್ಲ, ಹಿಂದಿರ್ಲಿಲ್ವಾ? ಇದು ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ ಅಕ್ಕಿ ಕೊಡ್ತೀನಿ, ಒಂದು ಕುಟುಂಬಕ್ಕೆ 30 kg ಅಕ್ಕಿ ಘೋಷಣೆ ಮಾಡಿದ್ರು. ಇದು ಮಾಡಿದ ಕೆಲಸವನ್ನು ಉತ್ತಮ ಒಪ್ಪಿ ಅಂತ ಯೋಜನೆ ತರುವಂತ ಕೆಲಸ. ಈ BPL ಕಾರ್ಡು ಇದನ್ನು ಕೊಡ್ತಕ್ಕಂಥದ್ದು, ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಭಾಳ ವರ್ಷಗಳಿಂದ ಕರ್ನಾಟಕದಲ್ಲಿದೆ. ನೀವು ಅದನ್ನ ಹೆಸರು ಚೇಂಜ್ ಮಾಡಿ ಅನ್ನಭಾಗ್ಯ ಅಂತ ಸನ್ಮಾನ್ಯ ಅಧ್ಯಕ್ಷರೇ, 2 ವರ್ಷ 80 ಕೋಟಿ ಜನರಿಗೆ ದೇಶದಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತ ಅನ್ನದಾತ ನರೇಂದ್ರ ಮೋದಿ. ಅದನ್ನ ಆಗುದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಇವ್ರು ತಂದಿರ್ಬೋದು, ಆದರೆ ಕೊರೋನಾ ಸಂದರ್ಭದಲ್ಲಿ 80 ಕೋಟಿ ಜನರಿಗೆ ಮೋದಿ ಅವರು ಸಹ ಕೊಟ್ಟಿದ್ದಾರೆ. ಅದನ್ನ ಒಂದು ಮಾತು ಹೇಳಿ ಅವರು. ಒಳ್ಳೆ ಮುಂದುವರಿಸಿ. ಫುಡ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ ಬೈ ಕಾಂಗ್ರೆಸ್. ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಅದರಲ್ಲೇನು ಎಲ್ಲ ಸದಸ್ಯರು ಎಲ್ಲಾ ವಿಷಯದಲ್ಲಿ ಯಾಕೆ ಮಾಡಲಿಲ್ಲ? ಅಧಿಕಾರದಲ್ಲಿ ಇದ್ದಾಗ ಈಗ ಕಾದರವ್ರೆ, ಎಲ್ಲಾ ವಿಷಯಗಳಲ್ಲಿ ಜನರ ತೆರಿಗೆ ಹಣ ಅಂತೀರಿ. ಎಲ್ಲ ವಿಷಯಗಳಲ್ಲಿ
ಎಲ್ಲ ಇಲಾಖೆಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಜನರ ತೆರಿಗೆ ಅಂತೀರಿ. ಈ ಅನ್ನ ಭಾಗ್ಯ ನಮ್ಮ ಯೋಜನೆ ಅಂತ ನೀವು ಅಂತೀರಿ. ಅದು ಹೆಂಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಅದೇ ಹೇಳ್ತಾರೆ. ಅದು ಜನರ ತೆರಿಗೆ ಅಲ್ಲ. ಮೋದಿ ಅಕ್ಕಿ ಕೊಡ್ಬೇಕಾದ್ರೆ ಅದ್ಯಾರ ತೆರಿಗೆ? ಮೋದಿ ಅಕ್ಕಿ ಕೊಡ್ಬೇಕಾದ್ರೆ ಅದು ಜನರ ತೆರಿಗೆನೆ. ಮೋದಿ ಅಕ್ಕಿ ಪ್ರಿಯಾಂಕಾ ಅವ್ರ ಅದು ಜನರ ತೆರಿಗೆನೆ. ಪಾಲಷ್ಟು ರಾಜ್ಯ ಸರ್ಕಾರದ ಪಾಲಷ್ಟು ಅದನ್ನ ಕೇಳಿ ಜನರಿಗೆ ರೇಷನ್ ಕೊಡುವಂಥದ್ದು ಸರ್ಕಾರದ ಒಂದು ಕೊಡ್ತಾ ಇದ್ದಾರೆ. ಭಾಗ್ಯ ಅಂತ ಕೊಡ್ತಾ ಇಲ್ಲ. ಎಲ್ಲರೂ ಜನರ ತೆರಿಗೆನೆ. ನಾನು ಇಷ್ಟು ಜನ ಸದಸ್ಯರು ಮಾತಾಡ್ತೀನಿ, ಗೌರವಾನ್ವಿತ ಸದಸ್ಯರು ಮಾತಾಡ್ತಾ ಇರಲಿಲ್ಲ. ಅನ್ಯ ಭಾಗ್ಯ ಯೋಜನೆಯಲ್ಲಿ ಕೇಂದ್ರದ ಪಾಲೆಷ್ಟು ರಾಜ್ಯದ ಪಾಲೆಷ್ಟು ಜನರ ತೆರಿಗೆ ಎರಡೂ ಸರ್ಕಾರದ, ಅದನ್ನ ಸ್ವಲ್ಪ ವಿವರವಾಗಿ ಹೇಳಿ. ಇಲ್ಲ ಚರ್ಚೆ ಮಾಡುವಾಗ ಆಯುಷ್ಮಾನ್ ಭಾರತ್ ನಲ್ಲಿ ನಮ್ದು ಕೊಡುಗೆ ಕೇಂದ್ರ ಸರ್ಕಾರ ಇದ್ದಾಗ ಆಯುಷ್ಮಾನ್ ಭಾರತ್ ಮಾಡಬಹುದಾಗಿತ್ತು. ಒಂದ್ ನಿಮಿಷ ಬೆಲ್ಲ ಸರ್, ಜಸ್ಟ್ ಈಲ್ಡ್ ಅನ್ನ ಭಾಗ್ಯದ ಬಗ್ಗೆ ಕೇಳಿ. ಮೊದಲು 3 ರೂಪಾಯಿ ಪಾಟೀಲ್ ಅಣ್ಣ, ಆಮೇಲೆ ಯಡಿಯೂರಪ್ಪನವ್ರು ಅದನ್ನು 1 ರೂಪಾಯಿ ಕೆಜಿ ಮಾಡಿದ್ರು. ಸಿದ್ದರಾಮಯ್ಯ ಬಂದ್ಮೇಲೆ ಫ್ರೀ ಮಾಡಿದ್ರು. 1 ರೂಪಾಯಿ ಕಮ್ಮಿ ಮಾಡಿದ್ರು. 3 ರೂಪಾಯಿದಿಂದ 1 ರೂಪಾಯಿ ಇಳಿಸಿದ್ದು ಯಡಿಯೂರಪ್ಪನವರು. ಫ್ರೀ ಮಾಡಿದ್ರು ಸಿದ್ದರಾಮಯ್ಯ. 3 ರೂಪಾಯಿದಿಂದ 1 ರೂಪಾಯಿ ಇಳಿಸಿದ್ದು ಯಡಿಯೂರಪ್ಪನವರು. ಮೂಲ ಬೆಲೆ ಏನು? 1 ರೂಪಾಯಿ ಫ್ರೀ ಮಾಡಿದ್ರು ಸಿದ್ದರಾಮಯ್ಯನವರು. ಅಕ್ಕಿ ಅಲ್ಲ 1 ರೂಪಾಯಿ ಪಾಟೀಲ್, 1 ರೂಪಾಯಿ ಇರ್ಲಿ 3 ರೂಪಾಯಿ ಇರ್ಲಿ, ಅಕ್ಕಿ ಮೂಲ ಬೆಲೆ ಗೋಧಿ ಮೂಲ ಬೆಲೆ ಅಷ್ಟು ಹೇಳ್ರಲ್ಲ ಸದನಕ್ಕೆ ಬೆಳಕಲ್ಲಿ. ಮೊದಲು 3 ರೂಪಾಯಿ ಕೆಜಿ ಕೊಡ್ಬೇಕಾಗಿತ್ತು, ದುಡ್ಡು ಕೊಡ್ಬೇಕಾಗಿತ್ತು, ಪರ್ಚೇಸ್ ಕಾಸ್ಟ್ ಹೇಳ್ರಿ. ಆಮೇಲೆ ಅದನ್ನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ತಕ್ಷಣ 1 ರೂಪಾಯಿ ಕೊಡ್ಬೇಕು ಅಂತ ಇಡೀ ದೇಶದಲ್ಲಿ ಶುರು ಮಾಡಿದ್ರು 2 ರೂಪಾಯಿ ಕೆಜಿಗೆ. ಅಧ್ಯಕ್ಷ ಆಮೇಲೆ ರಾಜ್ಯ ಸರ್ಕಾರದಲ್ಲೂ ಜನತಾ ಪಕ್ಷ ಇಂಟ್ರೊಡ್ಯೂಸ್ ಮಾಡಿದ್ದು. ಗೋಧಿ ಖರೀದಿ ಬೆಲೆ ಸುಮಾರು 35 ರೂಪಾಯಿವರೆಗೂ ಇದೆ. ಕೇಂದ್ರ ಸರ್ಕಾರ ಲಿಂಗೇಶಣ್ಣ ಪ್ರಿಯಾಂಕಾ ಅವ್ರು ಮಾತಾಡ್ತಾರೆ. ಬೇಡ ಅಂತ ಸುಮ್ಮನೆ ಇದ್ರೆ ಒಬ್ಬೊಬ್ರು ಅವ್ರವ್ರಿಗೆ ಮನಸೋ ಇಚ್ಛೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಹಾರ ಭದ್ರತೆ ಕಾನೂನನ್ನು ತಗೊಂಡು ಬಂತು, ರೈಟ್ ಟು ಫುಡ್ ಸೆಕ್ಯೂರಿಟಿ. ಅದರಲ್ಲಿ ಆವತ್ತಿನ ದಿನ ಅಕ್ಕಿ ಗೋಧಿ ಎರಡು ಖರೀದಿ ದರ 20-30 ರೂಪಾಯಿ ಇತ್ತು. ಕೇಂದ್ರ ಸರ್ಕಾರದವರು ಅದನ್ನು ನಮಗೆ ಕೇವಲ 3 ರೂಪಾಯಿಗೆ ಕೊಡೋ ಥರ ಕಾನೂನು ಮಾಡಿದರು. ಗೊತ್ತಾಯ್ತಾ? ಅದು ಹಿಂದೆ UPA ಸರ್ಕಾರ ಇದ್ದಾಗ ಜಾರಿಯಾದಂತಹದ್ದು. ಇವತ್ತಿಗೂ ಸಹ ಆ ಕಾನೂನಿನ ಅನ್ವಯ ಈ ಅಕ್ಕಿ ಗೋಧಿ ನಾವೇನು ಕೊಡ್ತಾ ಇದ್ದೇವೆ ಇದರಲ್ಲಿ 80% ಹಣ ಕೇಂದ್ರ ಸರ್ಕಾರನೇ ಭರಿಸ್ತಾ ಇದೆ. ಕಾರಣ ಆಹಾರ ಭದ್ರತೆ ಕಾನೂನು, ರೈಟ್ ಟು ಫುಡ್ ಸೆಕ್ಯೂರಿಟಿ ಅದೊಂದು ಆ್ಯಕ್ಟ್ ಆಗಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರನೇ ಆ ವೆಚ್ಚವನ್ನು ಭರಿಸ್ತಾ ಇದೆ. ಅದಾದ ನಂತರ ರಾಜ್ಯ ಸರ್ಕಾರ ಆವತ್ತಿನ ದಿನ ಅದ್ರ ಮೇಲೆ ಸುಮಾರು 3-5 ರೂಪಾಯಿ ಹೊರೆ ಬೀಳ್ತಾ ಇತ್ತು. ಅದನ್ನು ಮುಖ್ಯಮಂತ್ರಿಗಳಾಗಿದ್ದ ದಿನಾನೇ ಸಿದ್ದರಾಮಯ್ಯನವರು 1 ರೂಪಾಯಿಗೆ ಇಳಿಸಿದ್ರು. ನೀವೆಲ್ಲ ಇಳಿಸಿದ್ದು ದಾಖಲೆ ತೆಗೆದು ನೋಡಿ, ತಪ್ಪಿದ್ರೆ ನಾನು ತಿದ್ಕೊಳ್ತೇನೆ. ಅದಾದಮೇಲೆ ಮತ್ತೆ ಸ್ವಲ್ಪ ದಿನಕ್ಕೆ ಅದನ್ನು ಪೂರ್ತಿ 1 ರೂಪಾಯಿನೂ ಯಾಕೆ ಕಟ್ಟಬೇಕು ಅಂತ 1 ರೂಪಾಯಿಯನ್ನು ಮನ್ನಾ ಮಾಡಿದರು. ಸುಮ್ಮನೆ ನಾನು ಮಾನ್ಯ ಯಡಿಯೂರಪ್ಪನವ್ರಿಗೆ ಅಗೌರವ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ನೀವು ಅವ್ರಿಗೆ ಅಗೌರವ ಮಾಡಬೇಡಿ ಆಯಿತಾ. ಕೇಂದ್ರ ಸರ್ಕಾರದಿಂದ ನಮಗೆ 3 ಅಥವಾ 5 ರೂಪಾಯಿಗೆ 3 ರೂಪಾಯಿಗೆ ಬರ್ತಾ ಇತ್ತು. ಆ 3 ರೂಪಾಯಿ ನಾವೇ ತುಂಬೋಣ ಅಂತ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿ ಮನ್ನಾ ಆಯಿತು. ಇಷ್ಟಕ್ಕೂ ಇವತ್ತಿಗೂ ಅದು ಆವತ್ತು ಸರ್ಕಾರ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಆವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ರೈಟ್ ಟು ಫುಡ್ ಸೆಕ್ಯೂರಿಟಿ ತೊಗೊಂಡು ಬಂದಿದ್ದರಿಂದ 75-80% ನಾವೇನಿವತ್ತು ಅಕ್ಕಿ ಕೊಡ್ತಾ ಇದ್ದೀವಿ ಅದರ ಖರ್ಚು ಕೇಂದ್ರ ಸರ್ಕಾರ ಭರಿಸಲಿಕ್ಕೆ ಆ ಕಾನೂನು ಕಾರಣ. ಉಳಿದಿದ್ದ ಖರ್ಚನ್ನು ನಮ್ಮ ಸರ್ಕಾರದಲ್ಲಿ ನಾವೇ ಭರಿಸೋಣ ಅಂತೇಳಿ ನಾವು ತೀರ್ಮಾನ ಮಾಡಿದ್ರಿಂದ ಜನಗಳಿಗೆ ಫ್ರೀ ಆಗಿ ಸಿಗ್ತಾ ಇದೆ. ಸುಮ್ಮನೆ ಏನೇನೋ ಮಾತಾಡೋದು ಬೇಡ. ಆಯ್ತು, ಈಗ ಕೇಂದ್ರ ಸರ್ಕಾರ ಕೊಟ್ಟಿರೋದನ್ನ ನಾವು ಹೇಳ್ತಾ ಇರೋದು. ಇನ್ನೂ ಮಾತಾಡೋದು ಮುಗಿಸ್ಲಿ ಬಿಡಿ. ಇದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ದಯಮಾಡಿ ನಾನು ಅಗಳ ವಿನಂತಿ ಮಾಡ್ಕೊಂಡೆ. ನಾನು ಎಲ್ಲ ಒಳ್ಳೆ ವಿಷಯಗಳ ಬಗ್ಗೆ ಇನ್ನು ಉಳಿದ ಜನ ಒಳ್ಳೆ ವಿಚಾರ ಹೇಳೋರ ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ 5 ಗಂಟೆಗೆ ಮುಗಿಸಿ ಅಲ್ಲ 1 ನಿಮಿಷ. ಈಗ ಐತಲ್ಲ, ಈಗ ಕೇಂದ್ರ ಸರ್ಕಾರದ ಸ್ಕೀಮ್ ಇರಲಿ ರಾಜ್ಯ ಸರ್ಕಾರದ ಸ್ಕೀಮ್ ಇರಲಿ ಎಲ್ಲ ಸರ್ಕಾರ ದುಡ್ಡು ನಾವು ಒಪ್ತೇನೆ. ಆದ್ರೆ ಸರ್ಕಾರ ದುಡ್ಡದಾಗ ಮನೆ ಕಟ್ಟಿಸಿ ಅದಕ್ಕೆ ರಾಜ್ಯ ಆವಾಸ ಯೋಜನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಪ್ರಧಾನಮಂತ್ರಿಗಳು ಆ ಟೈಪ್ ತಮ್ಮ ಹೆಸರು ಇಟ್ಕೊಳ್ಳಿಲ್ಲ. ಅದಕ್ಕೇನಿದ್ರು ಪ್ರಿಯಾಂಕ್ ಅವ್ರು ಹೇಳ್ತಾ ಇದ್ರು
ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡ್ ಅಂತ ಇಟ್ಟರು ಹೊರತು ನರೇಂದ್ರ ಮೋದಿ ಹೆಸರು ಅದು ಇಡ್ಲಿಲ್ಲ. ಹಾಗಾಗಿ ಈಗ ನೀವೇ ಈಗ ಅದ್ರ ಡಿಸ್ಕಷನ್ ಹೋದಿಲ್ಲ. ನಾನು ಪೋಲಿಯೋ ಲಸಿಕೆ ಕೊಟ್ಟಾಗ ಇಲ್ಲ ತಕರಾರಿಲ್ಲ. ತಾವು ಹೇಳಿದ್ರಿ ತೆರಿಗೆ ಹಣ ಹೋಗ್ತಾ ಇದೆ, ಯಾರು ಅವ್ರ ಸ್ವಂತ ಜೇಬಿಂದ ಕೊಡ್ತಾ ಇಲ್ಲ. ಆದರೆ ಯಾವುದು ನಾವು ಕ್ರೆಡಿಟ್ ತಗೋಬೇಕು ಅಥವಾ ರಾಜ್ಯ ಸರ್ಕಾರ ಅವ್ರದ್ದು ಹಣದಿಂದ ಅವರ ಒಂದು ಬೊಗಸೆಯಿಂದ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಹೆಸರು ಇರಬಾರ್ದು ಅಂತ ಅದಕ್ಕೆ ನಂದು ತಕರಾರಿದೆ. ಈಗ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ? ಅಲ್ಲ, ಅದು ಅದಕ್ಕೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅಂತ ಇಟ್ಟಿದ್ದು ಅಲ್ಲ. ಈಗ ಎಲ್ಲಾನು ಈಗ ನಿಮಗೊಂದು ಮಾನದಂಡ ನಮಗೊಂದು ಮಾನದಂಡ ಬೇಡ ಅಂತ ಅಷ್ಟೇ. ಅದನ್ನ ನಾವು ನಿಮ್ಗೆ ಹೇಳೋದು ನಮ್ ನೋಡಿ ನೀವು ಎವ್ರಿಬಡಿ ಅಟ್ ದ ಎಂಡ್ ಆಫ್ ದ ಡೇ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಪ್ರಧಾನಮಂತ್ರಿಗಳ ವೈಯಕ್ತಿಕ ಹೆಸರು ಎಲ್ಲಿದೆ? ಬೇರೆ ಯಾರು ಪೋಲಿಯೋ ಲಸಿಕೆ ಕೊಟ್ಟಾಗ ಫೋಟೋ ಹಾಕೋಲಿಲ್ಲ ಪ್ರಧಾನಮಂತ್ರಿ ಅವರು. ನೀವು ಕೋವಿಡ್ ಫೋಟೋ ಹಾಕೊಂಡ್ರೆ ರೆವಿನ್ಯೂ ಇದು ಕೊಡಿ. ಇದು ಊಟ ಕೊಟ್ಟದಕ್ಕೆ ಇಂದಿರಾ ಆವಾಸ ಇಂದಿರಾ ಇಡೀ ಜಗತ್ತಿನಲ್ಲಿರುವಂತ ಪೋಲಿಯೋ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ, ಕೋವಿಡ್ ಅಲ್ಲಿ ಎಲ್ಲಾರ್ಗೂ ಕೋವಿಡ್ ವ್ಯಾಕ್ಸಿನ್ ಕೊಟ್ಟು ಫೋಟೋ ಹಾಕೊಂಡ್ರು. ಅದ್ಯಾರು ಹಣ? ಅದೆಲ್ಲಿಂದ ಬಂತು? ಪಾಣಿ ಕೊಟ್ಟು ಫೋಟೋ ಹಾಕೊಂತ ಇದ್ದಾರೆ. ಪಾಣಿ ಕೊಟ್ಟು ಫೋಟೋ. ಆ ಫೋಟೋ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಸ್ಕೀಮ್ ಇಲ್ವಾ? ದೀನ್ ದಯಾಳ್ ಉಪಾಧ್ಯಾಯ ಅವರ ಹೆಸರು ಸ್ಕೀಮ್ ಇಲ್ವಾ? ಸಾವರ್ಕರ್ ಅವರ ಹೆಸರು ಮೇಲೆ ಫ್ಲೈಓವರ್ಗಳು ಇಲ್ವಾ? ಎಲ್ಲರೂ ಏನೇನು ಅವ್ರವ್ರು ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರದ್ದು ಏನಾದರೂ ಕಾಂಟ್ರಿಬ್ಯೂಷನ್ ಇದ್ದರೆ ಅವ್ರ ಪಕ್ಷದ ವತಿಯಿಂದ ಮಾಡ್ತಾರೆ. ಯಾರ್ದು ಕಾಂಟ್ರಿಬ್ಯೂಷನ್ನೇ ಇಲ್ವಾ? ಆಯ್ತು. ಈಗ ಫುಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಧ್ಯಕ್ಷರೇ, ಇವತ್ತು ಅನ್ನಭಾಗ್ಯ ನಮ್ಮ ಪೂರ್ತಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಫ್ರೀ ಆಗಿ ಮಾಡಿಕೊಟ್ರು. ಅದನ್ನು ನಾನು ಸ್ವಾಗತ ಬಯಸ್ತೇನೆ. ಆದರೆ ಈ ಅನ್ನದ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಚಿಕ್ಕವರಿದ್ದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಅನ್ನ ಆಗ್ತಿದ್ದಿಲ್ಲ. ಎಲ್ಲರ ಮನೆಯಲ್ಲಿ ನಾವು ಚಪಾತಿ ತಿಂತಿದ್ದಿಲ್ಲ. ಯಾವತ್ತಾದರೂ ಹಬ್ಬ ಇದ್ದದಂದ್ರೆ ಹಬ್ಬದ ದಿನ ಅಕ್ಕಿ ಊಟ ಆಗ್ತಿತ್ತು. ಅವತ್ತು ಹಬ್ಬದ ದಿನ ಚಪಾತಿ ಮಾಡ್ತಿದ್ರಿ. ಇಲ್ಲಕ್ಕೆ ನಾವೆಲ್ಲ ಊಟ ಮಾಡ್ತಿದ್ದು ನಾವು ರೊಟ್ಟಿ ಊಟ ಮಾಡ್ತಿದ್ದೀವಿ. ಇದೇನಾಯ್ತು ಅಂತಂದರೆ ಇವತ್ತು ನಾವು ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದ ಸ್ಟ್ರೈಕನ್ನು ಕೂಡ ನೋಡಿದ್ವಿ. ಇವತ್ತು ನಾನು ಅದು ರಾಜಕೀಯಕ್ಕೆ ಹೋಗೋದಿಲ್ಲ, ಅದ್ರ ಸದನದ ಎಲ್ಲ ಸದಸ್ಯರ ಗಮನ ತೊಗೊಂಬರಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಅವ್ರದ್ದು ಯಾಕೆ ಸ್ಟ್ರೈಕ್ ಐತಲ್ಲ, ಮೇನ್ಲಿ ಇಟ್ ವಾಸ್ ಫಂಡೆಡ್ ಬೈ ದ ಬಿಸ್ನೆಸ್ ಮನ್ ಆಫ್ ಹರಿಯಾಣ ಆ್ಯಂಡ್ ಪಂಜಾಬ್. ಅದು ಯಾಕೆ ಆಯಿತು ನಮಗೆ ಗೊತ್ತಿಲ್ದಂಗೆ ಅಲ್ಲೇನಾಯಿತು, ಉತ್ತರ ಕರ್ನಾಟಕ FCIದಿಂದ ಅಲ್ಲಿ ಫುಡ್ ಮಿನಿಸ್ಟ್ರಿಯಿಂದ ಹೆಚ್ಚಿನ ಪ್ರಮಾಣದವರು ವೀಟ್ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದರು. ನಾವು ಯಾವಾಗೂ ಚಪಾತಿ ತಿಂತಿದ್ದಿಲ್ಲ ಉತ್ತರ ಕರ್ನಾಟಕದ ಜನ. ನಮ್ಮ ಮನ್ಯಾಗ ನಾ ಹೇಳ್ತೀನಿ, ನಾವು ಚಪಾತಿ ಯಾವತ್ತು ದೀಪಾವಳಿ ದಿನ ಅಥವಾ ಮಾವಿನ ಹಣ್ಣು ಶೇಖರಣೆ ದಿನ ಚಪಾತಿ ಶೇಖರಣೆ ಮಾಡ್ತಿದ್ವಿ. ಮಾವಿನ ಹಣ್ಣು ಇದ್ದಾಗ ಇಲ್ಲಕ್ರ ದೀಪಾವಳಿ ದಿನ ಅದು ಚಪಾತಿ ಮಾಡ್ತಿದ್ವಿ, ಇಲ್ಲಕ್ಕೆ ರೊಟ್ಟಿ ಊಟ ಮಾಡ್ತಿದ್ವಿ. ನಮಗೆ ಗೊತ್ತಿಲ್ದಂಗೆ ರೇಷನ್ ಮೂಲಕ ವೀಟ್ ಬಂತು, ನಮಗೆ ಗೊತ್ತಿಲ್ದಂಗೆ ರೈಸ್ ಬಂತು. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಮಗೇನು ಹೆಲ್ತ್ ಪ್ರಾಬ್ಲಮ್ ಹೆಚ್ಚಾಗ್ತಾವೆ. ಇದು ಒನ್ ಆಫ್ ದ ಮೇಜರ್ ರೀಸನ್ ವೀಟ್ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಕರೆ ಸುಳ್ಳು ಅಂತೇಳಿ. ಆದರೆ ಇವತ್ತು ಒಂದು ನಿಮಿಷ ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ. ಇವತ್ತು ಒಳ್ಳೆ ಸ್ಕೀಮ್ ನೀವು ಕೂಡ ವಿಚಾರ ಮಾಡಿದ್ದೀರಿ. ಇವತ್ತು ನಮ್ಮ ಸರ್ಕಾರದಲ್ಲಿ ಕೂಡ ಮಾಡ್ತಿದ್ದಾರೆ. ಸಿರಿಧಾನ್ಯಗಳನ್ನು ರೇಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಐತಿ. ಇವತ್ತು ರಾಗಿ ಇಂಟ್ರೊಡ್ಯೂಸ್ ಮಾಡೋದು, ಜೋಳ ಇಂಟ್ರೊಡ್ಯೂಸ್ ಬಗ್ಗೆ ಸರ್ಕಾರ ಇವತ್ತು ಆಲ್ರೆಡಿ ಚಿಂತನೆ ಶುರು ಮಾಡೈತಿ. ಇನ್ನೂ ಶುರು ಮಾಡಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಅವಶ್ಯಕತೆ. ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ. ಬೆಲ್ಲದವರೇ ಒಂದು ನಿಮಿಷ. ಪಾಪ ಅನ್ನಭಾಗ್ಯ ಸ್ಕೀಮು, ಅಕ್ಕಿ ಬಗ್ಗೆ, ಗೋಧಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಎಲ್ಲ ಮಾತಾಡ್ತಾ ಇದ್ದಾರೆ, ಬಹಳ ಸಂತೋಷ. ನೀವು ಹೇಳಿದ್ರಲ್ಲ, ಹಿಂದೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಬೇರೆ ಥರ ಇತ್ತು ಆಹಾರ ಪದ್ಧತಿ. ಹಳ್ಳಿಗಳಲ್ಲಿ ಮಾತ್ರ ನಮಗೆ ಹಳೆ ಮೈಸೂರಿನಲ್ಲಿ ನಾವು ಅನ್ನ ಉಣ್ತಿದ್ದದು ಹಬ್ಬಗಳು ಅಥವಾ ನೆಂಟರುಗಳು ಬಂದರು ಮಾತ್ರ. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿಂತಿದ್ದವು. ಬಟ್ ಭಾಳ ಜನ ಬಡವರುಗಳಿರ್ತಿದ್ರಲ್ಲ, ಈ ಬಡವರುಗಳು ಪಾಪ ಅವ್ರ ಮನೆಯಲ್ಲಿ ಅವರು ಅನ್ನ ಮಾಡ್ತಿದ್ದದೇ ಅಪರೂಪ, ಮಾಡ್ತಾನೇ ಇರಲಿಲ್ಲ. ಈಗ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಕೊಡೋಕ್ಕಾಗಲ್ಲ. ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಅನ್ನ ಕೊಡಬೇಕು. ಅದಕ್ಕೇನು ಮಾಡ್ತಿದ್ರು, ಯಾರ ಮನೇಲಿ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪ ಒಂದು ತುತ್ತು ಅನ್ನಕ್ಕೋಸ್ಕರ ಹೋಗಿ ನಿಂತ್ಕೊಳ್ಳೋರು. ನಾನು ಇದನ್ನು ಕಣ್ಣಾರೆ ನೋಡಿದ್ದೆ. ನಾನು
ವಿದ್ಯಾರ್ಥಿಯಾಗಿದ್ದಾಗ ಇನ್ನೊಬ್ಬರು ಮನೆ ಹತ್ರ ಬಂದು ಆ ಮಗುಗೋಸ್ಕರ ಅನ್ನಕ್ಕೆ ಬಂದು ನಿಂತ್ಕೊಳ್ಳೋರು. ನಾನು ಅದಕ್ಕೋಸ್ಕರನೇ ಮೊದಲಿಗೆ ನಾವು ಪ್ರಣಾಳಿಕೆಯಲ್ಲಿ ₹1 1 kg ಅಕ್ಕಿ ಕೊಡೋಣ ಅಂತ ಮಾಡೋದು. ಆಮೇಲೆ 2 ವರ್ಷ ಆದಮೇಲೆ ಫ್ರೀ ಮಾಡೋದು ಅಕ್ಕಿನ, 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದನ್ನು ಮಾಡೋದು. ಅದ್ರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದದ್ದು ಮನಮೋಹನ್ ಸಿಂಗ್ ಅವರಿದ್ದಂಥ ಕಾಲದಲ್ಲಿ ತಗೊಬಂದಿದ್ದದ್ದು. ಅದರಲ್ಲಿ ₹3 ಅವ್ರು ಕೊಡ್ತಾರೆ ಅಕ್ಕಿನ, ಕೇಂದ್ರ ಸರ್ಕಾರದವರು. ನಾವು ಆ ₹3 ನಾವು ಭರಿಸ್ಬೇಕು ರಾಜ್ಯ ಸರ್ಕಾರ. ಹಾಂ, ಅವರು 5 kg ಮಾತ್ರ, 2 kgಗೆ ನಾವು ಪೂರ ದುಡ್ಡು ಕೊಡಬೇಕು. ಓವರ್ ಆ್ಯಂಡ್ ಅಬೌವ್ 5 kgs ಇದೆಯಲ್ಲ, ಅದಕ್ಕೆ ಪೂರ ಹಣ ಹಾಕಬೇಕು. 5 kg ಮಾತ್ರ ₹3 ಕೊಡ್ತಾರೆ. 2 kgಗೆ ನಾವು ಎಷ್ಟು ಅಕ್ಕಿ ಮಾರ್ಕೆಟ್ನಲ್ಲಿದೆ ರೇಟು ಅಷ್ಟು ದುಡ್ಡು ಕೊಡಬೇಕು. ಸುಮಾರು 4,000 ಕೋಟಿ ರೂಪಾಯಿಯನ್ನು ಈ ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಅದು ನೋಡಿದ ಮೇಲೆ ನಾವು ನಮ್ಮ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಿದ್ದು. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋದು 1 ಗಂಟೆನಲ್ಲಿ ಈ ಕಾರ್ಯಕ್ರಮ ಘೋಷಣೆ ಮಾಡಿದೆ, ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಯಾಕಂತಂದರೆ ಅದು ನನಗೆ ವಿದ್ಯಾರ್ಥಿ ದಶೆಯಲ್ಲಿ ನೋಡಿದ್ನಲ್ಲ, ಕಣ್ಣಿಗೆ ಅದು ಇತ್ತು. ಜೊತೆಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೂಡ ಜಾರಿನಲ್ಲಿತ್ತು, ಎಲ್ಲ ದೇಶದಲ್ಲಿ ಜಾರಿ ಇತ್ತು. ಪುನಃ ಜಾರಿ ಆಯಿತು. ಸೊ ಅದರಿಂದ ನಮ್ಮ ಸರ್ಕಾರ 7 kg ಅಕ್ಕಿ ಕೊಡ್ತಿದ್ವಲ್ಲ, ಈಗ ನೀವು ಅದು 5 kg ಮಾಡಿಬಿಟ್ಟಿದ್ದೀರಿ. ಬೆಲ್ಲದವ್ರೆ 5 kg ಮಾಡಿಬಿಟ್ಟವ್ರೆ. ನೀವು ಒತ್ತಾಯ ಮಾಡುವಾಗ ಹೇಳಿ, ನೀವು ಜಾಸ್ತಿ ಮಾಡಿಯಪ್ಪ 7 kgನಾರು ಇಡಿ ಅಂತ ಹೇಳಿ. ಈಗ ಅದೇನೋ 1 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರು. ಈಗ ಇಲ್ಲ, ಜೋಳ ಕೊಡ್ತೀವಿ ಅಥವಾ ಗೋಧಿ ಕೊಡ್ತೀವಿ. ಮತ್ತು ನೀವು ಹೇಳಿದ್ರಲ್ಲ, ಗೋಧಿ ತಿಂದರೆ ಅಕ್ಕಿ ತಿಂದರೆ ಕಾಯಿಲೆ ಬರ್ತದೆ ಅಂತ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದಲ್ಲ. ಕಾರ್ಬೋಹೈಡ್ರೇಟು ಗೋಧಿನಲ್ಲೂ ಇರ್ತದೆ, ಅಕ್ಕಿನಲ್ಲೂ ಇರ್ತದೆ, ರಾಗಿನಲ್ಲೂ ಇರ್ತದೆ, ಸಿರಿಧಾನ್ಯಗಳಲ್ಲೂ ಕೂಡ ಇರ್ತದೆ. ಜಾಸ್ತಿ ಇರ್ತದೆ ಅಷ್ಟೇ. ಅಕ್ಕಿನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಗೋಧಿನಲ್ಲಿ ಜಾಸ್ತಿ ಇರ್ತದೆ. ಆಂಧ್ರ ಮತ್ತು ಕೇರಳ ಕಂಪ್ಲೀಟ್ ಅಕ್ಕಿನೇ ತಿಂತಾರೆ. ಮಂಗಳೂರಿನವರು ಅಷ್ಟೇ, ಹೌದು, ಅಕ್ಕಿನೇ ಜಾಸ್ತಿ ತಿನ್ನೋದು. ಅದರಿಂದ ಕಾರ್ಬೋಹೈಡ್ರೇಟ್ ಈ ಧಾನ್ಯಗಳಲ್ಲಿ ಜಾಸ್ತಿ ಇರ್ತದೆ. ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಸಿರಿಧಾನ್ಯಗಳಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಅಕ್ಕಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಗೋಧಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ರಾಗಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಜೋಳದಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ. ನಾವು ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು. ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು. ಅದಕ್ಕೆ ಬೇಳೆ ಕೊಡ್ತಾ ಇದ್ದದ್ದು ಪ್ರೋಟೀನ್ಸ್ ಇರಲಿ ಅಂತೇಳಿ. ಆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಪ್ರೋಟೀನ್ಸ್ ಜಾಸ್ತಿ ತಿಂದರೆ ಅದು ಬ್ಯಾಲೆನ್ಸ್ಡ್ ಫುಡ್ ಆಗ್ತದೆ. ಅದರಿಂದ ಆರೋಗ್ಯ ಚೆನ್ನಾಗಿ ಆಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮುಗಿಸಿ ಕನ್ಕ್ಲೂಡ್ ಮಾಡಿ. ಇಲ್ಲ, ನನ್ನ ತಮಗೆ ಬೇರೆ ಸದಸ್ಯರು ಕನ್ಕ್ಲೂಡ್ ಮಾಡಿ, ಸಮಯ ಇಲ್ಲ. ನಾನು ಯಾವ್ದು ಟೈಮ್ ವೇಸ್ಟ್ ಮಾಡುವಂತ ಟೈಮ್ ವೇಸ್ಟ್ ಮಾತಾಡೋ ಸದಸ್ಯರು ಇದ್ದಾರೆ, ಕನ್ಕ್ಲೂಡ್ ಮಾಡಿ. ನಾನು ದಯಮಾಡಿ ಅಧ್ಯಕ್ಷರು ನಾ ಹೇಳ್ತೀನಿ, ನಾನು ಸದನದಲ್ಲಿ ನಿಲ್ಲೋದು ಕಡಿಮೆ, ಮಾತಾಡೋದು ಕಡಿಮೆ. ನಾನು ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ, ಬಜೆಟ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಸದನಕ್ಕೆ ಉಪಯೋಗ ಆಗುವಂತ ವಿಷಯಗಳ ಬಗ್ಗೆ ಮಾತಾಡಿದ್ರಲ್ಲ ಇಷ್ಟೋ ತನಕ ಇನ್ನೂ ಮಾತಾಡ್ತೀನಿ. ಬರೀ 2 ಪಾಯಿಂಟ್, 2ನೇ ಪಾಯಿಂಟಿಗೆ ಬಂದಿದ್ದೇನೆ ನಾನೀಗ. ಬರೀ ಇದು 2ನೇ ಪಾಯಿಂಟಿಗೆ ಬಂದಿದ್ದೇನೆ. ಇನ್ನೂ ಪಾಯಿಂಟ್ಸ್ ಅದಾವ. ಇನ್ನೊಮ್ಮೆ ಸದನದಲ್ಲಿ ಇನ್ನೊಂದು ಬೇಡಿಕೆ ಮೇಲೆ ಚರ್ಚೆ ಕನ್ಕ್ಲೂಡ್ ಮಾಡಿ. ಇನ್ನೊಂದು ಟೈಮ್ ಯಾವ ಕೊಡ್ತೀರಿ? ಬೇರೆ ಬೇರೆ ಇಲಾಖೆನೂ ಇದೆ, ಒಂದು ಇಲಾಖೆ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆ ಇದೆ. ಬೇರೆ ಆಚೆ ಕಡೆ ಸದಸ್ಯರು ಮಾತನಾಡೋರಿದ್ದಾರೆ, ದಯವಿಟ್ಟು ಕನ್ಕ್ಲೂಡ್ ಮಾಡಿ. ಆಹಾರದ ಬಗ್ಗೆ ಇದನ್ನ ಇಲ್ಲ, ಈ ರೀತಿ ಮುಂದುವರಿಸಿದ್ರೆ ಆಚೆ ಕಡೆ ಸದಸ್ಯರು ಕರಿಬೇಕಾಗುತ್ತೆ. ದಯವಿಟ್ಟು ಮುಂದೆ ಮುಗಿಸಿ. ಈ ಸರ್ತಿ ಅಂದ್ರೆ ನಾ ಏನು ಟೈಮ್ ವೇಸ್ಟ್ ಏನ್ ಮಾಡೇನು ಹೇಳ್ರಿ? ಟೈಮ್ ವೇಸ್ಟ್ ಅಲ್ರಿ, ಸಮಯ ಇಲ್ಲಲ್ಲ. ಅಲ್ಲ, ದಯಮಾಡಿ 6 ಗಂಟೆಗೆ ಅವ್ರದ್ದು ಸಭೆ ಇದೆ, ಅವ್ರಿಗೆ ಮುಗಿಬೇಕಲ್ಲ ಇವತ್ತಿನ ಅಜೆಂಡಾ ಪ್ರಕಾರ. ನಾನು ಒಳ್ಳೆ ವಿಷಯಗಳ ಬಗ್ಗೆ ಸದಸ್ಯ ನೀವು ವಿಷಯ ಒಳ್ಳೇದಿಲ್ಲ ಅಂತಲ್ಲ, ಈ ರೀತಿಯಾಗಿ ಮಾತಾಡಿದ್ರಾಗೆ ಇದೇನಿದೆ ಅಲ್ಲ, ನಮ್ಮ ಆ ರೇಷನ್ ಮೂಲಕ ಇವತ್ತೇನು ಧಾನ್ಯ ಕೊಡಾತೀವಿ. ನಂದು ವಿನಂತಿ ಅಂದ್ರೆ ಇಲ್ಲಿ ಆಗುದಿಲ್ಲ, ಇವತ್ತಾಗಲ್ಲ. ನಂಗೆ ಮಾತಾಡಕರ್ ಕೊಡ್ರಿ.
ಇಲ್ಲಿ ಇವತ್ತು ಕನ್ಕ್ಲೂಡ್ ಮಾಡಿ ನಾ ಬೇರೆ ಸದಸ್ಯರು ಮಾತಾಡಕ್ ಕೊಡೋದಿಲ್ಲ, ನೀವು ಕಂಪ್ಲೀಟ್ ಮಾಡಕ್ ಕೊಡೋದಿಲ್ಲ ಅಂದ್ರೆ ಹೆಂಗೆ? ಕಂಪ್ಲೀಟ್ ನೀವು ತಾಸು 1.5 ತಾಸು 2 ತಾಸು ಬೇಕಂದ್ರೆ ಹೆಂಗಾಗುತ್ತೆ? ಸದನದ ಸಮಯ ನಿಗದಿಪಡಿಸಿರ್ತಾರಲ್ಲ, ಅಲ್ಲ ನೀವೊಬ್ರು ಶುರುವಾತಿಗೆ 5 ನಿಮಿಷದಲ್ಲಿ ಮುಗಿಸಿ. 2 ದಿನದಿಂದ ನಾನು ಅಧ್ಯಕ್ಷರಿಗೆ ಹೇಳಿದ್ದೇನೆ, ನನಗೆ ಟೈಮ್ ಟೈಮ್ ಬೇಕಂತೇಳಿ ನಾ ತಯಾರು ಮಾಡ್ಕೊಂಡ್ ಬಂದೇನಿ. ನಾನು ಇನ್ನು 5 ನಿಮಿಷದಲ್ಲಿ ಮುಗಿಸಿ. ಇದರ ಫುಡ್ ಬಗ್ಗೆ ಏನು ನಾವು ಮಾತಾಡ್ತೇವೆ, ಇದ್ರ ರೇಷನ್ದಲ್ಲಿ ಅಕ್ಕಿ ಮತ್ತು ಗೋಧಿ ಜೊತೆ, ವಿಶೇಷವಾಗಿ ಗೋಧಿ ಅಂತೂ ನಮ್ಮ ರಾಜ್ಯದಿಂದ ತರೋದಲ್ಲ, ಅದು ಹೊರಗಿಂದ ತೊಗೊಂಬರ್ತೀವಿ. ಇಲ್ಲಿಯ ದವಸ ಧಾನ್ಯಗಳನ್ನು ನಾವು ರೇಷನ್ ಮೂಲಕ ಕೊಟ್ಟರೆ ಇಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಕೈತಿ. ಇವತ್ತು ನನ್ನ ಕ್ಷೇತ್ರದಲ್ಲೇ ನಾನು ಹೇಳ್ತೀನಿ, ಇವತ್ತು ರೇಷನ್ ಅಕ್ಕಿ ಬಂದಿರ್ತೈತಿ, 2 ದಿನದಲ್ಲಿ ಒಂದು ವ್ಯಾನ್ದಲ್ಲಿ ಬಂದು ಆ ರೇಷನ್ ಅಕ್ಕಿಯನ್ನು ಖರೀದಿ ಮಾಡ್ಕೊಂಡು ಹೋಗಿ ಹೊರಗೆ ಮಾರೋರ್ದಾರ. 12 ರೂಪಾಯಿಗೆ ರೈತರ ಇದು ನಮ್ಮ ಸ್ಲಮ್ದಲ್ಲಿ, ನಮ್ಮ ಹಳ್ಳಿಯಲ್ಲಿ ರೈತರು ಅದನ್ನು ವಾಪಸ್ ಕೊಡ್ತಾರೆ. ಇದು ಅಗದಿ ಓಪನ್ ಸತ್ಯ, ಎಲ್ಲರ ಕ್ಷೇತ್ರದಲ್ಲಿ ಇದು ಆಗತ್ತೈತಿ. ಅನಾವಶ್ಯಕವಾಗಿ ನಾವು ಹೆಚ್ಚು ಅಕ್ಕಿ ಕೊಡತ್ತೀವಿ, ಅವ್ರಿಗೆ ಬೇಕಾದಂಥ ರಾಗಿ ಆಗಲಿ, ಬೇಕಾದಂಥ ಜೋಳ ಆಗಲಿ, ಬೇಕಾದಂಥ ಬೇಳೆ ಆಗಲಿ ಕೊಡ್ತಾ ಇಲ್ಲ. ಆ ಪರ್ಸೆಂಟೇಜನ್ನು ನಾ ಹೆಚ್ಚು ಮಾಡಬೇಕು ಅಂಥೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಅದೇ ರೀತಿ ಮಾನ್ಯ ಅಧ್ಯಕ್ಷರೇ, ಹೌಸಿಂಗ್ ಇವತ್ತು ಒಬ್ಬ ಮನುಷ್ಯಾಗ ಬೇಕಾಗಿದ್ದಂತಂದ್ರೆ ಬಡವನಿಗೆ ಒಂದು ಮನೆ, ಅವನ ಮಕ್ಕಳಿಗೆ ಶಿಕ್ಷಣ ಮತ್ತು ಅವನಿಗೇನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಒಂದು ಒಳ್ಳೆಯ ಹೆಲ್ತ್ ಸಿಸ್ಟಮ್. ಇವತ್ತು ಹೌಸಿಂಗ್ದಲ್ಲಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ನಗರದಲ್ಲಿ ಮನೆ ಕಟ್ಟುವಂಗಿದ್ರೆ 2,70,000 ರೂಪಾಯಿ ನಾವು ಕೊಡ್ತೇವೆ. 1,30,000 ರೂಪಾಯಿ ಕೇಂದ್ರದಿಂದ, ಬಾಕಿ ಅಮೌಂಟು ರಾಜ್ಯದಿಂದ. SC ST ಇದ್ದರೆ ಅದನ್ನು 3,30,000 ರೂಪಾಯಿ ಕೊಡ್ತೇವೆ. ಆದರೆ ಇವತ್ತು ನಾವು 3,30,000 ರೂಪಾಯಿದಲ್ಲಿ ಯಾವ ರೀತಿಯ ಮನೆ ಕಟ್ಟಬೇಕು ಅದನ್ನು ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ. 3,30,000 ರೂಪಾಯಿದಲ್ಲಿ ನಾವು ಒಳ್ಳೆ ಮನೆಗಳನ್ನು ಕಟ್ಟೋಕ್ಕಾಗೋದಿಲ್ಲ. ಇವತ್ತು ನನಗನ್ನಿಸ್ತೈತಿ, ಯಾವುದೋ ಒಬ್ಬ ಬಡವರಿಗೆ ಕನಿಷ್ಠ 2 ಬೆಡ್ರೂಮ್ ಇರುವಂಥ ಮನೆಗಳ ಅವಶ್ಯಕತೆ ಇದೆ. ನಾನು ಹೌಸಿಂಗ್ ಮಿನಿಸ್ಟರ್ ಪುರಿ ಅವರಿಗೆ ಕೂಡ ಇದ್ರ ಬಗ್ಗೆ ಹೋಗಿ ಮಾತಾಡಿದೆ. ನಾವು ವಿನಾಕಾರಣ ಭಾಳ ದೊಡ್ಡ ಸಂಖ್ಯೆಯ ಮನೆಗಳನ್ನು ಕಟ್ಟೋಕ್ಕಿಂತ ಒಬ್ಬ ಬಡವನಿಗೆ ಒಂದು ಮನೆ ಕೊಟ್ಟುವೆ ಅಂತಂದ್ರೆ ಅವು ಜೀವನದಲ್ಲಿ ಇನ್ನೊಮ್ಮೆ ಮನೆ ಕಟ್ಟುವಂಥ ವಿಚಾರ ಅವಂಗೆ ಅವಶ್ಯಕತೆ ಬರಬಾರ್ದು. ಇವತ್ತು 1 ಬೆಡ್ರೂಮಿನ ಮನೆ ನಾವು ನಮ್ಮ ಸ್ಲಮ್ ಬೋರ್ಡ್ ಮೂಲಕ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಕಟ್ಟಿಸ್ತಾ ಇದ್ದೇವೆ. ಆ 1 ಬೆಡ್ರೂಮ್ದಲ್ಲಿ ಅವ್ರ ತಂದೆ ತಾಯಿ ಇರ್ತಾರೆ, ಅವರೆಲ್ಲಿ ಇರಬೇಕು, ಅಥವಾ ಬೆಳೆದ ಮಕ್ಕಳು ಇರ್ತಾರೆ, ಬೆಳೆದ ಇನ್ನೂ ವಯಸ್ಸಿಗೆ ಇರುವಂಥ ತಂದೆ ತಾಯಿಗೆ ಇರ್ತಾರೆ, ಯಾರು ಎಲ್ಲಿರಬೇಕು. ಹಾಗಾಗಿ ಕನಿಷ್ಠ 2 ಬೆಡ್ರೂಮಿನ ಮನೆಗಳನ್ನ 6 ಲಕ್ಷ ರೂಪಾಯಿ ಅಥವಾ 7 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ಏನದು ವಾಟ್ ಎವರ್ ಇಸ್ ದ ಕಾಸ್ಟ್, ಅದನ್ನು ನಾವು ಮಾಡಿ ನಂಬರ್ ಆಫ್ ಹೌಸಸ್ ನಾವು ಕಡಿಮೆ ಮಾಡೋಣ. ಅವಶ್ಯಕತೆ ಇಲ್ಲ ಇಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಾಡ್ಯಾವಂತೆ. ಆದರೆ ಅದು ಏನು ಮನೆ ಕಟ್ಟಿಸ್ತೇವೆ ಆ ಮನೆಗಳು ಒಳ್ಳೆ ಮನೆಗಳು ಇರುವಂಥ ಅವಶ್ಯಕತೆ ಇದೆ. ಹಾಗಾಗಿ ಹೌಸಿಂಗ್ದಲ್ಲಿ ನಾವೇನು ಸಪೋರ್ಟ್ ಕೊಡ್ತಾ ಇದ್ದೇವೆ, ಮೋರ್ ದೆನ್ ನಂಬರ್ಸ್, ನಾವು ಅದಕ್ಕೆ ಅಮೌಂಟ್ ಏನಿದೆ ಅದನ್ನು ಹೆಚ್ಚು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಅದೇ ರೀತಿ ನಾವು ಮೊನ್ನೆ ಕೃಷ್ಣ ಬೈರೇಗೌಡರು ಭಾಳ ಉತ್ತಮವಾಗಿ ಮಾತಾಡ್ತಾ ಇದ್ದರು ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಅದರದ್ದು ಎಕ್ಸ್ಪೆನ್ಸಸ್ ಬಗ್ಗೆ. ಇದರಲ್ಲಿ ನಾವು ಈಗ ನಮ್ಮದು ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ PUC ರಿಸಲ್ಟ್ಸ್ ಅದು ಬರ್ತೈತೆ ಅಧ್ಯಕ್ಷರೇ, SLC ರಿಸಲ್ಟ್ ಕೂಡ ಬರ್ತೈತೆ. ಅದಾದ ಕೂಡ ಎಲ್ಲರೂ ತಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಕಾಲೇಜ್ ಕಳಿಸ್ಬೇಕು, ಮೆಡಿಕಲ್ ಕಾಲೇಜ್ ಕಳಿಸ್ಬೇಕು, ಡೆಂಟಲ್ ಕಾಲೇಜ್ ಕಳಿಸ್ಬೇಕು ಅಂಥೇಳಿ ತಹಸೀಲ್ದಾರ್ ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರು ತೊಗೊಳ್ಳೋದೇನು, ನಮ್ಮ ಜಾತಿ ಸರ್ಟಿಫಿಕೇಟ್ ಕೊಟ್ರಿ, ಉತ್ಪನ್ನ ಸರ್ಟಿಫಿಕೇಟ್ ತೊಗೋರಿ ಅಂತ. ಅಲ್ಲಿ ಹೋದ ಕೂಡ ಅವ್ರಿಗೆ ಹೇಳ್ತಾನೆ, ಅಲ್ಲಿ ಅವ್ರಿಗೆ 1ನೇ ದಿನ ಗೊತ್ತಾಗೋದಿಲ್ಲ ಎಲ್ಲಿ ಹೋಗ್ಬೇಕು ಏನಂತೇಳಿ. ಮತ್ತೊಂದು ದಿನ ಉದ್ಯೋಗ ಬಿಟ್ಟು, ತನ್ನ ನೌಕರಿ ಬಿಟ್ಟು, ತನ್ನ ದುಡಿಯುವಂಥ ಕೆಲಸ ಬಿಟ್ಟು ತಂದೆ ತಾಯಿಗಳು ಮತ್ತೆ ಅಲ್ಲಿ ಹೋಗ್ತಾರೆ. 2ನೇ ದಿನ ಅಲ್ಲೊಬ್ಬ ಪರಿಚಯ ಆಗ್ತಾನೆ, ಅಲ್ಲೊಬ್ಬ ಯಾರು ಏಜೆಂಟ್, ಹೇಳ್ತಾನೆ 500 ರೂಪಾಯಿ ಕೊಟ್ರಿ, 1,000 ರೂಪಾಯಿ ಕೊಟ್ರಿ, ನಾವು ಏಜೆಂಟ್ ನಿಮ್ಮ ಸರ್ಟಿಫಿಕೇಟ್ ತೆಗೆಸ್ಕೊಡ್ತೇವೆ ಅಂಥೇಳಿ. 3-4ನೇ ದಿನ ಆದಮೇಲೆ ಅವ್ಗೆ ಸರ್ಟಿಫಿಕೇಟ್ ಸಿಗ್ತೈತಿ. ಆ ಸರ್ಟಿಫಿಕೇಟ್ ಅವ್ನು ತೊಗೊಂಡು ಹೋಗಿ ಕೊಡೋದು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ನಮ್ಮದು ಸರ್ಕಾರದ ಸಂಸ್ಥೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಸರ್ಕಾರದ ಸಂಸ್ಥೆ. ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ಸಂಸ್ಥೆಗೆ ಮಾಡೋಕ್ಕೆ ನಡುವೆ ಯಾರು ಹಾಕಬೇಕು? ನಾವು ಟೋಟಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವಂಥ ಅವಶ್ಯಕತೆ ಇದೆ. ನಮ್ಮ ಸರ್ಕಾರದಲ್ಲಿ ಇವತ್ತು ಈ ರೀತಿಯ ಕೆಲಸಗಳ ಕಾರಣಕ್ಕಾಗಿ ಇವತ್ತು ನಾವು ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ತೇವೆ. ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ತನ್ನಿತಾನ ಡಾಕ್ಯುಮೆಂಟ್ ಚೇಂಜ್ ಆಗೋದಿಲ್ಲ. ಅದಕ್ಕೆ ನಾವು ಹೋಗಿ ಅಲ್ಲಿ ಮತ್ತು ತಹಸೀಲ್ದಾರ್ ಆಫೀಸ್ದಾಗ ಅಥವಾ ಕಾರ್ಪೊರೇಷನ್ದಲ್ಲಿ ಆ ಡಾಕ್ಯುಮೆಂಟ್ ಕೊಟ್ಟು ಅದನ್ನು ಇಲ್ಲ ನಮ್ಮ ಹೆಸರು ಕೂಡಿಸ್ರಿ ಅಂತ ಹೇಳ್ಬೇಕಾಕೈತಿ. ಇದನ್ನು ಟೆಕ್ನಾಲಜಿ ಮೂಲಕ ಮಾಡೋಕ್ಕೆ ಸಾಧ್ಯ ಇಲ್ಲೇನು? ಸಂಪೂರ್ಣ ಸಾಧ್ಯ ಐತಿ. ಆದರೆ ನಮ್ಮ ಅಧಿಕಾರಶಾಹಿ, ಆ ಅಧಿಕಾರಶಾಹಿದಿಂದ ಫಾಯ್ದೆ ತಗೊಳ್ತಿರುವಂಥ ನಾವೆಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಇವತ್ತು ಅಣ್ಣ ತಮ್ಮಗಳ ನಡುವೆ ಪ್ರಾಪರ್ಟಿ ಡಿವಿಷನ್ ಆಕೈತಿ.
ಅವ್ರು ಡಿಸೈಡ್ ಮಾಡ್ಕೊತಾರೆ ನಮ್ದು ಐತಪ್ಪ ಇಷ್ಟ ನಿಂದು ಈ ಕಡೆ ಪ್ರಾಪರ್ಟಿ ನಿಂದು ಈ ಕಡೆ ಪ್ರಾಪರ್ಟಿ ನಿಂದು ಅಂಥೇಳಿ. ಆದ್ರೆ ಅದನ್ನು ಡಿವೈಡ್ ಮಾಡ್ಕೊಂಡು ನಕ್ಷೆ ಮಾಡ್ಕೊಳ್ಳೋಂಥ ಅಧಿಕಾರ ಯಾರ್ದ ಪ್ರಾಪರ್ಟಿ ಐತಿ ಅವ್ರಿಗಿರೋದಿಲ್ಲ. ಅದು ಸರ್ಕಾರದಾಗ ಯಾರ್ದ ಒಬ್ಬರ ಕಡೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ದಾಗ ಹೋಗ್ಬಾಡ್ಬೇಕು. ಇವೆಲ್ಲ ಏನದಾವಲ್ಲ ಇವೆಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಕರಪ್ಷನ್ನು, ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಇನ್ಎಫಿಷಿಯನ್ಸಿ ತೊಗೊಂಬರುವಂಥ ಕಾರಣ ಆಗಿದೆ. ಇವತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಎಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟ್ದಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವಂಥ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಐತಿ. ನನ್ನ ಒಂದು ವಿಚಾರ ಐತೆ ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಪ್ರೊಸೆಸ್ ಏನಾದರೂ ಒಂದು ಡಿಸಿಷನ್ ಇತ್ತಂದ್ರೆ ಅದು ಸುಮಾರು 15-20 ಟೇಬಲ್ಗಳ ಮೂಲಕ ಬರ್ತೈತಿ. ಇವತ್ತು ಅದನ್ನು ಟೇಬಲ್ ಟು ಟೇಬಲ್ ಅವ್ರೇನು ಬರೋದಿಲ್ಲ, ಅವ್ರು ಹಾಗೆ ಟೇಬಲ್ನಿಂದ ಟೇಬಲ್ ಮುಂದೆಗೆ ಫಾರ್ವರ್ಡ್ ಮಾಡ್ಕೊತ ಹೋಗ್ತಾರೆ. ನಮ್ಮ ವಿಧಾನಸೌಧದಲ್ಲಿ ಮಂತ್ರಿಗಳ ತನಕ ಬರೋ ತನಕ ಅಂಡರ್ ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, DC, AC, ತಹಸೀಲ್ದಾರು ಏನೇನೇನೋ ಟೇಬಲ್ ಮೂಲಕ ಆಗ್ತೈತಿ. ನಮ್ಮ ಕ್ಷೇತ್ರದಲ್ಲಿ ನಾನು ಒಂದು ಉದಾಹರಣೆ ಕೊಡೋಕೆ ಇಚ್ಛೆ ಪಡ್ತೀನಿ. ನಮ್ಮ ಕಾರ್ಪೊರೇಷನ್ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ದಲ್ಲಿ ಒಂದು 10 ಲಕ್ಷ ರೂಪಾಯಿ ಒಂದು ಗಟ್ರ್ ಮಾಡಬೇಕಂತಂದ್ರೆ ಮೊದಲಲ್ಲೇ ಟೆಕ್ನಿಕಲ್ ಅಸಿಸ್ಟೆಂಟು ಜೂನಿಯರ್ ಇಂಜಿನಿಯರ್ ಇರ್ತಾನೆ, ಅವ ಅದನ್ನು ಎಸ್ಟಿಮೇಷನ್ ಮಾಡ್ತಾನೆ. ಅದಾದ ಮೇಲೆ ಜೂನಿಯರ್ ಇಂಜಿನಿಯರ್ ಕಡೆ ಹೋಗ್ತೈತಿ. ಅದಾದಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆ ಹೋಗ್ತೈತಿ. ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆ ಹೋಗ್ತೈತಿ. ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆ ಹೋಗ್ತೈತಿ ಆ ಫೈಲು. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆ ಹೋಗ್ತೈತಿ. ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟು ಸೂಪ್ರಿಡೆಂಟ್ ಇಂಜಿನಿಯರ್ ಕಡೆ ಹೋಗ್ತೈತಿ ಅದ ಫೈಲ್. ಆಮೇಲೆ ಸೂಪ್ರಿಡೆಂಟ್ ಇಂಜಿನಿಯರ್ ಕಡೆ ಹೋಗ್ತೈತಿ ಆ ಫೈಲ್. ನಂತರ ಕಮಿಷನರ್ ಕಡೆ ಹೋಗಿ 10 ಲಕ್ಷ ರೂಪಾಯಿದ್ದು ಅದು ಸ್ಯಾಂಕ್ಷನ್ ಆಗ್ತೈತಿ. ಆ ಸ್ಯಾಂಕ್ಷನ್ ಆಗಿದ್ದು ವರ್ಕ್ ಆರ್ಡರ್ ಬರೋತನಕ ಅಲ್ಲಲ್ಲ ಏನು ನಮ್ಮ ಸಿಸ್ಟಮ್ ಎದಕ್ಕೈತಿ, ಏನು ಪ್ರಾಬ್ಲಮ್ ಇದೆ ಎಲ್ಲರೂ ಮನಿ ಕಟ್ಟಿದವರು ಆಫೀಸ್ ಮಾಡಿದವರು ಕ್ಲೋಸ್ ಕನ್ಕ್ಲೂಡ್ ಮಾಡಿ ಅಲ್ರಿ. ನಾವು ಐತಲ್ಲ ಸುಮ್ಮನೆ ಐತಲ್ಲ ಸರ್ಕಾರಿ ನೌಕರಿ ಇಷ್ಟು ಫಿಲ್ಅಪ್ ಮಾಡ್ಕೋಬೇಕು ಅದು ಮಾಡ್ತೀವಿ. ಇವತ್ತೇನು ಮಾಡೋದು ಸಮಯ ಆಗ್ತಾ ಇದೆ, ಕನ್ಕ್ಲೂಡ್ ಮಾಡಿ ಅಂತ ಹೇಳಿದ್ರೆ ಇದೈತಲ್ಲ ಅದರಲ್ಲಿ ನಡುವೆ ಯಾರು ಒಬ್ಬ ಐತಲ್ಲ ಈ ಗಟ್ರದ ಥಿಕ್ನೆಸ್ 4 ಇಂಚ್ ಬೇಡ 3.5 ಇಂಚ್ ಬೇಕಂತಂದ್ರೆ ಮತ್ತೆ ಅದು ಟೆಕ್ನಿಕಲ್ ಅಸಿಸ್ಟೆಂಟು ಜೂನಿಯರ್ ಇಂಜಿನಿಯರ್ ಬೇಕು, ಅವನಿಂದ ಮತ್ತೆ ಮೇಲೆ ಹೋಗ್ಬೇಕು. ನಾನೇನು ಹೇಳೋದು, ಇವತ್ತು ಕನ್ಸರ್ನ್ ಸೆಕ್ಷನ್ ಕ್ಲರ್ಕ್ ಇರ್ತಾರೆ, ಸೆಕ್ಷನ್ ಆಫೀಸರ್ ಇರ್ತಾರೆ, ಡಿಸಿಷನ್ ಮೇಕರ್ ಇರ್ತಾರೆ. ಅಲ್ಲ ಇನ್ನೂ ಉಳಿದ ಸದಸ್ಯರು ಮಾತಾಡೋದ್ರಿ, ನಾವು ಹೇಳೇ ಆಯ್ತು ನೀವು ಮಾತಾಡ ಕನ್ಕ್ಲೂಡ್ ಮಾಡಿ ಅಂತ ಹೇಳಿದೆ. ಆಯ್ತು ಅಧ್ಯಕ್ಷರ ಬಂದ್ರೆ ಸೊ ಮುಖ್ಯ ಆಗ್ತಾ ಇಲ್ಲ. ಸೊ ದದ್ದಲ್ ಶುರು ಮಾಡಿ. ಎಲ್ಲದವ್ರು ಮುಗಿಸಿದ್ದಾರೆ. ನಾ ಮುಗಿಸಿಲ್ಲ ಸರ್, ನಾ ನೀವು ಮುಗಿಸ್ದೆ ಹೋದ್ರೆ ನಾನು ಮುಗಿಸ್ತೀನಿ. ಈಗ ಎರಡರಲ್ಲಿ ಒಂದು, ಈಗ ಎರಡರಲ್ಲಿ ಒಂದು ಬೆಲ್ಲದವ್ರೆ ಹೇಳೋದು ಮೊದಲು ಕೇಳ್ಬಿಡ್ರಿ. ನೀವು ಮುಗಿಸ್ಬೇಕು ಈಗ, ಇಲ್ಲಾಂದ್ರೆ ನಾನು ನಿಮ್ಮದು ಮಾತನ್ನ ಮುಗಿದಿದೆ ಅಂತ ಹೇಳಿ ದದ್ದಲ್ ಕರಿತೀನಿ. ಈಗ ಆಯ್ತು ಮುಗಿಸ್ತೇನೆ, ಆದ್ರೆ ನಂಗೆ ಇನ್ನೊಂದು ಟೈಮ್ ಕೊಡ್ರಿ. ಕನ್ಕ್ಲೂಡ್ ಮಾಡೋದಕ್ಕೆ 2 ನಿಮಿಷ ಮಾತಾಡೋದಿದೆಯಲ್ಲ, ಕನ್ಕ್ಲೂಡ್ ಮಾಡೋ ಮಾತು ಅದನ್ನು ಶುರು ಮಾಡ್ರಿ. ನಾನು ಇಲ್ಲೇ ಇದ್ದೇನೆ, ನಾನು ನೋಡ್ತಾ ಇದ್ದೀನಿ ಏನೇನಾಗಿದೆ ಏನೇನು ಆಗ್ತಾ ಇದೆ ಅಂತ. ತಾವು ದಯವಿಟ್ಟು ಮುಗಿಸ್ಬೇಕು. ಆಯ್ತು ನಂದೇನು ಇಲ್ಲ ನೋಡ್ರಿ, 6 ಗಂಟೆಗೆ ಇವ್ರು ಕಾಂಗ್ರೆಸ್ ಪಕ್ಷದ CLP ಮೀಟಿಂಗ್ ಇದೆ, ಅವರೆಲ್ಲ ಹೋಗ್ಬೇಕಾಗಿದೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಅವ್ರು ಮಾತನಾಡೋರು ಇದ್ದಾರೆ. ನಾನು ಕಾಲಿಂಗ್ ಅಟೆನ್ಷನ್ ತಗೋಬೇಕು, ಬೇರೆ ಬೇರೆ ಬಿಸ್ನೆಸ್ ಇದೆ, ಮುಗಿಸ್ಬೇಕು. ತಾವು ದಯವಿಟ್ಟು ಬೇಗ ಮುಗಿಸಿ, ಕನ್ಕ್ಲೂಡ್ ಮಾಡಿ. ನಾ ಕನ್ಕ್ಲೂಡ್ ಮಾಡ್ತೇನೆ. ಸೊ ಅದರಲ್ಲಿ ನಮ್ದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ದಲ್ಲಿ ನಾವು ಭಾಳ ಸ್ಟೆಪ್ಸ್ ಏನಿದಾವಲ್ಲ ಕಡಿಮೆ ಮಾಡಬೇಕು. ನನಗೆ ಕೇಳಿದ್ರೆ ಡಿಸಿಷನ್ ಮೇಕಿಂಗ್ ಕ್ಲರ್ಕ್, ಡಿಸಿಷನ್ ಮೇಕಿಂಗ್ ಆಫೀಸರ್ ಇವತ್ತು ಮುಖ್ಯಮಂತ್ರಿಗಳ ಕಡೆನೇ ಅದು ಫೈನಲ್ ಆಗಬೇಕಿತ್ತಂದ್ರೆ ಡೈರೆಕ್ಟ್ಲಿ ಆ ಟೇಬಲ್ನಿಂದ ಮುಖ್ಯಮಂತ್ರಿಗಳ ಟೇಬಲಿಗೆ ಹೋಗ್ಬೇಕು. ಚೀಫ್ ಸೆಕ್ರೆಟರಿ ಮಾಡುವಂಗಿದ್ರೆ ಅಲ್ಲಿ ಹೋಗ್ಬೇಕು. ಈ ನಡುವಿನವ್ರು ಸಂಬಂಧ ಇಲ್ದವ್ರು ಡಿಸಿಷನ್ನ ಕೊಡೋದು ಇರೋದಿಲ್ಲ, ಅವ್ರ ಟೇಬಲ್ ಮೂಲಕ ಯಾಕೆ ಪೇಪರ್ ಹೋಗೋದು ಅವಶ್ಯಕತೆ ಐತಿ? ಇದನ್ನು ನಾವು ರೆಡ್ಯೂಸ್ ಮಾಡಿದ್ವಿ ಅಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಹೆಚ್ಚಾಕೈತಿ, ನಮ್ಮ ದೇಶದಲ್ಲಿ ಕರಪ್ಷನ್ ಕಡಿಮೆ ಆಗ್ತೈತಿ. ಓಕೆ ಮಾನ್ಯ ಅಧ್ಯಕ್ಷರೇ, ನನಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ನೂ ಮಾತಾಡ್ತಿತ್ತು, ಆದರೆ ನೀವು ಸಮಯದ ಅಭಾವದಿಂದ ಕಡಿಮೆ ಮಾಡಿರಿ. ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ, ಇನ್ನೊಮ್ಮೆ ನನಗೆ ಅವಕಾಶ ಮಾಡಿಕೊಡ್ರಿ. ನಾನು ಈ ವಿಷಯಗಳ ಬಗ್ಗೆ ಸದನದ ಹಾಗೂ ರಾಜ್ಯದ ಗಮನ ಸೆಳೆದಕ್ಕೆ ಓಕೆ ಸರಿ ಇದೆ. ನಿಮ್ಗೆ ಬೇರೆ ಅವಕಾಶಗಳು ಸಿಗಬೇಕು. ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಸದನಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ. ಇನ್ನೂ ಹೆಚ್ಚು ಅವಕಾಶ ನಿಮ್ಮ ಹತ್ರ ಇದೆ, ವಿಷಯಗಳಿದೆ, ಅನುಭವ ಇದೆ, ಕೊಡೋದಕ್ಕೆ ಕಾರಣ ಆಗುತ್ತೆ. ಮುಂದೆ ಯಾವ್ದಾದ್ರು ಸಮಯ ಸಿಕ್ಕಾಗ ಒಟ್ಟಾರೆ ಮಾತಾಡೋಣ. ದದ್ದಲ್ ಓಕೆ, ಬಸವನಗೌಡ ದದ್ದಲ್, ಥ್ಯಾಂಕ್ ಯು. ನಮಸ್ಕಾರ. 2022-23ನೇ ಸಾಲಿನ ಈ ಕೆಳಕಂಡ ಅನುದಾನಗಳ ಬೇಡಿಕೆ ಮೇಲೆ ಚರ್ಚೆ ಮಾಡಲು ಅವಕಾಶ ಕಲ್ಪಿಸಿರುವಂಥ ನಿಮಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪಂಚಾಯತ್ ರಾಜ್ಯ ಇಲಾಖೆಯಿಂದ ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏನು ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ
ಸುಮಾರು 1200 ಕಿಲೋಮೀಟರ್ ರಸ್ತೆಗಳನ್ನು ಇದೆ. ಆದರೆ ಗ್ರಾಮೀಣ ಪ್ರದೇಶಕ್ಕೆ ಏನು ಬಸ್ ಸೌಲಭ್ಯಗಳಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದುವಂಥ ಮಕ್ಕಳು ಕಾಲೇಜುಗಳಿಗೆ ಬರಬೇಕಾದ್ರೆ ಆ ರಸ್ತೆಗಳ ಮುಖಾಂತರ ಬರಬೇಕಾಗ್ತದೆ. ಆದರೆ ಆ ರಸ್ತೆಗಳು ಸುಮಾರು ಹದಗೆಟ್ಟು ಹೋಗಿರ್ತದೆ. ಆದರೆ ಸುಮಾರು ಈಗ ನಾನು 3 ವರ್ಷದಿಂದ ನಾನು ನೋಡ್ತಾ ಇದ್ದೆ, ಆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬರುವಂಥ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕಾಲೇಜುಗಳಿಗೆ ಬರಬೇಕಾದ್ರೆ ಯಾವ ರೀತಿ ತೊಂದರೆ ಆಗ್ತದೆ ಅಂತೇಳಿ ನಾನು ಪದೇ ಪದೇ ಪತ್ರಗಳ ಮುಖಾಂತರ ಆ ಸಚಿವರ ಗಮನಕ್ಕೆ ಕೂಡ ತಂದಿದ್ದೀವಿ. ಆದರೆ ಇಲ್ಲಿ ಏನಾಗ್ತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಪತ್ರಗಳ ತಗೊಂಬಂದು ಏನೋ ಅವರು ವ್ಯವಸ್ಥೆಗಳನ್ನು ಮಾಡಿದಾಗ ಮಾತ್ರ ಅನುದಾನಗಳನ್ನು ತರುವಂಥದ್ದು ಇಲ್ಲಿ ನಡೀತಾ ಇದೆ. ಯಾಕಂದರೆ ಇದು ಅವರ ಕರ್ತವ್ಯ ಈಗ. ಯಾಕಂದರೆ ಆ ಸಚಿವರು ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ರಸ್ತೆಗಳ ಅನುಗುಣವಾಗಿ ಅದಕ್ಕೆ ಅನುದಾನವನ್ನು ಒದಗಿಸುವಂಥದಕ್ಕೆ ಆ ಮೇಂಟೆನೆನ್ಸ್ ಮಾಡುವಂಥದ್ದನ್ನು ಅವ್ರ ಕರ್ತವ್ಯ. ಆದರೆ ಇಲ್ಲಿ ಈ ತಾರತಮ್ಯಗಳನ್ನು ಆಗ್ತದೆ, ಅದು ಆಗಬಾರ್ದು. ಯಾಕಂದರೆ ಗ್ರಾಮೀಣ ಪ್ರದೇಶ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 175 ಗ್ರಾಮಗಳು ಬರ್ತದೆ. ಅಷ್ಟು ರಸ್ತೆಗಳನ್ನು ಹದಗೆಟ್ಟಿರ್ತದೆ. ಹಾಗಾಗಿ ಅದನ್ನು ಸರಿಪಡಿಸುವಂಥದ್ದು ಕೂಡ ಉತ್ತರಿಸುವಂಥ ಸಂದರ್ಭದಲ್ಲಿ ಸಚಿವರು ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಅದರ ಜೊತೆಗೆ ಏನು ಜಲಧಾರೆ ಯೋಜನೆಯನ್ನು ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಂದಿನ ನಮ್ಮ RDP ಮಂತ್ರಿಗಳಾಗಿ ಕೃಷ್ಣ ಬೈರೇಗೌಡರು ಇದ್ದರು. ಅವತ್ತು ಏನು ಇವತ್ತು ಜಲಧಾರೆ ಏನು ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂಥ ತೆಲಂಗಾಣದಲ್ಲಿ ಏನು ಮಿಷನ್ ಭಾಗೀರಥಿ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ರಲ್ಲಿ ಅದೇ ರೀತಿಯಾಗಿ ನನ್ನ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಆಗ್ಬೇಕಂತೇಳಿ ನಾವು ಅವತ್ತು ಅಸೆಂಬ್ಲಿ ಒಳಗಡೆ ನನ್ನ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೇಳಿದಾಗ ಆವತ್ತಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಬಜೆಟಲ್ಲಿ ಘೋಷಣೆ ಮಾಡಿದರು. 1,000 ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿ ಅದಾದ ನಂತರ 1,900 ಕೋಟಿ ಆದಮೇಲೆ ಈಗಿನ ಸರ್ಕಾರ ಬಂದ ಮೇಲೆ ಅದು ಟೆಂಡರ್ ಆಗಿದೆ. ಆದರೆ ಟೆಂಡರ್ ಆಗಿ ಸುಮಾರು ದಿನಗಳಾದರೂ ಕೂಡ ಅದು ಇಲ್ಲಿವರೆಗೆ ಪ್ರೋಸೆಸ್ ಆಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಜಲಧಾರೆ ಏನು ಯೋಜನೆ ಬರ್ತದಂತೇಳಿ ಇವತ್ತು ಜಲ ನಿರ್ಮಲ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಈಗ ಪೈಪ್ಲೈನ್ಗಳನ್ನು ನಾವು ಪ್ರಾರಂಭ ಮಾಡಿವಿ. ಆದರೆ ನಮಗೆ ಸೋರ್ಸ್ಗಳನ್ನು ಅಲ್ಲಿಲ್ಲ. ನಾವು ಸೋರ್ಸು ಜಲಧಾರ ಯೋಜನೆ ಬರ್ತದಂತೇಳಿ ನಾವು ಇದನ್ನು ಪ್ರಾರಂಭ ಮಾಡಿದಾಗ ಅದು ಸುಮಾರು ಇನ್ನು 2 ವರ್ಷ 3 ವರ್ಷ ಆಗ್ತದಂತೇಳಿ ಕೆಲವು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು. ಯಾಕಂದರೆ ಇವತ್ತು ಜಲಧಾರೆ ಯೋಜನೆ ಬರದೇ ಹೋದರೆ ಇವತ್ತೇನು ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಹಾಕಿದಂಥ ಪೈಪ್ಲೈನ್ಗಳು ಕೂಡ ಆವತ್ತಿನ 3 ವರ್ಷ ಆದ ನಂತರ ಆ ಪೈಪ್ಲೈನ್ಗಳು ಉಳಿತದೇ ಇಲ್ಲ ಅಂತೇಳಿ ನಮಗೂ ಆತಂಕ ಇದೆ. ಹಾಗಾಗಿ ಏನು ಅದು ಟೆಂಡರ್ ಆದಂಥ ಜಲಧಾರೆ ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಅದನ್ನು ಚಾಲನೆ ಕೊಟ್ಟು ಆದಷ್ಟು ಬೇಗನೆ ಮುಗಿಸಿಕೊಟ್ರೆ ಇವತ್ತು ಆ ಗ್ರಾಮಗಳಿಗೆ ಕುಡಿಯೋದಕ್ಕೆ ನೀರು ಅನುಕೂಲ ಆಗ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರು ಇಬ್ಬರು ಗಮನಿಸಬೇಕು. ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನು ಗ್ರಾಮಗಳಲ್ಲಿ ಹಿಂದೆ ಆ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಸರ್ವೆ ನಂಬರ್ಗಳಲ್ಲಿ ಮನೆಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಇವತ್ತು ಯಾರೋ 2 ಎಕರೆ 3 ಎಕರೆ ಹೊಲಗಳಲ್ಲಿ ಒಂದು ಸುಮ್ಮನೆ ಯಾವುದೋ ಒಂದು ಪತ್ರದಲ್ಲಿ ಕೊಟ್ಟಾಗೆ ಸುಮಾರು 25-30 ವರ್ಷಗಳಿಂದ ಮನೆಗಳು ಕಟ್ಟಿದ್ದಾರೆ. ಆದರೆ ಪಾಣಿಯಲ್ಲಿ ಮಾತ್ರ ಇವತ್ತು 2 ಎಕರೆ ಇದ್ದರೆ ಒಂದು 2 ಎಕರೆ ಅದೇ ಓನರ್ಶಿಪ್ ಬರ್ತಾ ಇದೆ. ಆದರೆ ಕಾಲಮಲ್ಲಿ ಈಗ ಪ್ರತಿ ವರ್ಷ ನಾವು ಬೆಳೆಗಳ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಯಾವುದಾದ್ರೂ ಬೆಳೆ ಇದ್ದರೆ ಬೆಳೆ ಬರ್ತದೆ, ಇಲ್ಲ ಜಾಲೆ ಇದ್ದರೆ ಜಾಲೆ ಗಿಡಗಳಂತ ಬರ್ತದೆ. ಆದರೆ ಇಲ್ಲಿ ಗ್ರಾಮಗಳಲ್ಲಿ ಮನೆ ಕಟ್ಟಿರುವಂಥ ಆ ಸರ್ವೆ ನಂಬರಲ್ಲಿ ಖಾಲಿ ಪಾಣಿಯಲ್ಲಿ ಖಾಲಿ ಬಿದ್ದಿದೆ ಹೊಲ ಅಂತೇಳಿ ಬರ್ತದೆ. ಆದರೆ ಮನೆಗಳ ನಿರ್ಮಾಣ ಆಗಿದೆ ಅಂತೇಳಿ ಬರ್ತಾ ಇಲ್ಲ. ಈಗ ಅಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು PDOಗಳು ಕೂಡ ಇವತ್ತು ಆ ಮನೆಗಳು ಬಿಡಿಸುವಂಥ ಸ್ಥಿತಿಯನ್ನು ಇವರು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಕೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಉದಾಹರಣೆಗೆ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾಪಲ್ದಿಂಡಿ ಗ್ರಾಮ ಅಂತ ಇದೆ. ನಾನು ಕೂಡ ಮೊನ್ನೆ ಅಧಿಕಾರಿಗಳು DC ನಡೆ ಹಳ್ಳಿ ಕಡೆಗೆ ಹೋದಾಗ ಅಲ್ಲಿ ತೋರಿಸ್ತಾ ಇದ್ರು. ಸುಮಾರು 35 ವರ್ಷ 40 ವರ್ಷಗಳಾಗಿದೆ. 3.5 ಎಕರೆ ಜಮೀನಿನಲ್ಲಿ ಈಗಾಗಲೇ ಅಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿದೆ, ಹಾಸ್ಟೆಲ್ ನಿರ್ಮಾಣ ಆಗಿದೆ, ಸಂಪೂರ್ಣವಾಗಿ ಮನೆಗಳು ಕಟ್ಟಿದ್ದಾರೆ. ಆದರೆ ಪಾಣಿಯಲ್ಲಿ ಮಾತ್ರ ಆ ಓನರ್ಶಿಪ್ಪು 3 ಎಕರೆ ಭೂಮಿಯನ್ನು ಬರ್ತಾ ಇದೆ.
ಆ ವ್ಯಕ್ತಿ ಇವತ್ತು ಕೋರ್ಟಿಗೆ ಹೋಗಿದ್ದಾನೆ. ನನ್ನ ಜಮೀನು ನಾನು ಯಾವುದು ಕೊಟ್ಟಿಲ್ಲ, ಇದನ್ನು ತೆರವುಗೊಳಿಸ್ಬೇಕಂತೇಳಿ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಕಂದಾಯ ಸಚಿವರು ಮತ್ತು ಜಂಟಿಯಾಗಿ ಇವತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಸಚಿವರು ಜಂಟಿಯಾಗಿ ಇವತ್ತು ಸರ್ವೆಗಳನ್ನು ಮಾಡಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಸ್ಥಿತಿಗಳನ್ನು ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲ ನನ್ನ ಜಿಲ್ಲೆಯಲ್ಲಿ ಸುಮಾರು ಗ್ರಾಮಗಳಲ್ಲಿ ಕೂಡ ಇದೆ. ಹಿಂದೆ ಸರ್ಕಾರಿ ಶಾಲೆಗಳು ಕೂಡ ಇದೇ ರೀತಿ ಇತ್ತು. ದಾನ ಪತ್ರಗಳನ್ನು ಹಿಂದೆ ಕೊಟ್ಟಿದ್ರು, ಯಾರೋ ಅವ್ರ ತಾತ ಇದ್ದಾಗ ಕೊಟ್ಟಂಥ ದಾನ ಪತ್ರ, ಆದರೆ ಪತ್ರ ಇರಲಿಲ್ಲ. ಆದರೆ ನಾವು ಶಾಲೆ ಕಟ್ಟಡಗಳನ್ನು ಕೆಡವಿ ಶಾಲೆ ಕಟ್ಟಬೇಕು ಹೋದಾಗ ಅವ್ರ ಮೊಮ್ಮಗೋ ಯಾರೋ ಬರ್ತಾಯಿದ್ರು, ಇಲ್ಲ ನಮ್ಮದು ಇದು ಜಾಗ ನಮ್ಮದು ಅದ, ನಮ್ಮ ತಾತನ ಹೆಸರಲ್ಲಿ ಅದ ಅಂತೇಳಿ. ಹಾಗಾಗಿ ನಾವು ಒಂದು KDP ಸಭೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದಾಗ ಏನು ಇವತ್ತು ಕಾಲಮ್ ನಂಬರ್ 11ನಲ್ಲಿ ಅದನ್ನು ಎಂಟ್ರಿ ಮಾಡ್ಬೇಕಂದಾಗ ಈಗ ಎಲ್ಲ ಶಾಲೆಗಳನ್ನು ಇವತ್ತು ಕಾಲಮ್ ನಂಬರ್ 11ನಲ್ಲಿ ಎಂಟ್ರಿ ಆಗಿದೆ. ಆ ರೀತಿಯಾಗಿ ಮನೆಗಳ ನಿರ್ಮಾಣ ಮಾಡಿದಂಥ ಸ್ಥಳಗಳಲ್ಲಿ ಯಾವ ಪಾಣಿಗಳಲ್ಲಿ ಹಂಗೆ ಇದ್ದಾರೆ, ಪಾಣಿಗಳಲ್ಲಿ ಹಂಗೆ ಇದ್ದಾರೆ, ಅದು ಕೂಡ ಕಾಲಮ್ ನಂಬರ್ 11ನಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ರೂಪದಲ್ಲಿ ನೀವು ಅಧಿಕೃತಗೊಳಿಸೋಕ್ಕೆ ಒಂದು ಕಾನೂನನ್ನು ಏನಾದರೂ ರಚನೆ ಮಾಡ್ಬೇಕಂತೇಳಿ ಕಂದಾಯ ಸಚಿವರನ್ನು ನಾನು ಕೇಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಜಲಸಂಪನ್ಮೂಲ ಸಚಿವರು ನೀರಾವರಿ ಇಲಾಖೆಯಲ್ಲಿ, ಇವತ್ತು ನೀರಾವರಿ ಇಲಾಖೆಯಲ್ಲಿ ಏನು ಇವತ್ತು ನಮಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಯಾಕಂದರೆ 2 ನದಿಗಳಿದೆ ನನಗೆ, ಈ ಕಡೆ ಕೃಷ್ಣ, ಭೀಮಾ ಮತ್ತು ತುಂಗಾ, ಭದ್ರಾ 2 ನದಿಗಳ ಮಧ್ಯದಲ್ಲಿರುವಂಥ ನನ್ನ ವಿಧಾನಸಭಾ ಕ್ಷೇತ್ರ ಇದೆ. ಆದರೆ ಇವತ್ತು ತುಂಗಾಭದ್ರಾ ಡ್ಯಾಮಿಂದ ಕೂಡ ನನಗೆ ಟೈಲ್ಯಾಂಡ್ ಪ್ರದೇಶ ಆಗ್ತದೆ. ಮತ್ತು ಈ ಕಡೆ ಏನು ನಾರಾಯಣಪುರ ಬಲದಂಡಿಂದ ಬರುವಂಥ ಕೆನಾಲ್ ಕೂಡ ನಮಗೆ 0 ಇಂದ 95ನೇ ಮೈಲಿಗೆ ಮಾತ್ರ ಕೆನಾಲ್ ಆಗಿ ಅಲ್ಲಿವರೆಗೆ ಮಾತ್ರ ನೀರು ಬರ್ತಾ ಇದೆ. ಯಾಕಂದರೆ ಅಲ್ಲಿ ಇನ್ನು ಹಾಲುಮಟ್ಟೆ ಗೇಟ್ಗಳನ್ನು ಅಳವಡಿಸಿ ಎತ್ತರಿಸಿದ ಮೇಲೆ ಮಾತ್ರ ನಮಗೆ ಬಿ ಸ್ಕೀಮಲ್ಲಿ ನಮಗೆ ವಾಟರ್ ಅಲೋಕೇಶನ್ ಇದೆ. ಹಾಗಾಗಿ ಇವತ್ತು 2 ಕೆನಾಲಿಂದ ವಂಚಿತ ಆದಂಥ ಪ್ರದೇಶಕ್ಕೆ ಇವತ್ತು ಭಾಳ ಬೇಸಿಗೆ ಬಂದರೆ ಕುಡಿಯೋದಕ್ಕೆ ಕೂಡ ಭಾಳ ಕಷ್ಟದಲ್ಲಿ ಇರ್ತದೆ ನೀರು. ಹಾಗಾಗಿ ಇವತ್ತು ನದಿಗಳಿಂದ ನಾವು ಲಿಫ್ಟ್ ಇರಿಗೇಷನ್ಗಳು ಮಾಡ್ಬೇಕಂತೇಳಿ ಹಿಂದಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನು ಬಜೆಟಲ್ಲಿ ಘೋಷಣೆ ಆಗಿತ್ತು, ಏನು ನಮಗೆ ಅಲ್ಲಿ ಚಿಕ್ಕಮಂಚಾಲಿ ಮತ್ತು ಮಂತ್ರಾಲಯ ಹತ್ರ ಬಿರ್ಜ್ಗಮ್ ಬ್ಯಾರೇಜ್ ಅಂತೇಳಿ ಒಂದು 102 ಕೋಟಿ ರೂಪಾಯಿಗಳನ್ನು ಘೋಷಣೆ ಆಗಿತ್ತು. ಅದಾದ ನಂತರ ಗುಂಜಳ್ಳಿ ಮತ್ತು ಯರಿಗೇರ ಗದಾರ್ ಕೆರೆ ತುಂಬೋದಕ್ಕೆ 129 ಕೋಟಿ ರೂಪಾಯಿಗಳನ್ನು ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ಅಲ್ಲಿ 75 ಕೋಟಿ ಘೋಷಣೆ ಆಗಿತ್ತು. ಆದರೆ ಅವತ್ತು ಘೋಷಣೆ ಆದ ನಂತರ ಬೋರ್ಡ್ ಅಪ್ರೂವಲ್ ಆಯಿತು, DPR ಆಯಿತು. DPRಗೆ ಸರ್ಕಾರವೇ ಅನುದಾನ ಕೊಟ್ಟರು. ಅದಾದ ನಂತರ ಬೋರ್ಡ್ ಅಪ್ರೂವಲ್ ಆಯಿತು. ಆದ ನಂತರ ಸರ್ಕಾರ ಬದಲಾವಣೆ ಆದ ಮೇಲೆ ಆ ಸ್ಕೀಮ್ಗಳನ್ನು ಅಲ್ಲಿಗೆ ಕೈ ಬಿಡಲಾಯಿತು. ಯಾಕಂದರೆ ಬಜೆಟಲ್ಲಿ ಒಂದು ಸಾರಿ ಘೋಷಣೆ ಆದಮೇಲೆ ಮತ್ತು DPRಗೆ ಸರ್ಕಾರ ಏನು ಜನರ ದುಡ್ಡು ಟ್ಯಾಕ್ಸಲ್ಲಿಂದ ನಾವು ಅಲ್ಲಿ ಎಕ್ಸ್ಪೆಂಡಿಚರ್ ಆದಮೇಲೆ ಆ ಸ್ಕೀಮ್ಗಳನ್ನು ಅಲ್ಲಿಗೆ ಬಿಟ್ಟರೆ ಹಳ್ಳ ಹಿಡಿದ್ರೆ ಈ DPRಗೆ ಖರ್ಚಾದಂಥ ದುಡ್ಡು ಆಗಿರ್ಬೋದು ಮತ್ತು ಜನರ ಕನಸುಗಳನ್ನು ಕಟ್ಟಿರ್ತೀವಿ ನಾವು. ಯಾಕಂದರೆ ಅಲ್ಲಿ ಪ್ರಾಜೆಕ್ಟ್ ಬರ್ತದೆ ಅಂತೇಳಿ ಎಲ್ಲ ಜನರ ಕನಸು ಕಟ್ಟಿರ್ತಾರೆ. ಅದೆಲ್ಲವನ್ನು ಇವತ್ತು ಏನು ಸರ್ಕಾರಗಳು ಚೇಂಜ್ ಆದಾಗ ಈ ರೀತಿಯಾಗಿ ಅನ್ಯಾಯವನ್ನು ಮಾಡುವಂಥ ಕೆಲಸ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಯಾಕಂದರೆ ಬಜೆಟಿನ ಬುಕ್ಕ ಏನು ತಾವು ಪವಿತ್ರತೆಯನ್ನು ಬಜೆಟ್ ಬುಕ್ಕವನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ತಾವೇ ಏನು ಭದ್ರತೆ ಒಂದು ಸೂಟ್ ಕೇಸ್ನಲ್ಲಿ ನಾವು ಬಜೆಟ್ ಬುಕ್ಕನ್ನು ಇಟ್ಕೊಂಡ್ಬಂದು ಪೂಜೆ ಮಾಡಿ ಅದು ಏನು ಭದ್ರತೆ ಬಂದು ಇಲ್ಲಿ ಘೋಷಣೆ ಮಾಡ್ತೀರಿ. ಅಷ್ಟು ಪವಿತ್ರತೆ ಹೊಂದಿದ ಬಜೆಟ್ ಬುಕ್ಕಲ್ಲಿ ಘೋಷಣೆ ಆದಂಥ ಯೋಜನೆಗಳನ್ನು ಸರ್ಕಾರ ಬದಲಾವಣೆ ಆದಗಳು ಬಿಡ್ತಾರೆ ಅಂದರೆ ಅಷ್ಟಂತೂ ಪೂಜೆ ಮಾಡೋದು ಅವಶ್ಯಕತೆ ಅದ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ BJP ಸರ್ಕಾರ ಇರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ನಮ್ಮದು ಬರ್ಬೋದು. ಆದರೆ ಈ ರೀತಿಯಾಗಿ ತಾರತಮ್ಯಗಳನ್ನು ಮಾಡಿದಾಗ ಬಜೆಟಲ್ಲಿ ಘೋಷಣೆ ಆದಂಥ ಯೋಜನೆಗಳನ್ನು, ಯಾಕಂದರೆ ಅಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದವರು ಒಂದು ಕ್ಷೇತ್ರದಲ್ಲಿ ಇರೋದಿಲ್ಲ. ಇವತ್ತು ಒಂದು ಯಾವುದೋ ಒಂದು ಯೋಜನೆ ಘೋಷಣೆ ಆಗಿದೆ ಅಂದರೆ ಎಲ್ಲ ಪಕ್ಷದ ಎಲ್ಲ ವರ್ಗದ ಜನರು ಆ ಯೋಜನೆಯನ್ನು ಸದುಪಯೋಗ ಪಡಿತಾರೆ. ಆದರೆ ಈ ರೀತಿ ಪಕ್ಷಗಳ ಬದಲಾವಣೆ ಆದಾಗ ಅದನ್ನು ಸ್ಕೀಮ್ಗಳನ್ನು ಅಲ್ಲಿಗೆ ನಿಲ್ಲಿಸೋದು ಇದು ಏನು ಅಪರಾಧ ಅಂತೇಳಿ ನಾನು ಭಾವಿಸ್ತೀನಿ. ಅದು ಅನ್ನಬಾರ್ದು ಗೊತ್ತಿಲ್ಲ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದರೆ ನಾನು ಹಿಂದೆ ನನ್ನ ಬಾರ್ಡರ್ ಕ್ಷೇತ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅದ, ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಶಾಸಕರು ನೀವು ಗೆಲ್ಬೋದು ನಂಬ್ತಲ್ಲಿ, ಆದರೆ ಸರ್ಕಾರ ಯಾರು ಇರ್ತದೆ ಅವ್ರದ್ದಷ್ಟೇ ದುಡ್ಡು ಬರ್ತದೆ ಅಂತ ಹೇಳ್ತಿದ್ರು.
ನಿಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ ಅಂತೇಳಿ ನನಗೆ ಹೇಳ್ತಾ ಇದ್ದಾರೆ. ಆದರೆ 2008ರಿಂದ ನಾನು 2008 2013ರಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೀನಿ. ನಾನು ಶಾಸಕರಾಗಿ 2 ಸಲ ಬರಲಿಲ್ಲ, ಸೋತಿದ್ದೀವಿ. ಆದರೆ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ BJP ಶಾಸಕರುಗಳು ಕೂಡ ಅವರೇ ಹೇಳ್ತಾ ಇದ್ರು, ಇಲ್ರಿ ಎಲ್ಲರಿಗೆ ಸರಿಸಮಾನವಾದಂಥ ಅನುದಾನವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಸಮ್ಮಿಶ್ರ ಸರ್ಕಾರ ಬಂದಾಗ ನಿಮಗೆ ವ್ಯತ್ಯಾಸ ಆಗಿರ್ಬೋದು, ಅದಕ್ಕೆ ನಾವು ಒಪ್ಕೊಂತೀವಿ. ಆದರೆ ಹಿಂದೆ ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದಾಗಂಥ ಸಂದರ್ಭದಲ್ಲಿ ಕೂಡ ಈ ವ್ಯತ್ಯಾಸಗಳಾಗಿರಲಿಲ್ಲ. ಆದರೆ ಈಗೇನು ಸರ್ಕಾರವನ್ನು ರಚನೆ ಮಾಡಿದರು, ಈಗ ಇಂಥ ಸಂಸ್ಕೃತಿ ಏನು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿರುವಂಥ ಸಂಸ್ಕೃತಿಯನ್ನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಸ್ಸಾಂನಲ್ಲಿ ಒಳಗಡೆ ತಂದಿದ್ರಿ. ಇದು ಸರಿಯಾದ ರೀತಿಯಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಸನ್ಮಾನ್ಯ ಈ ಮುಖ್ಯಮಂತ್ರಿಗಳು ಮತ್ತು ಸಚಿವರು. ಯಾಕಂದರೆ ಯಾರಿಗೂ ಶಾಶ್ವತ ಇಲ್ಲ ಇದು. ಇವತ್ತು ನೀವು ಅಲ್ಲಿದ್ದೀರಿ, ನಾವು ನಾಳೆ ಅಲ್ಲಿ ಬರ್ತೀವಿ, ನೀವು ಇಲ್ಲಿ ಬರ್ಬೋದು. ಆದರೆ ಈ ಸಂಸ್ಕೃತಿಯನ್ನು ಇದೇ ರೀತಿ ಅಳವಡಿಸಿದರೆ ಕ್ಷೇತ್ರದಲ್ಲಿ ಆರಿಸಿ ಬಂದಂಥ ಶಾಸಕರುಗಳಿಗೆ, ಆ ಕ್ಷೇತ್ರದಲ್ಲಿರುವಂಥ ವಾಸಿಸುವಂಥ ಬಡವರಿಗೆ ರೈತರಿಗೆ ಅನ್ಯಾಯವನ್ನು ಎಸಗಿದಂಗೆ ಆಗ್ತದೆ. ದಯವಿಟ್ಟು ಇದನ್ನು ಸರಿಪಡಿಸುವಂಥದ್ದು ಕೆಲಸವನ್ನು ಮಾಡಬೇಕು. ಏನು ಸಣ್ಣ ಪುಟ್ಟ ವೇರಿಯೇಷನ್ ತಮಗೆ ಡಿಸ್ಕ್ರಿಪ್ಷನ್ಗಿದ್ರೆ ವ್ಯತ್ಯಾಸ ಆಗಲಿ. ಆದರೆ ಈ ರೀತಿಯಾಗಿ ನಾನು ಈಗ 3 ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ. 3 ವರ್ಷದಿಂದ ನನ್ನ ಕ್ಷೇತ್ರ ಪಕ್ಕದ ಇರುವಂಥ BJP ಶಾಸಕರುಗಳಿಗೆ ಅನುದಾನ ಹೋಲಿಕೆ ಮಾಡಿದರೆ ನಮಗೆ 1 ಕೋಟಿಗೆ ಬಂದರೆ ಅವರಿಗೆ 100 ಕೋಟಿ ಅನುದಾನವನ್ನು ಕೊಡ್ತಿದ್ರು. ಯಾವ ರೀತಿ ಈ ಕ್ಷೇತ್ರದಲ್ಲಿ ಏನು ಜನರು ಟ್ಯಾಕ್ಸ್ಗಳನ್ನು ಕಟ್ತಾ ಇಲ್ಲ, ಈ ಜನರು ಏನು ಬದುಕಬೇಕಾ ಬೇಡ ಈ ಕ್ಷೇತ್ರಗಳಲ್ಲಿ? ನಾನು ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ನಾವು ಇದೀವಾ ಇಲ್ಲ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಂಸ್ಕೃತಿಯನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗ್ತದೆ. ಯಾಕಂದರೆ ಈ ಸಂಸ್ಕೃತಿ ಪರಂಪರೆ ಬೆಳಕಂತ ಹೋದರೆ ಇದು ಹತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತೇಳಿ ನೀವು ಮಾಡಿದ್ದು ನಾವು ಮಾಡೋದು, ನಾವು ಮಾಡಿದ್ದು ನೀವು ಮಾಡಿದ್ದು, ಈ ರೀತಿ ಆದರೆ ಇವತ್ತು ಆ ಕ್ಷೇತ್ರಗಳಲ್ಲಿರುವಂಥ ಈ ರಾಜ್ಯದಲ್ಲಿ ವಾಸಿಸುವಂಥ ನಮ್ಮೆಲ್ಲ ಜನರಿಗೆ ಅನ್ಯಾಯ ಆಗ್ತದ. ಇದಾಗಬಾರ್ದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಸರ್ಕಾರದ ಜೀವಗಳನ್ನು ಹೊರಡಿಸ್ತಾ ಇದ್ದಾರೆ. ಸರ್ಕಾರದ ಇಲಾಖೆಗಳಲ್ಲಿ ಅನುದಾನವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಜೀವವನ್ನು ಒಳಪಡಿಸ್ತೀರಿ. ಇದು ಸಂವಿಧಾನಬದ್ಧವಾಗಿ ನಾವು ಆರಿಸಿ ಬಂದ್ವಿ ಶಾಸಕರುಗಳು, ನೀವಾಗಿರ್ಬೋದು ನಾವಾಗಿರ್ಬೋದು. ಆದರೆ ಒಬ್ಬ ವ್ಯಕ್ತಿಗಳ ಮೇಲೆ ನೀವು ಜೀವವನ್ನು ಇಶ್ಯೂ ಮಾಡಿದರೆ ಅಲ್ಲಿ ಈ ನಾವು ಆರಿಸಿ ಬಂದಂತ ಶಾಸಕರ ಜೀವ ಬರ್ತಾ ಇದ್ವಿ ಅಂತೇಳಿ. ಆದರೆ ಇತ್ತೀಚಿನ ದಿನಮಾನಗಳಿಗೆ ಬಂದಾಗ ನನ್ನ ಬಿಜೆಪಿಯ ಕಾರ್ಯಕರ್ತರ ಹೆಸರುಗಳ ಮೇಲೆ ಕೂಡ ಜೀವವನ್ನು ಇಶ್ಯೂ ಮಾಡುವಂತದ್ದು ತಾವು ಮಾಡ್ತಾ ಇದ್ದೀವಿ. ಇದು ಯಾವ ಸಂಸ್ಕೃತಿ? ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಇದನ್ನ ನಿಲ್ಲಿಸಬೇಕಾಗ್ತದೆ. ಇಲ್ಲದೆ ಹೋದ್ರೆ ನಮ್ಮ ಹಕ್ಕುಚ್ಯುತಿಯನ್ನು ಇಶ್ಯೂ ಮಾಡುವಂತದ್ದು ನಾವು ಹಕ್ಕುಚ್ಯುತಿಯನ್ನು ನಿಮ್ಮ ಅಸೆಂಬ್ಲಿ ಒಳಗಡೆ ನಾವು ಮಂಡನೆ ಮಾಡಬೇಕಾಗ್ತದೆ. ಇದನ್ನ ಯಾಕಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ದಯವಿಟ್ಟು ನಮ್ಮ ಹಕ್ಕುಚ್ಯುತಿಯನ್ನಾದ್ರೂ ಅನುದಾನವನ್ನು ಕೊಡದ ಇದ್ದಾಗ ನಿಮ್ಮ ಅಸೆಂಬ್ಲಿ ತಮ್ಮ ಮಂಡನೆ ಮಾಡಬೇಕು. ಏನು ಆಡಳಿತದಲ್ಲಿರುವಂತಹ ಶಾಸಕರುಗಳಿಗೆ ಹೆಚ್ಚಿಗೆ ಕೊಟ್ರೆ ನಮಗೆ ಸ್ವಲ್ಪ ಕಡಿಮೆ, ಆದ್ರೆ ಪೂರ ಕಡೆಗಣಿಸುವಂತದ್ದು ಕೆಲಸವನ್ನ ದಯವಿಟ್ಟು ತಾವು ಮಾಡಬಾರ್ದು ಸನ್ಮಾನ್ಯ ಸಭಾಧ್ಯಕ್ಷರಲ್ಲಿರುವಂತಹ ಶಾಸಕರುಗಳಿಗೆ ಹೆಚ್ಚಿಗೆ ಕೊಟ್ರೆ. ಏನು ನಮ್ಮ ರಾಯಚೂರು ಜಿಲ್ಲೆ ಏನು ಇವತ್ತು ಮಹತ್ವಾಕಾಂಕ್ಷೆಯಲ್ಲಿ ಸೇರಿದೆ. ಇವತ್ತು ರಾಯಚೂರು ಮತ್ತು ಯಾದಗಿರಿ ಇದು ಮಹತ್ವಾಕಾಂಕ್ಷೆ ಅಂತಂದರೆ ನೀತಿ ಆಯೋಗದಲ್ಲಿ ಇಡೀ ಭಾರತ ದೇಶದಲ್ಲಿ 100 ಜಿಲ್ಲೆಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಆಗಿದೆ. ಇದು ಯಾಕೆ ಆಯ್ಕೆ ಆಗಿದೆ ಅಂದರೆ ಎಲ್ಲವನ್ನ ಈ ಜಿಲ್ಲೆಯಲ್ಲಿ ಭಾಳಷ್ಟು ಹಿಂದುಳಿದಿದೆ. ಶಿಕ್ಷಣದಲ್ಲಿರ್ಬೋದು, ನೀರಾವರಿಯಿಂದ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಿರ್ಬೋದು, ಎಲ್ಲ ಇದು ಹಂತದಲ್ಲಿ ಹಿಂದುಳಿದೆ ಅಂತೇಳಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 2 ಜಿಲ್ಲೆಗಳ ಸೆಲೆಕ್ಷನ್ ಆಗಿದೆ. ಆದರೆ ಈ ಜಿಲ್ಲೆಗಳಿಗೆ ಏನಾದರೂ ವಿಶೇಷ ಅನುದಾನಗಳನ್ನು ಬರಬೇಕಲ್ಲ, ಬಂದಾಗ ಮಾತ್ರ ನೀವು ಆ ಪಟ್ಟಿಯಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ನೀತಿ ಆಯೋಗದಲ್ಲಿ ಆಯ್ಕೆಯಾದಂಥ ಜಿಲ್ಲೆಗಳಿಗೆ, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಕೂಡ ಯಾವುದು ಬರ್ತಾ ಇಲ್ಲ, ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಆ ಜಿಲ್ಲೆಗಳನ್ನು ಪರಿಗಣಿಸುವಂಥದ್ದು ತಾವು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಶಿಕ್ಷಣದಿಂದ ವಂಚಿತ ಆಗಿದೆ ಅಂತ ಅದರಲ್ಲಿ ವರದಿ ಇದೆ. ಆದರೆ ಇವತ್ತು ಏನು ನಮಗೆ ಹಿಂದೆ IIT ಕೇಳಿದ್ದೀವಿ, ನಾವು IIT ಕೈ ತಪ್ಪಿ ಹೋಯ್ತು. ಆದರೆ ತ್ರಿಬಲ್ IIT ಕೊಟ್ಟರು. ಆದರೆ ನಂಜುಂಡಪ್ಪ ವರದಿ ಪ್ರಕಾರ IITಯನ್ನು ರಾಯಚೂರು ಜಿಲ್ಲೆಗೆ ಕೊಡ್ಬೇಕಂತಿತ್ತು, ಆದರೆ ಕೊಡಲಿಲ್ಲ. ಮತ್ತು ಏಮ್ಸ್ ಬೇಕಂತೇಳಿ ಇವತ್ತು ನಮಗೆ ಅಲ್ಲಿ ಆರೋಗ್ಯ ದೃಷ್ಟಿಯಿಂದ ಮತ್ತು ಏಮ್ಸ್ ಸಂಸ್ಥೆಯನ್ನು ಬೇಕು ಅಂತೇಳಿ ನಾವು ಕೇಳಿದ್ವಿ. ಆದರೆ ಅದನ್ನು ಕೂಡ ಇವತ್ತು ಈಗಾಗಲೇ ಧಾರವಾಡ ಜಿಲ್ಲೆಗೆ ಒಯ್ತಾ ಇದ್ದಾರೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಹೇಳ್ತಾ ಇದ್ರು. ಮತ್ತು ನಾವು ಭಾಳಷ್ಟು ನಮ್ಮ ಜಿಲ್ಲೆಯಲ್ಲಿ ಹತ್ತಿಯನ್ನು ಬೆಳೆ ಬೆಳಿತೀವಿ. ನಾವು
ಹತ್ತಿ ಬೆಳೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಇದ್ದರೆ ಅದು ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಬೆಳಿತೀವಿ. ಆದರೆ ಇವತ್ತು ಟೆಕ್ಸ್ಟೈಲ್ ಪಾರ್ಕನ್ನು ನಾವು ನಿರ್ಮಾಣ ಮಾಡ್ತಾರಂತೇಳಿ ನಾವು ಭಾವಿಸಿದ್ವಿ. ಅದು ಕೂಡ ಇವತ್ತು ಎಲ್ಲಿ ಬಿಜಾಪುರ ಮತ್ತು ಗುಲ್ಬರ್ಗ ಈ ರೀತಿಯಾಗಿ ಬಜೆಟಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಮಹತ್ವಾಕಾಂಕ್ಷಿ ಇರುವಂಥ ಜಿಲ್ಲೆಗಳಿಗೆ ನೀವು ಪರಿಗಣಿಸದೆ ಹೋದರೆ ಇವತ್ತು ಏನದು ಆಯ್ಕೆಯಾಗಿ ಇನ್ನು 100 ವರ್ಷ ಅದೇ ರೀತಿ ಇರ್ಬೇಕಂತೇಳಿ ಭಾವಿಸ್ತೀರಿ ಏನಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಯಾಕಂದರೆ ಎಲ್ಲವನ್ನ ಕೇಂದ್ರ ಸರ್ಕಾರದ ಅಧ್ಯಯನ ಮಾಡಿ ಈ ವರದಿಯನ್ನು ಕೊಟ್ಟ ಮೇಲೆ ಈ ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತೇಳಿ ಆಯ್ಕೆ ಆಗಿದೆ. ದಯವಿಟ್ಟು ಇವತ್ತು ನೀರಾವರಿಯಿಂದ ನಮಗೆ ವಂಚಿತರಾಗಿದೆ. ಯಾಕಂದರೆ ಇವತ್ತು ನಮಗೆ ಈ ಗೂಳೆ ಬಂದುಬಿಟ್ಟಿದ್ದಾರೆ ಆಗಿಲ್ಲ ಆಲ್ರೆಡಿ. ಬೆಂಗಳೂರಲ್ಲಿ ನೀವು ಗಲ್ಲಿಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಇರ್ಬೋದು, ನನ್ನ ಜಿಲ್ಲೆಯಲ್ಲಿ ಜನರು ಇವತ್ತು ದುಡಿಯೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ನಾವು ನೀರಾವರಿಯನ್ನು ಅವ್ರಿಗೆ ಕಲಿಸಿಕೊಟ್ರೆ ಇವತ್ತು ಏನು ನದಿಗಳಿಂದ ನಮಗೆ ಲಿಫ್ಟ್ಗಳನ್ನು ಮಾಡಿದ ಕೆರೆಗಳು ಅವ ಭಾಳಷ್ಟು ನಮಗೆ ಆ ಕೆರೆ ತುಂಬ ಯೋಜನೆಯನ್ನು ಭಾಳಷ್ಟು ಸಲ ನಾನು ಪತ್ರಗಳನ್ನು ಕೊಟ್ಟಿದ್ದೀವಿ. ಇವತ್ತು ಮೈನರ್ ಇರಿಗೇಷನ್ ಇಲಾಖೆಯಲ್ಲಿ ಇರ್ಬೋದು, ಮೇಜರ್ ಇರಿಗೇಷನ್ ಇಲಾಖೆ ಇರ್ಬೋದು, ಎಲ್ಲಿ ಕೊಟ್ಟರು ಕೂಡ ಒಂದೇ ಒಂದು ಕೆರೆ ತುಂಬಿಸೋಂಥ ಕೆಲಸವನ್ನು ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಬಡ ಕೂಲಿ ಕಾರ್ಮಿಕರು ಕೂಡ ಇವತ್ತಲ್ಲಿ ಬದುಕೋದಕ್ಕೆ ಭಾಳ ಕಷ್ಟ ಆಗ್ತದ. ಬಡ ಆಧಾರಿತವಾಗಿ ನಾವು ಮಳೆ ಬಂದರೆ ಅಲ್ಲಿ ಬದುಕನ್ನು ರೈತರ ಕಟ್ಟಿಗೆಬೇಕು, ಆಮೇಲೆ ಕೂಲಿ ಕಾರ್ಮಿಕರು ಅವ್ರು ರೈತರೊಳಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಇವತ್ತು ಏನು ಉದ್ಯೋಗ ಖಾತ್ರಿ ಇದೆ ಅಂತೇಳಿ ನಮ್ಮ ಜನರಿಗಿನ್ನ ಇವತ್ತೇನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಯುಪಿಎ ಸರ್ಕಾರ ಇದ್ದಾಗ ಬಂದಂಥ ಯೋಜನೆಯಿಂದ ಇವತ್ತು ನಾವು ಅಲ್ಲಿ ಜನರು ಸ್ವಲ್ಪ ಬದುಕ್ತಾ ಇದ್ದಾರೆ. ಮತ್ತು ಅನ್ನಭಾಗ್ಯದಿಂದ ಈ 2 ಭಾಗ್ಯಗಳು ಏನಿತ್ತಿದೆ, ಅನ್ನಭಾಗ್ಯ ಮತ್ತು ಉದ್ಯೋಗ ಖಾತ್ರಿಯಿಂದ ಜನರು ಬಡವರು ಸ್ವಲ್ಪ ನೆಮ್ಮದಿಯಾಗಿ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಸಚಿವರಿಗೆ ಯಾಕಂದರೆ ಏನು ಮಹತ್ವಾಕಾಂಕ್ಷಿ ಇರುವಂಥ ಜಿಲ್ಲೆಯನ್ನು ತಾವು ಪರಿಗಣಿಸಬೇಕು. ಪರಿಗಣಿಸಿ ಅಲ್ಲಿ ವಿಶೇಷವಾದಂಥ ಸಭಾಧ್ಯಕ್ಷ ದದ್ದಲು ಉಲ್ಲಾಸ ಸಲಹೆ ಮತ್ತು ಬೇಡಿಕೆ ಇಡ್ತಾ ಇದ್ದಾರೆ. ಒಬ್ಬರು ಮಂತ್ರಿ ಇಲ್ಲ ಮುಂದುಗಡೆ. ಇಲ್ಲಿದೀವಿ 5 ಜನ ಇದೀವಿ. ಕೇಳಿಸ್ಕೊಳ್ತಾ ಇದೀವಿ. ತಲೆ ಕೆಡಿಸ್ಕೋಬೇಡಿ, ನೀವು ಕೇಳಿಸ್ಕೊತೀವಿ. ನೀವು ಉಪನಾಯಕರಿದ್ದೀರಿ, ನೀವು ಮಾತಾಡೋ ಅಗತ್ಯ ಇಲ್ಲ. ನಾವು 5 ಜನ ಕೇಳಿಸ್ಕೊಳ್ತಾ ಇದೀವಿ. ಕೇಳಿಸ್ಕೊಂಡು ಅದಕ್ಕೆ ಏನು ಆನ್ಸರ್ ಮಾಡಬೇಕು, ಉತ್ತರ ಕೊಡ್ತೀವಿ. ಇಷ್ಟೋ ತನಕ ಇದ್ರಿ ಈಗ ಹೋಗಿದೆ, ಅದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತೀವಿ. ಒಬ್ಬನೇ ಬೇಕೇ ಬೇಕಾ, ಖಾಲಿ ಬಿಡ್ಬೇಕಾ? ಅದನ್ನೇನು ಮಾತಾಡ್ತೀರಿ? 5 ಜನ ಇಲ್ಲಿದ್ದಾರೆ. ಈಗ ಉಳಿದವರು ಈಗ ನಿಮ್ಮ ಎದುರಿಗೆ ಎದ್ದು ಹೋಗಿದ್ದಾರೆ, ಬರ್ತಾರೆ ಈಗ 1 ನಿಮಿಷಕ್ಕೆ. ಪಾಪ ಒಂದೊಂದು ಬ್ರೇಕ್ ಬೇಕಲ್ಲ ಮಧ್ಯದಲ್ಲಿ. ಓಕೆ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ನಮಗೇನು ವಿಶ್ವವಿದ್ಯಾಲಯವನ್ನು ಕೂಡ ಆಗಿದೆ. ರಾಯಚೂರಲ್ಲಿ ಬಹುದಿನಗಳಿಂದ ಬೇಡಿಕೆ ಆಗಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಆಗಿದೆ. ಆದರೆ ಆ ಬಜೆಟಲ್ಲಿ ನಾವು ಅನುದಾನವನ್ನು ಒದಗಿಸಿರಂತೇಳಿ ಪತ್ರಗಳು ಕೊಟ್ಟಿದ್ದೀವಿ. 2 ವರ್ಷದಿಂದ ಈ ಕಾರ್ಯ ಪ್ರಾರಂಭ ಆಗಿದೆ. ಸುಮಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ 18 ಸಬ್ಜೆಕ್ಟ್ಗಳಿರುವಂಥ ಅದನ್ನು ಪ್ರಾರಂಭ ಆಗಿದೆ. ಮಕ್ಕಳು ಕೂಡ ಅಡ್ಮಿಷನ್ ಆಗಿದೆ. ಆದರೆ ನೀವು 1 ನಿಮಿಷ ದದ್ದಲ್ ಏನ್ ಮಾತಾಡ್ತಾರೆ? ಸಂಬಂಧಪಟ್ಟಂತ ಇಲಾಖೆಯವ್ರು ಬರ್ಕೋಬೇಕಲ್ವಾ? ಉತ್ತರ ಹೆಂಗ್ ಕೊಡ್ತಾರೆ? ಬರ್ಕೋಬೇಕಲ್ಲ. ಆಯ್ತಪ್ಪ, ಕನ್ಸರ್ನ್ ಮಿನಿಸ್ಟರ್ ಇರಲಿಲ್ಲ, ಬೇರೆ ಮಿನಿಸ್ಟರ್ ಆದರೂ ಕೂಡ ಅವ್ರು ಹೇಳ್ದದನ್ನು ಬರ್ಕೋಬೇಕಲ್ಲ, ಕೂತ್ಕೊಂಡು ಅವ್ರಿಗೆ ಪಾಸ್ ಆನ್ ಮಾಡಬೇಕಲ್ಲ. ನಾಳೆ ಹೆಂಗೆ ಉತ್ತರ ಕೊಡೋದು? ಹೆಂಗೆ ಮಿನಿಸ್ಟ್ರಿಗಳು ಹೆಂಗೆ ಉತ್ತರ ಕೊಡ್ತಾರೆ? ಅವ್ರ ಇಲಾಖೆ ಮೇಲೆ ಅದು ಸೀರಿಯಸ್ನೆಸ್ ಇರೋದಿಲ್ಲ. ಬಜೆಟ್ ಮೇಲೆ ಚರ್ಚೆ ಮಾಡೋದು ಯಾತಿಗಾದ್ರೆ ವೆರಿ ಇಂಪಾರ್ಟೆಂಟ್. ಬಜೆಟ್ ಸೆಷನ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಸೆಷನ್. ನಾವು ದುಡ್ಡಿದ್ದು ಮಂಜೂರು ಮಾಡಿಕೊಡ್ಬೇಕು. 2,65,720 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಡ್ಬೇಕು. ಇಲ್ಲಿ ಇವ್ರಿಗೆಲ್ಲ ಅವರ ಇಲಾಖೆಗೆಲ್ಲ ಸಂಬಂಧಪಟ್ಟಂತೆ ಮಂಜೂರು ಮಾಡಿಕೊಡ್ಬೇಕು. ನಾವು ಯಡಿಯೂರಪ್ಪನವ್ರು ಒಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಜವಾಬ್ದಾರಿ ಇಲ್ಲ ಇಲ್ಲಿ. ಯಡಿಯೂರಪ್ಪನವ್ರನ್ನೇ ಮುಂದ್ಗಡೆ ಕೂಡಿಸೋದು ಒಳ್ಳೆ. ಇಲ್ಲೇ ಇದ್ರು, ಸೋಮಶೇಖರ್ ಬಂದ್ರು, ಅಶೋಕ್ ಅವ್ರು ಬಂದ್ರು, ನೋಡಿ ಬರ್ತಾ ಇದ್ದಾರೆ ಒಬ್ಬೊಬ್ರೆ. ಇಲ್ಲಿ ಯಾವಾಗಿಂದ ಎಲ್ಲಿದ್ರಿ? ಅಲ್ಲ, ನಾನು ಬರ್ಲಿಲ್ಲ, ನಾನು ಬರ್ದೇ ಹೋದ್ರೆ ನಾನು ನನ್ನ ಇಲಾಖೆ ಮೇಲೆ ಮಾಡ್ತಾ ಇರೋದು, ಚರ್ಚೆ ಮಾಡ್ತಾ ಇರೋದು. ನನ್ನ ಇಲಾಖೆ ಮೇಲೆ ಚರ್ಚೆ ಮಾಡ್ತಾ ಇದ್ದಾರಾ? ನೀವು ಶಾಡೋ ಕ್ಯಾಬಿನೆಟ್ ಅಂತಿರಲ್ಲ, ಅಲ್ಲ ಬೇರೆ ವಿಚಾರ. ಶಾಡೋ ಕ್ಯಾಬಿನೆಟ್ ಅಂದ್ರೆ ನೀವೇ ಇಲ್ಲ ಅಂದ್ರೆ ಚರ್ಚೆ. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಒಬ್ರು ಇರ್ಲಿಲ್ಲ. ನೋ, ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ದಟ್ ಇಸ್ ಎ ಡಿಫರೆಂಟ್. ನಾವು ಇರ್ಲಿಲ್ಲ ಅಂತ ನೀವು ಇರ್ಬಾರ್ದಾ? ನಿಮ್ಮ ಇಲಾಖೆ ಮೇಲೆ ಮಾತಾಡ್ತಾ ಇರೋದು. ಹೌದು, ನಿಮ್ಮ ಇಲಾಖೆ ಮೇಲೆ ಮಾತಾಡ್ತಾ ಇರೋದು. ಬೇರೆ ಮಂತ್ರಿಗಳ ಇಲಾಖೆ ಅವ್ರು ಉತ್ತರ ಕೊಡಬೇಕು. ಈಗ ಅಂಗಾರ ಅವರು ಬಂದ್ರು, ವಿಷಯದಲ್ಲಿ ಮಾತನಾಡ್ತಾ ಇದ್ರು. ಒಬ್ರು ಬರ್ತಾರೆ ಅಂತ
ಅದಕ್ಕೆ ಇರ್ಲಿ ಇದೀರಿ ಹೆಂಗ್ ಉತ್ತರ ಕೊಡ್ತಾರೆ? ಈಗ ಆಯ್ತು, ಯಾಕೆ ಚರ್ಚೆ ಮಾಡಬೇಕು? ಈಗ ನೋಡಿ ಇಲ್ಲೇ ಹೊರಗಿದ್ರು 4 ಜನ ಮಂತ್ರಿಗಳು ಬಂದ್ರು. ಈಗ ಯಾರು ಬರ್ದೇ ಇದ್ದಾಗಲೂ ಇನ್ನೂ ಇಲ್ಲೇ ಕಾಯ್ತಾ ಕುಂತಿದ್ದೀವಿ. ಅಲ್ಲ, ಬರೀ ಕೂತ್ಕೊಂಡ್ರೆ ಏನ್ರಿ ಪ್ರಯೋಜನ? ಈಗ ನೀರಾವರಿ ಇಲಾಖೆ ಮೇಲೆ ಮಾತಾಡಿದ್ರು ಅವರು ಬಂದ್ರು ಈಗ ಹಂಗಾರ ಅವರು ಬಂದ್ರು. ಬರೀ ಹಂಗ ಹೇಳಕ್ಕಾಗಲ್ಲ ಸೋಮಶೇಖರ್, ಹಂಗ ಹೇಳಕ್ಕಾಗಲ್ಲ. ಕನ್ಸರ್ನ್ ಮಿನಿಸ್ಟರ್ ಬರ್ಕೊಂಡು ಸದಸ್ಯರುಗಳು ಏನ್ ಮಾತಾಡಿದ್ರು ಅನ್ನೋದನ್ನ ಕೂತ್ಕೊಂಡು ಬರ್ಕೋಬೇಕು. ಅಟ್ಲೀಸ್ಟ್ ಒಬ್ಬ ಮಿನಿಸ್ಟರ್ ಕೂಡ ಕೂತ್ಕೊಂಡು ಬರ್ಕೊಂಡು ಮಿನಿಸ್ಟ್ರಿಗೆ ಪಾಸ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ವಾ? ಓಕೆ, ಬಂದ್ರು ಮತ್ತೊಬ್ರು ಸಚಿವರು ನೋಡ್ರಿ, ಬಸವರಾಜ್ ಅವರು ಬಂದ್ರು. ಈಗ ಪಾಸ್ ಮಾಡ್ಕೊಡ್ಬೇಕು. ಇಲ್ಲೇ ಇದ್ರು ಎಲ್ಲರೂ, ಅಷ್ಟೇ ಗೊತ್ತು ನಂಗೆ. ಇದು ಪಾಸ್ ಮಾಡ್ಕೊಡಿದ್ರೆ ನೀವು ಖರ್ಚು ಮಾಡಕ್ಕಾಗಲ್ಲ. ಏಪ್ರಿಲ್ 1ನೇ ತಾರೀಕಿನಿಂದ ಏನ್ ನಡೆದಿದೆ ಡಿಪಾರ್ಟ್ಮೆಂಟ್ ಎಲ್ಲ ಸರಿಯಾಗಿ ನಡೀತಾ ಇದೆಯಾ? ಆ ದುಡ್ಡನ್ನ ಸರಿಯಾಗಿ ಖರ್ಚು ಮಾಡ್ತಾ ಇದ್ದೀರಾ? ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ? ಇವೆಲ್ಲ ಮಾತಾಡ್ಬೇಕಲ್ಲ. ಸರಿ 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 ಸರಿ. ಈಗ ಅಶೋಕ್ ಅವರು, ಈಗ ಒಂದೇ ನಿಮಿಷ, ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳು ಆಯ್ತು ಅದೆಲ್ಲ ಕೂಡ ಕೂತಿದ್ದಾರೆ. ಹಂಗಲ್ಲ ಅಶೋಕ್, ಅಶೋಕ್ ಮತ್ತೆ ಬೆಳೆಸ್ಬೇಡಿ ಅಶೋಕ್, ಸರಿಯಾಗಿ ಅಷ್ಟೇ ಅಶೋಕ್ ಬೆಳೆಸ್ಬೇಡಿ. ಒಂದು ನಿಮಿಷ, ನೀವು ಇಲ್ಲ ನಿಮಗಲ್ಲ, ನಿಮ್ಮ ವೈಯಕ್ತಿಕ ಅಲ್ಲ, ನೀವು ಇಲ್ಲೇ ಕುಳಿತಿದ್ದು ಎಲ್ಲರೂ ನೋಡಿದ್ದೀವಿ ನಾವು. ಈಗ ಒಂದು ಬ್ರೇಕ್ ಬೇಕು ಅಂತ ಹೋಗಿ ಬಂದ್ರಿ, ಅದು ಎಲ್ಲರೂ ಹೋಗಿ ಬರೋದೆ. ಒಂದು ನಿಮಿಷ, ನಿಮ್ಮದಲ್ಲ ಅಲ್ಲಿ, ಅವ್ರು ಹೇಳಿರೋದು ನಿಮ್ಮ ಬಗ್ಗೆ ಅಲ್ಲ, ಒಟ್ಟು ಸದನದಲ್ಲಿ ಉಳಿದು. ನಾನು ಏನು ಹೇಳಿದೆ, ಇಲ್ಲೇ ಇದ್ದಾರೆ ಎಲ್ಲರೂ ಬರ್ತಾರೆ ಅಂತ. ನಾನು ಇದನ್ನು ಹೇಳಿದ ಮೇಲೆ 6 ಜನ ಮಂತ್ರಿಗಳು ಬಂದರು. ಈಗ ಇಲ್ಲೇ ಇದ್ದರು, ಎಲ್ಲರೂ ಹೊರಗೆ ಇದ್ದಾರೆ. ಈಗ ಎಲ್ಲರೂ ಇಲ್ಲೇ ಇದ್ದಾರೆ. ಓಕೆ, ಇಲ್ಲಿ ಸಮಸ್ಯೆ ಆಗಿರೋದು ಅಶೋಕ್, ಮುಂದೆ ಒಬ್ಬರು ಇರಲಿಲ್ಲ. ಅದು ನೀವಿಲ್ಲಿಂದ ಎದ್ದೋದ ಮೇಲೆ ಮುಂದೆ ಒಬ್ಬರೂ ಇರಲಿಲ್ಲ, ಅದರಿಂದ ಸಮಸ್ಯೆ ಶುರುವಾಯಿತು. ನನ್ನನ್ನು ಇನ್ನೂ ಬಾಯಿ ಬಿಡಿಸ್ಬೇಡಿ, ಸಾಕು. ಯಾರ್ಯಾರು ಬರಬೇಕು ಎಲ್ಲರೂ ಇರಬೇಕು ಅಷ್ಟೇ. ಹಾಗಾಗಿ ಅದು ಸದನದಲ್ಲಿ ಎಲ್ಲರೂ ಇರಬೇಕು. ನಿಮ್ಮ ಇಲಾಖೆ ಬರುತ್ತೋ ಇಲ್ಲೋ, ಇಲ್ಲಿ ಬೋರ್ ಆಗುತ್ತೋ ಬೋರ್ ಆಗೋದಿಲ್ವೋ, ಅದೆಲ್ಲ ಬೇರೆ 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 ವಿಷಯ. ಆದರೆ ನಮ್ಮ ಇಲ್ಲಿ ಕಡ್ಡಾಯ ಹಾಜರಾತಿ ಅಂತ ಅಜೆಂಡಾ ಕೊಟ್ಟಾಗ ಕಡ್ಡಾಯ ಹಾಜರಾತಿ ಪ್ರಕಾರ ಇಲ್ಲಿ ಇರಬೇಕು. ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಇನ್ನು 2 ವಾರ ಇದೆ ಸದನ. ಈ ವಾರ, ಮುಂದಿನ ವಾರ ಇದೆ, ಮತ್ತು 30ನೇ ತಾರೀಕು ತನಕ ಇದೆ. 30ನೇ ತಾರೀಕು ತನಕ ಸಚಿವರುಗಳು ವಿಶೇಷವಾಗಿ ಮತ್ತೆಲ್ಲ ಶಾಸಕರುಗಳು ಕಡ್ಡಾಯವಾಗಿ ಸದನದಲ್ಲಿ ನಾವು ಹಾಜರಿರೋಣ. ಅಂದರೆ ನಾವು ಈಗ ಆ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಇದೆ ಅಂತ ಪದೇ ಪದೇ ಅನುಮತಿ ಕೇಳೋದು, ನಾನು ಅನುಮತಿ ಇಲ್ಲ ಅಂತ ಹೇಳೋದು, ಆದರೂ ಹೋಗೋದು ಬರೋದು ಅನಿವಾರ್ಯತೆ ಇದ್ದರೆ ಅರ್ಥ ಆಗತ್ತೆ. ಆದರೆ ಕಾರ್ಯಕ್ರಮದ ಕಾರಣದಿಂದ ನಾವು ಸದನ ತಪ್ಪಿಸೋದು ಬರಬಾರ್ದು. ನಾನು ನಾಡಿನ ಜನತೆಯಲ್ಲೂ ಹೇಳ್ಕೊಳ್ತೀನಿ, ಯಾರು ಸದನ ತಪ್ಪಿಸಿ ಬಂದರೆ ನೀವು ನಮ್ಮೂರಲ್ಲಿ ಯಾಕಿದ್ದೀರಿ, ಅಲ್ಲಿ ಸ್ಪೀಕರ್ ಅವರು ಸದನದಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರಲ್ಲ, ಮತ್ತು ಯಾಕೆ ಬಂದಿದ್ದೀರಿ ಅಂತ ಕೇಳೋ ಸ್ಥಿತಿ ಬರಬೇಕು. ಅಷ್ಟು ಜಾಗೃತ ಸಮಾಜ ನಿರ್ಮಾಣ ಆಗಬೇಕು. ಇಲ್ಲಾಂದರೆ ಇದು ತಪ್ಪೋದಿಲ್ಲ ಇದು. ಹಾಗಾಗಿ ಇದು ಇವತ್ತಿನ ಬಿಡಿ, ಇದೊಂದು ಇಟ್ಸೆ. ಎಲ್ಲರೂ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ, ಈಗ 10-11 ಜನ ಮಂತ್ರಿಗಳ ಮೇಲೆ ಇದ್ದಾರೆ. ಈಗ ಇಲ್ಲಿ ನಮ್ಮ ಕಣ್ಣೆದ್ರಿಗೆ ಇವತ್ತಿನ ಬಿಡಿ. ನಾನು ಇವತ್ತಿಂದಕ್ಕಲ್ಲ, ನಾಳೆಯಿಂದಲೂ ಮೊದಲು ಸಡಿಲತೆ ಬರಬಾರ್ದು. ಏನು ಯಾರೋ ಒಬ್ಬರು ಮಾತನಾಡ್ತಾರೆ, ನಾವೆಲ್ಲ ಕೂತ್ಕೊಂಡು ಏನು ಮಾಡೋದು ಅಂತಲ್ಲ. ಈ ಸದನದ ಶೋಭೆಯೇ ಅದು. ಯಾರೋ ಒಬ್ಬರು ಮಾತನಾಡುವಾಗ ಉಳಿದವರೆಲ್ಲ ಕೇಳೋದೇ ಸದನದ ಶೋಭೆ ಅದು. ಹಾಗಾಗಿ ದಯವಿಟ್ಟು ಅವ್ರವ್ರ ಭಾವನೆ ಅಭಿಪ್ರಾಯ ತಿಳ್ಕೊಳ್ಳಿ. ನಾವು ರಾಜ್ಯದ ಶಾಸಕರು, ನಮ್ಮ ಕ್ಷೇತ್ರದಷ್ಟೇ ಅಲ್ಲ, ರಾಜ್ಯದ ಸದನವನ್ನು ಯಶಸ್ವಿ ಮಾಡೋಣ. ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದರೆ ನಾವು ಮಾತನಾಡುವಾಗ ಕೂಡ ನೀರಾವರಿ ಸಚಿವರು ಕಾಣದೇ ಹೋದಾಗ ನಾನು ಅಲ್ಲಿಗೆ ಬಿಟ್ಟೆ. ಅದು ಯಾಕಂದರೆ ಅವ್ರ ಪರವಾಗಿ ಸಚಿವರು ಬರ್ಕೊಂಡು ಅವ್ರಿಗೂ ಹೇಳ್ತಾರೆ ಅಂದರೆ ಪರವಾಗಿಲ್ಲ. ಯಾಕಂದರೆ ನೀರಾವರಿ ಇಲಾಖೆಯಲ್ಲಿ ಈಗಾಗಲೇ ಏನು ನಮಗೆ ಒಂದು ಗಣೇಕಲ್ ಬ್ಯಾಲೆನ್ಸಿಂಗ್ ರಿಸರ್ವರ್ ಅಂತೇಳಿ ಒಂದು ಕೆರೆ ಇದೆ. ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ 140 ಕೋಟಿ ರೂಪಾಯಿಗಳನ್ನು ಬಜೆಟಲ್ಲಿ ಘೋಷಣೆ ಆದಮೇಲೆ ಮತ್ತೆ ಈ ಸರ್ಕಾರ ಬಂದ ಮೇಲೆ ಕೂಡ ಅವರು ಅದನ್ನು ಟೆಂಡರ್ ಮಾಡಿದ ಮೇಲೆ ಆ ಕೆಲಸವನ್ನು ಪ್ರಾರಂಭ ಮಾಡಿ ಅದನ್ನು ಇಲ್ಲಿಗೆ ಬಿಟ್ಬಿಟ್ಟದ. ಆದರೆ ಇವತ್ತು ಅಲ್ಲಿ ಹಿಂದೆ ಏನು ಬ್ಯಾಲೆನ್ಸಿಂಗ್ ರಿಸರ್ವರ್ ಅಂದರೆ ನಮ್ಮ ಕಡೆ ಬಂಗಾರಪ್ಪನ ಕೆರೆ ಅಂತಾರೆ. ಬಂಗಾರಪ್ಪ ಕಾಲದಾಗಿತ್ತು, ಅದು ಯಾವುದೇ ಜೀವದಲ್ಲಿ ಹೆಸರಿಲ್ಲ. ಆದರೆ ನಮ್ಮ ಜನರು ಇವತ್ತಿಗೆ ನಮಗೆ ಬಂಗಾರಪ್ಪ ಕೆರೆ ಅಂತಾರೆ. 1600 ಎಕರೆ ಅದ ಕೆರೆ. ಆ ಕೆರೆ ತುಂಬ ಯೋಜನೆಯನ್ನು
ಇವತ್ತು 200 ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿದೆ, ಆದರೆ ಆ ವರ್ಕ್ ಕೂಡ ಇಲ್ಲಿವರೆಗೆ ಪ್ರೋಸೆಸ್ ಆಗ್ತಾ ಇಲ್ಲ. ಆ ಇಲಾಖೆಯವ್ರಿಗೆ ಎಷ್ಟು ಸಾರಿ ನಾವು ಹೇಳಿದೀವಿ, ಪತ್ರ ಕೊಟ್ಟರೆ ಕೂಡ ಅದನ್ನು ಕೆಲಸವನ್ನು ಆಗ್ತಾಯಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರಾದರೆ, ಯಾರ ಮಹಾನ್ ನಾಯಕರುಗಳು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅನ್ನಭಾಗ್ಯ ಅಂತೇಳಿ ಅವರು ಎಲ್ಲಿ ನೀವು ಎಷ್ಟು ವರ್ಷ ನಾವು ರಾಜಕೀಯವಾಗಿ ಮರೆಮಾಚ್ಬೋದು, ಆದರೆ ಜನಸಾಮಾನ್ಯರಿಗೆ ಏನು ಹೆಸರು ಕೂಡ್ತದಲ್ಲ, ಯಾವತ್ತು ಆದರೂ ಕೂಡ ಇನ್ನು ಮುಂದಿನ ಪೀಳಿಗೆವರೆಗೂ ಕೂಡ ಅನ್ನಭಾಗ್ಯ ಅಂದರೆ ಸಿದ್ದರಾಮಯ್ಯ ಸಾಹೇಬ್ ಭಾಗ್ಯ ಅಂತಾರೆ. ಇವತ್ತು ಮಂತ್ರಾಲಯದಲ್ಲಿ ಒಂದು ಬ್ರಿಡ್ಜ್ ಮಾಡಿದರು, ಯಾರು ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ. ಇವತ್ತಿಗೆ ಯಾರು ಅಂದ್ರೆ ಯಡಿಯೂರಪ್ಪ ಸಾಹೇಬ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಅಂದರೆ ಯಾವುದು ಜೀವದಲ್ಲಿ ಇಲ್ಲ ಅಂದರೂ ಕೂಡ, ಅಂದ್ರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಕುಂತಾಗ ನಾವೇನು ಪಕ್ಷದ ದ್ವೇಷದಲ್ಲಿ ಯಾವುದನ್ನು ಮರೆಮಾಚ್ತೀವಿ, ಆದರೆ ಅವ್ರು ಮಾಡಿದ್ದಲ್ಲ ನಾವು ಇವ್ರು ಮಾಡಿದ್ದು ನಮ್ಮ ಫೋಟೋ ಕೂಡ ಹಾಕಿದ್ರು ಕೂಡ ಅದು ಒಪ್ಪಲ್ಲ. ಆದರೆ ಜನರು ಆ ಮನಸ್ಸಲ್ಲಿ ಕುಂತಾಗ ಮಾತ್ರ ಆ ಯೋಜನೆಗಳನ್ನು ಆ ರೀತಿಯಾಗಿ ಇವತ್ತು ಮಹಾನ್ಗಳು ಮಾಡಿದಂಥ ಯೋಜನೆಗಳು ಇವತ್ತೇನು ಹಿಂದೆ ಬಂಗಾರಪ್ಪಂದು ಏನು ಹೆಸರು ನಮಗೆ ಕೆರೆ ಇದೆ, ಆ ಕೆರೆ ತುಂಬುವಂಥ ಯೋಜನೆಯನ್ನು ಆಗ್ತಿಲ್ಲ. ಅದು ಕೆರೆ ತುಂಬಿದರೆ ನನಗೆ ಕಲಮಾಲಿಂದ ಪ್ರಾರಂಭ ಆಗ್ತದೆ. ಕಲಮಾಲಿಂದ ಪ್ರಾರಂಭ ಆಗಿ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಒಂದು 30,000 ಎಕರೆಗಳಿಗೆ ನೀರಾವರಿ ಆಗ್ತದೆ ಒಂದು ಬೆಳೆ ಬೆಳೆಯೋದಕ್ಕೆ, ಮತ್ತು ರಾಯಚೂರಿಗೆ ಆ ಕುಡಿಯುವ ನೀರು ಕೂಡ ಆಗ್ತದೆ. ಆದರೆ ಆ ಕೆಲಸ ಕೂಡ ಸರಿಯಾದ ರೀತಿಯಿಂದ ಪ್ರಾರಂಭ ಆಗ್ತಿಲ್ಲ, ಇಲಾಖೆಯವರು ಅದನ್ನು ಗಮನಿಸ್ತಾ ಇಲ್ಲ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾಳಷ್ಟು ನನ್ನ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ನೀರಾವರಿ ಸಮಸ್ಯೆಗಳು ಭಾಳಷ್ಟು ಇದೆ. ಅದನ್ನು ಪಾಚುಗಳೆಲ್ಲ ಕ್ಲೀನ್ ಮಾಡಿಸಿದ್ರೆ ಒಂದು ಎಲ್ಲೇನ ಕಲ್ಲುಗಳಲ್ಲಿ ನಿಂತಂಥ ನೀರಲ್ಲಿ ಆ ಭಕ್ತರು ಹೋಗಿ ಸ್ನಾನ ಮಾಡಿ ಬರ್ತಾರೆ. ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಬೇಸಿಗೆ ಸಂದರ್ಭದಲ್ಲಿ ಒಂದು ಹನಿ ನೀರು ಕೂಡ ಇರೋದಿಲ್ಲ, ಲಕ್ಷಾನುಗಟ್ಟಲೆ ಬೇರೆ ರಾಜ್ಯಗಳಿಂದ ಅಲ್ಲಿ ಜನ ಬರ್ತಾರೆ. ಆದರೆ ನಾವು ಎಲ್ಲ ನೀವು DPR ಆಗಿ ಟೆಂಡರ್ ಪ್ರೋಸೆಸ್ಸಲ್ಲಿ ಇರುವಂಥದ್ದು, ಬರೀ ಕ್ಯಾಬಿನೆಟ್ ಆದರೆ ಟೆಂಡರ್ ಆಗ್ತದ. ದಯವಿಟ್ಟು ಅದು ಏನಾದರೂ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಯ್ತಂದ್ರೆ ಆ ಫ್ಲಡ್ ಎಫೆಕ್ಟ್ನಲ್ಲಿ 0.5 TMC ನೀರು ಆಯ್ತದೆ. ಅದು ನಿಂತರೆ ನಮಗೇನಾಗ್ತದೆ, ಆ ಕಡೆ ಈ ಕಡೆ ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ಮಂತ್ರಾಲಯಕ್ಕೆ ಬಂದಂಥ ಭಕ್ತರಿಗೆ ಕುಡಿಯುವ ನೀರಕ್ಕೆ ಜಳಕಕ್ಕೆ ಅನುಕೂಲ ಆಗ್ತದ. ಮತ್ತು ನನಗೆ ಆ ಕಡೆ ಪಂಚಮುಖಿ ಆಂಜನೇಯನ ಟೂರಿಸಂ ಬೆಳೀತದ ಅನ್ನೋ ಭಾವನೆಯಿಂದ ನಾವು ಈ ಸ್ಕೀಮನ್ನು ಆವತ್ತಿನ ಬಜೆಟಲ್ಲಿ ಘೋಷಣೆ ಮಾಡಿದರು. ಆದರೆ ನಾನು ಪದೇ ಪದೇ ಪ್ರತಿ ಅಸೆಂಬ್ಲಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ. ಆದರೆ ಇದಾಗಿಲ್ಲ. ದಯವಿಟ್ಟು ಇದು ಯಾರೇ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕಗೆ ಹೆಸರು ಬರ್ತದಂತ ತಾವು ಭಾವಿಸಬಾರ್ದು. ಇಡೀ ಆ ಸಮಾಜ, ಇಡೀ ಜಿಲ್ಲೆ ಮತ್ತು ಏನು ಮಂತ್ರಾಲಯಕ್ಕೆ ಬರುವಂಥ ಲಕ್ಷಾಂತರ ಭಕ್ತರು ಎಲ್ಲ ರಾಜ್ಯದಿಂದ ಬರ್ತಾರೆ, ಅದು ಅನುಕೂಲ ಆಗ್ತದೆ. ದಯವಿಟ್ಟು ಈ ಸ್ಕೀಮನ್ನು ಕೈಗೆತ್ಕೊಂಡು, ಯಾಕಂದರೆ ಎಲ್ಲೋ ಸಾವಿರಾರು ಕೋಟಿ ನಾವು ಟೆಂಡರ್ಗಳು ಕರಿತೀವಿ, ಕೆನಾಲ್ಗಳು ಕರಿತೀವಿ, ಇನ್ನೊಂದು ಕರಿತೀವಿ, ಆದರೆ ಕೇವಲ ಬರೀ 102 ಕೋಟಿ ಅದು ಆ ಸ್ಕೀಮನ್ನು ಕೈಗೆತ್ಕೊಳ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಏನು ಏನು ಈಗ ನಮ್ಮ ಬೆಲ್ಲದವ್ರು ಮಾತಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಕೆಳಗಿರುವಂಥ ನಾವು FDCಲಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಆಶಾ ಕಾರ್ಯಕರ್ತರಿಂದ ಹಿಡಿದು ಕೆಳಮಟ್ಟದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವರಿಗೆ ಸೇವಾ ಭದ್ರತೆ ಜೊತೆಗೆ ಅವರಿಗೆ ಸ್ಯಾಲ್ರಿಗಳನ್ನು ಹೆಚ್ಚಿಸ್ಬೇಕಾಗ್ತದೆ. ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಜನರು ಮುಟ್ಟೋರಂಥವ್ರೆ ಕೆಳಗಿರುವಂಥ ಅಧಿಕಾರಿಗಳು. ನೀವು ಅವರಿಗೆ ಸ್ಯಾಲ್ರಿಗಳು ನೋಡಿದರೆ ನಿಮಗೆ ಅವರಿಗೆ ಸೇವಾ ಭದ್ರತೆ ಇಲ್ಲ, ಸ್ಯಾಲ್ರಿಗಳು ನೋಡಿದ್ರೆ ಅವ್ರ ಕುಟುಂಬಕ್ಕೆ ನಿರ್ವಹಣೆ ಮಾಡುವಂಥ ಶಕ್ತಿ ಕೂಡ ಅವ್ರಿಗೆ ಬರೋದಿಲ್ಲ. ಅಲ್ಲಿ ಏನಾಗ್ತದೆ, ಸರ್ಕಾರ ಯೋಜನೆಗಳನ್ನು ಗ್ರಾಮ ಜನರಿಗೆ ತಲುಪಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅಲ್ಲಿದ್ದೇ ಆ ಭ್ರಷ್ಟತನವನ್ನು ಚಾಲು ಆಗ್ತದೆ. ಇಲ್ಲ ಒಂದು 500 ಇಸ್ಕೋಬೇಕಾಗ್ತದೆ, ಅವರಿಲ್ಲ 1000 ಇಸ್ಕೋಬೇಕು, ಈ ರೀತಿಯಾಗಿ ಆಗ್ತದೆ. ಹಾಗಾಗಿ ಕೆಳವರ್ಗದಲ್ಲಿ ಕೆಲಸ ಮಾಡುವಂಥ ನಮ್ಮ ಅಧಿಕಾರಿಗಳು ಏನು ಕಾರ್ಮಿಕರಲ್ಲಿಂದ ಹಿಡಿದು ಅಂಥ ಅಧಿಕಾರಿಗಳಿಗೆ ಭಾಳಷ್ಟು ಜನ ಮೊನ್ನೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಅವರ ಪ್ರಾಣವನ್ನು ಲೆಕ್ಕಿಸದೆ ಕೆಲಸವನ್ನು ಮಾಡಿದರು. ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಮತ್ತು ಸ್ಟಾಫ್ ನರ್ಸ್ಗಳು ಇರ್ಬೋದು, ಕೆಳಮಟ್ಟದವರಿಗೆ ಮತ್ತು ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಅವ್ರಿಗೆ ಕೂಡ
ಮೇಲೆ ಅಧಿಕಾರಿಗಳಿಗೆ ಸ್ಯಾಲ್ರಿ ಇರ್ತದ, ಗಾಡಿಗಳಿರ್ತದ, ಕ್ವಾರ್ಟರ್ಸ್ಗಳಿರ್ತದ. ಆದರೆ ಕೆಳಗ ಕಾರ್ಯನಿರ್ವಹಿಸುವಂಥ ಪೊಲೀಸರಿಗಾಗಿರ್ಬೋದು ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗಿರ್ಬೋದು ಮತ್ತು ಸ್ಟಾಫ್ ನರ್ಸ್ಗಳಿಗಿರ್ಬೋದು, ಅಂಗನವಾಡಿ ಟೀಚರ್ಸ್ಗಳಿಗಿರ್ಬೋದು, ಪಂಚಾಯಿತಿಯಲ್ಲಿ ಏನು ವಾಟರ್ ಮ್ಯಾನ್ಗಳಿಂದ ಹಿಡಿದಂಥ ಕೆಲಸ ಮಾಡುವಂಥ ಅಂಥವರಿಗೆ ನೀವು ಏನು ಸೇವಾ ಭದ್ರತೆಯನ್ನು ಕೊಡಬೇಕು ಮತ್ತು ಅವರಿಗೆ ಏನು ಸ್ಯಾಲ್ರಿಗಳನ್ನು ಇನ್ಕ್ರೀಸ್ ಮಾಡಿದರೆ ಈ ಸರ್ಕಾರ ಮಾಡಿದಂಥ ಯೋಜನೆಗಳು ಸಮರ್ಪಕವಾಗಿ ಅಲ್ಲಿ ಗ್ರಾಮೀಣ ಮಟ್ಟಕ್ಕೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪ್ತದೆ. ಇಲ್ಲದೆ ಹೋದರೆ ಅವರು ಆಸಕ್ತಿ ಇರೋದಿಲ್ಲ, ಏನು ನಮಗಿರುವ ಸ್ಯಾಲ್ರಿಯಲ್ಲಿ ಏನು ಮಾಡ್ಬೇಕು ಕೆಲಸ ಅಂತೇಳಿ. ಮತ್ತು ಕಾಂಟ್ರಾಕ್ಟರ್ ಬೇಸಿಕೆಗಳ ಮೇಲಂತೂ ಭಾಳಷ್ಟು ಜನರು ನೇಮಕ ಮಾಡಿಬಿಟ್ರಿ. ಪಂಚಾಯತಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ಟೆಕ್ನಿಷಿಯನ್ ಏನು ಅಲ್ಲಿ ಇವ್ರು ಮಾಡಿದ್ರಿ, ಆ ಇಂಜಿನಿಯರ್ಗಳನ್ನು ನೇಮಕ ಮಾಡಿರಿ. ಅವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮಾಡಿದ್ದಾರೆ. ಅವರಿಗೆ ಇಚ್ಛೆ ಬಂದಂಗೆ ಬಿಲ್ಗಳನ್ನು ಬರೀತಾರೆ ಅವರು. ಯಾಕಂದ್ರೆ ಅವ್ರಿಗೆ ಯಾವುದು ಬುಗಲಿಲ್ಲ, ನಾವು ಸರ್ಕಾರದಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಭಾವನೆ ಇದೆ. ಕಾಂಟ್ರಾಕ್ಟ್ ಬೇಸಿಕ್ ನಮಗೇನು ಅಲ್ಲಿ ಅಂತೇಳಿ, ಆದರೆ ಅಲ್ಲಿ ಯಾರು ದುಡ್ಡು ಕೊಡ್ತಾರೋ ಅಂಥವ್ರಿಗೆ ಬರೆಯೋದು ಈ ರೀತಿಯಾಗಿ ನಡೆದಿದೆ. ಅಂಥ ಟೆಕ್ನಿಕಲ್ ಇರುವಂಥ ಇಂಜಿನಿಯರ್ಸ್ಗಳನ್ನು ಬದಲಾಗಿ ನಮ್ಮ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ಈಗ ಲಕ್ಷಾನುಗಟ್ಟಲೆ ಬಿಲ್ ಬರೆಯುವಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಸೇವೆ ಮಾಡುವಂಥ ಅಧಿಕಾರಿಗಳು ಅಲ್ಲಿ ಇರಬೇಕಾಗ್ತದೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದ್ದಾರ, ಅವ್ರಿಗೆ ವಹಿಸ್ತಾ ಇಲ್ಲ. ಪ್ರತ್ಯೇಕವಾಗಿ ಇವತ್ತು ಟೆಕ್ನಿಕಲ್ ಇಂಜಿನಿಯರ್ ಅಂತೇಳಿ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿದ್ರಿ. ಅದು ಅಲ್ಲಿ ಭಾಳಷ್ಟು ತಾರತಮ್ಯಗಳನ್ನು ಆಗ್ತಾ ಇದೆ. ಅದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಮಾಡಿ ಇವತ್ತು, ಯಾಕಂದರೆ ಭಾಳಷ್ಟು ಜನ ಹಿರಿಯರು ಕೂಡ ಮಾತನಾಡೋದು ಇದ್ದದ. ತಾವು ಏನು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ರಿ, ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಗುಡ್. ಈಗ ಇವತ್ತಿನ ಚರ್ಚೆಯಲ್ಲಿ ಕೊನೆಯದಾಗಿ ಡಾಕ್ಟರ್ ಕೆ ಅನ್ನದಾನಿ, ಅದಾದ್ಮೇಲೆ ಕಾಲಿಂಗ್ ಅಟೆನ್ಷನ್ ತಗೋ. ಮಾನ್ಯ ಅಧ್ಯಕ್ಷರೇ, ನಿಮಗೆ ನನ್ನ ಧನ್ಯವಾದಗಳು. ಎಷ್ಟು ನಿಮಿಷ ಮಾತಾಡ್ಬೇಕು? ನಾವು ನೀವು ಮೊದಲೇ ಮಾತಾಡ್ಕೊಂಡಿದ್ದೀವಲ್ಲ, ಅಲ್ಲ ಅದನ್ನ ಹೇಳಿ ಇನ್ನೊಂದು ಸಾರಿ. 15 ನಿಮಿಷದೊಳಗೆ. 15 ನಿಮಿಷ. ಥ್ಯಾಂಕ್ ಯು. ಯಾಕಂದ್ರೆ ನಾನು ಪರಿಶಿಷ್ಟ ಜಾತಿಗೆ ಸೇರಿದವನು, ನಮಗೆ ಸಿಕ್ಕಿರೋದು 15% ತರಬಾರ್ದು, ಅದಕ್ಕೆ ಜೋಡಿಸಬಾರ್ದು. ಪರಿಶಿಷ್ಟ ಜಾತಿ ಕೊಟ್ಟಿರೋದು 15% ಮೀಸಲಾತಿ, ಅದಕ್ಕೆ 15 ನಿಮಿಷ ಕೊಟ್ಟಿರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಬೇರೆ ಎಲ್ಲೆಲ್ಲಿ ಯಾವ ವಿಷಯ ಎಲ್ಲೆಲ್ಲಿಗೋ ತಗೊಂಡೋಗಿ ಏನೇನೋ ಜೋಡಿಸಿ. ಇಲ್ಲ, ನಾನೇನು ಅನ್ನಲ್ಲ, ನೀವು ಭಯ ಪಡ್ಬೇಡಿ, ಸುಮ್ಮನೆ ರೀ. ನೀವ್ ಏನಂದ್ರು ನನಗೇನು ತೊಂದರೆ ಇಲ್ಲ. 24.1 ಕೊಟ್ಬಿಡಿ ಸರ್. ಅಲ್ಲ, ಅವರಿಗೆ 15 ಕೊಟ್ಟರೆ ನಮ್ಗೆ 7.5 ಅಧ್ಯಕ್ಷರೇ 3% ಮುಗಿಸಿರಿ. ಈಗ ನಿಮ್ಮ ಸಮಯ ಶುರು ಆಗುತ್ತೆ. ಥ್ಯಾಂಕ್ ಯು. ನನಗೆ ಕೊಟ್ಟ 15 ನಿಮಿಷಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ಅಷ್ಟರಲ್ಲೇ ನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಸದನವನ್ನು ಪ್ರವೇಶ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾನು ಒಂದು ಕಡೆ ನೆನಪು ಮಾಡ್ತಾ, ಇನ್ನೊಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡಜಿಯವರನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆ ಮೀಸಲಾತಿ ಕೊಟ್ಟಂಥ ಬಾಬಾ ಸಾಹೇಬರು ನನಗೆ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಅನಂತರ ಶಿಕ್ಷಣವನ್ನು ಮುಗಿಸಿದ ಮೇಲೆ ನಾನು ಯಾವ ದಾರಿಲಿ ಹೋಗಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲದೆ ಇದ್ದಾಗ ನನಗೆ ಈ ದಾರಿಲಿ ಬರಬೇಕು ನೀನು ಅಂತೇಳಿ ನನಗೆ ರಾಜಕೀಯವಾಗಿ ಅವಕಾಶ ಮಾಡಿಕೊಟ್ರು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು. ಅವ್ರನ್ನೂ ಕೂಡ ನಾನು ನೆನೆಸ್ಕೊಳ್ತೇನೆ. ಮೊದಲನೇದಾಗಿ ಅಧ್ಯಕ್ಷರೇ, ಇವತ್ತು ಬೇಡಿಕೆ ಮೇಲೆ ಚರ್ಚೆ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವತಂತ್ರ ನಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 75 ವರ್ಷಗಳ ಇತಿಹಾಸದಲ್ಲಿ ಹಲವಾರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ
ಕೆಲಸ ಮಾಡಿದ್ದಾರೆ ಇಲಾಖೆಯಲ್ಲಿ. ಈ ಸಮಾಜ ಕಲ್ಯಾಣ ಇಲಾಖೆ ಬಡವರ, ನಿರ್ಗತಿಕರ, ಮುಟ್ಟಬಾರದೇ ಇರ್ತಕ್ಕಂಥವರ, ಸಮಾಜದಿಂದ ದೂಡಲ್ಪಟ್ಟಿರ್ತಕ್ಕಂಥವ್ರನ್ನು, ಸಮಾಜದಿಂದ ಊರಿಂದ ಹೊರಗಡೆ ಇರ್ತಕ್ಕಂಥ ಜನರನ್ನು ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಈ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಮಾಡಬೇಕು ಅಂತಕ್ಕಂಥ ಧ್ಯೇಯೋದ್ದೇಶಗಳಿಂದ ಇವತ್ತು ಈ ಇಲಾಖೆ ಇರ್ತಕ್ಕಂಥದ್ದು. ಮನೆ ಅಧ್ಯಕ್ಷರೇ, ಇಲ್ಲಿ ಹಲವಾರು ಯೋಜನೆಗಳ ಜಾರಿಗೆ ಬಂದಿದ್ದಾವೆ. ತದನಂತರದಲ್ಲಿ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಸದಸ್ಯರಿಗೂ ಕೂಡ ಗೊತ್ತಿದೆ, ಈ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ. ಈ ಸಮಾಜ ಕಲ್ಯಾಣ ಇಲಾಖೆ ಅಡಿನಲ್ಲಿ ಯಾವ್ಯಾವ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ, ವಿಭಾಗಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಒಂದು 4-5 ವಿಚಾರಗಳನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಅಂತ. ಈ ಮೆಟ್ರಿಕ್ ಪೂರ್ವದ ನಂತರ, ಮೆಟ್ರಿಕ್ ನಂತರದಲ್ಲಿ ವಿದ್ಯಾರ್ಥಿ ನಿಲಯಗಳು ಮತ್ತು ಶಾಲೆಗಳು, ವಸತಿ ಶಾಲೆಗಳು, ದೇವದಾಸಿ ಪದ್ಧತಿ ಮತ್ತು ಅಂತರ್ಜಾತಿ ವಿವಾಹಗಳು, ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ, ಈ ರೀತಿ ಹಲವಾರು ಯೋಜನೆಗಳು, ಪರಿಹಾರಗಳನ್ನು, ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಸಮಾಜ ಕಲ್ಯಾಣ ಈ ಎಲ್ಲ ಸಮಸ್ಯೆಗಳಿಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಇವತ್ತು ನಾನು ಮಾಡ್ತಾಯಿದ್ದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ KS ಮತ್ತು IAS ತರಬೇತಿ ಕೇಂದ್ರಗಳಿದ್ದಾವೆ. ಅದು ಯಾವ್ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತಕ್ಕಂಥದ್ದು ಬಹುಶಃ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಹಲವಾರು ಪ್ರತಿ ವರ್ಷವೂ ಕೂಡ ಒಂದೊಂದು ಯೋಜನೆ ತರ್ತಾರೆ. ಈ ಬಾರಿ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಹಾಸ್ಟೆಲ್ಗಳ ಬಗ್ಗೆ, ಕಟ್ಟಡಗಳ ಬಗ್ಗೆ, ಕನಕದಾಸರ ಕಟ್ಟಡಗಳ ಬಗ್ಗೆ, ಹಿಂದುಳಿದ ವರ್ಗದವರ ಕಟ್ಟಡಗಳು, ಶಾಲಾ ಕಟ್ಟಡಗಳು, ವಿದ್ಯಾರ್ಥಿ ನಿಲಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ, ವಸತಿ ಶಾಲೆಗಳ ಬಗ್ಗೆ ನಾವು ಇಂತಿಷ್ಟು ಕೋಟಿಗಳನ್ನು ಖರ್ಚು ಮಾಡ್ತೇವೆ, ಇಂತಿಷ್ಟು ವಿದ್ಯಾರ್ಥಿ ನಿಲಯಗಳನ್ನು ಇಂಥವ್ರ ಹೆಸರಿನಲ್ಲಿ, ಗಣ್ಯರ ಹೆಸರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ಇದು ಭಾಳ ವರ್ಷಗಳಿಂದ ನಡೀತಾ ಇದ್ದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಈಗಾಗಲೇ ನಡೀತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಡೀತಾ ಇದೆ. ಇಂದಿರಾ ಗಾಂಧಿ ವಸತಿ ಶಾಲೆಗಳು ನಡೀತಾ ಇದ್ದಾವೆ. ಅದಾದಮೇಲೆ ಈಗ ಒಂದು ಹೊಸದಾಗಿ ಕನಕದಾಸರ ವಸತಿ ನಿಲಯಗಳು ಅಂತೇಳಿ ಒಂದು ಯೋಜನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರ ಆಯವ್ಯಯದಲ್ಲಿ ಅದನ್ನು ಹೇಳಿದ್ದಾರೆ. ಅದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಕನಕದಾಸರು ಏನು ಹೇಳಿದ್ದಾರೆ 16ನೇ ಶತಮಾನದಲ್ಲಿ? ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಕ್ಕಂಥ ಸಮಾನತೆಯ ದಾಸತ್ವವನ್ನು ಸಾರಿದಂಥ ಮಹಾಪುರುಷ ಇತಿಹಾಸಕಾರ 16ನೇ ಶತಮಾನದಲ್ಲಿ. ಅದಕ್ಕಿಂತ ಮೊದಲು 10ನೇ ಶತಮಾನದಲ್ಲಿ ಪಂಪ ಏನು ಹೇಳ್ತಾರೆ? ಮಾನವ ಜಾತಿ ತಾನೊಂದವಲಂ ಅಂತ ಹೇಳ್ತಾರೆ. ಅದಿದೆಯಾ ಅಧ್ಯಕ್ಷರೇ? ಇವತ್ತು ಆ ಪದಕ್ಕೆ ಅರ್ಥ ಇದೆಯಾ ಅಂತಕ್ಕಂಥದ್ದನ್ನ ಇವತ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಪದದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮನೆ ಅಧ್ಯಕ್ಷ ಕನಕದಾಸರು ಏನು ಚಿಂತನೆ ನಡೆಸಿದರು? ಪಂಪ ಏನು ಹೇಳಿದ್ದಾರೆ? ಬಸವಣ್ಣ 12ನೇ ಶತಮಾನದಲ್ಲಿ ಏನು ಹೇಳಿದ್ದಾರೆ? ಕಲ್ಯಾಣ ಕರ್ನಾಟಕ ಕಲ್ಯಾಣ ಅಂತ, ಕಲ್ಯಾಣ ಕರ್ನಾಟಕ ಅಂತ ಒಂದು ಹೊಸ ನಾಮಕರಣವನ್ನು ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಡಿದ್ದಾರೆ. ಕಲ್ಯಾಣ, ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಮಾತನಾಡ್ತೇನೆ. ಅದಕ್ಕೆ ಕಲ್ಯಾಣ ಅನ್ನೋ ಪದದ ಅರ್ಥದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆ ಕಲ್ಯಾಣ ಸಮಾಜ, ಹಿಂದುಳಿದವರ, ದಲಿತರ, ಅಸ್ಪೃಶ್ಯರನ್ನು ಮೇಲೆತ್ತತಕ್ಕಂಥದ್ದು, ಅವರನ್ನು ದಾಸ್ಯದಿಂದ ಮುಕ್ತಗೊಳಿಸ್ತಕ್ಕಂಥದ್ದು ಈ ಇಲಾಖೆಯ ಕೆಲಸ. ಯಾವಾಗ ಅದು ಮುಕ್ತಗೊಳಿಸಲಿಕ್ಕೆ ಸಾಧ್ಯ ಅಂದರೆ ಮನೆ ಅಧ್ಯಕ್ಷರೇ, ನಾವೇನು ಯೋಜನೆಗಳನ್ನು ಜಾರಿಗೆ ತಂದಿರ್ತೀವಿ ಪ್ರತಿ ವರ್ಷ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ವರ್ಗದ ಜನರಿಗೆ ಯಶಸ್ವಿಯಾಗಿ ಅವ್ರಿಗೆ ತಲುಪಿದಾಗ ಮಾತ್ರ ಅದು
ಸಾಧ್ಯ ಆಗ್ತದೆ ಮಾನ್ಯ ಅಧ್ಯಕ್ಷರೇ. ಯಶಸ್ವಿಯಾಗಿ ತಲುಪಬೇಕು ಅವ್ರಿಗೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಯಶಸ್ವಿ ಆಗಲಿಕ್ಕೆ ಆ ಯೋಜನೆಗಳು ಈ ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಅರ್ಥ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ತರಬೇತಿ ಸಂಸ್ಥೆಗಳು IAS ಮತ್ತು KS ತರಬೇತಿ ಸಂಸ್ಥೆಗಳು ಭಾಳ ದಿನಗಳಿಂದ ಈ ತರಬೇತಿ ಸಂಸ್ಥೆಗಳು ನಡೀತಾ ಇದ್ದಾವೆ. ಅದು ಯಾವ ರೀತಿ ನಡೀತಿದೆ, ಯಾವ ರೀತಿ ಯಶಸ್ವಿ ಆಗ್ತಿದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥೈಸ್ಕೋಬೇಕಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ನಡೀತಿದೆ ಅಂದರೆ ಕೆಲವು ಕಡೆ ಮುರಿತಕ್ಕಂಥ ಜನರು ಕೂಡ ಆ ಕಡೆ ತಿರುಗೇ ನೋಡಲ್ಲ. ಯಾಕಂದರೆ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಸರಿ ಕೂತ್ಕೊಳ್ಳೋಕೆ ಟೇಬಲ್ ಇರಲ್ಲ, ಫ್ಯಾನ್ ಇರಲ್ಲ, ಲೈಟ್ ಇರಲ್ಲ. ಒಬ್ಬ KS ತರಬೇತಿ AS ತರಬೇತಿ ತೊಗೊಂಡು ಹೋದವ್ರಿಗೆ ಎಲ್ಲ ಒಂದು ಕಡೆ ಕೆಲಸಕ್ಕೆ ಬಾರದೇ ಇದ್ದಂಥ ಒಂದು ತರಬೇತಿ ಕೇಂದ್ರಗಳನ್ನು ಮಾಡಿರ್ತಾರೆ. ಅಲ್ಲಿಗೆ ಸರಿಯಾದ ಪ್ರೊಫೆಸರ್ಸ್ಗಳು ಹೋಗೋದಿಲ್ಲ ಸಮಯಕ್ಕೆ ಸರಿಯಾಗಿ. ಅವ್ರಿಗೆ ವಿದ್ಯೆ ಹೇಳ್ಕೊಡ್ತಕ್ಕಂಥವ್ರು, ಅವ್ರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರ್ತಕ್ಕಂಥ, ಎಕ್ಸ್ಪರ್ಟ್ಸ್ ಇರ್ತಕ್ಕಂಥ ಸರಿಯಾದ ಪ್ರೊಫೆಸರ್ಗಳನ್ನ ನೇಮಕ ಮಾಡಿರೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಭಾಳ ಜನ ಮುರಿತಕ್ಕಂಥವ್ರು ಯಾವುದೋ ಒಂದು JSS ಮತ್ತು ಬೇರೆ ಬೇರೆ ಅಕಾಡೆಮಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ SC/ST ಸಮಾಜಕ್ಕೆ ಮಾಡಿದಂಥ ಈ ಯೋಜನೆಗಳು ಎಲ್ಲಿ ಯಶಸ್ವಿ ಆಗಿದೆ, ಎಲ್ಲಿ ಗುರಿ ಮುಟ್ಟಿದೆ? ಸಮಾಜ ಕಲ್ಯಾಣ ಇಲಾಖೆ ಮಾಡಿರೋದು SC/ST ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳೇ ಅಲ್ಲಿ ಹೋಗದೇ ಇದ್ದಾಗ ಈ ಸಮಾಜಕ್ಕೆ ಕೊಟ್ಟಂಥ ಯೋಜನೆಗಳು ಎಲ್ಲಿ ಗುರಿ ಮುಟ್ತವೆ ಮಾನ್ಯ ಅಧ್ಯಕ್ಷರೇ? ಅದರ ಪಾಠನ ನಾವು ನೋಡಿದ್ದೀವಿ, ಖುದ್ದಾಗಿ ನೋಡಿದ್ದೀವಿ. ನಾನು 8ನೇ ತರಗತಿಗೆ ಈ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗೆ ಓದಲಿಕ್ಕೆ ಸೇರಿದಂಥವ್ನು. ನಾನು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಓದಲಿಕ್ಕೆ 8ನೇ ತರಗತಿಗೆ ನಾನು ಅಲ್ಲಿಗೆ ಪ್ರವೇಶವನ್ನು ಪಡ್ಕೊಂಡೆ. ನಾನು ಸ್ನಾತಕೋತ್ತರ ಪದವಿ ಮುಗಿಸಿ PhD ಮಾಡೋವರೆಗೂ ಹಾಸ್ಟೆಲ್ನಲ್ಲೇ ಇದ್ದಿದ್ದು. ನಾನು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ, ಗೌರ್ಮೆಂಟ್ ಹಾಸ್ಟೆಲ್. ಅಲ್ಲಿ ಸ್ಥಿತಿ ಏನಾಗಿದೆ ಗೊತ್ತಾ? ಇವತ್ತು ಹೊಸದಾಗಿ ಅನೌನ್ಸ್ ಮಾಡಿದ್ದಾರೆ, ತುಂಬ ಸಂತೋಷ. ಅಂಥದ್ದು 106 ಅನೌನ್ಸ್ ಮಾಡಲಿ, ಪ್ರಕಟಣೆ ಮಾಡಲಿ, ನಾನು ಸಂತೋಷ ಪಡ್ತೀನಿ. ಆದರೆ ಇರೋ ಹಾಸ್ಟೆಲ್ಗಳಿಗೆ ಜಾಗನೇ ಇಲ್ಲ. ಅಧ್ಯಕ್ಷರೇ, ಭಾಳ ಒಂದು ಪ್ರಮುಖವಾದಂಥ ವಿಚಾರ ಅನ್ನದಾನಿ ಸಾಹೇಬರು ಮಾತನಾಡ್ತಾ ಇದ್ದಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ, IAS KS ಟ್ರೈನಿಂಗು, ಬ್ಯಾಂಕಿಂಗ್ ಎಕ್ಸಾಮ್ಸು, ರೈಲ್ವೆ ರಿಕ್ರೂಟ್ಮೆಂಟ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಬೇಕಂತ ಎಲ್ಲರೂ ಬಯಸ್ತಾಯಿದ್ರು. ತಾವು ಕೂಡ ಕಷ್ಟಪಟ್ಟು ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಿ ಸರ್ಕಾರಿ ನೌಕರಿಯನ್ನು ಪಡೆದವರು. ಸೊ ನಿಮಗೆ ಆ ಕಷ್ಟ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಇದನ್ನು ಅರ್ಥಬಿಟ್ಟು ಅನ್ನದಾನಿಯವರು ಕೂಡ ಆ ಒಂದು ಚರ್ಚೆಗೆ ಭಾಗಿಯಾಗಿದ್ದರು. ನಮ್ಮ ಕಲಬುರಗಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ತಮ್ಮ ಬೆಳಗಾಂ ಡಿವಿಷನ್ನಲ್ಲಿ ಈ IAS KS ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು, ಅಲಾಂಗ್ ವಿತ್ ಹಾಸ್ಟೆಲ್ ಫಾರ್ 500 ಪೀಪಲ್ ಮಿನಿಮಮ್ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಡೆಲ್ಲಿ ಹೋಗೋ ಶಕ್ತಿ ಇಲ್ಲ, ಹೈದರಾಬಾದ್ ಹೋಗೋ ಶಕ್ತಿ ಇಲ್ಲ, ಬೆಂಗಳೂರಿನಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ಳೋ ಶಕ್ತಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಅದಕ್ಕೆ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಡಿವಿಷನ್ ಲೆವೆಲ್ನಲ್ಲಿ ನಾವು 4 ಕಡೆ ಮಾಡಬೇಕಂದಿದ್ವಿ. ಪ್ರಾಯೋಗಿಕವಾಗಿ ಕಲಬುರಗಿ ಮತ್ತು ನಿಮ್ಮ ಡಿವಿಷನಲ್ಲಿ ಹುಬ್ಳಿ ಅಥವಾ ಬೆಳಗಾಂ, ನನಗೆ ನೆನಪಿಲ್ಲ, ಮೋಸ್ಟ್ಲಿ ಇಟ್ ಈಸ್ ಹುಬ್ಳಿ. ಎಲ್ಲ ಅಪ್ರೂವ್ ಆಗಿಬಿಟ್ಟು ಫಂಡು ಅಲೋಕೇಟ್ ಮಾಡಿ ಕಲಬುರಗಿನಲ್ಲಿ 500 ಜನರ ವಿದ್ಯಾರ್ಥಿಗಳಿಗೆ ಕಟ್ಟಡ ಕೂಡ ರೆಡಿ ಇದೆ. ಮೊನ್ನೆ ಪ್ರಸಾದ್ ಅಬ್ಬಾಯಿ ಅವರು ಒಂದು ಪ್ರಶ್ನೆ ಹಾಕಿದರು, ಹುಬ್ಳಿದೇನಾಯಿತು ಕಲಬುರಗಿದೇನಾಯಿತು ಅಂತ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದಿಂದ ಉತ್ತರ ಏನು ಬರುತ್ತೆ ಗೊತ್ತಾ ಅಧ್ಯಕ್ಷರೇ? ಇದು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ. 29,000 ಕೋಟಿ ರೂಪಾಯಿ ಇದೆ, ಇದಕ್ಕೆ ಮೀಸಲಿಟ್ಟಿದ್ದೀವಿ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರ ಬಿಲ್ಡಿಂಗ್ ರೆಡಿ ಇದೆ. ಬರೇ ಅವರು ಯಾರು ತರಬೇತಿ ನೀಡ್ತಾರೆ ಅವ್ರಿಗೆ ಟೆಂಡರ್ ಕಟ್ಸ್ಬಿಟ್ಟು PETC ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಆದರೆ ಈ ಇಚ್ಛಾಶಕ್ತಿ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ. ಅಧಿಕೃತವಾಗಿ ಉತ್ತರ ಬಂದಿರೋದು ಮಂತ್ರಿಗಳ ಹತ್ರ, ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಈಗ ಹಾಗಿದ್ದಲ್ಲಿ ನೀವೇ ಹೇಳಿ, ಅಕಸ್ಮಾತ್ ಇದೇ ಒಂದು ತರಬೇತಿ ಕೇಂದ್ರ ಆವಾಗ ನಿಮ್ಮ ಟೈಮ್ನಲ್ಲಿ ಇದ್ದಿದ್ರೆ ಬಹುಶಃ ಯುಡ್ ಹ್ಯಾವ್ ಬೀನ್ IAS ಆಫೀಸರ್, ಫಾರಿನ್ ಸರ್ವಿಸ್ನಲ್ಲಿ ಇರ್ಬೋದಾಗಿತ್ತು ಅಂತ ಅನಿಸುತ್ತೆ ನಮಗೆ. ಆದರೆ ಇವಾಗ ಸರ್ಕಾರದ
ಇಚ್ಛಾಶಕ್ತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರು ಉತ್ತರ ಕೊಟ್ಟಿರೋದು ನೋಡಿದ್ರೆ ಅದು ಅನಿಸ್ತಾ ಇಲ್ಲ. ನನ್ನ ಮನವಿ ಏನಂದರೆ ದಯವಿಟ್ಟು ಅದನ್ನು ಪುನರ್ ಪರಿಶೀಲನೆ ಮಾಡಲಿ. ದುಡ್ಡಿನ ಕೊರತೆ ಇಲ್ಲ ಈ ಇಲಾಖೆಯಲ್ಲಿ, ಇಚ್ಛಾಶಕ್ತಿಯ ಕೊರತೆ ಇದೆ. ಇದು ಸಮಾಜ ಕಲ್ಯಾಣ ಇಲಾಖೆ ಯಾರ ಕಲ್ಯಾಣ ಆಗ್ತಾ ಇದೆ? ಬರೀ ಅಧಿಕಾರಿಗಳ ಕಲ್ಯಾಣ ಆಗ್ತಾ ಇದೆ. ದಯವಿಟ್ಟು ತಾವು ಒಂದು ತಾಂಡ ಅಭಿವೃದ್ಧಿ ನಿಗಮದ ಒಂದು ಅಧ್ಯಕ್ಷರಿದ್ದೀರ, ನಿಮಗೂ ಎಲ್ಲ ಇದರ ಆಯವ್ಯಯ ಬಗ್ಗೆ ಗೊತ್ತಿದೆ. ಸೊ ದಯವಿಟ್ಟು ತಾವು ತಮ್ಮ ಇನ್ಫ್ಲುಯೆನ್ಸನ್ನು ಯೂಸ್ ಮಾಡಿ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನು ಪ್ರಾರಂಭ ಮಾಡಬೇಕಂತ ನಾನು ಕೋರ್ಕೋತಾ ಇದ್ದೀನಿ. ಯಾಕಂದರೆ ಇದು ಭಾಳ ನೋವಿಂದ ಹೇಳ್ತಾ ಇದ್ದಾರೆ ನಮ್ಮ ಅನ್ನದಾನಿ ಸಾಹೇಬ್. ಸರಿ ಇದೆ ಅನ್ನದಾನಿ ಅವರು ಮುಂದುವರಿಸಿ. ಈಗ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ನಾನು ಹೊರಗಡೆಯಿಂದ ಸಮಾಜ ಕಲ್ಯಾಣ ಇಲಾಖೆ ನೋಡಿದ್ದೀನಿ, ಅವರು ಒಳಗಿನಿಂದ ನೋಡಿದ್ದಾರೆ. ಇರಲಿ, ನೋಡಿದ್ದಾರೆ. ಅದಕ್ಕೆ ಕೆಲವು ಸಂಗತಿಯನ್ನು KSIS ತರಬೇತಿ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಎಷ್ಟೋ ವಿದ್ಯಾರ್ಥಿ ನಿಲಯಗಳಿಗೆ ಸ್ವಂತ ಕಟ್ಟಡಗಳಿಲ್ಲ, ಕಾಂಪೌಂಡ್ ಇಲ್ಲ, ಕೊಠಡಿಗಳಿಲ್ಲ, ಅಲ್ಲಿ ವಾಚನಾಲಯ ಇಲ್ಲ, ಸರಿಯಾದ ಸರಿಯಾದ ಗುಣಮಟ್ಟದ ಆಹಾರವನ್ನು ಕೂಡ ಇನ್ನೂ ಕೂಡ ಒದಗಿಸ್ತಾ ಇಲ್ಲ. ನಾನು ಒಬ್ಬನು ಕೂಡ ಅದನ್ನು ಅನುಭವಿಸಿ ಬಂದಿರತಕ್ಕಂಥವನು. ಯಾವ್ಯಾವ ರೀತಿಯ ಆಹಾರವನ್ನು ವಿದ್ಯಾರ್ಥಿ ನಿಲಯಗಳಲ್ಲಿ ಕೊಡ್ತಾರೆ, ತಿಂಗಳಿಗೊಮ್ಮೆ ಅವರಿಗೆ ಬರ್ತಕ್ಕಂಥ ಆಹಾರ ಬತ್ತಿ ಎಷ್ಟು, ಅದನ್ನು ಯಾವ ಗುಣಮಟ್ಟದ ಆಹಾರವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ತಿಳ್ಕೊಂಡಿದ್ದೆ. ಆದರೆ ನಿರೀಕ್ಷೆ ಮಾಡಿದಷ್ಟು, ನಾವು ಇಲ್ಲಿ ಚರ್ಚೆ ಮಾಡಿದಷ್ಟು ಸರ್ಕಾರ ಅಂದ್ಕೊಂಡಿರೋ ಹಾಗೆ ಆ ವಿದ್ಯಾರ್ಥಿ ನಿಲಯಗಳಲ್ಲಿ ಸಮರ್ಪಕವಾಗಿ ಎಲ್ಲವೂ ಕೂಡ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಶೌಚಾಲಯ, ಮಾನ್ಯ ಅಧ್ಯಕ್ಷರೇ, ವಿದ್ಯಾರ್ಥಿ ನಿಲಯಗಳಲ್ಲಿ ಶೌಚಾಲಯ ಇದೆ. ನೀವು ನೋಡಬೇಕು, 150 ಜನ ವಿದ್ಯಾರ್ಥಿಗಳಿಗೆ 10-5 ಶೌಚಾಲಯ. ಬೆಳಗಿನ ಸಂದರ್ಭದಲ್ಲಿ ಆ ಸ್ಥಿತಿನ ನಾವು ನೋಡಬೇಕು ಕಣ್ಣಿಂದ. ಮೆಟ್ರಿಕ್ ಪೂರ್ವ ಆಗಿರ್ಬೋದು, ಮೆಟ್ರಿಕ್ ನಂತರದಲ್ಲಾಗಿರ್ಬೋದು, ಆ ವಿದ್ಯಾರ್ಥಿಗಳ ಪರಿಸ್ಥಿತಿ, ವಿದ್ಯಾರ್ಥಿ ನಿಲಯಗಳ ಪರಿಸ್ಥಿತಿ ನಾವು ನೋಡೋಂಗಿಲ್ಲ. ಆ ಪರಿಸ್ಥಿತಿನ ಇವತ್ತು ಕೂಡ ಅವಲೋಕನ ಮಾಡಿ ಒಂದು ವರದಿ ತರಿಸ್ಕೊಂಡು ನೋಡಿ ಅಧ್ಯಕ್ಷರ, ಸರ್ಕಾರದಲ್ಲಿ ವಿದ್ಯಾರ್ಥಿ ನಿಲಯಗಳು ಯಾವ ಮಟ್ಟಿಗೆ ಇದ್ದಾವೆ ಅಂತಕ್ಕಂಥದ್ದು. ಹೊರಗಡೆ ನೋಟದಲ್ಲಿ ಏನಾಗಿದೆ ಅಂದರೆ, ದಲಿತರ ಮಕ್ಕಳು ಪುಸ್ತಕ ಕೊಡ್ತಾಯಿದ್ದೀವಿ, ಪೆನ್ ಕೊಡ್ತಾಯಿದ್ದೀವಿ, ಎಣ್ಣೆ ಕೊಡ್ತಾಯಿದ್ದೀವಿ, ಸೋಪ್ ಕೊಡ್ತಾಯಿದ್ದೀವಿ, ರೂಮ್ ಕೊಡ್ತಾಯಿದ್ದೀವಿ, ಊಟ ಕೊಡ್ತಾಯಿದ್ದೀವಿ, ಅದಕ್ಕೆ ಕೆಲವರು ಓದೋದಿಲ್ಲ ಅಂತಕ್ಕಂಥ ಆಪಾದನೆ ಹೊರಿಸಿ ಇದೆಲ್ಲ ಫೆಸಿಲಿಟೀಸು ಕೊಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನ ಸರ್ಕಾರ ನಮ್ಮ ಕಡೆ ಬಟ್ ತೋರಿಸ್ತಿದೆ. ಆದರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಎಷ್ಟು ಹೀನಾಯವಾಗಿದೆ ಅಂತಕ್ಕಂಥದ್ದನ್ನ, ಎಷ್ಟು ಕೆಳಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನ ತಾವು ದಯಮಾಡಿ ವರದಿ ತರಿಸ್ಕೊಂಡು ನೋಡಬೇಕು. ಸರ್ಕಾರ ಈ ಕಡೆ ಕಣ್ತೆರಿಬೇಕು. ಈ ಕಡೆ ಯಾಕೆ ಕಣ್ತೆರಿಬೇಕು ಅಂದರೆ, ಮಲ ಹೊರ್ತಕ್ಕಂಥ ಪದ್ಧತಿ ಇದೆಯಲ್ಲ, ಮಲ ಹೊರ್ತಕ್ಕಂಥ ಸ್ಕ್ಯಾಮೆಂಜರ್ಸ್ ಇದ್ದಾರಲ್ಲ, ಅದು ಕೂಡ ಈ ಇಲಾಖೆಯ ಕೆಳಗಡೆ ಬರ್ತಕ್ಕಂಥದ್ದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಚಪ್ಪಲಿ ಹೊಲಿಯವನು, ಮಲ ಹೊರವನು, ಅವನ ಕಲ್ಯಾಣವನ್ನು ಮಾಡಬೇಕು ಈ ಇಲಾಖೆ. ಅವನ ಕಲ್ಯಾಣವನ್ನು ಮಾಡಲಿಕ್ಕೋಸ್ಕರ ಈ ಇಲಾಖೆ ಇರ್ತಕ್ಕಂಥದ್ದು. ಅಂಥವನನ್ನು ಕೆಳಮಟ್ಟದಲ್ಲಿ ಇರ್ತಕ್ಕಂಥವನನ್ನು, ಅಂಥವನಿಗೆ ಮಾಡಿದಂಥ ಕಲ್ಯಾಣ ಯೋಜನೆಗಳು ಇವತ್ತು ಅವನ ಮನೆ ಬಾಗಿಲಿಗೆ ನಮ್ಮ ಅಶೋಕಣ್ಣ ಒಂದು ಕಾರ್ಯಕ್ರಮ ಮಾಡವ್ರೆ, ಕಂದಾಯ ದಾಖಲೆಗಳು ಮನೆ ಬಾಗಿಲಿಗೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. DCಯ ನಡೆ ಹಳ್ಳಿಯ ಕಡೆ, ಎಂಥ ಉತ್ತಮವಾದಂಥ ಕಾರ್ಯಕ್ರಮ. ನಾನು ಅಲ್ಲೆಲ್ಲ ಹೋದಾಗ, ನಾನು ಭಾಗವಹಿಸ್ತೀನಲ್ಲ, ನಾನು ಅವ್ರಿಗೆ ಶ್ಲಾಘಿಸ್ತಾ ಇದ್ದೇನೆ. ಒಂದು RTC ತಗೊಳ್ಳೋಕ್ಕೆ ದಿನಗಟ್ಟಲೆ ನಿಂತ್ಕೋಬೇಕಾಗಿ ಕ್ಯೂ ನಿಂತ್ಕೋಬೇಕು. ಇವತ್ತು RTC ಅಟ್ಲಾಸು ಪಟ್ಟೆ ಎಲ್ಲವನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಅದು ಕಂದಾಯ ದಾಖಲೆಗಳು ಮನೆ ಬಾಗಿಲಿಗೆ. ನೀವು ಆ ಕೆಲಸನ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಕ್ಕಂಥ ಪರಿಶಿಷ್ಟ ಸಮಾಜ, ಪರಿಶಿಷ್ಟ ವರ್ಗ, ಆ ಹಿಂದುಳಿದ ಸಮಾಜಕ್ಕೆ ಇವತ್ತೇನು ಆ ಕಾರ್ಯಕ್ರಮ ಮಾಡಿದ್ದಾರೆ, ದಯಮಾಡಿ ಆ ಕಾರ್ಯಕ್ರಮವನ್ನು ಒಂದೇ ಒಂದು ವರ್ಷ ಯಶಸ್ವಿಯಾಗಿ ಮಾಡಿಬಿಡಿ ಸ್ವಾಮಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆ ಅವ್ರ ಮನೆ ಬಾಗಿಲಿಗೆ ತಲುಪಬೇಕು. ದಯಮಾಡಿ ಅದನ್ನು ತಲುಪಿಸ್ಬಿಡಿ ಸ್ವಾಮಿ. ಒಂದು ವರ್ಷ ಮಾಡಿ ಸಾಕು. ಬಾಬಾ ಸಾಹೇಬ್ರು ಏನು ಕನ್ಸ್ಕೊಂಡಿದ್ರು, ಅಂಬೇಡ್ಕರ್ ಅವರು, ಈ ದೇಶದಲ್ಲಿ ಕೆಲವೇ ವರ್ಷಗಳ ಕಾಲ ಮೀಸಲಾತಿ ಕೊಟ್ಟರೆ ನನ್ನ ಜನ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತಾರೆ ಅಂತಕ್ಕಂಥ
ಒಂದು ಕನಸು ಕಂಡಿದ್ರು ಅವರು. 75,000 ಮೀಸಲಾತಿ ಮುಂದುವರಿಸ್ತಾ ಇದ್ವಿ. ಯಾಕೆ ಸಿಗಲಿಲ್ಲ? ಸಿಗೋದು ಸರಿಯಾಗಿ 75% ತಲುಪೋದನ್ನ 25% ತಲುಪಿಸ್ತಾರೆ ಅಷ್ಟೇ. ಇನ್ನು 75% ಯಾವುದು ತಲುಪ್ತಾ ಇಲ್ಲ. ಪುಸ್ತಕದಲ್ಲಿದೆ ಅಷ್ಟೇ. ಸಮಾಜ ಕಲ್ಯಾಣ ಇಲಾಖೆ ಪುಸ್ತಕದಲ್ಲಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ತಗೊಳ್ಳಿ. ಇಲ್ಲಿ 20 ಯಾವುದಪ್ಪ ಇದು ಖರ್ಚು ವೆಚ್ಚ ಆಯವ್ಯಯ 20-21ನೇ ವರ್ಷದ್ದು 20-21ನೇ ಸಾಲಿನ ಆಯವ್ಯಯದಲ್ಲಿ ರು 7,697.92 ಲಕ್ಷಗಳ ಅನುದಾನವನ್ನು ನಿಗದಿಗೊಳಿಸಲಾಗಿದ್ದು ಡಿಸೆಂಬರ್ 20 ಅಂತ್ಯಕ್ಕೆ ರು 7,017.39 ಲಕ್ಷಗಳ ಅನುದಾನವನ್ನು ವೆಚ್ಚ ಮಾಡಲಾಗಿದೆ. ಏನು ಸ್ವಾಮಿ, ನೀವು ನಿಗದಿ ಮಾಡಿರೋದೆಷ್ಟು, ನೀವು ಖರ್ಚು ಮಾಡಿರೋದೆಷ್ಟು? ಇನ್ನು 4,000 ಕೋಟಿ ಯಾಕೆ ಖರ್ಚು ಮಾಡಲಿಲ್ಲ? ಇದು ಪುಸ್ತಕದಲ್ಲಿ 4,000 ಕೋಟಿ ಎಲ್ಲೋಯ್ತು? ಈ ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ 8,000ದಿಂದ 9,000 ಕೋಟಿ ಬಜೆಟ್. ಒಂದೇ ಒಂದು ವರ್ಷ. ಮಾನ್ಯ ಅಧ್ಯಕ್ಷರೇ, ನಾನು ಮನವಿ ಮಾಡ್ತೇನೆ ಸರ್ಕಾರಕ್ಕೆ, ಒಂದು ವರ್ಷ ಈ ಏನು ಮೀಸಲಿಟ್ಟಿದ್ರೆ 8,000ರಿಂದ 9,000 ಕೋಟಿ ಹಣವನ್ನು ಸಂಪೂರ್ಣವಾಗಿ ಆ ಸಮಾಜಕ್ಕೆ ನೀವು ಖರ್ಚು ಮಾಡಿ ತಲುಪಿಸಿ, ನೇರವಾಗಿ ತಲುಪಿಸಿ ಬಡವ್ರಿಗೆ. ನೋಡೋಣ ಈ ಸಮಾಜ ಯಾಕೆ ಮೇಲೆ ಬರಲ್ಲ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮಾಜ ಯಾಕೆ ಅಭಿವೃದ್ಧಿ ಆಗಲ್ಲ ಅಂತೇಳಿ ಇವತ್ತು ಈ ಸದನದಲ್ಲಿ ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಕೊಡೋದನ್ನ ಸರಿಯಾಗಿ ಕೊಡಲ್ಲ, ಕೊಡದೇನೆ ಅರ್ಧ ಕೊಟ್ಟು ಅರ್ಧ ಬಿಟ್ಟು. ಎಷ್ಟು ದಿನ ರೀ ನಿಮ್ಗೆ ಮೀಸಲಾತಿ ಕೊಡೋದು? ಎಷ್ಟು ದಿನ ರೀ ನಿಮ್ಗೆ ಹಾಸ್ಟೆಲ್ ಕೊಡೋದು? ಎಷ್ಟು ಪುಸ್ತಕ ಕೊಡೋದು? ನಿಮಗೆ ಎಷ್ಟು ವಿದ್ಯಾರ್ಥಿ ನಿಲಯಗಳನ್ನ ಕಟ್ಟಿಸ್ಕೊಡೋದು? ಇದು ಬರೀ ಪ್ರಶ್ನೆಯಾಗೆ ಉಳ್ಕೊಳ್ಳುತ್ತೆ. ಹಲವಾರು ನಾಯಕರುಗಳು, ಈಗ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಅಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದಾಗ. ಅದೆಂಥ ಒಳ್ಳೆ ಕಾರ್ಯಕ್ರಮ, ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದ ಕಾರ್ಯಕ್ರಮ. ಬಸವಣ್ಣನನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ಯಾವ ಸವರ್ಣೀಯ ಮೇಲ್ವರ್ಗದ ಸಮಾಜದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದವರು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡ್ತಕ್ಕಂಥ, ಆ ಬೀದಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಧೈರ್ಯ, ಆತ್ಮಸ್ಥೈರ್ಯ ತುಂಬತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಇದು. ಇದನ್ನು ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ. ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ. ಈ ಕೆಲಸ ಮಾಡಬೇಕು. ಖರ್ಗೆ ಅವರು ಹೇಳ್ದಂಗೆ ಇವತ್ತು ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ಸೊತ್ತಾಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ. ನಿಜವಾದ ಸಮಾಜ ಕಲ್ಯಾಣ ಆಗ್ತಾ ಇಲ್ಲ, ಬಡವರಿಗೆ ತಲುಪ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇವತ್ತು ಸುವರ್ಣ ಗ್ರಾಮ ಯೋಜನೆ ಅಡಿಯನ್ನು ಜಾರಿಗೆ ತಂದಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ದಲಿತರ ಕೇರಿಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನು, ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಆಗಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಅದನ್ನು ಯಾಕೆ ಮಾಡಿದ್ರು ಗೊತ್ತಾ? ದಲಿತರ ಬೀದಿಗಳಿಗೆ ಯಾರಿಗೂ ಹೋಗೋಕ್ಕೆ ಯಾಕೆ ಇಷ್ಟ ಇರಲಿಲ್ಲ ಗೊತ್ತಾ? ಅಲ್ಲಿ ಬೀದಿ ಇಲ್ಲ, ಚರಂಡಿ ಇಲ್ಲ, ಮೋರಿ ಇಲ್ಲ, ಮನೆ ಇಲ್ಲ, ಶೌಚಾಲಯ ಇಲ್ಲ, ಅಸಹ್ಯ ಹುಟ್ಟಿಸ್ತಕ್ಕಂಥ ಪ್ರದೇಶಗಳು. ಅದಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ. ಅದಕ್ಕೆ ಕುಮಾರಸ್ವಾಮಿಯವರು ಇವತ್ತೇನು 12ನೇ ಶತಮಾನದ ಬಸವಣ್ಣನವರು ಏನು ಕ್ರಾಂತಿ ಮಾಡಿದ್ರು, ಏನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ರ, ಆ ಜಾಗದಲ್ಲಿ ಇದ್ದವರು ಆ ಕೆಲಸ ಮಾಡಬೇಕು. ಆ ಜಾಗದಲ್ಲಿ ಕೂತವರು ಆ ಸೀಟ್ನಲ್ಲಿ. ಅಂಬೇಡ್ಕರ್ ಏನು ಹೇಳ್ತಾರೆ ಗೊತ್ತಾ? ಸಂಪೂರ್ಣವಾಗಿ ಈ ಸಂವಿಧಾನ, ನಾನು ಬರೆದಂಥ ಸಂವಿಧಾನ ಜಾರಿಗೆ ಬರಬೇಕು ಅಂದರೆ ಒಳ್ಳೆಯ ಹೃದಯವಂತ ಮನಸ್ಸಿರ್ತಕ್ಕಂಥವನು ಆ ಜಾಗದಲ್ಲಿ ಕೂತ್ಕೋಬೇಕು ಅಂತಕ್ಕಂಥ ಮಾತನ್ನು, ಅಧಿಕಾರವನ್ನು ಜಾರಿಗೆ ಕೊಡ್ತಕ್ಕಂಥ ಜಾಗದಲ್ಲಿ ಒಳ್ಳೆಯ ಮನಸ್ಸಿರ್ತಕ್ಕಂಥವ್ರು ಕೂತ್ಕೋಬೇಕು ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇವತ್ತು ಸಿದ್ದರಾಮಯ್ಯನವರು 5 ವರ್ಷ ಈ ರಾಜ್ಯವನ್ನು ಆಳಿದ್ದಾರೆ. SC ST ಸಮಾಜಕ್ಕೆ. ಅನ್ನದಾನಿ ಅವರೇ, ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಇನ್ನೆಷ್ಟು ಹೊತ್ತು ಮಾತಾಡ್ತೀರಿ? ನನಗೆ 15 ನಿಮಿಷ ಕೊಟ್ಟಿದ್ದು 10 ನಿಮಿಷ ಆಗಿದೆ ಈಗ. ಅಲ್ಲ, ನೀವು ಅಕ್ಕಿ ತರದೇ ಇಷ್ಟೊತ್ತಾದ್ರೆ ಅನ್ನ ಯಾವಾಗ ಮಾಡೋರು? ಇನ್ನೊಂದು 10 ನಿಮಿಷ ಬೇಗ ಮುಗಿಸಿ. ಇದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಧನ ಅಂತ ಒಂದು ಕಾರ್ಯಕ್ರಮ ಮಾಡೋರು ಸಮಾಜ ಕಲ್ಯಾಣ ಇಲಾಖೆ. ನಾನು 2 ನಿಮಿಷ ಹೇಳ್ಕೊಂಡು ಹೋಗ್ಬಿಡ್ತೀನಿ.
ಈ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ, ನಾನು ಅಂತರ್ಜಾತಿ ವಿವಾಹದಾಗ 25,000 ರೂಪಾಯಿ ಇತ್ತು. ನಾನೇ 25,000 ತಗೊಂಡಿದ್ದೀನಿ. ನಾನೇ ಬಸವಣ್ಣನ ಅಂಬೇಡ್ಕರ್ ಅವರ ಬೆನಿಫಿಷರೀಸ್ ನಾನೇ 25,000 ತಗೊಂಡಿದ್ದೀನಿ. ಅದಾದಮೇಲೆ 2 ಲಕ್ಷ ಮಾಡಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಅದು ಬೇಡ, ನಮಗೇನು ಬೇಕಾಗಿಲ್ಲ, ಅದು ಪ್ರೋತ್ಸಾಹಧನ ಬೇಡ, ಮೀಸಲಾತಿ ಬೇಕು. ಅಂತರ್ಜಾತಿ ವಿವಾಹಿತರಿಗೆ ಮೀಸಲಾತಿ ಬೇಕು, ಉದ್ಯೋಗ ಬೇಕು, ಉದ್ಯೋಗ ಕೊಡಿ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ. ಈಗೇನು ಅಂಗವಿಕಲರಿಗೆ, ವಿಕಲಚೇತನರಿಗೆ 5% ಮೀಸಲಾತಿ ಕೊಟ್ಟಿದ್ದೀರಾ, ಆ ರೀತಿ ಅಂತರ್ಜಾತಿ ವಿವಾಹ ಆಗ್ತಕ್ಕಂಥವ್ರಿಗೆ ಮೀಸಲಾತಿ ಕೊಡಿ. ಆಗ ಬಸವಣ್ಣನವ್ರಿಗೆ, ಅಂಬೇಡ್ಕರ್ ಸಂವಿಧಾನಕ್ಕೆ ಅರ್ಥ ಬರುತ್ತೆ. ಮಾನ್ಯ ಅಧ್ಯಕ್ಷರೇ, ಬಸವಣ್ಣನವರು ಯಾಕೆ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ರು? ಮಧುವರ್ಷನ ಮಗಳನ್ನು ಅರಳೆಯನ ಮಗನಿಗೆ ಮದುವೆ ಮಾಡಿಸ್ತಾರೆ. ಈ ಸಮಾಜ ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದಂಥವ್ರು ಮಹಾನ್ ಕ್ರಾಂತಿ ಪುರುಷ. ಅವರ ಆದರ್ಶಗಳನ್ನು ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೀವ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅಂತರ್ಜಾತಿ ಯಾಕೆ ಅಂದರೆ ದಲಿತ ಸಮಾಜದ ಹೆಣ್ಣು ಮಗಳನ್ನೋ ಅಥವಾ ಗಂಡು ಮಗನೋ ಯಾರೋ ಮೇಲ್ಜಾತಿಯವರು ಮದುವೆ ಆದರೆ ಅವ್ರ ಆರ್ಥಿಕವಾಗಿ ಮತ್ತು ಉದ್ಯೋಗ ಇಲ್ಲ ಅಂದರೆ ಅವ್ರು ಹೆಚ್ಚು ದಿನ ಅವ್ರ ಸಂಸಾರಗಳು ಉಳಿತಾ ಇಲ್ಲ. ನಾನು ನೋಡಿದ್ದೀನಿ, ಮಧ್ಯದಲ್ಲಿ ಬ್ರೇಕ್ ಆಗ್ತಾಯಿದೆ. ಕಾರಣ ಆರ್ಥಿಕ ಮತ್ತು ಉದ್ಯೋಗ ಏನೂ ಇರಲ್ಲ ಅವ್ರಿಗೆ. ಏನೋ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿಸಿ ಮದುವೆ ಆಗಿರ್ತಾರೆ. ಅದಕ್ಕೆ ಶಕ್ತಿ ತುಂಬಬೇಕು ಅಂದರೆ ಸರ್ಕಾರ ದಯಮಾಡಿ ಅಂತರ್ಜಾತಿ ವಿವಾಹಿತರಿಗೆ ದಯಮಾಡಿ ಇವತ್ತು ಪ್ರೋತ್ಸಾಹಧನಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಇನ್ನು ಸಫಾಯಿ ಕರ್ಮಚಾರಿ ಇದನ್ನು ಮಾನ್ಯ ಬಸವಲಿಂಗಪ್ಪವ್ರನ್ನ ನೆನೆಸ್ಕೊತೀನಿ. ನಾನು ಇವತ್ತು ಬಸವಲಿಂಗಪ್ಪನವ್ರ ಜೊತೆ ಸ್ವಲ್ಪ ಒಡನಾಟ ಇತ್ತು ನನಗೆ. ನಾನಾಗ ವಿದ್ಯಾರ್ಥಿ ಆಗಿದ್ದೆ. ನನ್ನ ಕರೆದು ಭಾಳಷ್ಟು ವಿಚಾರಗಳನ್ನು ನನ್ನ ಜೊತೆ ಮಾತಾಡೋರು, ಅಂದರೆ ಕರೆದು ಮಾತಾಡ್ತಿರಲಿಲ್ಲ, ನಾನೇ ಹೋಗ್ತಿದ್ದೆ. ನಾನು ಚಿಕ್ಕವನಲ್ವಾ, ನಾನೇ ಹೋಗ್ತಿದ್ದೆ. ಭಾಳ ವಿಚಾರಗಳನ್ನು ನನ್ನ ಜೊತೇಲಿ ಹೇಳ್ತಿದ್ರು. ಚಿಕ್ಕವನು ನಾನು ಚಿಕ್ಕ ಡಿಗ್ರಿ ಮಾಡ್ತಾಯಿದ್ದೆ ಆವಾಗ. ಬಸವಲಿಂಗಪ್ಪನವರು ಓದ್ಕೊತಾ ಇದ್ವಿ. ಆ ಬೂಸಾ ಚಳವಳಿ ಯಾವುದು ಇದು ಸಿದ್ಧಲಿಂಗಯ್ಯನವರು ವಿಚಾರಗಳನ್ನೆಲ್ಲ ಹೇಳೋರು. ಅವತ್ತು ಎಂತೆಂಥ ಕ್ರಾಂತಿ. ಇವತ್ತು ಸಫಾಯಿ ಕರ್ಮಚಾರಿ ತಲೆ ಮಲ ಹೊರ್ತಿದ್ದಂಥ ಪದ್ಧತಿಯನ್ನು ತಪ್ಪಿಸಿದಂಥ ಮಹಾನ್ ಇತಿಹಾಸಕಾರ ಈ ರಾಜ್ಯದಲ್ಲಿ ಯಾರು ಇದ್ದರೆ ಅದು ಬಸವಲಿಂಗಪ್ಪನವರು ಅಂತೇಳಿ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸದನದಲ್ಲಿ. ಇವತ್ತು ಸಿದ್ದರಾಮಯ್ಯನವರು ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರು. ಭಾಳ ಸುಲಭವಾಗಿ ಕೆಲವರು ಹೇಳ್ಬೋದು, ಅನ್ನಭಾಗ್ಯ, ಈ ಕ್ಷೀರಭಾಗ್ಯ, ಕೃಷಿ ಭಾಗ್ಯ ಅವೆಲ್ಲ ಸುಲಭವಾಗಿ ಮಾತನಾಡ್ಬೋದು. ಆದರೆ ಜಾರಿಗೆ ತರ್ತಕ್ಕಂಥ ಮನಸ್ಸಿರಬೇಕು. ಅವೆಲ್ಲವೂ ಕೂಡ ಜನರಿಗೆ, ಬಡವ್ರಿಗೆ ತಲುಪ್ತಕ್ಕಂಥ ಯೋಜನೆಗಳವು. ಈ ಅನ್ನಭಾಗ್ಯ, ಈ ಕೃಷಿ ಭಾಗ್ಯದಂಥವು ಬಡವ್ರಿಗೆ, ಬಡ ರೈತನಿಗೆ ತಲುಪ್ತಕ್ಕಂಥದ್ದು ಅಂತ ಯೋಜನೆಗಳನ್ನು, ಮತ್ತು SC/ST ಜನರಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಇವತ್ತು 75,000 ರೂಪಾಯಿ ಬೇಕು ಒಬ್ಬ ವಿದ್ಯಾರ್ಥಿ ಲ್ಯಾಪ್ಟಾಪ್ ತಗೋಬೇಕು ಅಂದರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಅದೆಲ್ಲ ಮಾಡಿದ್ದೆಲ್ಲ ಇವತ್ತು ನಾವೆಲ್ಲ ನೆನೆಸ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಸಫಾಯಿ ಕರ್ಮಚಾರಿದು ಒಂದು ಕಡೆ ಅಂಥ ಜನರಿಗೆ ತಲುಪ್ತಕ್ಕಂಥ ಸಮಾಜ ಕಲ್ಯಾಣ ಆಗಬೇಕಿದು. ಅದಾದಮೇಲೆ ಲೀಡ್ಕರು ಮಾನ್ಯ ಅಧ್ಯಕ್ಷರ ಕಾರ್ಪೊರೇಷನ್ನ ಮುಚ್ಚತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಂದಾನಿ ಅವರು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಪೌರ ಕಾರ್ಮಿಕರು ಮತ್ತು ಸಫಾಯಿ ಕರ್ಮಚಾರಿಗಳ ಬಗ್ಗೆ. ನಮ್ಮ ಮದ್ದೂರು ಪಟ್ಟಣದಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸ್ತಾ ಇದ್ವಿ ನಾವು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆ ಪೌರ ಕಾರ್ಮಿಕರು 50,000 ರೂಪಾಯಿ ಬ್ಯಾಂಕ್ ಸಾಲ ಪಡೆದು ಅದಕ್ಕೆ ಕೊಡಬೇಕಾಗಿತ್ತು. ನಾನೇನು ಯೋಚನೆ ಮಾಡಿದೆ, ಅವ್ರಿಗೆ ಯಾವ ಬ್ಯಾಂಕ್ ಸಾಲ ಕೊಡ್ತಾರೆ, ನನ್ನ SCP TSPನಲ್ಲಿ 50,000 23 ಜನಕ್ಕೆ 11.5 ಲಕ್ಷ ರೂಪಾಯಿ ನಾನು ಅನುದಾನ ಬಿಡುಗಡೆ ಮಾಡಿಕೊಟ್ಟೆ. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದಕ್ಕೆ ಪ್ರಾವಿಷನ್ ಇಲ್ಲ, ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ವಾಪಸ್ ಮಾಡಿದ್ರು. ನಾನು ನಮ್ಮಂಥ ಸಮಾಜ ಕಲ್ಯಾಣ ಇಲಾಖೆಗೂ ಬರೆದೆ, ಈ ಜನಾಂಗಕ್ಕಿರುವಂಥ ಇದಕ್ಕೆ ಉಪಯೋಗ ಮಾಡದೇ ಇದ್ದರೆ ಇನ್ಯಾವುದಕ್ಕೆ ಉಪಯೋಗ ಮಾಡಬೇಕಾಗ್ತದೆ, ಅನುಮತಿ ಕೊಡಿ ಅಂತ ಬರೆದೆ. ಅದು ಇನ್ನೂ ಬರಲಿಲ್ಲ. ಅದ್ರ ಮಧ್ಯೆ ಕೊನೆಗೆ ನಾನು ಪುರಸಭೆ ಇದರಲ್ಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡುವಾಗ ಪ್ರಾವಿಷನ್ ಮಾಡಿ
ಆ ಹಣನ ಕಟ್ಟುವಾಗಿ ಮಾಡಿದೆ. ಇದಕ್ಕೂ ತಾವು ಇಂಥ ಕಾರ್ಯಗಳಿಗೆ ಕೊಡುವಾಗ ಆ ಜನಾಂಗಕ್ಕೆ ತಲುಪುವಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಕೂಡ ಆಗ್ರಹಪಡಿಸ್ತೀನಿ ಮಾನ್ಯ ಅಧ್ಯಕ್ಷರೇ. ಅನ್ನದಾನಿ ಅವರು ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಕೈಗೆತ್ಕೊಂಡಿದೆ. ಆದರೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆಯಾ ಮಾನ್ಯ ಅಧ್ಯಕ್ಷರೇ? ದಯಮಾಡಿ ಉತ್ತರ ಹೇಳಬೇಕು ಸರ್ಕಾರ. ಹೇಳುವಾಗ ಹೇಳಿ, ಈಗಲ್ಲ. ಸಂಪೂರ್ಣವಾಗಿ ನಿರ್ನಾಮ ಆಗಿದೆಯಾ, ನಿರ್ಮೂಲನೆ ಆಗಿದೆಯಾ ಅಂತಕ್ಕಂಥದ್ದು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಇವತ್ತು 30 ನಿಮಿಷ ಆಗಿದೆ. ನೀವು ಪ್ರಾರಂಭದ ಮಾತೆಲ್ಲ ಹೇಳಿರೋದು ನೋಡಿದ್ರೆ 15 ಅಂದ್ರೆ 15 ನಿಮಿಷಕ್ಕೆ ಮುಗಿಸ್ತೀರಿ ಅಂತ ಮಾಡಿದೆ. ಆಯ್ತು. ಈಗ ಮಧ್ಯದಲ್ಲಿ ಎದ್ದವರು 2 ನಿಮಿಷ ಕಸ್ಕೊಂಡವ್ರು, ಅದು ಇಲ್ಲ, ಅದನ್ನೆಲ್ಲ ಲೆಕ್ಕ ಹಾಕಿ ನಾನು ನೋಡಿದ್ದೇನೆ. 25 ನಿಮಿಷ ಆಗಿದೆ. ಇನ್ಮೇಲೆ ಯಾರು ಎದ್ರು ನಾನು ಕೂತ್ಕೊಳ್ಳಲ್ಲ. ಇಲ್ಲ, ಮುಗಿತು. ನೀವು ಮುಗಿಸ್ಬೇಕು. ನಾನು ಗಮನ ಸೆಳೆದು ತಗೋಬೇಕು. ಇವರು CLP ಮೀಟಿಂಗ್ ಇದೆ, ಗೊತ್ತಿದೆ, ನಾನೆಲ್ಲ ಹೇಳಿದ್ದೀನಿ. ಇವತ್ತು ಕನ್ಕ್ಲೂಡ್ ಮಾಡ್ಬಿಡಿ. ಇವತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಮುಗಿಸ್ಬೇಕು. ಬಾಬು ಜಗಜೀವನರಾಮ್ ಭವನಕ್ಕೆ ಒಂದು ಜಾಗಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಸೆಕ್ರೆಟರಿ ಮತ್ತು ಮಂತ್ರಿಗಳು ಇಬ್ಬರು ಕೂಡ ಅಪ್ರೂವಲ್ ಮಾಡಿಕೊಟ್ಟಿದ್ರು. DS ಡೆಪ್ಟಿ ಸೆಕ್ರೆಟರಿ ಹತ್ರ ಹೋದೆ. ಅಲ್ಲಿ ಹೋದರೆ ಯಾವ ಸೆಕ್ರೆಟರಿ ಆದೇಶಕ್ಕೂ ಲೆಕ್ಕಕ್ಕಿಲ್ಲ, ಯಾವ ಮಂತ್ರಿ ಆದೇಶಕ್ಕೂ ಲೆಕ್ಕಕ್ಕಿಲ್ಲ. ಅವ್ರದ್ದೇ ಒಂದು ಆದೇಶ ಮಾಡಬೇಕು ಅಂತ ನಾವು ಕೊಡಕ್ಕೆ ಬರಲ್ಲ ಅಂತೇಳಿ ಒಂದು ಮಂತ್ರಿ ಅಪ್ರೂವಲ್ ಮಾಡಿದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಒಬ್ಬ ಶಾಸಕರು ಕೇಳಿದ್ರೆ ಯಾವ ಮಟ್ಟಕ್ಕೆ ಸಮಾಜ ಕಲ್ಯಾಣ ಇಲಾಖೆ ನಡೀತಿದೆ, ಮಂತ್ರಿ ಆದೇಶಕ್ಕೂ ಕಿಮ್ಮತ್ತಿಲ್ಲ, ಸೆಕ್ರೆಟರಿ ಆದೇಶಕ್ಕೂ ಕಿಮ್ಮತ್ತಿಲ್ಲ. ದಯಮಾಡಿ ಈ ಸಮಾಜ ಕಲ್ಯಾಣ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ಏನು ಯೋಜನೆಗಳು ಜಾರಿಗೆ ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಸಮರ್ಪಕವಾಗಿ ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿಯಾಗಿದೆ ಕರ್ನಾಟಕ ಸರ್ಕಾರಕ್ಕೆ. ಮಾನ್ಯ ಅಧ್ಯಕ್ಷ ಮುಗಿತು. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಮುಗಿತು. ಶಿಕ್ಷಣಕ್ಕೆ ಹೋಗ್ಬೇಡ್ರಿ. ಶಿಕ್ಷಣ ಮಾತಾಡ್ಲಿ. ಇಲ್ಲ, ಮುಗಿಯೋದಿಲ್ಲ. ಶಿಕ್ಷಣ ಇಲ್ಲ, ಈಗ 1 ನಿಮಿಷ ಮುಗಿಯೋದಿಲ್ಲ. ನಿಮ್ದು ಕನ್ಕ್ಲೂಡ್ ಮಾಡ್ಬಿಡಿ. ಅದನ್ನ ನಮ್ಮ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಮಾತಾಡೋಣ. ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಮಾತಾಡೋಣ. ಅದು ಮುಗಿಯೋದಿಲ್ಲ. 2 ನಿಮಿಷ ಅದಾದ್ಮೇಲೆ ಮತ್ತೊಂದು ಇಲಾಖೆ ಶುರು ಆಗುತ್ತೆ. 2 ನಿಮಿಷ, 2 ಮಿನಿಟ್ಸ್. 2 ಅಂದ್ರೆ 2 ನಿಮಿಷ ನಾನು ಲೆಕ್ಕ ಮಾಡಿರ್ತೇನೆ. ಶಿಕ್ಷಣ ಇವತ್ತು ಸರ್ವರಿಗೂ ಸಮಾನವಾದಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ದಯಮಾಡಿ ಆದಷ್ಟು ಈ ಸದನದ ಸದಸ್ಯರಲ್ಲಿ ನನ್ನ ಮನವಿ, ಯಾರು ಶಿಕ್ಷಣ ಸಂಸ್ಥೆ ನಡೀಲಿ, ಖಾಸಗಿಯಾಗಿ ನಡೆಸಿ ಅಥವಾ ಹೇಗಾದರೂ ನಡೆಸಿ, ಸಮಾನವಾದಂಥ ಶಿಕ್ಷಣ ನಡಿಬೇಕು. KPSನಂಥ ಶಾಲೆಗಳು ಹೆಚ್ಚು ಆಗಬೇಕು. ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಯಾಕೆ ಬರಬೇಕು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲೇ ವಿಶ್ವಜ್ಞಾನಿ ಅನ್ನಿಸ್ಕೊಂಡಿರ್ತಕ್ಕಂಥದ್ದೇ ಈ ಶಿಕ್ಷಣದಿಂದ. ಅದಕ್ಕಾಗಿ ಶಿಕ್ಷಣದ ಮಹತ್ವವನ್ನು ನಾವೆಲ್ಲೂ ಅರ್ಥಕೋಬೇಕಾಗ್ತದೆ. ಬಡ ಮಕ್ಕಳಿಗೆ ಶ್ರೀಮಂತರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾದಂಥ ಶಿಕ್ಷಣ ಮತ್ತು ಆರೋಗ್ಯ ಸಿಕ್ಕಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದೇನು ಅಂದರೆ, ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ಉತ್ತಮವಾದಂಥ ನಾಯಕತ್ವ ಬೆಳೀತಾ ಇತ್ತು. ಇವತ್ತು ಬೇರೆ ಬೇರೆ ಅದನ್ನು ನಿಲ್ಲಿಸಲಾಗಿ ಇವತ್ತು ಬೇರೆ ಬೇರೆ ರೀತಿಯಾದಂಥ ನಾಯಕತ್ವ ಬೆಳೀತಾ ಇದೆ. ಅದು ರಿಯಲ್ ಎಸ್ಟೇಟ್ ಮಾಡಿದವ್ರಿಗೆ, ಹಣ ಇರೋರಿಗೆ ಇವತ್ತು ಶಾಸಕ ಸ್ಥಾನ ಅಂತಕ್ಕಂಥ ಭಾವನೆ ಇವತ್ತು ಜನರಲ್ಲಿ ಬಂದ್ಬಿಟ್ಟಿದೆ. ದುಡ್ಡಿದ್ರೆ ಮಾತ್ರ ಈ ರಾಜಕೀಯ ಇಲ್ದಾರೆ ಆಗೋದಿಲ್ಲ, ಸಾಧ್ಯ. ನನ್ನ ಹತ್ರ ದುಡ್ಡೇ ಇಲ್ಲ. ನಾವೆಲ್ಲ ರಾಮಲಿಂಗಾರೆಡ್ಡಿಯವರು, ನಾನು, ಭಾಳಷ್ಟು ಜನ ಇಲ್ಲಿ ಈ ಸದನದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಚಳುವಳಿಯಲ್ಲಿ ಬಂದಂಥವ್ರು ಇವತ್ತು ಶಾಸಕರಾಗಿದ್ದೀವಿ. ಭಾಳಷ್ಟು ಜನ ಮಂತ್ರಿಗಳು ಕೂಡ ಆಗಿದ್ದಾರೆ. ಅದು ಇವತ್ತು ಬೇಸಾಗಬೇಕು ಮಾನ್ಯ ಅಧ್ಯಕ್ಷರೇ. ಹಣದಿಂದ ಇವತ್ತು ರಾಜಕೀಯ ಮಾಡೋದಲ್ಲ. ಮೌಲ್ಯಗಳು ಹಾಳಾಗೋಗ್ತವೆ, ಸಿದ್ಧಾಂತಗಳು ಉಳಿಯೋಲ್ಲ. ಅದರಿಂದ ತಾವು ಅದಕ್ಕೆ ಶಿಕ್ಷಣದ ಸಂದರ್ಭದಲ್ಲೇ ಇವತ್ತು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಸಂದರ್ಭಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಧನ್ಯವಾದ. ಈಗ ನಿಯಮ 69 ಮೇಲೆ ಮಾನ್ಯ ಅಧ್ಯಕ್ಷರೇ,
ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂಥವ್ರಿಗೆ ಇವತ್ತು ನೇರವಾಗಿ ಸರ್ಕಾರಿ ಇಲಾಖೆಯಲ್ಲಿ ನೌಕರಿ ಕೊಡಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಒಂದು ಆದೇಶ ಮಾಡಿದ್ರು. ನಾನು ಮುಗಿಸ್ತೇನೆ. ಆ ಆದೇಶ ಏನಾಯ್ತು ಅಂತ ಗೊತ್ತಿಲ್ಲ. ಇದು ಬಡ ದಲಿತರಿಗೆ ಅನ್ಯಾಯ ಆಗ್ತಿದೆ ಮಾನ್ಯ ಅಧ್ಯಕ್ಷರೇ. ಇಂಥ ಯೋಜನೆಗಳನ್ನ ಯಾಕೆ ತೆಗಿತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ನನಗೆ. ನಿಯಮ 69 ಮೇರೆಗೆ ಜರೂರು ವಿಷಯದ ಬಗ್ಗೆ ಚರ್ಚೆದನ್ನ ನಾಳೆ ತೆಗೆದುಕೊಳ್ತೇನೆ. ದಯಮಾಡಿ ಅದು 69 ಕನ್ವರ್ಟ್ ಆಗಿರೋದನ್ನ ಅನ್ನದಾನಿಗೆ ಧನ್ಯವಾದಗಳು. ಒಂದೊಂದಾರು ಕೊಟ್ಟುಕೊಂಡೋಗಿ ಅನ್ನದಾನಿಗೆ ಅವರಿಗೆ ಧನ್ಯವಾದಗಳು. ಗಮನ ಸೆಳೆಯುವ ಸೂಚನೆಯನ್ನ ತೆಗೆದುಕೊಳ್ಳುತ್ತೇನೆ. ಅನ್ನದಾನಿ ಧನ್ಯವಾದ. ಕೂತ್ಕೊಳ್ಬೇಕು. 35 ನಿಮಿಷ ಆಯ್ತು. ಆಯ್ತು. ಲಿಂಗೇಶಣ್ಣ 1 ನಿಮಿಷ ಆಯ್ತ್ರಿ. ಈಗ ಅಲ್ಲಿ ನಿಮ್ಮ ನಾಡಗೌಡ್ರ ಹತ್ರ ಮಾತಾಡ್ರಿ, ನಿಮ್ಮ ವಿಪ್ ಅವ್ರ ಹತ್ರ ಮಾತಾಡ್ರಿ. ಧನ್ಯವಾದ ಹೇಳ್ತಾ ಇದ್ದೀನಿ. ಇರಿ 1 ಸೆಕೆಂಡ್. ಇದಕ್ಕೆ ಅನ್ನದಾನಿ ಅವರ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೀವು 1 ಸೈಡ್ ಹೇಳ್ರಿ. ಕೊಟ್ಟಿದ್ದು ಸಂಧ್ಯಾ ಸುರಕ್ಷಾ ಮಾಡಬೇಡ್ರಿ ನೀವು. ಸಿದ್ದು ಮತ್ತೆ ಓಕೆ ಇಲ್ಲ ಅನ್ನದಾನಿ ಮುಗಿಸ್ಬೇಕು. ಮುಗಿಸಿದೀನಿ ನಾನು ನಿಮ್ದು, ಇನ್ನೇನು ಉಳಿದಿಲ್ಲ. ಈಗ ನಂದೊಂದು ಮನವಿ ನಾನೇನಂದ್ರೆ, ಈಗ ತಮ್ಮಣ್ಣ ಸಾಹೇಬರು ಮಾತನಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸೊಸೈಟಿಗಳಲ್ಲಿ ನಕಲಿ ಗೊಬ್ಬರ, ರಸಗೊಬ್ಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಆಯ್ತು, ನೀವೆಲ್ಲ ಮಾತಾಡಿದಿರಲ್ಲ. ಕೃಷಿ ಇಲಾಖೆಗೆ ಒಂದೇ ನಾಳೆ ಕೃಷಿ ಸಚಿವರ ಹತ್ರ ಕೇಳೋಣ. ಈಗ ಪ್ರಿಯಾಂಕ್ ಖರ್ಗೆ ತಮ್ದು ಗಮನ ಸೆಳೆಯುವ ಸೂಚನೆ ಇಲ್ಲ. ಧನ್ಯವಾದ ಅನ್ನದಾನಿ, ಧನ್ಯವಾದ. ಮುಗಿಸ್ಬೇಕು. ಇಲ್ಲ ನೀವು ಮುಗಿದಿದೆ, ನಾನು ಮುಗಿಸ್ಬೇಕು ಅಂತಲ್ಲ, ಮುಗಿದಿದೆ ನಿಮ್ಮ. ನಾನು 35 ನಿಮಿಷ ಆಯ್ತು, ನಮ್ಗೆ 15 ನಿಮಿಷ ನಾನು ನೀವು ಮಾತಾಡ್ಕೊಂಡಿರೋದು. 35 ಮಿನಿಟ್ಸ್ ನಮಗೆ ಇಲ್ಲ, ಮುಗೀತು. ಈಗ ನಮಗೆ ನಕಲಿ ಗೊಬ್ಬರ ಸರಬರಾಜು ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಅವರನ್ನ ಗಮನ ಸೆಳೆಯುವ ಸೂಚನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು, ಅಶೋಕ್ ಅವರು ಬಂದಿದ್ದಾರೆ. ಅಶೋಕ್ ಅವರು ಇಲ್ಲೇ ಇದ್ದಾರೆ, ರೆಡಿ ಇದ್ದಾರೆ. ಈಗ ಮೋಸ ಮಾಡ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ಅತ್ತ ಕಡೆ ಗಮನ ಹರಿಸಿ ಇವತ್ತೇನು ಕೃಷಿ ರಾಗಿಗೆ ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು. ಸಮಯಕ್ಕೆ ತಕ್ಕಂತೆ ಅವ್ರಿಗೆ ವಿದ್ಯುತ್ ಸರಬರಾಜು ಮಾಡಬೇಕು, ನೀರಾವರಿಯನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ತಮ್ಮಲ್ಲಿ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು. ನಿಯಮ 69 ಅಡಿದು ನಾಳೆ ತಗೊಳ್ತೀನಿ. ಈಗ ಗಮನ ಸೆಳೆಯುವ ಸೂಚನೆ ಪ್ರಿಯಾಂಕ್ ಖರ್ಗೆ ಅಶೋಕ್ ಅವರು. ಅಧ್ಯಕ್ಷ, ನಿಯಮ 69 ನಾಳೆ 4 ಗಂಟೆಗೆ ಕೊಡಿ ಅಧ್ಯಕ್ಷರೇ. ನಾಳೆ ಈಗ ನೀವು ನೋಡ್ತಿದ್ದೀರಲ್ರಿ, ಇಲ್ಲೂ ಕೂತ್ಕೊಂಡಿದ್ರಿ. ಇಲ್ಲ, 4 ಗಂಟೆಗೆ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷ. ನಾಳೆ ನೋಡೋಣ ಎಷ್ಟು ಗಂಟೆಗೆ ಅನ್ನೋದು ಗೊತ್ತಾಗೋದಿಲ್ಲ. ನಾಳೆ ನೋಡೋಣ. ಓಕೆ. ಗಮನ ಸೆಳೆಯುವ ಸೂಚನೆ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಬಂದಿದೆಯಲ್ಲ? ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಕೇಳಿ ಸ್ಪಷ್ಟೀಕರಣ ಏನು? ಆದರೆ ಸಮರ್ಪಕವಾಗಿಲ್ಲ. ಯಾಕಂದರೆ ಇದು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಅಂತಲೂ ಹೇಳಿದ್ದಾರೆ. ಆದರೆ ಪದೇ ಪದೇ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ. ಈ ಚಿತ್ತಾಪುರ ತಾಲೂಕಿನ ಏನು ಪುನರ್ವಿಂಗಡಣೆ ಆಗಿದೆ ಅವೈಜ್ಞಾನಿಕವಾಗಿ ಆಗಿದೆ ಅಂತ ನಾನು ರೆವಿನ್ಯೂ ಮಿನಿಸ್ಟರ್ ಹತ್ರ ಕೇಳ್ಕೊಂಡಿದ್ದೆ. ಹಲವಾರು ಬಾರಿ ಸರ್ಕಾರಕ್ಕೆ ಇದನ್ನು ಸರಿಪಡಿಸ್ಲಿಕ್ಕೆ ಪತ್ರ ಬರೆದ್ರೂ ಕೂಡ ಅವರಿಂದ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಾನೇ ಕೋರ್ಟಿಗೆ ಹೋಗಬೇಕಾಗಿತ್ತು. ಈಗ ಕೋರ್ಟಲ್ಲಿ ಇದು 8 ತಿಂಗಳಿಂದ ಇದೆ. ಆದರೆ ಸರ್ಕಾರದಿಂದ ಯಾವುದೇ ಆದಂಥ ಸ್ಪಷ್ಟವಾದಂಥ ಉತ್ತರ ಅಲ್ಲಿ ಹೈಕೋರ್ಟ್ನಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಯಾವ ಮಾನದಂಡದಲ್ಲಿ ಮೇಲೆ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ. ಈಗಾಗಲೇ ಒಂದು ಕೇಸ್ ವರ್ಕರ್ ಮೇಲೆ ಕೂಡ ಫೈನ್ ಆಗಿದೆ. ಇದನ್ನು ಯಾವಾಗ ಇತ್ಯರ್ಥ ಮಾಡ್ತಾರೆ, ಇದಕ್ಕೆ ಯಾವಾಗ ಒಂದು ಸ್ಪಷ್ಟವಾದಂಥ ಉತ್ತರ ಕೊಡ್ತಾರೆ. ಇದು ಪುನರ್ವಿಂಗಡಣೆ ಆಗಿರೋದು ವೈಜ್ಞಾನಿಕವಾಗಿದೆ ಅಂತ ಸ್ಪಷ್ಟವಾದಂಥ ಉತ್ತರ ಕೋರ್ಟಿಗೆ ಕೊಡಬೇಕಾಗಿದೆ. ಇದು ಯಾವಾಗ ಮುಗಿಸ್ತಾರೆ ಅಂತ ತಮ್ಮ ಮುಖಾಂತರ ಮಾನ್ಯ ಮಂತ್ರಿಗಳಿಗೆ ಗಮನ ಸಲ್ಲಿಸ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ತಾಲೂಕು ಆಗಬೇಕಾದ್ರೆ, ಆ ಗ್ರಾಮಗಳನ್ನು ಸೇರಿಸ್ಬೇಕಾದ್ರೆ ಅದಕ್ಕೊಂದು ಸರ್ಕಾರದ ನೀತಿ ನಿಯಮಗಳಿದೆ. ಅದ್ರ ಪ್ರಕಾರ ನಾವು ಅಲ್ಲಿನ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಅಬ್ಜೆಕ್ಷನ್ ತಗೊಂಡು, ಅಬ್ಜೆಕ್ಷನ್ ಏನಾರ ಬಂದರೆ ಅದನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು, ಅದಾದಮೇಲೆ ನಮ್ಮ ಅಧಿಸೂಚನೆಗಳು ಹೊರಡ್ತೈತೆ. ಇವು ಮಾನ್ಯ ಪ್ರಿಯಾಂಕ್ ಅವರು ಅಲ್ಲಿ ಹೆಚ್ಚುವರಿ ಬೇರೆ ಬೇರೆ ಗ್ರಾಮಗಳನ್ನು ಸೇರ್ಪಡೆ ಮಾಡಿರೋದು ಸೈಂಟಿಫಿಕ್ ಆಗಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿ ಆ ಥರ ಜಿಲ್ಲಾಧಿಕಾರಿಗಳಿಗೆ ವರದಿ ಬಂದಿರಲ್ಲ ಈ ಥರ ಆಗಿದೆ ಅಂಥೇಳಿ. ಆದರೂ ಕೂಡ ಈಗ ಮಾನ್ಯ ಪ್ರಿಯಾಂಕ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಆ ದೃಷ್ಟಿಯಿಂದ
ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದೆ ಪ್ರಕರಣ. ಅದಾದ್ಮೇಲೆ ಕ್ರಮ ತೆಗಿಬೇಕು. ದಾಖಲಾಗಿರೋದ್ರಿಂದ ನಾವು ಈಗೇನು ಮಾಡಕ್ಕಾಗಲ್ಲ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ತಾವು ಯಾವ್ದ್ಯಾವ್ದು ಮಾನದಂಡಗಳಂತ ತಾವು ಹೇಳಿದ್ರಲ್ಲ, ಆ ಎಲ್ಲ ಮಾನದಂಡಗಳು ಉಲ್ಲಂಘನೆ ಆಗಿರೋದ್ರಿಂದಾನೇ ಇವತ್ತು ಕೋರ್ಟಿಗೆ ಹೋಗಿರೋದು. ತಹಸೀಲ್ದಾರ್ ಅವರ ರೆಕಮೆಂಡೇಶನ್ ಏನಿದೆ, ತಹಸೀಲ್ದಾರ್ ಅವ್ರು ಭಾಳ ಕ್ಲಿಯರಾಗಿ ರೆಕಮೆಂಡ್ ಮಾಡಿದ್ದಾರೆ. ಇದು ಮಾಡ್ತಾ ಇರೋದು ಅವೈಜ್ಞಾನಿಕವಾಗಿ. ಇದಕ್ಕೆ ಒಂದು ಕಮಿಟಿ ಮಾಡಿಬಿಟ್ಟು ಡಿಸಿಷನ್ ತಗೊಳ್ಳಿ ಅಂದ್ಬಿಟ್ಟು ಡಿಸಿಗೆ ಪತ್ರ ಬರೆದಿದ್ರು ಕೂಡ ಇದು ಒನ್ ಸೈಡೆಡ್ ಆಗಿಬಿಟ್ಟು ಎಲ್ಲ ಮಾನದಂಡಗಳನ್ನು ಗಾಳಿಗೆ ತೂರ್ಬಿಟ್ಟು ಇದು ಮಾಡಿರೋದು. ಕೇಸ್ ಇಸ್ ಅಬೌಟ್ ದಟ್ ಓನ್ಲಿ. ಕೇಸ್ ಏನಿರೋದು ಹೈಕೋರ್ಟ್ನಲ್ಲಿ, ಯಾವ ಮಾನದಂಡಗಳು ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿದೆ ಆ ಮಾನದಂಡಗಳ ಉಲ್ಲಂಘನೆ ಆಗಿದೆ. ತಹಸೀಲ್ದಾರರ ಶಿಫಾರಸನ್ನು ಗಣನೆಗೆ ತಗೊಂಡಿಲ್ಲ. ಯಾರು ಅಲ್ಲಿ ನಾಗರಿಕರಿದ್ದಾರೆ, 24 ಸಂಘಟನೆಗಳು ಅಲ್ಲಿ ಹೋಗಿ ತಹಸೀಲ್ದಾರ್ ಬಳಿ ಇದು ಆಗಬಾರ್ದಂತ ಕೊಟ್ಟಿದ್ದಾರೆ, ಅದನ್ನು ಗಣನೆಗೆ ತಗೊಂಡಿಲ್ಲ. ಶಾಸಕರಾಗಿ ನಾನು ಪತ್ರ ಡಿಸಿಗೆ ಬರೆದಿದ್ದೀನಿ, ತಮಗೆ ಬರೆದಿದ್ದೀನಿ, ಅದನ್ನು ಕೂಡ ಗಣನೆಗೆ ತಗೊಂಡಿಲ್ಲ. ಆದ್ರಿಂದನೇ ಈ ಕೇಸ್ ಆಗ್ತಾ ಇರೋದು. ಆಮೇಲೆ ಪದೇ ಇವರು ನಿಮ್ಮ ಸರ್ಕಾರದ ವಕೀಲರು ಸಚಿವರು ಯಾವುದು ಬರ್ತಾ ಇಲ್ಲ. ಓಕೆ, ಗೊತ್ತಾಯ್ತು ಪ್ರಿಯಾಂಕ್. ಈಗ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ಅದನ್ನ ಕೋರ್ಟಲ್ಲಿ ಇರೋದ್ರಿಂದ ನಾವೇನು ಅದಕ್ಕೆ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಕೋರ್ಟ್ಗೆ ಆದಷ್ಟು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಕೋರ್ಟ್ಗೆ ಸರ್ಕಾರದ ನಿಲುವೇನಿದೆ ಅದನ್ನು ನಿಲುವನ್ನು ಕೋರ್ಟ್ ನಾವು ತಿಳಿಸ್ತೀರಿ. ಅದಾದ್ಮೇಲೆ ಕೋರ್ಟ್ ಏನು ಆದೇಶ ಮಾಡುತ್ತೋ ಅದನ್ನ ಸರ್ಕಾರ. ಸರ್, ನಾನು ಅಷ್ಟೇ ಕೇಳ್ತಾ ಇರೋದು ಸರ್, ಸರ್ಕಾರದ ನಿಲುವು ಏನಿದೆ ಅದು ಸಲ್ಲಿಸಿ. ಕೋರ್ಟ್ ಆರ್ಡರ್ ಸರ್ಕಾರದ ನಿಲುವನ್ನ ಕೋರ್ಟಿಗೆ ತಿಳಿಸಬೇಕು ಅಂತ ಅಶೋಕ್ ಅವರು ಕೊಡ್ತಾ ಇಲ್ಲ ಸರ್. ಅವರು ಹೇಳೋದು ಸರ್ಕಾರ, ಅದಕ್ಕೆ ಕೇಳ್ತಾ ಇರೋದು. ಸರ್ಕಾರದ ನಿಲುವನ್ನ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಅವರು ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಆಯ್ತು, ಓಕೆ. ಎಲ್ ನಾಗೇಂದ್ರ ಇಲ್ಲ. ಸೋಮಲಿಂಗಪ್ಪನವರು. ಅಧ್ಯಕ್ಷರೇ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಾತಾಡೋದಕ್ಕೆಲ್ಲ ಸ್ಪಷ್ಟೀಕರಣ ಕೇಳೋದಕ್ಕೆ ತಮ್ಗೆ ಧನ್ಯವಾದಗಳು. ಇಲ್ಲ, ಸ್ಪಷ್ಟೀಕರಣ ಕೇಳೋದಕ್ಕೆ. ಸ್ಪಷ್ಟೀಕರಣ ಕೇಳ್ತಾರೋ ಒಂದು 3-4 ನಿಮಿಷ ನನಗೊಂದು ಸ್ವಲ್ಪ ಅನುವು ಮಾಡಿಕೊಡು. ಹಂಗೆಲ್ಲ ಆಗೋದಿಲ್ಲ. ನೀವು ಈ ಉತ್ತರ ಕೊಟ್ಟಿದ್ದಾರಲ್ಲ, ಉತ್ತರದಲ್ಲಿ ಏನಾದ್ರು ಬೇಕಾದ್ರೆ ಕೇಳಿ. ಅಧ್ಯಕ್ಷರೇ, ಉತ್ತರದಲ್ಲಿ ಭೂ ಸ್ವಾಧೀನ ಅಂತ ಅಲ್ಲಿ ಇದೆ. ಭೂ ಸ್ವಾಧೀನ ಈಗಾಗಲೇ ಅಲ್ಲಿ ತುಂಗಭದ್ರಾ ನದಿಗೆ ಬ್ರಿಡ್ಜ್ ಸೇತುವೆ ಮಾಡಬೇಕಂತ ಈಗಾಗಲೇ ನಾವು ಪತ್ರ ಕೊಟ್ಟಿದ್ವಿ. ಅಲ್ಲಿ ಆ ಸೇತುವೆ ಆದರೆ ಒಂದು ಕಡೆ ತಿರುಪತಿ ಮತ್ತು ಕರ್ನೂಲು, ಮಂತ್ರಾಲಯ, ಅನಂತಪುರ, ಆದ್ವಾನಿ ಮತ್ತು ಅದೇ ಈ ಒಂದು ಆಲೂರು ಅದೆಲ್ಲ ಮತ್ತು ಸಿರುಗುಪ್ಪನೂ ಬರ್ತಿದೆ. ಇನ್ನೊಂದು ಕಡೆ ಈ ಕಡೆ ಸಿಂಧನೂರು ಕಡೆಗೆ ಹೋದರೆ ಹುಬ್ಬಳ್ಳಿ, ಧಾರವಾಡ, ಗಂಗಾವತಿ, ಕಾರಟಗಿ, ಕನಗಿರಿ ಅವೆಲ್ಲ ಬರ್ತಿದ್ದೇವೆ. ಸುಮಾರು 80 ಕಿಲೋಮೀಟರ್ ಸುತ್ತಳತೆ 80 ಕಿಲೋಮೀಟ್ರ್ ಉಳ್ತಿದೆ ಮಾನ್ಯ ಅಧ್ಯಕ್ಷರೇ. 80 ಕಿಲೋಮೀಟ್ರ್ ಉಳ್ತಿದೆ. ನೀವೊಂದು ನಾವು ನೇರವಾಗಿ ಹೋದರೆ ಸುತ್ತ ಹೋದರೆ 80 ಕಿಲೋಮೀಟ್ರ್ ಹೋಗ್ತದೆ. ನಾವು ನೇರವಾಗಿ ಹೋದರೆ ಬೇರೆ 30 ಕಿಲೋಮೀಟ್ರದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕಾಗಿ ಒಂದು ಪೆಟ್ರೋಲ್ ಡೀಸೆಲ್ನೂ ಉಳಿತಾಯ ಆದಂತ ಆಗ್ತದೆ, ಟೈಮ್ನೂ ಉಳಿತಾಯ ಆದಂತ ಆಗ್ತದೆ. ಅದಕ್ಕಾಗಿ ಈ ಬ್ರಿಡ್ಜ್ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದು ಮಾತು ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಅದೊಂದೇ ಅಲ್ಲ, ಇವತ್ತಲ್ಲಿ ರಸ್ತೆ ಇಲ್ಲಂತ ತೋರಿಸ್ತಾ ಇದ್ದಾರೆ. ಒಂದು ಕಡೆ 150A NH ಇದೆ, ನಮ್ಮ ಸಿರುಗುಪ್ಪ ಹತ್ರ ತೆಕ್ಕಲಕೋಟೆಯಿಂದ ಹೋಗ್ತಾ ಇದೆ. ಅದು ಬೀದರಿಗೆ ಹೋಗ್ತಾ ಇದೆ ಚಾಮರಾಜನಗರದಿಂದ. ಅದು ರಸ್ತೆ ಏನಾದರೂ ಮಾಡಿದರೆ NH 7 ಜಾಯಿಂಟ್ ಆಗ್ತಿದೆ, NH 63 ಜಾಯಿಂಟ್ ಆಗ್ತಿದೆ. ಮತ್ತು ಈ ಒಂದು ಕಾರ್ಟಿಗೆ ಮುಖಾಂತರ 23 ಅದು ರಾಜ್ಯ ಹೆದ್ದಾರಿ.
ರಾಜ್ಯ ಇದ್ದಾರೆ ಅದು 23ಕ್ಕೂ ಅನುಕೂಲ ಆಗ್ತದೆ. ಇದಕ್ಕೆಲ್ಲ ಟಚ್ ಆಗ್ತಿದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಒಂದು ಹೇಳುದು, ಬ್ರಿಡ್ಜು ಅಲ್ಲಿ 80 ಕೋಟಿ ಬೇಕಂತಲ್ಲ ಬ್ರಿಡ್ಜಿಗೆ. ಹಿಂದೆ 80 ಕೋಟಿ ಬೇಕಾಗ್ತಿತ್ತು, ಇವತ್ತು ಕನಿಷ್ಠ ಏನಿಲ್ಲ ಅಂತ ಅಂದ್ರೆ ಸುಮಾರು ಒಂದು 100 ಕೋಟಿ ಬೇಕಾಗ್ತಿದೆ. ಇವತ್ತು ಹೇಳ್ತಾ ಇರೋದು ಸುನೀಲ್ ಕುಮಾರ್ ಅಧ್ಯಕ್ಷರೇ, ರಸ್ತೆ ನಿರ್ಮಾಣ ಸರ್ಕಾರದ ಉತ್ತರ ಕೇಳೋಣ. ಅಲ್ಲ ಒಂದು ನಿಮಿಷ. ಈಗ ಅಲ್ಲಿ ರಸ್ತೆ ನಿರ್ಮಾಣ ಈಗಾಗಲೇ ಇದೆ, ರಸ್ತೆ ಇಲ್ಲ ಅಂತ ತೋರಿಸಿದಾರ ಮಾನ್ಯ ಅಧ್ಯಕ್ಷರೇ, ರಸ್ತೆ ಇಲ್ಲ ಅಂತ ತೋರಿಸಿದಾರ. ಈಗಾಗಲೇ 6 ಮೀಟರ್ ಅಗಲ ಇದೆ ಅಲ್ಲಿ, ಸುನೀಲ್ ಕುಮಾರ್ ಅವರು ಅಗಲ ಇದೆ. ನಿಟ್ಟೂರ್ ಕಡೆ 6 ಮೀಟರ್ ಇದೆ, ಮತ್ತು ಸಿಂಗಾಪುರ ಆ ಕಡೆ ಸಿಂಧನೂರು ಭಾಗದಲ್ಲಿನೂ 6 ಮೀಟರ್ ಇದೆ. ಇಲ್ಲ ಮಾನ್ಯ ಅಧ್ಯಕ್ಷರು, ಅವ್ರಿಗೂ ಬರ್ತಿದ್ದೆ, ಅವ್ರಿಗೂ ಬರ್ತಿದ್ದೆ, ಅವ್ರಿಗೂ ಮಾತಾಡ್ಲು ಒಂದು 2 ನಿಮಿಷ. ಹಾಗಾಗಿ ಉತ್ತರ ಒಂದ್ಸಲ ಕೇಳ್ಕೊಳ್ರಿ, ಆಮೇಲೆ ಮಾತಾಡ್ರಿ. ಏನಾರು ಆಮೇಲೆ ಬೇಕಾದ್ರೆ ಕೊಡ್ತೀನಿ ತಡ್ರಿ, ಆಮೇಲೆ ಬೇಕಾದ್ರೆ ಕೊಡ್ತೀನಿ. ನಾಡಗೌಡ್ರೆ ಕುತ್ಕೊಳ್ರಿ, ಸೋಮಲಿಂಗಪ್ಪನವ್ರು ಅವರು ಉತ್ತರ ಹೇಳ್ತಾರೆ, ಕೇಳ್ರಿ. ನಾಡಗೌಡ್ರೆ ಉತ್ತರ ಕೊಡ್ತೀನಿ ಆಮೇಲೆ. ಮಾನ್ಯ ಅಧ್ಯಕ್ಷರೇ, ಸೋಮಲಿಂಗಪ್ಪನವರು ತನ್ನ ಕ್ಷೇತ್ರದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಬ್ರಿಡ್ಜನ್ನು ಕಟ್ಟಲಿಕ್ಕೋಸ್ಕರ CRF ಯೋಜನೆ ಅಡಿನಲ್ಲಿ ಇದು ಮಂಜೂರಾತಿ ಆಗಿತ್ತು 2016 ಮತ್ತು 17ರಲ್ಲಿ. 2016 ಮತ್ತು 17ರಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ, CRF ಯೋಜನೆ ಅಡಿನಲ್ಲಿ ವಾರ್ಷಿಕವಾಗಿ ರಾಜ್ಯ ಸರ್ಕಾರಕ್ಕೆ 500 ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಅವಕಾಶ ಇದೆ. ಆದರೆ 16-17ರಲ್ಲಿ ಹೆಚ್ಚುವರಿಯಾದಂಥ ಕ್ರಿಯಾ ಯೋಜನೆಗಳನ್ನು ಮಂಜೂರಾತಿ ಮಾಡಿಕೊಂಡಿದ್ರಿಂದ ಆಮೇಲೆ 2016, 17, 18ರಲ್ಲಿ ಒಟ್ಟು 290 ಕಾಮಗಾರಿಗಳನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ರದ್ದು ಮಾಡಿತ್ತು. ಅಂದರೆ 2,500 ಕೋಟಿ ರೂಪಾಯಿ ಹೆಚ್ಚು ಅನುದಾನದ ಕಾಮಗಾರಿಗಳನ್ನು ಈಗಾಗಲೇ ಸರ್ಕಾರ ರದ್ದು ಮಾಡಿದೆ. ಆ ರದ್ದು ಮಾಡಿರುವಂಥ ಪೈಕಿನಲ್ಲಿ ಈ ಬ್ರಿಡ್ಜು ಕೂಡ ಸೇರಿಕೊಂಡಿದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಭಾಳ ಅಗತ್ಯ ಇದೆ, ಪ್ರವಾಸೋದ್ಯಮ ಕ್ಷೇತ್ರ ಇದೆ, ಅದಕ್ಕೆ ಹೋಗಬೇಕು ಅನ್ನುವಂಥ ಅವ್ರ ಭಾವನೆ ಸರಿ ಇದೆ. ಅದನ್ನು ಬೇರೆ ಯಾವ್ದಾರು ಅನುದಾನದಲ್ಲಿ ಸೇರಿಸ್ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಯೋಚನೆ ಮಾಡುತ್ತೆ. ಆದರೆ CRF ಯೋಜನೆ ಅಡಿನಲ್ಲಿ ಸೇರಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಇಲಾಖೆಯಿಂದ ಬಂದಿರುವಂಥ ಸಂಗತಿ. ಓಕೆ, ಬೇರೆ ಯಾವ್ದಾದ್ರು ಯೋಜನೆಯಲ್ಲಿ ಮಾಡ್ತಾರಂತೆ ಸರ್. ಅದಕ್ಕೆ ಸರ್ CRFನಲ್ಲಿ ತೆಗೆದಿದ್ದಾರೆ. ಆಯ್ತ್ರಿ, ಅವರೆಲ್ಲ ಹೇಳಿದ್ರು ಅದೆಲ್ಲ. ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ, ಅವ್ರು ಹೇಳಿದಾಗೆ ಅಂಬಾದೇವಿ ದೇವಸ್ಥಾನ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದಕ್ಕೆ ಆಗಲೇ MP ಅವರು ಅವರೆಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ರು. ರಸ್ತೆ ಬಗ್ಗೆ, ಬ್ರಿಡ್ಜಿನ ಬಗ್ಗೆ, ಆ ಬ್ರಿಡ್ಜಿನ ಮಹತ್ವದ ಬಗ್ಗೆ ನಮ್ಗೆ ಡಿಸ್ಪ್ಯೂಟ್ ಇಲ್ಲ. ನಾವು ಹೇಳ್ತಾ ಇರೋದು CRF ಯೋಜನೆ ಅಡಿನಲ್ಲಿ ಈಗಾಗಲೇ ಹೆಚ್ಚುವರಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 700 ಕೋಟಿ ರೂಪಾಯಿ ಬಿಲ್ಲೇ ಪೆಂಡಿಂಗ್ ಇದೆ, ಈಗಾಗಲೇ ಆ ಬಿಲ್ ಪೆಂಡಿಂಗ್ ಇದೆ. ಆಗ ಈ ವರ್ಷದ ಯಾವ್ದಾದ್ರು ಹೆಚ್ಚುವರಿ ಅನುದಾನ ಬಂದ್ರೆ ಅದರಲ್ಲಿ ತಗೊಳ್ಬಹುದು ಅಂತ ಹೇಳ್ತಾ ಇದೆ. ಓಕೆ, ನಾಗೇಂದ್ರ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಬಸವರಾಜ್ ಅವರು ಇದ್ದಾರೆ, ಹೇಳಿ. ನಾಗೇಂದ್ರ ಅವರು ಉತ್ತರ ಕೊಟ್ಟಿದಾರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬಂದಿದೆಯಲ್ಲ, ಬಂದಿದೆ, ಹೇಳಿ. ಆದರೆ ಒಂದು ವಿಷಯ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 144 ಕೋಟಿ ಬಾಕಿ ಇದೆ. ಅದಕ್ಕೆ 74 ಕೋಟಿ ಬಡ್ಡಿಯಾಗಿದೆ. ದಯಮಾಡಿ ಮೈಸೂರಿನ ಜನ ಅತ್ಯಂತ ಕಡು ಬಡವರು ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಬಡ್ಡಿ ಹಾಕಿರ್ತಕ್ಕಂಥದ್ದು. ನಾವು ಇಲ್ಲಿ ಹಿಂದೆ ನಮ್ಮ ಬೈರತಿ ಬಸವರಾಜ ಸಾಹೇಬರು ಮೈಸೂರಿಗೆ ಬಂದಾಗ ಅವರಲ್ಲಿ ನಗರ ಪಾಲಿಕೆಯನ್ನು ಸಹ ಮನವಿ ಮಾಡಿದರು, ಸಾರ್ವಜನಿಕರು ಸಹ ಮನವಿ ಮಾಡಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಮನ್ನಾ ಮಾಡಬೇಕಂತೇಳಿ ಅವ್ರ ಹತ್ರ ಕೋರಿಕೆ ಮಾಡ್ಕೊಂಡಿದ್ದೀವಿ. ಇವತ್ತೇನಾಗಿದೆ, 144 ಕೋಟಿಗೆ 74 ಕೋಟಿ ಬಡ್ಡಿ ಹಾಕುವಂಥದ್ದು ಎಷ್ಟು ಸರಿ? ಈ ಬಡ್ಡಿ ದುಡ್ಡಲ್ಲಿ ನಗರ ಪಾಲಿಕೆ ನಡೆಸುವಂಥದ್ದು ಸರಿನಾ? ಇಲ್ಲಿ ನನಗೆ ಸನ್ಮಾನ್ಯ ಬೈರತಿ ಬಸವರಾಜ ಸಾಹೇಬರು ಹೇಳಿದರೆ ಆರ್ಥಿಕ ಇಲಾಖೆಗೆ ಅದನ್ನು ಕಳಿಸ್ಕೊಟ್ಟಿದ್ದೀನಿ, ಅದನ್ನು ಕೇಳಿ ನಾವು ಮಾಡ್ತೀವಿ ಅಂತ ಅನ್ನೋದಾದರೆ ಸರ್ಕಾರದ ಉತ್ತರ ಸರಿ ಇಲ್ಲ. ದಯಮಾಡಿ ಬಡ ಜನರಿಗೋಸ್ಕರ ಒನ್ ಟೈಮ್ ಮೆಜರಲ್ಲಿ ದಯಮಾಡಿ ಇದನ್ನ ಬಡ್ಡಿ ಮನ್ನಾ ಮಾಡಬೇಕಂತೇಳಿ ಮನವಿ ಮಾಡ್ತೀನಿ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈ ರೀತಿಯಾದಂಥ ಪ್ರಕರಣಗಳು ಎಲ್ಲ 10 ಮಹಾನಗರ ಪಾಲಿಕೆಗಳಲ್ಲಿದೆ. ಸುಮಾರು 106 ಕೋಟಿ ರೂಪಾಯಿ ಇವತ್ತು ನಮ್ಮ ಏನು ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ಆರ್ಥಿಕ ಇದು ಹೊರೆ ಬರ್ತಾ ಇದೆ. ಹಾಗಾಗಿ ಇದು ಮಾನ್ಯ ಆರ್ಥಿಕ ಇಲಾಖೆಯ ಒಂದು ಅನುಮತಿಯನ್ನು ಕೇಳಿದ್ವಿ. ಈಗ ನಷ್ಟ ಆಗೋದ್ರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆರ್ಥಿಕ ಇಲಾಖೆಯ ಒಂದು ಅಭಿಪ್ರಾಯ. ಹಾಗಾಗಿ ನಾನು ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಇದನ್ನು ಮತ್ತೊಂದು ಬಾರಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತು ಮಾನ್ಯ ಸದಸ್ಯರು ಕೂಡ ನಾನು ಅಲ್ಲಿ ಕೂಡ 3 ಕೌನ್ಸಿಲ್ ಸಭೆಗಳಲ್ಲಿ ಕೂಡ ನಾನು ಮಾತಾಡೋ ಸಂದರ್ಭದಲ್ಲಿ ಅನೇಕ ಸದಸ್ಯರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ.
ಆದರೆ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಇದೇ ರೀತಿಯಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇದು ಒಂದು ಸರಿ ಮಾಡಿದ್ರೆ ಮತ್ತೆ ಇದು ಎಲ್ಲಿ ಪುನರಾವರ್ತನೆ ಆಗ್ತದೆ ಅನ್ನೋದು ಸರ್ಕಾರದಲ್ಲಿ ಇರ್ತಕ್ಕಂಥ ಆತಂಕ. ಈಗ ಸಾಕಷ್ಟು ವರ್ಷಗಳಿಂದ ಇದು ಬೆಳ್ಕೊಂಡ್ಬಂದ್ಬಿಟ್ಟಿದೆ ಅಧ್ಯಕ್ಷರೇ. ಇವತ್ತು 220 ಕೋಟಿ ರೂಪಾಯಿಗಳು ಇವತ್ತು ಮೈಸೂರು ನಗರದ ಒಂದರಲ್ಲೇ ಬರಬೇಕಾಗಿದೆ. ಅದರಲ್ಲಿ 73 ಕೋಟಿ ರೂಪಾಯಿ ಬಡ್ಡಿ ಬರಬೇಕಾಗಿದೆ. ಈಗ ನಾವು ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಕಡೆ ಇದೆ. ಈಗ ನಾವು ಸರಿಯಾದ ಸಮರ್ಪಕ ನೀರು ಕೊಡಬೇಕು. ಈ ಎಲ್ಲ ಆಧಾರಗಳನ್ನ ಇಟ್ಕೊಂಡು ಇವತ್ತು ನಾವೆಲ್ಲೋ ಒಂದು ಕಡೆ ಬಡ್ಡಿ ಮನ್ನಾ ಮಾಡಿದ್ಮೇಲೆ ತಿರ್ಗಾ ಇದೇ ಪ್ರವೃತ್ತಿಗಳಿದ್ರೆ ಅಂತ ಅನ್ನೋದೊಂದು ನೀವು ಅದನ್ನು ಮಾಡುವಾಗ ನಮ್ಮ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಅದು ಕೂಡ ಅದಕ್ಕೆ ಅವರು ನಾಗರಾಜ್ ಅವ್ರ ಪರವಾಗಿ ಹೇಳ್ತಿದ್ದೀನಿ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಕೂಡ ಈ ರೀತಿಯಾದ ಸಮಸ್ಯೆಗಳಿದೆ ಸನ್ಮಾನ್ಯ ಅಧ್ಯಕ್ಷ. ಹಾಗಾಗಿ ಸೆಟ್ಲ್ಮೆಂಟ್ ಸದಸ್ಯರು ಕಳಕಳಿದೆ, ಅರ್ಧಂಬರ್ಧ ಕೂಡ ಎಲ್ಲ ಒಂದ್ ಕಡೆ ನಮಗೂ ಕೂಡ ಅದ್ರ ಬಗ್ಗೆ ಕಾಳಜಿ ಇದೆ, ನಮ್ಮ ಸರ್ಕಾರಕ್ಕೂ ಕಾಳಜಿ ಇದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಏನು ಒಂದ್ಸರಿ ಏನಾದ್ರು ನಾಗೇಂದ್ರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ರು, ತೀರ್ಮಾನ ಮಾಡೋಣ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಮಾಡಿ ಅದು ಸೂಚನೆ ಕೊಡಬೇಕು. ಇವಾಗ ಬಡ್ಡಿ ಮನ್ನಾ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಹಿಂದೆ 15 ವರ್ಷ ಅನೌನ್ಸ್ ಮಾಡ್ಬಿಡ್ರಿ ಬಜೆಟ್ ನಲ್ಲಿ ಹೇಳಿದ್ರೆ ಅದಕ್ಕೆ ಇನ್ನೇಂತ ಉಳಿದದೆ ನಾವು ಅಂದ್ರೆ ಚರ್ಚೆ ಮಾಡಿ ಅಧ್ಯಕ್ಷರೇ 145 ಕೋಟಿ ರೂಪಾಯಿಗೆ 74 ಕೋಟಿ ಬಡ್ಡಿ ಅಂದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಸುಬ್ಬಾರೆಡ್ಡಿ ಅವರು, ಸುಬ್ಬಾರೆಡ್ಡಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಹ್ಞೂನ್ರಿ, ಅದನ್ನೇ ಹೇಳಿದ್ದು, ನಾನು ಅದನ್ನೇ ಹೇಳಿದ್ದು. ಈಗ ನಮ್ಮ ಪಂಚಾಯತ್ದವರು, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಇವರು ಎಲ್ಲರೂ ಇದ್ದಾರೆ ಇದೇ ಈ ಮಹಾನಗರ ಪಾಲಿಕೆ ಲೆವೆಲ್ನಲ್ಲಿ. ಎಲ್ಲರದ್ದು ಮಾಡಿಸ್ಬಿಡ್ರಿ ಒಂದ್ಸಲ, ಆಮೇಲೆ ನೀರು ಪುಕ್ಷಟೆ ಅಂತ ಹೇಳಿದ್ರೆ ಆಯ್ತಪ್ಪ. ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಪಟ್ಟಣ ಪಂಚಾಯತಿ, ನಗರಸಭೆ, ಪಟ್ಟಣ ಎಲ್ಲೆಲ್ಲಿ ಈ ರೀತಿಯಾದಂತ ಇದೆ ಅದು ಒಂದು ಮಾಹಿತಿ. ಸುಬ್ಬಾರೆಡ್ಡಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ವರ್ಷ ಆಯಿತು ಅದನ್ನು ಬಜೆಟಲ್ಲಿ ಅನುಮೋದನೆಗೊಂಡು. 1 ವರ್ಷಕ್ಕೆ DPR ಆಗುತ್ತೆ. DPR ಆದಮೇಲೆ TSC ಒಂದು ಕಮಿಟಿಗೆ ಹೋಗುತ್ತೆ. ಒಂದೇ ನಿಮಿಷ ನಂಗೆ ಯಾರೋ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಮತ್ತೆ ಕಾರಜೋಳ ಅವ್ರ ಪರವಾಗಿ. ಇವರು ಸರಿ ನಮ್ಮ ಹಲಪಾಚಾರ ಕೊಡ್ತಾರೆ. ಆಯ್ತು ಸಭಾಧ್ಯಕ್ಷರೇ, ನಾನು ಗಮನ ಸೆಳೆದಿದ್ದೆ. 3 ವರ್ಷ ಆಯಿತು ಬಜೆಟಲ್ಲಿ ಅನೌನ್ಸ್ ಆಗಿ. DPR ರೆಡಿ ಆಗುತ್ತೆ, TSC ಕಮಿಟಿಗೆ ಹೋಗುತ್ತೆ. ಸಣ್ಣ ಮಾರ್ಪಾಡು ಮಾಡೋಕ್ಕೆ 1 ವರ್ಷ ತಗೊಳ್ತಾರೆ ಸಭಾಧ್ಯಕ್ಷರೇ. ಈಗ ಜನ ಏನಂತ ತಿಳ್ಕೊತ 3 ವರ್ಷ ಆಯಿತು ಬಜೆಟಲ್ಲಿ ಅನುಮೋದನೆ ಆಗಿ, 40 ಜನ ಇನ್ನೂ ನಮ್ಮಲ್ಲಿ ಆ ಕೆಲಸ ಆಗಲಿಲ್ಲ ಅಂತ ನನ್ನ ಮೇಲೆ ಅಪವಾದ ಇದೆ. ದಯವಿಟ್ಟು ಇನ್ನಾದರೂ ಈಗ ಮತ್ತೆ ಇವರು ಲಾಸ್ಟಲ್ಲಿ ಹೇಳ್ತಾರೆ, ಮತ್ತೆ ಸಭೆಯಲ್ಲಿ ಮಂಡಿಸಿ ತಿರುವಲ್ಲಿ ಪಡೆದು ನಿಗಮದ ನಿರ್ದೇಶಕ ಮಂಡಳಿ ಶಿಫಾರಸು ಆಡಳಿತಾತ್ಮಕ ಅನ್ನೋದು ಅಂದೆ. ಅಲ್ಲಿಗೆ ಈ ಒಂದು ಕೆಲಸ 6-7 ವರ್ಷ ಆಗುತ್ತೆ. ಇದು ಸಮರ್ಪಕನ ಅಂತ ಸರ್ಕಾರ ಕೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಏನು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗಂಟಲ ಮಲ್ಲಮ್ಮ ಕಣಿವೆ 19-20 ಆಯವ್ಯಯದಲ್ಲಿ ಒಂದು 20 ಕೋಟಿಯಲ್ಲಿ ಬ್ಯಾರೇಜನ್ನು ನಿರ್ಮಾಣ ಮಾಡಲು ಸರ್ಕಾರ ಘೋಷಣೆ ಮಾಡಿತ್ತು. ಅವರು ಹೇಳಿದಾಗ 6/4/21 ಇವತ್ತು ನಿಗಮದ ಅಂದಾಜು ಪರಿಶೀಲನಾ ಸಮಿತಿಯ 37ನೇ ಸಭೆಯಲ್ಲಿ ಮಂಡಿಸಲಾಗಿತ್ತು. ಅದರಂತೆ ಅಲ್ಲಿ ಕೆಲವು ಪರಿಷ್ಕೃತ ಅಂದಾಜು ಪಟ್ಟಿ ಇನ್ನೊಮ್ಮೆ ನಾನು ಸಲ್ಲಿಸಬೇಕು ಅಂದಾಗ ಅವ್ರು ಹೇಳಿದಾಗ 1.5 ವರ್ಷ ಲೇಟ್ ಆಗೈತೆ. ಹಾಗೆ ಮುಖ್ಯ ಇಂಜಿನಿಯರ್ ಅದನ್ನೇನೆಂದರೆ ಈಗಾಗಲೇ ಅದನ್ನು ತಯಾರಿ ಮಾಡಿಕೊಂಡಿದ್ದಾರೆ, ಅಂದಾಜು ಪಟ್ಟಿನೂ ತಯಾರಿ ಮಾಡ್ಕೊಂಡಿದ್ದಾರೆ. ಮತ್ತು ಮುಂದಿನ ERC ಮೀಟಿಂಗ್ನೊಳಗೆ ಅದನ್ನು ಇಟ್ಟು ಅನುಮೋದನೆ ಕೊಡಿಸಿ ಮತ್ತು ಟೆಂಡರ್ ಕರಿತೀವಿ ಅನ್ನೋ ಮಾತನ್ನು ಇವತ್ತು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಒಂದೇ ಒಂದು ನಿಮಿಷ ಆಯಿತು, ತಾವು ಯಾವುದಾದ್ರು ಟೆಕ್ನಿಕಲ್ ಕಮಿಟಿ ಕಳಿಸಿ ಎಷ್ಟು ದಿನದಲ್ಲಿ ಟೆಂಡರ್ ಕರೀತಾರೆ ಅಂತ ಒಂದು ಮಾತು ಹೇಳ್ಬಿಡಿ ಸರ್ ಸಭೆಗೆ ಒಂದ್ಸಲ ದಯವಿಟ್ಟು. ಈಗ ಕಮಿಟಿ ಮುಂದೆ ಹೋಗ್ಬೇಕು. ಈಗ ಬರ್ತಕ್ಕಂಥ ಕಮಿಟಿಗೆ ಈ ಎಸ್ಟಿಮೇಟ್ ಕಮಿಟಿ ಮುಂದೆ ಅದನ್ನು ಏನಂದರೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಅದನ್ನು ತಕ್ಷಣ ಟೆಂಡರ್ಗೆ ಹೋಗ್ಲಿಕ್ಕೆ ಆಗುತ್ತೆ.
ಆದಷ್ಟು ಬೇಗ ಅದನ್ನೇನೆಂದರೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಇವರಿಗೆ ಜಲಸಂಪನ್ಮೂಲ ಮಂತ್ರಿಗಳಿಗೆ ಈ ನಿಟ್ಟಿನೊಳಗೆ ಹೇಳಿ ಆದಷ್ಟು ಬೇಗ ಮಾಡಲಿಕ್ಕೆ ಹೇಳಿ. ನಮ್ದೇನಂದ್ರೆ ಪ್ರಾಬ್ಲಮ್ ಗುರ್ತಾಯ್ತು ನನಗೆ. ಅದು 2 ವರ್ಷದಿಂದ ಇವತ್ತು ಬರೀ ಪೇಪರ್ನಾಗ ಐತೆ. ಅಲ್ಲ ನಾನು ಕೇಳೋದು ಒಂದು ಸಣ್ಣ ಮಾರ್ಪಾಡು ಮಾಡೋಕ್ಕೆ ನಿಮ್ಮ ಇಂಜಿನಿಯರ್ಸ್ಗೆ 1 ವರ್ಷ ಬೇಕಂತ ಕೇಳಕ್ಕೆ ಬಯಸ್ತೀನಿ. 1 ವರ್ಷ ಬೇಕಂದ್ರೆ ಏನೋ ಮುಂದೆ ನೀವೇನು ಗಮನ ಸೆಳೆದ್ರಿ ಆದಷ್ಟು ಬೇಗ ಅದನ್ನೇನಂದ್ರೆ ಮಾಡಿಸ್ಕೊಡ್ತೀವಿ. ಓಕೆ. SN ನಾರಾಯಣ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಗೌರವಾನ್ವಿತ ಕಂದಾಯ ಮಂತ್ರಿಗಳನ್ನು ಈ ತಹಸೀಲ್ದಾರು ಸಚಿವಾಲಯ ಸಿಬ್ಬಂದಿಯನ್ನು ತಹಸೀಲ್ದಾರ್ ವರ್ಗಾವಣೆ ಮಾಡಿದ್ದಾರೆ, ಆ ಬಗ್ಗೆ ನಾನು ಸ್ಪಷ್ಟೀಕರಣ ಕೇಳಬಯಸ್ತೇನೆ. ಉತ್ತರ ಕೊಟ್ಟಿದ್ದಾರಲ್ಲ ಅಧ್ಯಕ್ಷ? ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಸ್ಪಷ್ಟೀಕರಣ ಬೇಕಾದ್ರೆ ಕೇಳಿ. ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಹೇಳ್ತಾರೆ 30/7/21 ಒಂದು ಆದೇಶ ಮಾಡ್ಕೊಳ್ತಾರೆ. ಆ ಆದೇಶದಲ್ಲಿ ಯಾವುದೇ ಸಚಿವಾಲಯ ಸಿಬ್ಬಂದಿಯನ್ನು ತಹಸೀಲ್ದಾರ್ ಗ್ರೇಡ್ 1 ಗ್ರೇಡ್ 2 ಮಾಡೋದಿಲ್ಲ ಅಂತೇಳಿ ಒಂದು ಆದೇಶ ಮಾಡ್ಕೊಳ್ತಾರೆ ಅಧ್ಯಕ್ಷರೇ. ಈ ಆದೇಶದ ಮೇಲೆ ಯಾವುದೇ ಕೆಲವರು ತಹಸೀಲ್ದಾರ್ ಕೆಲಸ ಇರ್ತಕ್ಕಂಥವರು KATಗೆ ಅಪೀಲ್ ಹೋಗಿದ್ದಾರೆ ಅಧ್ಯಕ್ಷರೇ. ಅಪೀಲ್ ಹೋಗಿ ಒಂದು ಆದೇಶ ತಗೊಂಡಿದ್ದಾರೆ. ಈ ಆದೇಶವನ್ನು ಸರ್ಕಾರ ಇದುವರೆಗೂ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿಲ್ಲ. ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಒಂದು. ಇನ್ನು ಮುಂದುವರೆದ ಅಧ್ಯಕ್ಷರೇ, ಇಲ್ಲಿ ಈ 62 ಜನ ತರಬೇತಿ ಇರ್ತಕ್ಕಂಥ ಪರೀಕ್ಷಾ ತಹಸೀಲ್ದಾರ್ಗಳಿಗೆ ಇತ್ತೀಚೆಗಷ್ಟೇ ಅವರ ಒಂದು ಸ್ಥಳ ನಿಗದಿಗೊಳಿಸಲಾಗಿದೆ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಅಧ್ಯಕ್ಷರೇ, ಇಲ್ಲಿ ದಿನಾಂಕ 14/3/2022 ಬಂಗಾರಪೇಟೆ ತಾಲೂಕಿನ ಒಬ್ಬ ತಹಸೀಲ್ದಾರ್ ಇರ್ತಾರೆ, ಅವರನ್ನು ಸರ್ಕಾರ ಆದೇಶ ಮಾಡಿ ಅವರನ್ನು ವರ್ಗಾವಣೆ ಮಾಡಿ ಅವರ ಬದಲಿಗೆ ಒಬ್ಬ KS ಅಧಿಕಾರಿಯನ್ನು ವರ್ಗಾವಣೆ ಮಾಡಿ ಇವರನ್ನು ಸಚಿವಾಲಯಕ್ಕೆ ವಾಪಸ್ ತಗೊಳ್ತಾರೆ ಅಧ್ಯಕ್ಷರೇ. ಆ ಆದೇಶದಲ್ಲಿ ಸುಮಾರು 3 ಜನರಿಗೆ ಆದೇಶವನ್ನು ಮಾಡ್ತಾರೆ. ಆದರೆ ಆ ಆದೇಶ ಆದ್ಮೇನಾಗ್ತದೆ, ಅಲ್ಲಿ ಯಾರು ವರ್ಗಾವಣೆ ಆಗ್ತಾನೆ ಆ ಮುನ್ಸಿಪಾಲಿಟಿ ಅಂತಕ ಹೋಗಿ ಆ ಇಲಾಖೆಯಿಂದ ಬಿಡುಗಡೆ ಹೊಂದ್ತಾನೆ ಅಧ್ಯಕ್ಷರೇ. ಬಿಡುಗಡೆ ಹೊಂದ ತಕ್ಷಣವೇ ನೆಕ್ಸ್ಟ್ ಆದೇಶ ಮಾಡ್ತಾರೆ, ಅದೇ ಒಬ್ಬ ಸಚಿವಾಧಿಕಾರಿಯನ್ನು ತಹಸೀಲ್ದಾರ್ ಆಗಿ ಮುಂದುವರಿಸಿದಿರಿ ಅಂತ ಒಂದು ನೆಕ್ಸ್ಟ್ ಅದಕ್ಕೆ ಆದೇಶ ಮಾಡ್ತಾರೆ. ಈಗೇನು ಕೋರ್ಟಿಗೆ ಹೋಗಿ ಸರ್ಕಾರದ ವಾದ ಮಂಡಿಸ್ಬೇಕೇನು ಅಧ್ಯಕ್ಷರೇ? ಈಗ ಕೋರ್ಟಿಗೆ ಹೋಗಿ ಸರ್ಕಾರದ ವಾದ ಮಂಡಿಸ್ಬೇಕು ಏನು? ಅದು ಆಯ್ತು, ಸರ್ಕಾರ ಕೇಳಲಿಲ್ಲ, ಆಯ್ತು. ಅದು ಈಗೇನ್ ಮಾಡ್ಬೇಕು ಹೇಳ್ರಿ, ಈಗೇನ್ ಮಾಡ್ಬೇಕು ಅವರು? ಈಗ ಈ ಅಧಿಕಾರಿಯನ್ನ ಒಂದೇ ದಿವಸದಲ್ಲಿ ಮತ್ತೆ ನೀವು ಸಚಿವಾಲಯ ಸಿಬ್ಬಂದಿನ ಮತ್ತೆ ಯಾಕೆ ಅಲ್ಲೇ ಮುಂದುವರಿಸ್ತಾ ಇದ್ದೀರಾ? ಓಕೆ, ಅದನ್ನ ಅಂದ್ರೆ ಆದೇಶ ರದ್ದು ಮಾಡಬೇಕು. ಆಮೇಲೆ ಇವತ್ತು ಆ ಮುನ್ಸಾಮರೆಡ್ಡಿ ಅವರು ಹಿಂದೇನು KC ಬಳಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ರಿಲೀವ್ ಆದ್ರು. ಇವತ್ತು ಅವ್ರ ಸ್ಥಳ ಇಲ್ಲ ಅಧ್ಯಕ್ಷರೇ. ಓಕೆ, ಕೇಳೋಣ. ಈಗ ಅಶೋಕ್ ಅವರು ಇಷ್ಟೇ ವಿಷಯ. ನಾನು ಸ್ವಾಮಿ ಒಂದ್ ನಿಮಿಷ ನಿಮ್ಮ ಸಹಾಯಕ್ಕೆ ಬರ್ತೇನೆ. ಈಗ ಅರ್ಥ ಆಯ್ತು, ಅವರಿಗೆ ಜಾಗ ಇಲ್ಲ, ಬೇರೆಯವ್ರದ್ದು ಆದೇಶ ಮಾಡಿದಿರಿ, ಅವ್ರದ್ದು ರದ್ದಾಗಬೇಕು, ಅದಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಾರಾಯಣ ಸ್ವಾಮಿಯವರು ನಿಯಮ 73ರಲ್ಲಿ ಕೇಳಿರುವಂಥ ಪ್ರಶ್ನೆ, ಸಚಿವಾಲಯದ ಸಿಬ್ಬಂದಿಗಳೆಲ್ಲ ಬೇರೆ ಬೇರೆ ಇಲಾಖೆಯವರೆಲ್ಲ ನಮ್ಮ ರೆವಿನ್ಯೂ ಇಲಾಖೆ ನಮ್ದೊಂದು ಪ್ರಶ್ನೆ ಐತೆ ಸರ್, ಅದು ಒಂದೇ ಒಂದ್ ನಿಮಿಷ ಒಟ್ಟಿಗೆ ಉತ್ತರ ಹೇಳಿ. ಹಂಗಿಲ್ಲ, ಆಗೋದಿಲ್ರಿ, ಒಂದ್ ನಿಮಿಷ ತಡ್ರಿ. ಪರ್ಟಿಕ್ಯುಲರ್ ಬಂಗಾರಪೇಟೆ ಅದು ಆಗೋದಿಲ್ಲ ಶಿವಲಿಂಗೇಗೌಡ್ರು. ಅವ್ರು ಯಾವ್ದೋ ಅವ್ರ ಕ್ಷೇತ್ರದ್ದು ಸಂಬಂಧಪಟ್ಟು ಕೇಳಿದಾರೆ, ಇದು ಬೇಡ, ಅದು ಅಷ್ಟೇ ಕೇಳಬೇಕಾದ್ದು, ನೀವು ಕೇಳಬಾರ್ದ್ರಿ. ಅಶೋಕ್ ಅವ್ರು ನೀವು ಇದಕ್ಕೆ ಉತ್ತರ ಹೇಳ್ರಿ, ನಾರಾಯಣ ಸ್ವಾಮಿ ಉತ್ತರ ಹೇಳ್ರಿ. ಸಚಿವಾಲಯದ ಸಿಬ್ಬಂದಿ ಏನಿದೆ ಆ ಥರ ಬೇರೆ ಬೇರೆ ಇಲಾಖೆಯವರೆಲ್ಲ ತಹಸೀಲ್ದಾರ್ ಆಗಿ ಬರ್ತಾ ಇದ್ರು. ಈ ತಹಸೀಲ್ದಾರ್ ಆಗಿ ಬಂದ ಮೇಲೆ ಅವ್ರಿಗೆ ಆ ತಹಸೀಲ್ದಾರ್ ಹುದ್ದೆ ಏನಿದೆಯಲ್ಲ, ಕೋರ್ಟ್ ನಡೆಸಬೇಕು, ಕೋರ್ಟ್ ಆದೇಶಗಳು ಕೊಡಬೇಕು, ಇದೆಲ್ಲ ಏನು ಟ್ರೈನಿಂಗ್ ಇರಲಿಲ್ಲ. ಬೇರೆ ಬೇರೆ ಇಲಾಖೆ ಎಲ್ಲ ಬಂದ್ಬಿಡೋರು. ಅದಕ್ಕೆ ನಾವು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಕಂದಾಯ ಇಲಾಖೆ ಇನ್ನು ಮುಂದೆ ಈ ಥರದವ್ರು ಯಾರು ಬರಬಾರ್ದು ಅಂತ ಒಂದು ಆದೇಶ ಮಾಡಿ ಅದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ತಗೊಂಡು ಎಲ್ಲರನ್ನೂ ತೆಗಿಯೋದಕ್ಕೆ ಆದೇಶ ಮಾಡಿ ತೆಗೆದ್ರಿ. ಅದಾದಮೇಲೆ ಇವರು ಬಂಗಾರಪೇಟೆ ತಹಸೀಲ್ದಾರ್ನು ತೆಗೆದ್ರಿ. ಅವಾಗ KATಗೆ ಹೋಗಿ KATಯಲ್ಲಿ ಒಂದು ಆದೇಶ ಹೊರಡಿಸ್ತಾರೆ, ನೀವು ಮಾಡಿರೋ ಆದೇಶನ ಪಾಲನೆ ಮಾಡಿ, ಇವತ್ತಿಂದ ಪಾಲನೆ ಮಾಡಿ, ಇವತ್ತಿಂದ ಮುಂದಕ್ಕೆ ಪಾಲನೆ ಮಾಡಿ. ಅದ್ರ ಹಿಂದೆ ಏನು ಮಾಡಿದ್ದೀರಾ ಆ ಟ್ರಾನ್ಸ್ಫರು, ಅದು ಅವ್ರ ಅವಧಿ ಮುಗಿಯೋವರೆಗೂ, ಅಂದರೆ 2 ವರ್ಷ ಅವ್ರ ಅವಧಿ, ಅಲ್ಲಿವರೆಗೂ ಅವ್ರನ್ನ ಮುಟ್ಟಬೇಡಿ, ಅದಾದಮೇಲೆ ನೀವು ರೆಗ್ಯುಲರ್ ಆಗಿ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಏನು ಆದೇಶ ಮಾಡಿದರೆ ಅದನ್ನು ಹಿಂಪಡೆದಿದ್ದೀರಿ. ಮತ್ತು ಈ 62 ಜನ ಏನು ತರಬೇತಿಯಿಂದ ಬಂದಿದ್ದಾರೆ, ಅವ್ರದ್ದೇನು ತರಬೇತಿ ಏನು ಮುಗ್ದಿಲ್ಲ.
ಇನ್ನೂ ಇತ್ತು. ನಾವೇ ಆಡಳಿತಾತ್ಮಕ ದೃಷ್ಟಿಯಿಂದ ಆ ತರಬೇತಿ ಅವಧಿ ಕಟ್ ಮಾಡಿದಿರಿ. 62 ಜನಕ್ಕೂ ಈಗ ಪೋಸ್ಟಿಂಗ್ ಕೊಟ್ಟಿದ್ದೀರಿ. ನಾರಾಯಣ ಸ್ವಾಮಿ ಅವ್ರು ಯಾರನ್ನ ಇಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಹುದ್ದೆ ಖಾಲಿ ಇದೆ, ಹೇಳಿದ್ರೆ ಇಮಿಡಿಯೇಟ್ ಆಗಿ ಇವತ್ತು ಅಧ್ಯಕ್ಷರೇ ಏನಾಯ್ತು, ಒಂದ್ ದಿವಸ ಬದಲೇ ಆದೇಶ ವರ್ಗಾವಣೆ ಆದೇಶ ಮಾಡಿ 24 ಗಂಟೆ ಒಳಗಡೆ ಅಧಿಕಾರಿಯನ್ನ ಸೆಕ್ರೆಟರಿ ಕೆಲಸ ಅಧಿಕಾರಿನ ಅಲ್ಲೇ ಹಾಕ್ತಾರೆ. ಆ ಅಧಿಕಾರಿ ಅಲ್ಲಿ ಹೇಳ್ತಾನೆ ಅಧ್ಯಕ್ಷ ಅಂದ್ರೆ ನಾನು 25 ಲಕ್ಷ ಲಂಚ ಕೊಟ್ಟು ಬಾಡಿಸ್ಕೊಂಡು ಬಂದಿದ್ದೀನಿ ಅಂತೇಳಿ ಎಲ್ಲ ಕಡೆ ಬಹಿರಂಗವಾಗಿ ಹೇಳ್ತಾನೆ. ನನಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೆ ಅಂತ. ಅವ್ರು ಹೇಳೋ ಮಾತನ್ನ ಇದ್ರೆ ACB ಕೊಟ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಸ್ತೀನಿ. ಅಲ್ಲ, ನಮಗೆ ಆ ಅಧಿಕಾರಿ ಒಂದೇ ದಿವಸದಲ್ಲಿ ಅಲ್ಲ ಅಧ್ಯಕ್ಷರೇ, ಒಂದೇ ದಿವಸದಲ್ಲಿ ಆ ಅಧಿಕಾರಿಯನ್ನ ಮತ್ತೆ ಅಲ್ಲೇ ವರ್ಗಾವಣೆ ಮಾಡೋ ಪ್ರಮೇಯ ಏನಿತ್ತು? ಆಯ್ತಲ್ಲ, ಹೇಳಿದ್ರಲ್ಲ ಅವ್ರು ಯಾಕೆ ಮಾಡಿದ್ವಿ ಅಂತ. ಅಲ್ಲ, ಅದಕ್ಕೇನು ಹೇಳಿಲ್ಲ. ಈಗ ಸ್ಥಳ ಎಲ್ಲರೂ ಬೇಕಾದ್ರೆ ಖಾಲಿ ಇರೋರಿಗೆ, ದಯಮಾಡಿ ಒಂದ್ ನಿಮಿಷ, ಖಾಲಿ ಇರೋರಿಗೆ ಎಲ್ಲರೂ ಜಾಗ ಬೇಕಾದ್ರೆ ಹೇಳ್ರಿ, ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಗಿತಲ್ಲ ಅಲ್ಲಿಗೆ. ಒಂದ್ ನಿಮಿಷ ಅಧ್ಯಕ್ಷರೇ, ದಿನಾಂಕ 14/3/20 ಆಯ್ತು. ಈಗ ಮತ್ತಲ್ಲಿ ಆದೇಶ ಆಯ್ತು. ಮತ್ತೆ 25ಕ್ಕೇನೆ ಅದೇ ಒಂದು ಸಚಿವಾಲಯ ಒಂದೇ ನಿಮಿಷ ತಡ್ರಿ, ಒಂದೇ ನಿಮಿಷ. ಅವರದ್ದು ನೀವು ಇಮಿಡಿಯೇಟ್ ಚೇಂಜ್ ಮಾಡಿ ಮತ್ತೆ ಇಮಿಡಿಯೇಟ್ 24 hours ನಲ್ಲಿ ಮಾಡಿದ್ರಿ ಅಂತ ಅವ್ರದ್ದು KT ಆರ್ಡರ್ ಬಂದ ಮೇಲೆ ಮಾಡಿರೋದು. ನಮ್ಗೇನು ಅವ್ರನ್ನ ಮಾಡಬೇಕು ಇಂಟ್ರೆಸ್ಟ್ ಇಲ್ಲ. ಇಲ್ಲ, ದಯಮಾಡಿ ನಮ್ಗೇನು ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಒಂದು ವೇಳೆ KS ಲಿಂಗೇಶ್ ನಿಮ್ದು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ನಾಳೆ ತಗೋತೀನಿ, ಉತ್ತರ ಬಂದಿಲ್ಲ, ನಾಳೆ ತಗೊಳ್ತೀನಿ. ಅಧ್ಯಕ್ಷರೇ, ಸುರೇಶ್ ಗೌಡ, ಅಧ್ಯಕ್ಷ ಗುಡ್ಡೆ ಹೊಸಳ್ಳಿ, ಸುರೇಶ್ ಗೌಡ. ಅಧ್ಯಕ್ಷರೇ ಒಂದ್ ನಿಮಿಷ. ಅಧ್ಯಕ್ಷರೇ ಸುರೇಶ್ ಗೌಡ್ರು ಸಚಿವರಿಲ್ಲ. ಅಧ್ಯಕ್ಷರೇ ಒಂದ್ ನಿಮಿಷ. ಯಾರು? ನೀರಾವರಿ ಸಚಿವರು ಅವರು ಹಾಲಪ್ಪಾಚಾರಿಗೆ ಹೇಳಿದ್ದಾರೆ. ಪಾಪ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಓದ್ತಾರಷ್ಟೇ. ಏನ್ ಮಾಡೋದು, ಅವರು ಸಚಿವರು. ಈಗ ಸಚಿವರು ನನ್ನ ಹತ್ರ ಅನುಮತಿ ತಗೊಂಡಿದ್ದಾರೆ, ಅವ್ರು ಬೇರೆ ಏನೋ ಸಮಸ್ಯೆ ಆಗಿದೆ, ನೀವು ಹೇಳಿ. ಅಧ್ಯಕ್ಷರೇ, ಗುಡೇವಸಳ್ಳಿ ಇಂದ ಕೇರ್ಪೇಟೆ, ಚಂದ್ರಪಟ್ಟಣ, ನಾಗಮಂಗಲಕ್ಕೆ ಕೆರೆ ತುಂಬಿಸೋ ಯೋಜನೆಗೋಸ್ಕರ ಸರ್ಕಾರದಿಂದ, ಕುಮಾರಸ್ವಾಮಿಯವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನುಮೋದನೆಗೊಂಡು ಕೊನೆಗೆ ಯಡಿಯೂರಪ್ಪನವರು ಅದಕ್ಕೆ ಅಂತಿಮವಾಗಿ ಕೊಟ್ಟು ಇವರು 16/10/2019 ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಸೈಟ್ನು ಸಹ 7/11/19 ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆತನಿಗೆ ಸಾಕಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ. ಆದರೆ ಆತ 9/11/2021 ಕಾಮಗಾರಿಯ ಸಂಪೂರ್ಣವಾಗಿ ಮುಗಿಸಿ ಕೆರೆಗಳಿಗೆ ನೀರನ್ನು ತುಂಬಿಸಬೇಕಾಗಿತ್ತು. ಕೇವಲ 15-20% ಕೆಲಸನೂ ಮಾಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಿ ಉತ್ತರದಲ್ಲಿ ಕಾರಣ ಕೊಟ್ಟಿದ್ದಾರೆ, ಕರೋನಾ, ಅದೊಂದು ನೆಪ. ಸುಮಾರು ನಿಗಮದ MD ಅವರು ಬಂದರು, CEಗಳು ಬಂದರು, ನಾನು ಖುದ್ದಾಗ 10-15 ಸಾರಿ ಆ ಪ್ರಾಜೆಕ್ಟ್ ಮೇಲೆ ಹೋದ್ವಿ. ಆತ ಏನೂ ಕೆಲಸ ಮಾಡ್ತಾ ಇಲ್ಲ. ಕೊನೆಗೆ ಅಂತಿಮವಾಗಿ ಗೊತ್ತಾಯ್ತು, ಈ ರಾಜ್ಯದಲ್ಲಿ 8-10 ಕೆಲಸಗಾರಗಳ 100 ಕೋಟಿ ಕೆಲಸ ಆತನಿಗೆ ಕೊಟ್ಟಿದ್ದಾರೆ, ಅವನು ಯಾವುದೂ ಕಂಪ್ಲೀಟ್ ಮಾಡಿಲ್ಲ 15 ವರ್ಷ ಆದ್ರೂ. ಶ್ರೀ ಪಿಚ್ಚೇಶ್ವರ ರಾವ್ ಅಂತ, ಇನ್ನೊಬ್ಬ BR ಪಾಟೀಲ್ ಅಂತ ಯಾರೋ, ಅವರು ಜಾಯಿಂಟ್ ಕಂಪನಿ. ಅದ್ರ ಜೊತೆಗಿದು ಟರ್ಕಿ ಪ್ರಾಜೆಕ್ಟು. ಈ ಟರ್ಕಿ ಪ್ರಾಜೆಕ್ಟ್ನ ಇವತ್ತು ಸರ್ಕಾರದವರು 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ರೈತರ ಕಥೆ ಏನಾಗಬೇಕು ಅಧ್ಯಕ್ಷರೇ? ಕೇಳೋಣ, ಸರ್ಕಾರ ಕೇಳೋಣ. ಸರ್ಕಾರ ದುಡ್ಡು, ಇವ್ರದ್ದು ಮಜಾ, ಕೆಲಸನೂ ಇಲ್ಲ. ಅಲ್ಲಿ ಏನು ಜನಗಳು ನಮಗೆ ಬಾಯಿಗೆ ಬಂದ ನಾವು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹೋಗಕ್ಕಾಗ್ತಾ ಇಲ್ಲ. ಕೇಳೋಣ, ಸರ್ಕಾರ ಕೇಳೋಣ, ಉತ್ತರ ಕೇಳೋಣ. ಸರ್, ಅವ್ರು ಹೇಳಿದಾಗ ನಮ್ಮ ಸದಸ್ಯರು ಏನು ಆತಂಕ ಪಡಿಸ್ಯಾರ, 2019 ಆದಿತ್ತು. 2019 2021 ಮುಗಿಸ್ಬೇಕಾಗಿತ್ತು. ಆದರೂ ಕೂಡ ಕೋವಿಡ್ನ ಕಾರಣಕ್ಕಾಗಿ 1 ವರ್ಷ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟರು. ಇವತ್ತೇನೆಂದರೆ ಅವ್ರು ಏನು ಇಲಾಖೆಯವರು ಸುಮ್ಮನೆ ಕುಂತಿಲ್ಲ, 14 ನೋಟಿಸನ್ನು ಕೊಟ್ಟಾರ. 14 ನೋಟಿಸನ್ನು ಕೊಟ್ಟರೆ ಮತ್ತೇನೆಂದರೆ ನಿಮ್ಮ ಕಾವೇರಿ ನೀರಾವರಿ ನಿಗಮದೊಳಗೆ ಒಂದು 4 ಸಲ ಪ್ರಗತಿ ಪರಿಶೀಲನೆಯೂ ಮಾಡ್ಯಾರ. ಸ್ವತಃ ಏನಂದರೆ ವ್ಯವಸ್ಥಾಪಕ ನಿರ್ದೇಶಕರು ನೀವೇ ಹೇಳಿದ್ರಿ, ಅಲ್ಲಿಗೆ ಹೋಗಿನೂ ಬಂದಾರ. ಹೋಗಿ ಬಂದನು ಮೊನ್ನೆ ಏನಂದರೆ ಅವ್ರಿಗೆ 15 ದಿನದ ಗಡುವು ಕೊಟ್ಟರೆ, ಮೊನ್ನೆ ಏನಂದರೆ 16/3/22 ಅವರಿಗೆ ಕೊನೆಯದು ಒಂದು ಏನಂದರೆ ಇವತ್ತು ನೋಟಿಸ್ ಇಶ್ಯೂ ಮಾಡ್ಯಾರ. ಒಟ್ಟಾರೆ ಅದು ಆಗಲಿಲ್ಲ, ಅವ್ರು ಏನಾದರೂ ಪ್ರಗತಿ ಕಾಣಲಿಲ್ಲ ಅಂದರೆ ಮತ್ತು ಅನಿವಾರ್ಯವಾಗಿ ಏನಂದರೆ ನಮ್ಗೆ ಟೆಂಡರು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಅದನ್ನು ಕೈಗೊಳ್ಳುತ್ತೆ ಸರ್ಕಾರ.
4 ನೋಟಿಸ್ ಕೊಟ್ಟು ಕೆಲಸ ಮಾಡದೇ ಇರ್ತಕ್ಕಂಥ ಗುತ್ತಿಗೆದಾರ ಈಗ ಸುರೇಶ್ ಗೌಡ್ರೆ ಅವ್ರು ಕೆಲಸ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 15ನೇ ನೋಟಿಸ್ ಕೊಟ್ಟಿದಾರ್ರಿ ಅವರು. ಸರ್ 14 ನೋಟಿಸ್ ಇವತ್ತು 2 ವರ್ಷ ಇಲ್ಲ, ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕೊಟ್ಟಿದ್ದಾರೆ 15ನೇದು. 15ನೇದಲ್ಲ, ಇವರು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಈ ಕೊಟ್ಟಿಲ್ಲ ನೋಡಿ, ಈಗ 21 ನವೆಂಬರ್ಗೆ ಕ್ಲೋಸ್ ಆಗಬೇಕಾಯ್ತು. ಈಗ 31 12 22 ಗಂಟೆ ನಿಮ್ಗೆ ಎಕ್ಸ್ಟೆನ್ಷನ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ 10 ಇವ್ನಿಗೆ ಇನ್ನೂ 10 ವರ್ಷ ಕೊಟ್ರಿ, ಪ್ರಾಜೆಕ್ಟ್ ಮುಗಿಸಲ್ಲ. ಓಕೆ, ಕೇಳೋಣ ಸರ್ಕಾರ ಮತ್ತೊಂದ್ಸಲ. ಏನಂದ್ರೆ ಒಂದು 10 days ಕೊಟ್ಟರ ಅಷ್ಟೊಳಗೆ ಅವ್ರ ಪ್ರಗತಿ ಏನು ಕಾಣಲಿಲ್ಲ ಅಂದ್ರೆ ದಯವಿಟ್ಟು ಟೆಂಡರ್ ನಿಯಮಾನುಸಾರ ಅವ್ರ ಮೇಲೆ ಕ್ರಮ ತಗೊಳ್ತದ್ರೆ ಕೊಟ್ಟಿದ್ದ ಉತ್ತರ ಓದಕ್ ಹೋಗಬೇಡಿ. ಇದ್ರಲ್ಲಿ ಎಲ್ಲರೂ ಶಾಮೀಲಾಗಿರ್ತಾರೆ. ನಾವೇನಾಗಬೇಕು, ನಾವೇನು ಉತ್ತರ ಕೊಡ್ಬೇಕಲ್ಲಿ ಸುರೇಶ್ ಗೌಡ್ರು ನಿಮ್ ಪರವಾಗಿ ಒಂದು ಸಚಿವರು ಈ ಸರ್ಕಾರದಲ್ಲಿ ಎಷ್ಟು ಈಗ 14 ನೋಟಿಸು, ಇದೊಂದು 15ನೇ ನೋಟಿಸ್ ಆಯ್ತು. ಎಷ್ಟು ನೋಟಿಸ್ ಕೊಡೋ ತನಕ ಅವಕಾಶ ಇದೆ ನೀರಾವರಿ ಇಲಾಖೆಯಲ್ಲಿ? 3. ಮತ್ತು ಇದು 14 ಹೆಂಗಾಯ್ತು? ಕೋವಿಡ್ ಅನ್ನೋ ಕಾರಣಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇರೆ ರಿಲ್ಯಾಕ್ಸೇಷನ್ ಏನಿಲ್ಲ ಬಟ್ ಈ ವಿಷಯದ ಗಂಭೀರತೆಯನ್ನ ಸಚಿವರು ಗಮನಕ್ಕೆ ತಗೊಬಂದು ಸ್ವಲ್ಪ ಅದು ತ್ವರಿತಗತಿಯಲ್ಲಿ ಆಗುವಂಗ ನೋಡ್ಕೊಳ್ರಿ. ಈಗ ರಘುಪತಿ ಭಟ್ ಮಾನ್ಯ ಅಧ್ಯಕ್ಷರೇ, ರಘುಪತಿ ಭಟ್ರು ಉತ್ತರ ಬಂದಿದೆ ಸರ್. ಇದು ಕೋವಿಡ್ ಅಂದ್ರೆ ಹೆಂಗೆ ಇದು? ಈಗ 10 ದಿನದಲ್ಲಿ ಪ್ರಗತಿ ನೋಡಿ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. 10 ದಿನವಲ್ರಿ, ಅಧಿವೇಶನ ಇರುತ್ತೆ. ನೀವು ಆಮೇಲೆ ಏನಾದ್ರು ಇದ್ರೆ ಅವಕಾಶ ಕೊಡ್ತೀರಾ? ಆಮೇಲೆ ಇದ್ರೆ ಕೇಳ್ರಿ. 10 ದಿನದಲ್ಲಿ ಏನಾದ್ರು ಪ್ರೋಗ್ರೆಸ್ ಆಗದೋದ್ರೆ ನನ್ನ ಹತ್ರ ಹೇಳ್ರಿ. ಓಕೆ ರಘುಪತಿ ಭಟ್ರು. ಓಕೆ ರಘುಪತಿ ಭಟ್ರು. ಮಾನ್ಯ ಅಧ್ಯಕ್ಷರು ಉತ್ತರ ಕಳಿಸಿದ್ದಾರೆ. ದಯವಿಟ್ಟು ತಾವು ಸ್ವಲ್ಪ ಅದನ್ನು ಓದಬೇಕು ಅಂತ, ತಮ್ಮ ಜಿಲ್ಲೆಗೂ ಸಂಬಂಧಪಟ್ಟದ್ದು. ಮತ್ತೆ ಉತ್ತರ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ನಗರಾಭಿವೃದ್ಧಿ ಇಲಾಖೆಗೆ. ನಗರಾಭಿವೃದ್ಧಿ ಸಚಿವರು ಇಲ್ಲೇ ಇದ್ದಾರೆ ಸರ್. ಇಲ್ಲಿ ಬಹಳ ಹೇಳ್ತಾರೆ, ಮುಖ್ಯಮಂತ್ರಿಗಳ ಪರವಾಗಿ ಹೇಳ್ತಾರೆ. ನೀವು ಹೇಳ್ತೀರಲ್ಲ, ಅಶೋಕ್ ಅವರು ಹೇಳ್ತಾರೆ. ಹೇಳಿ ರಘುಪತಿ. ಅಲ್ಲ, ಅಶೋಕ್ ಸಾಹೇಬ್ರು ಆಯ್ತ್ರಿ, ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಅವರಿಗೆ ಕೊಟ್ಟಿದ್ದಾರೆ ಅಥವಾ ಬಸವರಾಜ್ ಹೇಳ್ತಾರೆ? ಬಸವರಾಜ್ ಹೇಳ್ತಾರೆ. ಅಲ್ಲ, ನಾನೊಂದು ವಿಷಯ ಹೇಳಿ ಸರ್. ಅದು ಸರ್ ವಿಷಯ ಹೇಳ್ಕೊಳ್ಳಿ. ಒಂದ್ ನಿಮಿಷ, ವಿಷಯ ಎಲ್ಲ ಇದೆ ನೋಡ್ರಿ ರಘುಪತಿ. ಒಂದ್ ನಿಮಿಷ ಹೇಳೋದನ್ನು ಸಮಾಧಾನದಲ್ಲಿ ಕೇಳ್ಬೇಕು ಮೊದಲು. ಈಗ ವಿಷಯ ನೀವು ಹೇಳಿದಿರಿ, ಸರ್ಕಾರದ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರದ ಉತ್ತರಕ್ಕೆ ಸ್ಪಷ್ಟೀಕರಣ ಏನಾದರೂ ಬೇಕಾದ್ರೆ ಆ ಸ್ಪಷ್ಟೀಕರಣದ ಭಾಗಕ್ಕಷ್ಟೇ ಬರ್ರಿ. ನೀವು ಮತ್ತೆ ಕಥೆ ಎಲ್ಲ ಹೇಳಬೇಡ್ರಿ. ಸ್ಪಷ್ಟೀಕರಣದ ಭಾಗ ಏನಾದರೂ ಬೇಕಾದ್ರೆ 1 2 3 ಅಂತ ಕೇಳ್ರಿ. ಹೇಳಿ ಸರ್. ಏನು ಮಾನ್ಯ ರಘುಪತಿ ಭಟ್ರು ಏನು ಕೇಳಿದಾರೆ ಅಂದ್ರೆ, ಗ್ರಾಮೀಣ ಭಾಗದಲ್ಲಿ ಉತ್ತರ ಕೊಟ್ಟಿದಿರಲ್ಲ ನೀವು. ಕೊಟ್ಟಿದ್ದೀವಿ. ಅಲ್ಲ, ಅವ್ರು ಸ್ಪಷ್ಟೀಕರಣ ಏನಾದ್ರು ಬೇಕಾದ್ರೆ ಕೇಳಲಿ, ಆಮೇಲೆ ನೀವೇನಾದ್ರು ಹೇಳಿ. ಸ್ಪಷ್ಟೀಕರಣದ ಏನು ಪ್ರಶ್ನೆ ಇಲ್ಲ ಸರ್. ತಾವು ಉತ್ತರವನ್ನು ಓದಿ ಸರ್. ಈಗ ಮೊನ್ನೆವರೆಗೂ ಪಂಚಾಯತ್ಗಳಲ್ಲಿ ತಮ್ಗೆ ಗೊತ್ತಿದೆ, ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ 4 ಜಿಲ್ಲೆಗಳಿಗೆ 1 ಎಕರೆವರೆಗೆ ಲವೆನಿ ಮಾಡಲಿಕ್ಕೆ ಮತ್ತು ಕನ್ವರ್ಷನ್ಗೆ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಲ್ಲೇ ಇತ್ತು. ಈಗ 21ನೇ ಇಸ್ವಿಯಲ್ಲಿ ಮೊನ್ನೆ 28/1/2021ರಲ್ಲಿ ನಗರಾಭಿವೃದ್ಧಿಯವರು ಒಂದು ಆ್ಯಕ್ಟಲ್ಲಿ 2K ಸೇರಿಸ್ಕೊಳ್ತಾರೆ ಸರ್. ಅದರಲ್ಲಿ ಈಗ ನಮ್ಮ ಆ 4 ಜಿಲ್ಲೆ ಅಧಿಕಾರವೂ ಹೋಗಿದೆ. ಈಗ ಏನು ಪ್ರಶ್ನೆ, ನಮ್ಮ 4 ಜಿಲ್ಲೆಯಲ್ಲಿ ತುಂಡು ಭೂಮಿ ಜಾಸ್ತಿ ಇರುವಂಥದ್ದು, ಸಣ್ಣ ಸಣ್ಣ ಭೂಮಿಗಳು. ನಿಮ್ಮ ಹತ್ರ ಟೌನ್ ಆ್ಯಂಡ್ ಕಂಟ್ರಿಗೆ ಹೋದರೆ ಅಲ್ಲಿ ಇರುವುದು ಆಫೀಸರ್ಸ್ ಎಷ್ಟು ಅಂದರೆ 3 ಜನ ನಮ್ಮ ಜಿಲ್ಲೆಯಲ್ಲಿ. ಈಗ ಇದ್ದದ್ದಂದಾನೆ ಅವ್ರಿಗೆ ನಿರ್ವಹಿಸ್ಲಿಕ್ಕೆ ಆಗ್ತಿಲ್ಲ 1 ಎಕರೆ ಮೇಲೆದ್ದು. ಈ 1 ಎಕರೆದ್ದು ನಮ್ಮ ತುಂಡು ಭೂಮಿ ಇದ್ದು ದಿವಸಕ್ಕೆ 100 ಫೈಲ್ಗಳು ಬರ್ತವೆ. ಅವ್ರ ಹತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವೇ ಹಿಂದೆ 2014ರಿಂದ 15, 18ರಲ್ಲಿ ಆದೇಶ ಆಗಿ ಭಾಳ ಸ್ಪಷ್ಟ 15ರ ಆದೇಶ ಇದೆ ಸರ್. ಅದರಲ್ಲಿ ಸ್ಪಷ್ಟ ಇದೆ, 4 ಜಿಲ್ಲೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಕೊಡಗು, ಈ 4 ಜಿಲ್ಲೆಗಳಿಗೆ ಒಂದು ವಿನಾಯಿತಿಯನ್ನು ನೀಡಿದ್ದಾರೆ. ಈಗ ನನ್ನ ಇಷ್ಟೇ ಪ್ರಶ್ನೆ ಸರ್. ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಸರ್, ಅಧ್ಯಕ್ಷರೇ ನಿಮ್ಮ ಸಹಾಯ ಬೇಕು. ಗ್ರಾಮೀಣಾಭಿವೃದ್ಧಿ ಸಚಿವರು ಒಂದು ಸಭೆಯನ್ನು ಮಾಡಿದ್ದಾರೆ. ಸಭೆ ಮಾಡಿ ಈಗಾಗಲೇ ಅವರೊಂದು ನಿರ್ಣಯವನ್ನು ಮಾಡಿದ್ದಾರೆ ನೋಡಿ. 4/3/2022ಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗಲ್ಲಿ ಎಜೆಂಡಾ ನಂಬರಲ್ಲಿ ಅವರು ಸೇರಿಸಿದ್ದಾರೆ. ಇದನ್ನು ವಾಪಸ್ ತೆಗೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರು. ಇದರ ಗಂಭೀರತೆಯನ್ನು ಅರ್ಥಕೊಂಡು ನೀವು ಅವರ ಗ್ರಾಮೀಣಾಭಿವೃದ್ಧಿ ಸಚಿವರು 4/1/2022ರಲ್ಲಿ ಕೊಠಡಿ ಸಂಖ್ಯೆ 313ರಲ್ಲಿ ಒಂದು ಸಭೆಯಲ್ಲಿ 5ನೇ ಎಜೆಂಡಾದಲ್ಲಿ ಅವರು ಕೇಳಿದ್ದಾರೆ ಇದನ್ನು ವಾಪಸ್ ಕೊಳ್ಕೊಳ್ಬೇಕು ಅಂತ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ನಾನು ಬೇಕಾದ್ರೆ ಸಚಿವರಿಗೆ ಇದನ್ನು ಕಳಿಸ್ಕೊಡ್ತೇನೆ. ದಯವಿಟ್ಟು ಅದು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಕೊಟ್ಟಂತ ಒಂದು ನಿರ್ಣಯವನ್ನು ತಾವು ವಾಪಸ್ ಮಾಡಿದ್ರೆ ಸಾಕು. ಇದನ್ನು ನಾನು ಅಧ್ಯಕ್ಷ ಏನು ರಘುಪತಿ ಭಟ್ರು ಕೇಳಿದ ಏನು ಕ್ವಶನ್ ಇದೆ,
ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ. ಮಾನ್ಯ ಸದಸ್ಯರನ್ನು ಕೂಡ ನಾನು ಜೊತೆಯಲ್ಲಿ ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ಈ ಸಾಧಕ ಬಾಧಕಗಳನ್ನೆಲ್ಲೂ ಕೂಡ ಕೂಲಂಕುಷ ಪರಿಶೀಲನೆ ಮಾಡಿ ಇದೇನು ಸಾಧ್ಯ ಆಗ್ತದೆ. ಈಗ RDPR ಕೂಡ ಏನೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಈಶ್ವರಪ್ಪನ ಅಧ್ಯಕ್ಷತೆಯಲ್ಲಿ. ಅದನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಅಂತಿಮ ತೀರ್ಮಾನ. ಓಕೆ ಸರ್, ಒಂದೇ ಸರ್, ಇದು ಮುಖ್ಯಮಂತ್ರಿಗಳ ಮಟ್ಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಸಚಿವರೇ ಮಾಡ್ಬೋದು. ಗ್ರಾಮೀಣಾಭಿವೃದ್ಧಿ ಸಚಿವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಇವರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡಲಿ ಸರ್. ಸರ್ 4 ಜಿಲ್ಲೆ ಸರ್, ಉತ್ತರ ಕನ್ನಡ. ಒಂದು ನಿಮಿಷ ಸದಸ್ಯರೇ, ಈಗ ಪ್ಲಾನಿಂಗ್ ಅಥಾರಿಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದೆ. ಪ್ಲಾನಿಂಗ್ ಅಥಾರಿಟಿ ನನ್ನ ಹತ್ರ ಇಲ್ಲ. ಹಾಗಾಗಿ ಈ ಪ್ಲಾನಿಂಗ್ ಅಥಾರಿಟಿಗೆ ಬರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮಾನ್ಯ ಸದಸ್ಯರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ ಆಮೇಲೆ RDPRದವ್ರ ಹತ್ರ ಮಾತಾಡ್ರಿ, ಅವ್ರದ್ದು ಏನಿದೆ ಅಂತ ನೋಡಿ. ಈಗ ಲಾಲಾಜಿ ಮೆಂಡನ್ ನಾಳೆ ತೊಗೊಳ್ಳೋಣ, ನಾನು ಮುಂದುವರಿಸ್ತೀನಿ, ಅದು ಉತ್ತರ ಬಂದಿಲ್ಲ. ಈಗ ವೀರಣ್ಣ ಚರಂತಿಮಠ ಅವ್ರದ್ದು ನಾಳೆ ಕ್ಯಾರಿ ಫಾರ್ವರ್ಡ್. ಈಗ ನಮ್ಮ ಗಮನ ಸೆಳೆಯುವ ಸೂಚನೆ ಮುಕ್ತಾಯವಾಯಿತು. ಈಗ ಆ್ಯಕ್ಚುಲಿ ನನ್ನ ಪ್ರಕಾರ ನಾಳೆ ಈ 14 ಬೇಡಿಕೆಗಳ ಮೇಲಿನ ಸಚಿವರುಗಳು ನಾಳೆ ಕೆಲವರಾದರೂ ಉತ್ತರ ಕೊಡಬೇಕು ಅನ್ನುವಂಥದ್ದಿದೆ. ಆದರೆ ನಾಳೆ ಅವ್ರಿಗೆ ಉತ್ತರ ಅಲ್ಲ ರೀ, ಇಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಾಳೆ ಅದನ್ನು ಮಂಡಿಸ್ತೀವಿ. ಉಳಿದ 14 ಡಿಮಾಂಡನ್ನು ಮಂಡಿಸೋದಿದೆ. ಆದರೆ ನಾಡ್ದುಗಿಂದ ಅದು ಚರ್ಚೆ ಶುರು ಆಗುತ್ತೆ. ನಾಳೆ ಸರ್ಕಾರದ ಉತ್ತರ ಇದೆ ಇದು ಎಲ್ಲದಕ್ಕೆ. ಈಗ 3 ದಿನ ಏನು ಚರ್ಚೆ ಆಗಿದೆಯೋ ಈ 14 ಬೇಡಿಕೆಗಳ ಮೇಲೆ ಕಂದಾಯ ಇಲಾಖೆದು ಇದೆ. ಆದರೆ ಕೆಲವು ಇಲಾಖೆಗಳದ್ದನ್ನು ನಾನು ಆ್ಯಕ್ಚುಲಿ ನೋಡ್ತಾ ಇದ್ದೆ, ಯಾವ್ಯಾವ ಇಲಾಖೆ ತೊಗೊಂಡ್ರು ಒಳ್ಳೇದು ಅಂತ. ಕೃಷಿ ಇಲಾಖೆಯವರು ಕೃಷಿ ಇಲಾಖೆದು ಒಂದು ಉತ್ತರ ಕೊಡಬೇಕು. ಆಮೇಲೆ ಇನ್ನೊಂದು 2-3 ಇಲಾಖೆದು ಕೊಡಬೇಕಾಗತ್ತೆ. ಹಾಗಾಗಿ ಉಳಿದ ಸಚಿವರು ತಯಾರಾಗಿ ಬರ್ರಿ. ನಾಳೆ ಅದನ್ನು ನೋಡಿಕೊಂಡು ಉತ್ತರವನ್ನು ಮಧ್ಯಾಹ್ನ ಮೇಲಾದರೂ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮೇಲೆ ಕೊಡಬೇಕಾಗತ್ತೆ. ನಾನು ಅದನ್ನು ನಾಳೆ ನೋಡಿ ಎಲ್ಲ ಇಲಾಖೆಯವರು ಉತ್ತರಕ್ಕೆ ತಯಾರಾಗಬೇಕಲ್ಲ. ಈಗ ಎಲ್ಲ ಇಲಾಖೆದು ಇದೆ. ನಾನೊಂದು 3-4 ಇಲಾಖೆಯವರಂತೂ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಸಿದ್ಧವಾಗಿ ಬರಲಿ ಸಚಿವರುಗಳು. ಅದಕ್ಕೆ ಯಾವ್ಯಾವ ಚರ್ಚೆ ಆಗಿದೆ ಯಾವ್ಯಾವುದು ಅಂತ ನಾನು ಅದನ್ನು ನೋಡಿ ಉತ್ತರ ನಾಳೆ ಕೊಡಿಸ್ತೀನಿ. ಈಗ ಸದನವನ್ನು ನಾಳೆ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.